ನಮಸ್ಕಾರ ಸರ್. ನಮಸ್ಕಾರ. ಅದೇ ತಮ್ಮಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತಾವು ಆಸಕ್ತಿಯನ್ನು ಪರಿಣಿತಿಯನ್ನು ನೀವು ಪಡ್ಕೊಂಡವರು. ಅಂದರೆ ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ನಾಟ್ಯ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಫೋಟೋಗ್ರಫಿ, ಈ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಇಷ್ಟು ವರ್ಷಗಳ ಸುದೀರ್ಘವಾದಂತಹ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಮೊಟ್ಟ ಮೊದಲಿಗೆ ತಮ್ಮ ಬಹಳ ಆಸಕ್ತಿಯ ಕ್ಷೇತ್ರವಾದ ಸಂಗೀತದಿಂದ ನಾವು ತೊಡಗಿಕೊಳ್ಳೋಣ ಸರ್. ಹಾಂ, ಅದೇ ನೀವು ಸಂಗೀತದ ಬಗ್ಗೆ ಮತ್ತು ಅದರ ಹಲವಾರು ಬೇರೆ ಬೇರೆ ವಿಚಾರಗಳ ಬಗ್ಗೆ, ಯಾವ ರೀತಿಯಾಗಿ ಅದು ಬೆಳೆದು ಬಂತು, ಇಂದಿನ ಅದರ ಸ್ಥಿತಿಗತಿ, ಇದರೆಲ್ಲದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ನಮಗೆ ತಿಳಿಯಪಡಿಸಿ. ಮೊದಲು ನಾನೊಂದು ಸ್ಪಷ್ಟಪಡಿಸಬೇಕಾದ್ದು, ನಾನೊಬ್ಬ ಪಂಡಿತ ಅಲ್ಲ, ಶಾಸ್ತ್ರಜ್ಞ ಅಲ್ಲ. ಮುಖ್ಯವಾಗಿ ನನ್ನ ದೃಷ್ಟಿಕೋನ ಅಂತ ಹೇಳಿದ್ರೆ ಎಲ್ಲ ಕಲೆಯನ್ನ ಅನುಭವಿಸಬೇಕು, ಆಸ್ವಾದಿಸಬೇಕು, ಪ್ರೀತಿಸಬೇಕು, ಅದನ್ನ ಗೌರವಿಸಬೇಕು. ಹಾಗಾಗಿ ನಾನು ಒಬ್ಬ ಒಳ್ಳೆಯ ಶ್ರೋತೃವಾಗಿಯೇ ಬೆಳೆದವನು. ಸಂಗೀತ ಇರ್ಬೋದು ಅಥವಾ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಎಲ್ಲವನ್ನ ಒಳ್ಳೆಯ ಒಬ್ಬ ಸಹೃದಯ ಶ್ರೋತೃವಾಗಿ ಅದನ್ನು ನೋಡಿದ್ದೇನೆ, ಕೇಳಿದ್ದೇನೆ, ಸಂತೋಷಪಟ್ಟಿದ್ದೇನೆ. ಮತ್ತೆ ನಿಮಗೆ ವಿಮರ್ಶೆ ಮಾಡುವಂತಹ ಸಾಮರ್ಥ್ಯ ಕೂಡ ಇದೆ. ವಿಮರ್ಶೆ ಅದು ಆಮೇಲೆ ಬೆಳೆದು ಬಂದದ್ದು. ಪತ್ರಿಕಾ ರಂಗಕ್ಕೆ ಪ್ರವೇಶ ಮಾಡಿದ ಮೇಲೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದಾಗಿ ನಾನು ವಿಮರ್ಶೆ ಕೂಡ ಆಗಬೇಕಾಗಿ ಬಂತು. ಹೊರತು ಮೂಲತಃ ನನಗೆ ಇನ್ನೂ ಕೂಡ ಒಬ್ಬ ಶ್ರೋತೃವೆ, ಸಂಗೀತದ ಮಟ್ಟಿಗೆ ಒಳ್ಳೆಯ ಶ್ರೋತೃವೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಸಂಗೀತ ನಾನು ಉದ್ದೇಶಪೂರ್ವಕವಾಗಿ ಪಡ್ಕೊಂಡಂತ ಒಂದು ವಿದ್ಯೆ ಅಲ್ಲ. ನಾನು ಬಹಳ ಚಿಕ್ಕವನಿದ್ದಾಗ ನಮ್ಮ ಮನೆಯ ವಾತಾವರಣವೇ ಸಂಗೀತಕ್ಕೆ ಪೂರಕ ಪ್ರೇರಕ ಆಗಿತ್ತು. ಒಂದು ಜೆನೆಟಿಕ್ ಆಸ್ಪೆಕ್ಟ್ ತಗೊಂಡ್ರೂ ಕೂಡ ನಮ್ಮ ತಂದೆಗೆ, ತಾಯಿಯ ತಂದೆಗೆ, ಇವರಿಗೆಲ್ಲರಿಗೂ ಸಂಗೀತದ ಮೇಲೆ ಬಹಳ ಪ್ರೀತಿ, ಆಸಕ್ತಿ ಇತ್ತು. ಮತ್ತು ಅವರೆಲ್ಲರೂ ಯಕ್ಷಗಾನ ಕಲೆಯಲ್ಲಿ ತುಂಬಾ ತೊಡಗಿಸಿಕೊಂಡವರಾಗಿತ್ತು. ಹಾಗಾಗಿ ಸಣ್ಣ ಪ್ರಾಯದಲ್ಲಿ, ನನಗೆ 3-4 ವಯಸ್ಸಿರಬೇಕಾದ್ರೇನೆ ನನ್ನ ಅಕ್ಕಂದಿರಿಗೆಲ್ಲ ಪಾಠ ಆಗ್ತಾ ಇತ್ತು, ಸಂಗೀತ ಪಾಠ ಆಗ್ತಾ ಇತ್ತು. ಮಧುರಿಂದ ಒಬ್ಬ ಕಲ್ಲೂರಾಯ ಬರ್ತಾ ಇದ್ರು, ಅವರು ಪಾಠ ಮಾಡ್ತಾ ಇದ್ರು. ಇದು ಬೇಕಿದ್ರೆ ಬೇಡದಲ್ಲಿ ನನಗೆ ಕಿವಿಗೆ ಬೀಳ್ತಾ ಇತ್ತು. ಆಗ ಸತ್ಯ ಹೇಳಬೇಕಿದ್ರೆ ನನಗೆ ಆಗ ಸಂಗೀತ ಆದರೆ ನಾನು ಭಾಳ ಓಡ್ತಾ ಇದ್ದೆ ಸಣ್ಣ ಪ್ರಾಯದಲ್ಲಿ. ಆದರೆ ನಾನೊಬ್ಬ ಕ್ಯಾಪ್ಟಿವ್ ಆಡಿಯನ್ಸ್ ಅಲ್ಲಿ ನನಗೆ ಏನು ತಪ್ಪಿಸ್ಕೊಂಡು ಹೋಗುವಾಗಿಲ್ಲ, ಕೇಳಲೇಬೇಕಾಗ್ತದೆ. ಹೌದು, ಅನಿವಾರ್ಯ ಕೇಳೋದು ಮನೆಯಲ್ಲಿ ಆದ ಕಾರಣ. ಆ ಕೇಳ್ತಾನೆ ನನಗೆ ಬೇಕಿರಲಿ ಬೇಡದಲ್ಲಿ ಸಂಗೀತದ ರಾಗಗಳೆಲ್ಲ ಒಳಗೆ ಹೋಗ್ಲಿಕ್ಕೆ ಆರಂಭ ಆಯಿತು. ಅದು ವರ್ಣ ಇರ್ಬೋದು, ಕೃತಿ ಇರ್ಬೋದು, ಪಾಠ ಮಾಡುವ ನಾನು ಅರ್ಧಂಬರ್ಧ ಕೇಳೋದು, ಅದಷ್ಟು ಮನಸ್ಸಿನೊಳಗೆ ಹೋಗ್ತದೆ. ಹೀಗೆ ಮತ್ತು ಯಕ್ಷಗಾನ ಕೂಡ ನಾನಾಗ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ. ಯಕ್ಷಗಾನದ ಹಾಡುಗಳು ಮನೆಯಲ್ಲಿ ನಿತ್ಯ ಆಗ್ತಾ ಇತ್ತು. ತಂದೆಯವರು ಒಳ್ಳೆಯ ಭಾಗವತರಾಗಿ ಹಾಡ್ತಾ ಇದ್ರು. ದೊಡ್ಡ ಬಲಿಪರು ಮನೆಗೆ ಬಂದರೆ ಮಧ್ಯಾಹ್ನ ಊಟ ಆಗಿ ಅವರು ಹೊರಡೋದು, ಊಟ ಆಗಿ ರಾತ್ರಿ 8 ಗಂಟೆಗೆ ಮನೆಯಿಂದ ಹೊರಡೋದು ಡೇರೆಗೆ. ಅಲ್ಲಿವರೆಗೆ ಮನೇಲೇ ಇರ್ತಿದ್ರು. ಸಂಜೆ ಹೊತ್ತು 1 ಗಂಟೆ ಹೊತ್ತು ಸುಮ್ಮನೆ ಸಂಗೀತದ ಸಮಾರಾಧನೆ ಆಗ್ತಾ ಇದ್ದಾರೆ. ಹಾಗಾಗಿ ಯಕ್ಷಗಾನದ ಹಾಡುಗಳು, ಭಜನೆಯ ಹಾಡುಗಳು, ದೇವರ ನಾಮಗಳು, ಇವೆಲ್ಲ ಮನೆಯಲ್ಲಿ ನಿರಂತರ ಆಗ್ತಾ ಇದ್ದ ಕಾರಣ ಸಬ್ಕಾನ್ಶಿಯಸ್ ಮಟ್ಟ ನಾವೇನು ಹೇಳ್ತೇವೆ, ಹೌದು, ಆ ಮಟ್ಟದಲ್ಲಿ ಆಳವಾಗಿ ಸಂಗೀತ ನೋಡಕ್ಕೆ ಸೇರ್ಕೊಂಡಿತ್ತು. ಹೌದು, ನಾನು ಕಲಿಯುವುದಕ್ಕಿಂತ ಮೊದಲೇನೆ ಆ ಕಲಿಯುವಿಕೆ ಬೇಕಾದಂತಹ ಒಂದು ಮೂಲ ದ್ರವ್ಯ, ಪರಿಕರಗಳು ಅಲ್ಲಿ ಸೃಷ್ಟಿಯಾಗಿ ಹೋಗಿತ್ತು ಮೊದಲು. ಅದಕ್ಕೆ ನಾನು ಹೇಳಿದೆ, ನನ್ನ ಶ್ರಮಕ್ಕಿಂತಲೂ ಆ ವಾತಾವರಣ ಮತ್ತು ನನ್ನ ಜೆನೆಟಿಕ್ ಕೊಟ್ಟಂತಹ ದೊಡ್ಡ ಕೊಡುಗೆ ನನಗೆ ಸಿಕ್ಕಿರುತ್ತೆ ಸಂಗೀತದ ಮಟ್ಟಿಗೆ. ಹಾಗಾಗಿ ರಾಗವನ್ನು ಪತ್ತೆ ಹಚ್ಚುವುದಾಗಲಿ, ರಾಗದೊಟ್ಟಿಗೆ ಪ್ರೀತಿ ಬೆಳೆಸಿಕೊಡೋದಾಗಲಿ, ಇವೆಲ್ಲ ಬಹಳ ಬೇಗನೆ ಆರಂಭ ಆಯ್ತಾನೆ. ನಾನು 8-10 ವರ್ಷ ಪ್ರಾಯವಾಗಲೇ ನಮ್ಮ ಮನೆಗೆ ಒಂದು ಗ್ರಾಮಫೋನ್ ಬಂತು. ತಂದೆ ಗ್ರಾಮಫೋನ್ ತಗೊಂಡು ಬಂತು, ಈಗ ಚಾವಿಗೆ ಕೊಟ್ಟು ತಿರುಗಿಸುವಂತ. ಹೌದು ಹೌದು. ಅದರಲ್ಲಿ MS ಸುಬ್ಬಲಕ್ಷ್ಮಿ ಅವರದ್ದು, ಮತ್ತೆ ಪಟ್ಟಬಾಳವರದ್ದು, ಹೊನ್ನಪ್ಪ ಭಾಗವತರದ್ದು, ಮತ್ತೆ ನಾಟಕದ ದಾನಶೂರ ಕರ್ಣದಲ್ಲಿ ಕುಟ್ಟುಗಪ್ಪ ಹಾಡಿದ ಹಾಡುಗಳು ಇವೆಲ್ಲವೂ ಅಲ್ಲಿ ಸಂಗ್ರಹ ಆಗಿತ್ತು. ಅದನ್ನು ಕೇಳ್ತಾ ಸಂಗೀತದ ಬಗ್ಗೆ ನಿಜವಾದ ಒಂದು ಪ್ರೀತಿ ನನಗೆ ಬೆಳಲಿಕ್ಕೆ ಆರಂಭ ಆಯಿತು. ಅಷ್ಟೊತ್ತಿಗೆ ಅಕ್ಕಂದಿರಿಗೆಲ್ಲ ವಿವಾಹವಾಗಿ ಹೋದು ನಾನು ಹೈಸ್ಕೂಲ್ ಸೇರೋ ಹೊತ್ತಿಗೆ ತಂದೆಯವರು ನೀನು ಕೂಡ ಸಂಗೀತ ಕಲಿಬೇಕು ಸ್ವಲ್ಪ.
ಅವಾಗ ಅವಕಾಶ ಕಮ್ಮಿ ನನಗೆ. ಯಾಕಂದರೆ ಹೈಸ್ಕೂಲಿಗೆ ಹೋಗುವಾಗ ನಾನು ಮನೆ ಬಿಟ್ಟು ಹೋಗಬೇಕು. ಮನೆಯಿಂದ ದೂರ ಬದಿರ್ಕದಲ್ಲಿ ನನ್ನ ಸಂಗೀತ ಶಾಲೆ ಇದ್ದದ್ದು. ವಾರಕ್ಕೊಮ್ಮೆ ಮನೆಗೆ ಬರ್ತಾ ಇದ್ದೆ. ವಾರಕ್ಕೆ ಒಂದು ದಿನ ನನಗೆ ಸಂಗೀತ ಕಲಿಯಲಿಕ್ಕೆ ಅವಕಾಶ. ಇದೇ ಕಲ್ಲುರಾಯ ಬಂದು ನನಗೆ ಸಂಗೀತ ಪಾಠ ಮಾಡಿದೆ. ಒಂದು 2 ವರ್ಷ ಸಂಗೀತ ಅಭ್ಯಾಸ ಮಾಡಿದ್ದೀರಿ. ಮೂಲತಃ ಅಷ್ಟಕ್ಕಿಂತ ವಿಶೇಷ ನಾನು ಸಂಗೀತ ಪರಿಣಿತಿ ಪಡೆದವನಲ್ಲ. ಅದರ ಮೂಲ ಸ್ವರೂಪ ಗೊತ್ತು. ಅಲಂಕಾರ ಏನು, ಸರಳ ಜಂಟಿ ಏನು, ವರ್ಣ ಏನು, ಒಂದು 10 ವರ್ಣಗಳು, 50 ಕೃತಿಗಳು ಪಾಠ ಆಗಿದೆ. ಇದು ನನ್ನ ಬುನಾದಿ ಸಂಗೀತವನ್ನ ನಾನು ಕೇಳುವೆಯಿಂದ ಗಳಿಸಿಕೊಳ್ಳೋದು ಬಹಳ ಹೆಚ್ಚು. ಮನೆಯಲ್ಲಿ ನಾನು ಹೇಳಿದಲ್ಲ, ಒಂದು ಗ್ರಾಮಫೋನ್ ಇತ್ತು, ಆಮೇಲೆ ಒಂದು ರೇಡಿಯೋ ಬಂತು. ರೇಡಿಯೋದಲ್ಲಿ ನಾನು ಮನೆಯಲ್ಲಿದ್ದಾಗ ದಿನದ 16 ಗಂಟೆ ಕೂಡ ಸಂಗೀತವೇ. ಅದು ನನ್ನ ವಯಸ್ಸಿಗೆ ಸ್ವತ್ತು ಮಾಡಿಕೊಂಡಿದ್ದೇನೆ. ಅದನ್ನು ಬಾಕಿದವರಿಗೆ ಕೊಡದೆ ಮಾತ್ರ ಕೇಳಲಿಕ್ಕೆ ಆಗಿದೆ ಇಟ್ಕೊಂಡು ಅದು ಸಿನಿಮಾ ಹಾಡುಗಳಾಗಲಿ, ಯಕ್ಷಗಾನದ ಹಾಡುಗಳಾಗಲಿ, ಅಥವಾ ಶಾಸ್ತ್ರೀಯ ಸಂಗೀತ ಆಗಲಿ ಎಲ್ಲವನ್ನು ಕೇಳ್ತಾ ಇದೆ. ಒಂದು ರೀತಿಯ ಕೇಳುಮೆ ಅಂತ ಹೇಳೋದು ಒಂದು ರೀತಿ ಚಟಾಗಿ ಬಿಡ್ತಾರೆ ಸಂಗೀತ ಮಟ್ಟಿಗೆ. ಗೀಳು ಯಾವತ್ತು ನೋಡಿದ್ರು ಅದು ಕೇಳಿದ್ರೆ ಮತ್ತೆ ಅದನ್ನು ಹಾಡೋದು ಇದನ್ನು ಮಾಡ್ತಾ ಇದೆ. ಹೀಗೆ ಮೂಲತಃ ಬೆಳೆದಂತಹ ಸಂಗೀತ. ಮತ್ತೆ ಇಲ್ಲಿಗೆ ನಾನು PUC ಬಂದ ಮೇಲೆ ಡಿಗ್ರಿಗಳಿದ್ದಾಗ ಸ್ವಲ್ಪ ಕಲಿಯುವ ಪ್ರಯತ್ನ ಮಾಡಿದೆ. ಆದರೆ ನನಗೆ ಬೇಕಾದಂತಹ ಗುರುಗಳು ಆಗ ನನಗೆ ಸಿಗಲಿಲ್ಲ. ಉಡುಪಿಯಲ್ಲಿ ನಾನು 4 ವರ್ಷ ಕಾಲೇಜಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಗ ಕೂಡ ನಾನು ತುಂಬ ಪ್ರಯತ್ನ ಮಾಡಿಕೊಂಡು ಅಡ್ವಾನ್ಸ್ ಟ್ರೈನಿಂಗ್ ತಗೊಳ್ಬೇಕು. ಯಾವ ಥರ ತಿಳ್ಕೊಂಡು ಅದು ಸಾಧ್ಯ ಆಗಿಲ್ಲ. ಹಾಗಿದ್ದಂಥವರು ಮಂಜುನಾಥಯ್ಯನವರು ಇರಲಿಲ್ಲ, ಮತ್ತು ಬೇರೆ ಅವರ ಸರಿಸಾಟಿ ಆದಂಥ ಗುರುಗಳು ಯಾರು ಇರಲಿಲ್ಲ. ಹಾಗಾಗಿ ಮತ್ತೆ ನನಗೆ ಕಲಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಓದುವಿಕೆ ಆಮೇಲೆ ಸಂಗೀತ ಕುರಿತಾಗಿ ಒಳ್ಳೆಯ ಪುಸ್ತಕಗಳನ್ನು ಓದುವ ಅಭ್ಯಾಸ. ಅದು ಓದುವ ಅಭ್ಯಾಸ, ಸಂಗೀತದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು, ಓದಿ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ತುಡಿತ ನಿಮ್ಮಲ್ಲಿ ಯಾಕೆ ಬಂತು? ಯಾಕಂದ್ರೆ ಅದರ ಲಕ್ಷಣದ ಬಗ್ಗೆ ಕೂಡ ನನಗೆ ಆಸಕ್ತಿ ಇತ್ತು. ಈ ರಾಗಕ್ಕೆ ಹೇಗೆ ಭಿನ್ನ, ಕರೆಕ್ಟ್, ಇದನ್ನು ಯಾರು ಮಾಡಿದ್ರು, ಯಾವ ರೀತಿ ಮೇಳಕಟ್ಟ ಅಂದ್ರೆ ಏನು ಹೌದು ತಿಳ್ಕೊಳ್ಬಹುದು. ಜನ್ಯ ರಾಗಗಳಂತಂದ್ರೆ ಎಂಥದ್ದು ತಿಳ್ಕೊಳ್ಳೋದು ಆಸಕ್ತಿ ಇದ್ದ ಕಾರಣ ಸಂಗೀತದ ಕೆಲವು ಪುಸ್ತಕಗಳನ್ನ ನಾನು ತಗೊಂಡೆ, ಅದನ್ನು ಓದಿದೆ, ಅದರ ಕುರಿತು ಅಧ್ಯಯನ ಮಾಡಿದೆ. ನನ್ನ ಒಟ್ಟಿಗಿದ್ದವರು ಎಲ್ಲರೂ ಸಂಗೀತದ ಅಭ್ಯಾಸಗಳು ಮತ್ತು ಆಸಕ್ತಿ ಇರುವವರೇ ಆದ ಕಾರಣ ನಮ್ಮಲ್ಲಿ ಸಾಕಷ್ಟು ಚರ್ಚೆಯೂ ಆಗ್ತಿತ್ತು. ಹೌದು, ಬೆಳವಣಿಗೆಗೆ ಬಹಳ ಪೂರಕವಾಗಬೇಕು ನನಗೆ. ಮತ್ತೆ ನಾನು ಯಾವ ರೀತಿಯ ಒಂದು ಅದರಲ್ಲಿ ಪಕ್ಷಪಾತವನ್ನು ಕೂಡ ನಾನು ಮಾಡಿದೆ. ಹಿಂದೂಸ್ತಾನಿ ಸಂಗೀತವು ತುಂಬಾ ಪ್ರೀತಿ ನನಗೆ, ಕರ್ನಾಟಕ ಸಂಗೀತವು ಪ್ರೀತಿ, ಹೌದು, ಪಾಶ್ಚಾತ್ಯ ಸಂಗೀತದ ಶಾಸ್ತ್ರೀಯ ಸಂಗೀತ ಏನು ತಿಳ್ಕೊಳ್ಳೋದು ಆಸಕ್ತಿ ಇದೆ. ಅದರ ಕ್ಯಾಸೆಟ್ ಕೊಟ್ಟು ತರಿಸಿದೆ ನಾನು. ಮೊಜಾರ್ಟ್ ಎಂದಾಗಲಿ, ಬಿಥೋವೆನ್ದಾಗಲಿ, ಸಿಂಫೋನಿ ಅಂದ್ರೆ ಏನು, ಇದೆಲ್ಲ ಒಂದು ರೀತಿ ಸಂಗೀತದ ಸಮಗ್ರವಾಗಿ ತಿಳಿಬೇಕು ಅನ್ನೋದು ಆಸೆ ಇತ್ತು ನನಗೆ. ಸಮಗ್ರವಾಗಿ ತಿಳ್ಕೊಂಡ್ರಿ, ತಿಳ್ಕೊಳ್ಳೋ ಪ್ರಯತ್ನ ಈಗಲೂ ಮಾಡ್ತಾ ಇದ್ದೇನೆ. ಅದು ಮುಗಿಯುವಂಥದ್ದಲ್ಲ ಈ ಜನ. ಈಗಲೂ ಮಾಡ್ತಾ ಇದ್ದೇನೆ ತಿಳಿಯುವಂಥದ್ದು. ಅದಕ್ಕೆ ಒಂದು ಸ್ಫೋಟಕವಾದಂಥ ಸನ್ನಿವೇಶ ನಿರ್ಮಾಣ ನನ್ನ ಪತ್ರಿಕೆಗೆ ಸೇರಿದ ಮೇಲೆ, ಪತ್ರಿಕೆಗೆ ಸೇರಿದ ಮೇಲೆ ನನಗೆ ಒಂದು ಅವಕಾಶ ಮಾಡಿ ಕಲ್ಪಿಸಿಕೊಟ್ರು ನಮ್ಮ ಮ್ಯಾನೇಜ್ಮೆಂಟ್ ಅವರು. ಲಲಿತರಂಗ ಅನ್ನೋದು ಪುಟ ಮಾಡಲಿಕ್ಕೆ ನನ್ನ ಹೇಳಿಕೆಯನ್ನು ಮನ್ನಿಸಿದರು. ಆ ಪುಟ ಆರಂಭ ಮಾಡಿ ಅಲ್ಲಿ ನನ್ನ ಉದ್ದೇಶ ಏನಿತ್ತಂದರೆ ಇಲ್ಲಿ ಆಗುವಂಥ ಎಲ್ಲ ಸಂಗೀತ ಕಾರ್ಯಕ್ರಮಗಳು, ನೃತ್ಯ ಕಾರ್ಯಕ್ರಮಗಳು, ಇದರ ಬಗ್ಗೆ ಅದರಲ್ಲಿ ಲೇಖನ ಬರಬೇಕು, ಅದು ವರದಿಯ ರೂಪದಲ್ಲಿ ಬರಬೇಕು. ಮತ್ತೆ ಕಲಾವಿದರ ಪರಿಚಯ ಅದರಲ್ಲಿ ಮಾಡಿಸ್ಬೇಕು. ಆಮೇಲೆ ಸಣ್ಣ ಪುಟ್ಟ ವಿಮರ್ಶೆ ಬರಬೇಕು, ವಿಮರ್ಶೆ ಬೇಕು ಹೇಳಿ ಒಂದು ಮಾನದಂಡ ಹಾಕೊಂಡ ಕಾರಣ ಸಂಗೀತದ ವಿಮರ್ಶೆ ಮಾಡುವ ಮಟ್ಟಕ್ಕೆ ಬರೋದು ಈಗ ಅಲ್ಲಿ ನಾನು ಇದುವರೆಗೆ ವಿಮರ್ಶೆ ಮಾಡುವಂತ ಯಾವ ಒಂದು ಕಲ್ಪನೆ ನನಗೆ ಇಲ್ಲ. ಪತ್ರಿಕೆ ಕೈಗೆ ಬಂದ ಮೇಲೆ ನಮ್ಮ ಜನರಿಗೆ ತಿಳಿಸಬೇಕಾದ ಅವಶ್ಯಕತೆ ಉಂಟು. ಹೌದು, ಅಂದರೆ ಒಳ್ಳೆಯ ಗುಣಗಳು ಯಾವುದು, ಒಂದು ಒಳ್ಳೆಯ ಕಚೇರಿಯಲ್ಲಿ ಹೇಗಿರ್ತದೆ ಕಲ್ಪನೆ ಬೇಕಲ್ಲ, ಅದನ್ನು ತಿಳಿಸುವುದು ಜವಾಬ್ದಾರಿ ಪತ್ರಿಕೆಗೆ ಇದೆ. ಪತ್ರಿಕೆಗೆ ಸಾಂಸ್ಕೃತಿಕವಾದಂತಹ ದೊಡ್ಡ ಜವಾಬ್ದಾರಿ ಕೂಡ ಉಂಟು. ರಾಜಕೀಯ ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿ ಕೂಡ ಬೆಳೆಸುವಂತಹ ಒಂದು ಪ್ರಯತ್ನ. ಹಾಗಾಗಿ ನಾನು ಸಂಗೀತ ವಿಮರ್ಶೆಗೆ ಆರಂಭ ಮಾಡಿದ್ದೆ. ಆರಂಭದಲ್ಲಿ ಸ್ವಲ್ಪ ಕಟುವಾಗಿ ನಾನು ವಿಮರ್ಶೆ ಮಾಡಿದ್ದೆ ಕೂಡ. ಸ್ವಲ್ಪ ಯವನದ ಸಂದರ್ಭಗಳು ನೇರವಾಗಿ ಹೇಳುವಂಥದ್ದು. ಈಗಾದರೆ ನಾನು ಬಹಳ ಮೃದುವಾಗಿ ಹೇಳಿಬಿಡ್ತಾರೆ, ಅದನ್ನೆಲ್ಲ ತಪ್ಪು ಇದ್ದರೂ ಕೂಡ ಅದನ್ನೇ ಒಂದು ಕಡೆ ಸಣ್ಣದಾಗಿ ಹೇಳಿ ಮುಗಿಸ್ಬಿಡ್ತೇನೆ. ಆಗ ನನಗೆ ಅದು ಬಹಳ ಆಘಾತಕರವಾದ ತಪ್ಪುಗಳು ಕಾಣಿಸ್ಬಿಡ್ತೇನೆ ಸಂಗೀತ ಆಗುವಾಗ. ಅದನ್ನು ಹಾಗೆ ನಾನು ಬರದೆ, ಇದು ತಪ್ಪು, ಹೀಗಲ್ಲ, ಹೀಗಾಗಬೇಕಾದ್ರೆ ಬರದೆ. ನಾನು ಸಾಕಷ್ಟು ನಿಷ್ಠುರಗಳು ಕಟ್ಟಿಕೊಂಡೆ.
ಬೈಗಳು ಕೇಳಿಸ್ಕೊಂಡೆ. ಹೌದೌದು, ವಿಮರ್ಶಕರಂದ್ರೆ ಅದು ಹಾಗೆ ಇರುವಂಥದ್ದೇ, ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್, ಅದನ್ನ ತಲೆಗೆ ಹಚ್ಚಿಕೊಳ್ಳೋನಲ್ಲ. ಹಾಗೆ ಮಾಡ್ತಾ ಹೋದ ಕಾರಣ ಒಂದು ಪ್ರತ್ಯೇಕ ಒಂದು ಅರಿವು ಬಂತು ನಮ್ಮಲ್ಲಿ. ಒಂದು ಅರಿವು ಅಂತ ಹೇಳಿದ್ರೆ, ಕಲೆ ಅಂತ ಹೇಳಿದ್ರೆ ಸಾರ್ವಜನಿಕ ಸ್ವತ್ತು. ಹೌದು. ಯಾವತ್ತು ಒಂದು ಕಲಾವಿದನ ಬಾಯಿಂದ ಹೊರಗೆ ಬಿಟ್ಟು ಅದರ ಮೇಲೆ ಅವನಿಗೆ ನಿಯಂತ್ರಣ ಇಲ್ಲ. ಹೌದು, ಅದರ ಮೇಲೆ ಅವನಿಗೆ ಹಕ್ಕಿಲ್ಲ. ಅದನ್ನು ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಕೂಡ ಒಂದು ಕಡೆ ಹೇಳಿದ್ದನ್ನು ನಾನು ತಿಳ್ಕೊಂಡಿದ್ದೇನೆ, ಕೇಳಿದ್ದೇನೆ. ಅದು ಪಬ್ಲಿಕ್ ಪ್ರಾಪರ್ಟಿ. ಹೌದು, ಅದಕ್ಕೆ ಬ್ರಿಕ್ಸ್ ಬರ್ಬೋದು, ಬೊಕೆಯು ಬರ್ಬೋದು. ಹೌದು, ಅದಕ್ಕೆ ಅದನ್ನು ಒಪ್ಪಿಕೊಳ್ಳೋದು ಜೊತೆ ಅಲ್ಲಿರ್ಬೇಕು. ಹೌದು, ಇದನ್ನ ಕಲಾವಿದರಿಗೆ ಮನದಟ್ಟು ಮಾಡಬೇಕಾದ ಕಷ್ಟದ ಕೆಲಸ. ಹೌದು, ನಾವು ಕ್ರಿಯೇಟಿವ್ ಆಗಿ, ನಾವು ಬಹಳ ಸೃಜನಶೀಲವಾಗಿ ಕ್ರಿಯಾಶೀಲವಾದ ಒಂದು ವಿಮರ್ಶೆ ಬರೆದ್ರು ಕೂಡ ಅದನ್ನು ಟೀಕೆ ಬೈಗಳು ತಿಳ್ಕೊಳ್ಳುವಂತ ಒಂದು ಪ್ರಮೇಯ ಇಲ್ಲಿತ್ತು. ಹೌದು, ಅದು ಈಗಲೂ ಉಂಟು ಸದ್ಯ ಹೆಚ್ಚಿನ ಕಡೆ ಉಂಟು. ಯಾಕಂದ್ರೆ ಅದು ಒಡ್ಡಿಕೊಂಡು ಗೊತ್ತಿಲ್ಲ ಅವರಿಗೆ. ಹೌದು, ಈಗ ಅದೇ ಈಗ ತಮಿಳುನಾಡಿಗೆ ಹೋದ್ರೆ ಅಥವಾ ಮದ್ರಾಸಿಗೆ ಹೋದ್ರೆ ಅಲ್ಲಿ ಮಹಾನ್ ವಿದ್ವಾಂಸರನ್ನ ಸುಬ್ಬುಡು ಅಂತವ್ರು ಒಗೆದು ಹಾಕಿ ಬಿಡ್ತಾರೆ ವಿಮರ್ಶೆ ಹೇಳಿ. ಅದು ಅಲ್ಲಿ ಒಪ್ಪಿಕೊಂಡಾಗಿದೆ, ಗೊತ್ತುಂಟು ಅವರಿಗೆ, ಸಾಮಾನ್ಯ ಅದು ಇರೋತ್ತಾರೆ ಹೇಳ್ಕೊಂಡು. ಇಲ್ಲಿ ಅದು ಗೊತ್ತೇ ಇಲ್ಲ. ಅದು ಏನು ಬೈತಾರೆ, ಬೈಗಳು ಯಾಕೆ? ಅದು ಬೈಗಳಲ್ಲ, ನಾವು ವಿಮರ್ಶೆನೇ ಮಾಡಿದ್ವಿ. ಹೌದು, ವಿಮರ್ಶೆ ಬೇರೆ, ತಗಳಿಕೆ ಬೇರೆ. ಹೌದು, ಡಿಫರೆನ್ಸ್ ಉಂಟು. ಅದಕ್ಕೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ ಕಾರಣ ಅಟ್ಲೀಸ್ಟ್ ಕೊನೆಯ ಪಕ್ಷ ಇದು ಸಾರ್ವತ್ರಿಕವಾಗಿ ಹೇಳಿದ್ರೆ ಅದು ವಿಮರ್ಶೆ ಆಗ್ತದೆ ಹೊರತು ಬೈಗಳಾಗೋದಿಲ್ಲ ಅನ್ನೋ ಒಂದು ಪರಿಕಲ್ಪನೆ ಕಲಾವಿದರಿಂದ ಬಂತು. ಮತ್ತು ಒಂದು ಕಲೆಯ ಒಳ್ಳೆ ಗುಣಗಳು ಯಾವುದು ಅನ್ನೋದನ್ನು ಶ್ರೋತೃಗಳು ಮತ್ತು ಪ್ರೇಕ್ಷಕರಿಗೆ ಅರ್ಥ ಆಗುವಾಗ ಒಂದು ಪ್ರಯತ್ನ ಅದರಲ್ಲಿ ಮಾಡುವಂಥ ಪ್ರಯತ್ನ ನಡೀತು. ಈ ಸಂದರ್ಭದಲ್ಲಿ ಇಲ್ಲಿಯ ಕೆಲವು ಸ್ನೇಹಿತರ ಸೇರಿಕೊಂಡು ರಾಗಧನ ಅನ್ನುವಂಥ ಒಂದು ಸಂಘಟನೆಯನ್ನು ಮಾಡಿದ್ರು. ನನ್ನ ಇನ್ನೊಂದು ಬಹಳ ದೊಡ್ಡ ಒಂದು ಉತ್ತೇಜನ ಕೊಟ್ಟದಂದ್ರೆ ಈ ಸಂಸ್ಥೆ. ಅಲ್ಲಿ ಸಂಗೀತ ಕಾರ್ಯಕ್ರಮ ಮಾತ್ರ ಮಾಡೋದಲ್ಲ, ಸಂಗೀತಕ್ಕೆ ಅದು ಬೋಧಪ್ರದವಾಗುವ ಏನು ಮಾಡಲಿಕ್ಕೆ ಸಾಧ್ಯ ಉಂಟು. ಕಾರ್ಯಕ್ರಮ ಮಾಡಿದರೆ ಕೇಳ್ತಾರೆ, ಅವತ್ತು ಹೊರಟೋಗ್ತಾರೆ, ಮುಗಿದೋಯ್ತು. ಅದಲ್ಲ, ಅದರ ಬದಲಿಗೆ ಸಂಗೀತ ತರಬೇತಿ ಶಿಬಿರ ಮಾಡಬೇಕು. ನಾವು ಎಲ್ಲಿ ನಮಗೆ ನಮ್ಮ ಸಾಮಾನ್ಯ ಸಂಗೀತ ಪಾಠದಲ್ಲಿ ಸಿಗದೇ ಇರುವಂತಹ ವಿಚಾರ ಏನಿದೆಯೋ ಅದು ಮಕ್ಕಳಿಗೆ ಸಿಗಬೇಕಾಗ್ತದೆ. ಹೌದು, ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಸಿಗಬೇಕಾಗ್ತದೆ. ಅದಕ್ಕೆ ವಿಶೇಷವಾದಂತಹ ಪರಿಣಿತರನ್ನು ನಾವು ಕಲಿಸಬೇಕಾಗ್ತದೆ. ಈ ಕಲಿಸೋ ಪ್ರಯತ್ನಗಳು ನಾವಿಲ್ಲಿ ಮಾಡಿದ್ದೇವೆ, ಸಂಗೀತಕ್ಕಾಗಿ ಕಲಿಸಿದ್ದೇವೆ. ಮತ್ತು ಸಂಗೀತ ಕಚೇರಿ ಆದ ಮೇಲೆ ನಾನಾಗಲಿ ಅರವಿಂದ ಹೆಬ್ಬಾರಾಗಲಿ ಆ ಕಚೇರಿಯ ಬಗ್ಗೆ 4 ಮಾತು ಹೇಳ್ತಾರೆ. ಒಂದು ಕ್ರಮ ನಾವಿಲ್ಲಿ ಆರಂಭ ಮಾಡಿದ್ದೇವೆ. ಇದು ಹೀಗುಂಟು, ಹೀಗುಂಟು, ಈ ಕಾರಣಕ್ಕಾಗಿ ಒಳ್ಳೆಯ ಕೆಲಸ ಮಾಡ್ತಾರೆ ಅವರು. ನೆರವಲ್ಲದೇನು, ಮನೋಧರ್ಮ ಅದರಲ್ಲಿ ಹೇಗೆ ಅದನ್ನು ಇವರು ಮಾಡಿ ನಿಮಗೆ ತೋರಿಸಿಕೊಟ್ಟಿದ್ದಾರೆ ಅದನ್ನು ತಿಳಿಸೋ ಪ್ರಯತ್ನ ಕೂಡ ನಾವು ಮಾಡಿದ್ದೇವೆ. ಶ್ರೋತೃಗಳಿಗೆ ಬರೇ ರಸಾನುಭವ ಮಾತ್ರ ಅಲ್ಲ, ಅದರ ಹಿಂದಿರೋ ಕಲಾನುಭವ ಕೂಡ ಸಿಗುವ ಹಾಗೆ ನಾವು ಒಂದು ಪ್ರಯತ್ನ ಮಾಡಿದ್ದೇವೆ. ಸರಿ, ನಿರಂತರ ರಾಗಧಾನದಲ್ಲಿ ಮಾತ್ರ ಅಲ್ಲ, ಆಮೇಲೆ ಸರಿಗಮ ಭಾರತೀಯ ಸಂಗೀತ ಸಂಸ್ಥೆ ಹುಟ್ಟಿಕೊಂಡಿತ್ತು. ಅಲ್ಲಿ ಕೂಡ ಪ್ರತಿ ಕಚೇರಿ ಆಗುವ ಸಂಗೀತ ಕಲಿಯುವ ಮಕ್ಕಳು ಬರ್ತಾರೆ, ಆ ಮಕ್ಕಳಿಗೆ ಕಚೇರಿಯ ವೈಶಿಷ್ಟ್ಯವನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೇವೆ. ಹೀಗೆ ಸಂಗೀತವನ್ನ ಒಟ್ಟು ಸಮಗ್ರವಾಗಿ ಬೆಳೆಸುವಂತ ಒಂದು ಪ್ರಯತ್ನ, ಶಿಕ್ಷಣ ರೂಪದಲ್ಲಿ, ಆಸ್ವಾದನೆ ರೂಪದಲ್ಲಿ ಮನೋಧರ್ಮ ಬೆಳೆಸುವಂತ ಒಂದು ಅವಕಾಶ ಕೊಡುವುದರ ಮೂಲಕ, ಅವರಿಗೆ ಪ್ಲಾಟ್ಫಾರ್ಮ್ ಒದಗಿಸಿಕೊಡುವುದರ ಮೂಲಕ, ವೇದಿಕೆ ಒದಗಿಸಿಕೊಡುವ ಮೂಲಕ, ಮತ್ತು ಅವರಿಗೆ ಪ್ರಚಾರ ಕೊಡುವ ಮೂಲಕ. ಹೌದು, ಸಣ್ಣ ಒಂದು ಮಗು ಹಾಡಿದರೂ ಕೂಡ ನಾನು ಅದನ್ನು ದೊಡ್ಡ DC ಫೋಟೋ ಹಾಕಿ ನಾನು ಪ್ರಚಾರ ಮಾಡ್ತಾರೆ. ಯಾಕಂದ್ರೆ ಸಾಂಸ್ಕೃತಿಕ ಸಂಪತ್ತು ಸರಿಯಾದ ಮಾತು. ಹೌದು, ಅದನ್ನು ನಾವು ಪ್ರಾಜೆಕ್ಟ್ ಮಾಡುವ ಅವಶ್ಯಕತೆ ಇದೆ. ಪ್ರಾಜೆಕ್ಟ್ ಮಾಡಿದ ಒಂದು ಸಂದರ್ಭದಲ್ಲಿ ಅದನ್ನು ಒಂದು ಗೀಳಾಗಿ ತಗೊಳ್ಳೋದು ಕೂಡ ತಪ್ಪು. ಪ್ರಚಾರವೇ ನನಗೆ ಮುಖ್ಯ ಅಂತ ಹೇಳೋ ಒಂದು ಭಾವ ಕೂಡ ಕಲಾವಿದರಲ್ಲಿ ಮೂಡಬಾರ್ದು. ನಾವು ನೋಡ್ತೇವೆ, ಎಷ್ಟೋ ಮಂದಿ ಈಗ ತಾನೇ ಬೆಳೀತಾ ಇರುವಂತಹ ಒಂದು ಮಗುವಿಗೆ ಅನಾವಶ್ಯ ಪ್ರಚಾರ ಕೊಟ್ಟು ಅದಕ್ಕೆ ದೊಡ್ಡ ದೊಡ್ಡ ಪೋಸ್ಟರ್ಸ್ ಹಾಕೊಂಡು ಅದನ್ನ ವಿಜೃಂಭಿಸುವಂತ ಒಂದು ಇದಿದೆಯಲ್ಲ, ಅದು ಅದರ ಬೆಳವಣಿಗೆಗೆ ಮಾರಕ, ಅದು ಬೆಳವಣಿಗೆ ಅಲ್ಲ. ಸೊ ನಾವು ಜುಡಿಷಿಯಸ್ ಆಗಿ ಎಷ್ಟು ಬೇಕು ಅಷ್ಟು ಮಕ್ಕಳನ್ನ ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೇವೆ. ಈ ಮಗು ಚೆನ್ನಾಗಿ ಹಾಡ್ತಾ ಉಂಟು, ಯುವ ಪ್ರತಿಭೆ ಅನ್ನುವಂಥ ಒಂದು ಶೀರ್ಷಿಕೆ ಕೊಟ್ಟು ಈ ಪ್ರತಿಭೆಗಳನ್ನೆಲ್ಲ ನಮ್ಮಲ್ಲಿ ಎಲ್ಲ ಇವನಿಗೂ ಪ್ರೋತ್ಸಾಹ ಮಾಡುತ್ತಿರುವುದು. ನಮ್ಮ ಕದ್ರಿವರನ್ನ ಕೂಡ ನಾನು ಇಂಟ್ರೊಡ್ಯೂಸ್ ಮಾಡಿದ ಹಾಗೆ ಸರಿ ಪತ್ರಿಕೆಯಲ್ಲಿ. ಇದು ಸಂಗೀತಕ್ಕೆ ಒಂದು ಪತ್ರಿಕೆ ಮಾಡಬಾರಂತ ಒಳ್ಳೆಯ ಕೆಲಸ. ಹೌದು, ಈಗ ನೋಡಿ, ಸಂಗೀತ, ನಾಟ್ಯ, ಯಾವುದೇ ಕಲಾ ಪ್ರಕಾರ ಆಗಲಿ, ಅದನ್ನು ಅನುಭವಿಸುವಂತಹ ಪ್ರೇಕ್ಷಕನಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು ಏನಿರಬೇಕು ನೋಡಿ. ಪ್ರೇಕ್ಷಕ ಒಂದು ಆತನಿಗೆ ಮುಕ್ತವಾದಂಥ ಮನಸ್ಸು ಬೇಕು. ಅಂದ್ರೆ ಯಾವುದೇ ಪ್ರೀಡಿಟರ್ಮಿಂಡ್ ಮೈಂಡ್ ಸೆಟ್ ಅಲ್ಲಿ ಬರಬಾರ್ದು. ಪ್ರಿಜುಡಿಸ್ ಖಂಡಿತವಾಗಿ ಇರಬಾರ್ದು.
ಪೂರ್ವಗ್ರಹ ಅಂತ ಹೇಳುವುದು ಸಂಗೀತ ಕಲೆಗೆ ಬಹುದೊಡ್ಡ ಒಂದು ಅಪಚಾರ. ಅಪಚಾರ, ಸರಿ. ಅದಕ್ಕೆ ಎರಡು ಕಾರಣ ಉಂಟು. ಒಂದು, ಶೀಘ್ರ ನಿರ್ಣಯ. ನನಗದು ಬೇಡ, ನನಗದು ಗೊತ್ತಾಗುದಿಲ್ಲ, ನಿರ್ಣಯ ಮಾಡಿ ಆಯ್ತು, ಮತ್ತೆ ಪ್ರಯತ್ನ ಇಲ್ಲ. ಹೌದು. ಎಷ್ಟೋ ಜನರು ತಾನು ಕೇಳ್ತಾರೆ, ಶಾಸ್ತ್ರೀಯ ಸಂಗೀತಕ್ಕೆ ನೀವು ಯಾಕೆ ಬರ್ತಾ ಇಲ್ಲ? ಅದೆಲ್ಲ ನನಗೆ ಆಗುತ್ತಿಲ್ಲ, ನನಗೆ ಯಾಕೆ ಆಗುದಿಲ್ಲ? ನೀವು ಬಂದು ಯಾಕೆ ಕೇಳಬಾರದು? ಕೇಳುವಂತ ಒಂದು ಪ್ರಯತ್ನ ಕೂಡ ಅವ್ರು ಮಾಡ್ತಾ ಇಲ್ಲ. ಈ ಪ್ರಿಜುಡಿಸಿದಿಂದಾಗಿ ಇದು ಪೂರ್ವಗ್ರಹ ಮೊದಲೇ ಮಾಡಬೇಕು. ಮತ್ತೆ ಶೀಘ್ರ ನಿರ್ಣಯ. ನೋಡಿದ ಒಂದು ಹಾಡು ಕೇಳಿದ ಕೂಡಲೇ ಚೆನ್ನಾಗಿಲ್ಲ, ಒಂದು ಕಚೇರಿ ಕೇಳಿದ ಕೂಡಲೇ ಅದು ಬೇಡ, ನಮಗೆ ಅದು ಆಗೋದಿಲ್ಲ. ಅಷ್ಟು ಪಕ್ಕ ನಿರ್ಣಯ ಮಾಡಲಿಕ್ಕೆ ಆಗುದಿಲ್ಲ. ಹೌದು. ಯಾಕಂದ್ರೆ ನಿಧಾನಕ್ಕೆ ಅದು ಒಳ ಹೋಗ್ಬೇಕಾಗ್ತದೆ. ಅಲ್ಲ, ಯಾವತ್ತೂ ಕೂಡ ಇದ್ದಕ್ಕಿದ್ದಾಗ ಸಂಪೂರ್ಣ ನಿಮ್ಮೊಳಗೆ ಪ್ರವೇಶ ಮಾಡಿ ನಿಮ್ಮನ್ನ ರಂಜಿಸುವುದಿಲ್ಲ, ಆ ಮಟ್ಟಕ್ಕೆ ತಲುಪಿಸುವುದಿಲ್ಲ. ಅದನ್ನ ನಾವು ಎಕ್ಸ್ಪೋಷರ್ ಮೂಲಕ ಮತ್ತೆ ನಮ್ಮನ್ನು ಒಡ್ಡಿಕೊಳ್ಳುವ ಮೂಲಕ ಕಲೆಗೆ ನಾವು ಅದನ್ನು ಗ್ರಹಿಸಬೇಕಾಗ್ತದೆ. ಹಲವಾರು ಸೂಕ್ಷ್ಮಗಳಿವೆ ಒಂದು ಕಲೆಯಲ್ಲಿ. ಆ ಸೂಕ್ಷ್ಮತೆ ನಿಮಗೆ ತಿಳಿಬೇಕಿದ್ರೆ ನಮ್ಮ ಸಂಸ್ಕಾರ ಇಲ್ಲಿ ಬೆಳೀತಾ ಹೋಗ್ಬೇಕು. ಹೌದು, ಸಂಸ್ಕಾರ ಬೆಳೀಲಿಕ್ಕೆ ಅವಕಾಶ ಕೊಡ್ಬೇಕು ನಾವು. ಅದು ಅಷ್ಟು ಅವಕಾಶ ಕೊಡದೇನೆ ಸಂಗೀತದ್ದಾಗಲಿ ಅಥವಾ ನೃತ್ಯದ್ದಾಗಲಿ ಯಾವುದೇ ಒಂದು ಕಲೆ ಅಂತಾಗಲಿ, ನಾವು ನ್ಯೂವಾನ್ಸ್ ಅಂತ ಹೇಳ್ತೇವೆ. ಬಹಳ ಸಣ್ಣ ವಿಚಾರಗಳು, ಸೂಕ್ಷ್ಮ. ಆ ಸೂಕ್ಷ್ಮವೇ ನಮಗೆ ಒಳ್ಳೆ ಆನಂದ ಕೊಡುವಂತಹದ್ದು. ಮುಂದಕ್ಕೆ ನಾವು ಒಂದು ಸಂಚಾರ ಬಂದಾಗ ವಾ ಅಂತ ಹೇಳಿದ್ರೆ ಯಾವ್ದಕ್ಕೆ ಹೇಳ್ತೇವೆ? ಸಣ್ಣದು ಕುಸರಿ ಕೆಲಸಕ್ಕೆ. ಹೌದು, ನಾವು ವಾಹಾ ಹೇಳೋದು ಒಟ್ಟು ಸಂಗೀತ ಕಲೆ. ಹೌದು, ಕರೆಕ್ಟ್. ಅದು ಗೊತ್ತಾಗೋದು ಯಾವಾಗಂದ್ರೆ ನಾವು ಮತ್ತೆ ಕೇಳಿ ನಮ್ಮ ಸಂಸ್ಕಾರವನ್ನು ಬೆಳೆಸಿಕೊಂಡು ಅಲ್ಲಿ ಮುಟ್ಟಿದಾಗ ಅದಕ್ಕೆ ಅವಕಾಶ ಬೇಕು. ತಕ್ಷಣ ನಿರ್ಣಯ ಮಾಡುತ್ತೆ ಅಲ್ಲ. ಸೊ ನಾವು ಒಬ್ಬ ಶ್ರೋತ್ರವಾದವ ಮೊತ್ತ ಮೊದಲು ಆತನಿಗೆ ಅದು ರಂಜನೆ ಆಗಲಿ ಆಗದೇ ಇರಲಿ ಒಡ್ಡಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಮೊದಲು ಎಕ್ಸ್ಪೋಷರ್ ಮಾಡಿಕೊಳ್ಳೋದು. ನನಗೆ ಆಗೋದಿಲ್ಲ ಅಂತ ನಿರ್ಣಯ ಮಾಡಿ ಹೊರಟು ಹೋಗುದಲ್ಲ. ಹೌದು. ಬೇಕಾದ್ರೆ ಉದಾಹರಣೆ ನಾನು ಕೊಡಬಲ್ಲೆ, ತುಂಬಾ ಉದ್ದಾಗ್ಬೋದು, ಬಿಟ್ಟು ಬಿಡ್ತೇನೆ. ನನಗೆ ವಾಸ್ತವದಲ್ಲಿ ಹಿಂದೂಸ್ತಾನಿ ಸಂಗೀತ ನಿಮ್ಮ ಆರಂಭದಲ್ಲಿ ಆಗ್ತಾ ಇರಲಿಲ್ಲ. ಯಾಕೆ ಆಯ್ತು ಅನ್ನೋ ದೊಡ್ಡ ಚರಿತ್ರೆ ಉಂಟು ಹಿಂದೆ. ಅಂದ್ರೆ ನೀವು ಅದೇ ಸಿಂಪಲ್ ಆಗಿ ಹೇಳುದಿದ್ರೆ ಅದೇ ನೀವು ಒಡ್ಡಿಕೊಂಡು ಕಷ್ಟಪಟ್ಟು ಒಡ್ಡಿಕೊಂಡದ್ದೇ ಆಗಲಿ ಆಗದಿರಲಿ ಕೇಳ್ತೇನೆ. 3 ಗಂಟೆ ಹೊತ್ತು ಕೂತು ಕೇಳ್ತಾರೆ. ಬಡೇ ಗುಲಾಮ್ ಅಲಿ ಖಾನ್ ಅಂತ ಹೇಳಿ ಜಸರಾಜ್ವರೆಗೆ ಪ್ರತಿಯೊಬ್ಬರದ್ದು ಗಟ್ಟಿ ಕೂತ್ಕೊಂಡು ಕೇಳಿದ್ದೆ. ಕೇಳ್ತಾ ವರ್ಷ ಹೋಗ್ತಾ ಮತ್ತೆ ಆಮೇಲೆ ಮತ್ತೆ ಕ್ಯಾಸೆಟ್ ಸಂಗ್ರಹ ಮಾಡಿದೆ, CD ಸಂಗ್ರಹ ಮಾಡಿದೆ, ಅದನ್ನು ಕೇಳಿದೆ. ಇವತ್ತು ಸಮಾನವಾಗಿ ಒಬ್ಬ TM ಕೃಷ್ಣ ಹಾಡಿದಿರ್ಬೋದು, ರಶೀದ್ ಖಾನ್ ಹಾಡಿದಿರ್ಬೋದು, ಇಬ್ಬರು ಸಮಾನವಾಗಿ ಅದನ್ನು ನನಗೆ ಆಸ್ವಾದನೆ ಮಾಡ್ಲಿಕ್ಕೆ ಬರ್ತದೆ. ಇದು ಶ್ರಮದ ಸಿಕ್ಕುವಂಥದ್ದು. ಅಂದ್ರೆ ಕಲೆ ಆಸ್ವಾದನೆಗೆ, ಯಾವುದೇ ಒಂದು ಕಲೆಯ ಆಸ್ವಾದನೆಗೆ ನಮಗೆ ಆ ಆಸಕ್ತಿ ಇಲ್ಲದೆ ಇಲ್ಲಿ ನಾವು ಒಡ್ಡಿಕೊಂಡು ಕುದುರಿಸಿಕೊಳ್ಳಿಕ್ಕೆ ಆಗ್ತದೆ. ಒಂದು ಸ್ವಾರ್ಜಿತ, ಇನ್ನೊಂದು ಪಿತ್ರಾರ್ಜಿತ. ಹೌದು, ಕಲೆಯ ವಾಸನೆ ಹೇಳುದು ಪಿತ್ರಾರ್ಜಿತ. ಕೆಲವು ಮಂದಿಗಳಿಗೆ ಪಿತ್ರಾರ್ಜಿತವಾಗಿ ಆ ಸಂಸ್ಕಾರ ಬಂದಿರ್ತಾರೆ. ಹೌದು ಹೌದು. ಇನ್ನು ಸ್ವಾರ್ಜಿತವೂ ಉಂಟು. ಆ ಕಲೆಯ ಪುನಾದಿಯ ಮೇಲೆ, ಆ ಕಲೆಯ ಅನುಭವದ ಮೇಲೆ ಇತರ ಕಲೆಗಳನ್ನು ಸಂವಾದಿಯಾಗಿ ಬಳಸಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇದೆ. ಅದು ದುಡಿಸಿಕೊಳ್ಬೇಕಾಗುತ್ತೆ. ನಾವು ದುಡಿಸಿಕೊಳ್ಬೇಕಿದ್ರೆ ಶ್ರಮ ಪಡಬೇಕದಕ್ಕೆ. ಶ್ರಮ ಪಡೋದು ಹೇಗೆ ಅಂದ್ರೆ ನಮ್ಮನ್ನು ಕಲೆಗೆ ಒಡ್ಡಿಕೊಳ್ಳೋ ಮೂಲಕ. ಎಷ್ಟೋ ಜನ ಆರಂಭದಲ್ಲಿ ನನಗೆ ಸಂಗೀತ ಆಗುದಿಲ್ಲ ಅಂತ ಹೇಳಿದವರು ನಮ್ಮ ಒತ್ತಾಯಕ್ಕೆ ಕೇಳಿ ಈಗ ಹೇಳ್ತಾರೆ, ಓ ಇದು ಮೋಹನ್ ರಾಗ ಅಲ್ವಾ, ಇದು ಹಿಂದೋಳ ರಾಗ ಅಲ್ವಾ, ಅಷ್ಟ ಮಟ್ಟಿಗೆ ಬಂದ್ರು. ಆಮೇಲೆ ನೋಡಿ, ಇನ್ನೊಂದು ನಾನು ನಿಮ್ಮಲ್ಲಿ ಪ್ರಶ್ನೆ. ಈಗ ನಾವು ಯಾವುದೇ ಕಲೆಯನ್ನಾಗ್ಲಿ ಸಾಹಿತ್ಯವನ್ನಾಗ್ಲಿ ಯಾವುದನ್ನೇ ಆಗ್ಲಿ ನಾವು ಆಸ್ವಾದನೆ ಮಾಡುವುದು ಯಾಕೆ ಅಂತಂದ್ರೆ ನಮ್ಮ ಮನಸ್ಸಂತೋಷಕ್ಕೆ ಬೇಕಾಗಿ ಅನ್ನುವಂಥದ್ದು ತೀರ್ಮಾನವೇ. ಇದರಲ್ಲಿ ಎರಡು ಮಾತೇ ಇಲ್ಲ. ಈಗ ನಾವು ನಮಗೆ ಮನಸ್ಸಿಗೆ ಸಂತೋಷ ಕೊಡದೆ ಅದು ಕಿರಿಕಿರಿಯನ್ನು ಕೊಟ್ಟರೂ ಕೂಡ ನಾವು ಒಡ್ಡಿಕೊಳ್ಳುವುದು ಎಷ್ಟು ಸರಿ ಆಗ್ತದೆ? ಅದು ಕಿರಿಕಿರಿ ಕೊಡುವಂಥದ್ದು ಆರಂಭದಲ್ಲಿ ಆಗ್ತದೆ, ಕಿರಿಕಿರಿ ಕೊಡುವಂಥದ್ದು. ಈಗ ನಮ್ಮ ಭಾರತೀಯ ಸಂಗೀತದ ಶೈಲಿಯನ್ನ ಕೇಳಿ ಅಭ್ಯಾಸ ಇದ್ದ ಒಬ್ಬರಿಗೆ ಮೊತ್ತ ಮೊದಲ ಬಾರಿಗೆ ಒಂದು ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತ ಹಾಕಿದ್ರೆ ಕಿರಿಕಿರಿ. ಹೌದು, ಸರಿ. ಅಂದ್ರೆ ಅಲ್ಲಿ ಕ್ರೊಮ್ಯಾಟಿಕ್ ಮೂವ್ಮೆಂಟ್ ಉಂಟು, ನಮ್ಮಲ್ಲಿ ಕ್ರೊಮ್ಯಾಟಿಕ್ ಮೂವ್ಮೆಂಟ್ ಇಲ್ಲ. ಹೌದು. ರೀಗ
ಮಾ ಹೋಗುವಾಗ ಅದರ ಮಧ್ಯೆ ಇಷ್ಟಿಷ್ಟೇ ಅಂತರ ಇರಬೇಕು ಅಂತ ನಮ್ಮ ಲೆಕ್ಕ ಇಲ್ಲ. ಲೆಕ್ಕ ಉಂಟು, ಹೌದು. ಆ ಅಂತರ ಅಲ್ಲಿಲ್ಲ, ಹೌದು. ಅದೇ ರೀ1 ರೀ2 ರೀ3 ಒಟ್ಟಿಗೆ ಗ1 ಗ2 ಗ3 ಕೂಡ ಒಟ್ಟಿಗೆ ಕ್ರೊಮ್ಯಾಟಿಕ್. ಹೌದು ಹೌದು ಹೌದು. ಕಿರಿಕಿರಿ ಕೇಳುವಾಗ ಮತ್ತೆ ಕೌಂಟರ್ ಪಾಯಿಂಟ್ ಅಂತ ಉಂಟು. ಪ್ಯಾರಲ್ ಆಗಿ ಬಹುಶ್ರುತಿಯಲ್ಲಿ ಅದು ನಡೀತಾ ಇರ್ತದೆ. ಹೌದು ಹೌದು. ಒಂದು ಷಡ್ಜದಲ್ಲಿ ಹೋಗ್ತದೆ, ಗಾಂಧಾರದಲ್ಲಿ ಇದೊಂದು ಮೂವ್ಮೆಂಟ್ ಉಂಟು, ಪಂಚಮದಲ್ಲಿ ಮತ್ತೊಂದು. ಹೌದೌದು, ಎಲ್ಲ ಒಟ್ಟಿಗೆ ಅದರಲ್ಲಿ. ಹೌದು, ಅದು ಕಿರಿಕಿರಿಯೇ ಫಸ್ಟ್ ಆರಂಭದಲ್ಲಿ ಇದೆಲ್ಲ ಕಿರಿಕಿರಿ. ಆದ್ರೆ ಇನ್ನೊಂದು ರೀತಿ ಹೇಗೆ ಅಂತಂದ್ರೆ ಅದು ಅದರಲ್ಲಿ ಕೂಡ ಸೌಂದರ್ಯ ಉಂಟಪ್ಪ. ಕೇಳಿದ್ರೆ ಈಗ ಅದೇ ಸಿಂಫೋನಿ ಹಾಕಿ ನಾನು ಖುಷಿ ಪಟ್ಟು ಹೌದು ಹೌದು. ಯಾಕಂದ್ರೆ ತಳಹದಿ ಗೊತ್ತಾಯ್ತಿದೆ, ಮೂಲ ಗೊತ್ತಾಯ್ತು ನನಗೆ. ಹಾಗಾಗಿ ಆರಂಭದಲ್ಲಿ ಬರುವವರು ಹೇಳ್ತಾರೆ ನನಗೆ ಹಾಡು ಕೇಳಲಿಕ್ಕೆ ಆಗ್ತದೆ, ರಾಗ ಬೇಡ ಕೇಳಿ. ಹೌದು, ಹೆಚ್ಚಿನವರು ಅದು ಸಮಸ್ಯೆ ಉಂಟು ಹೆಚ್ಚಿನವರಿಗೆ. ಹಾಡು ಸುಲಭದಲ್ಲಿ ಕೇಳಿ. ಹೌದು, ಅಂದ್ರೆ ಸೆಮಿ ಕ್ಲಾಸಿಕಲ್ ಅವರಿಗೆ ಇಷ್ಟ ಆಗ್ತದೆ. ಕಂಪ್ಲೀಟ್ ಕ್ಲಾಸಿಕಲ್ ಆ ಸಂಗತಿಗಳೆಲ್ಲ ಕಿರಿಕಿರಿಯನ್ನು ಕೊಡ್ತದೆ ಅವರಿಗೆ. ಮತ್ತೆ ಹಾಡಿನೊಟ್ಟಿಗೆ ಲಯ ಉಂಟು. ಲಯ ನಮ್ಮ ಇನ್ಬಿಲ್ಟ್, ಪ್ರತಿಯೊಬ್ಬರಿಗೂ ರಿದಮ್ ಹೇಳುದು ಮನಸ್ಸಿನೊಳಗೆ ಉಂಟು. ರಿದಮ್ ಸೇರಿಕೊಂಡ ಕೂಡ ಅದನ್ನ ಎಂಜಾಯ್ ಮಾಡ್ತಾನೆ. ಹೌದು, ರಾಗ ಆಲಾಪನೆ ಮಾಡುವ ರಿದಮಿನ ಪ್ರಶ್ನೆ ಇಲ್ಲ. ಹೌದು, ಅದ್ರಷ್ಟಕ್ಕೆ ಬಳ್ಕೊಂಡು ಹೋಗ್ತದೆ. ಅಲ್ಲಿಗೆ ಬರ್ಬೇಕಿದ್ರೆ ಮೊದಲು ಇದನ್ನ ಕೇಳಿ ಆ ರಾಗವನ್ನ ಅಂದಾಗ. ಅಂದ್ರೆ ನಾನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಇದನ್ನು ಅಂತಂದ್ರೆ, ಮುಂದಿನ ಅತಿ ದೊಡ್ಡ ಸಂತೋಷವನ್ನು ಅನುಭವಿಸ್ಲಿಕ್ಕೆ ಬೇಕಾಗಿ ಇವತ್ತು ನಾವು ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಿದ್ರಲ್ಲಿ ತಪ್ಪಿಲ್ಲ. ಆ ಕಿರಿಕಿರಿಯೇ ಮುಂದಕ್ಕೆ ನಿಮಗೆ ಅತ್ಯಂತ ಸಂತೋಷ ಕೊಡುವಂತ ಆಸ್ಪೆಕ್ಟ್ ಆಗ್ತದೆ. ಯಾಕಂದ್ರೆ ಕೃತಿ ಅಥವಾ ಒಂದು ಹಾಡು ಕೊಡುವ ಒಂದು ಸುಖ ಬೇರೆ, ಮನೋಧರ್ಮದಲ್ಲಿ ಬೆಳೆಯುವಂತಹ ರಾಗ ಇದೆಯಲ್ಲ ಅದು ಕೊಡುವ ಸುಖ ಬೇರೆ. ಅದಕ್ಕೆ ಲಿಮಿಟ್ ಉಂಟು. ಕೃತಿಯ ನಿರೂಪಣೆ ಲಿಮಿಟ್ ಉಂಟು. ಇದಕ್ಕೆ ಇದು ಅನ್ಲಿಮಿಟೆಡ್. ನಿಮ್ಮ ಮನೋಧರ್ಮ ಎಷ್ಟು ವಿಸ್ತಾರವಾಗಿದೆಯೋ ಅಷ್ಟು ದೊಡ್ಡದಾಗಿ ರಾಗ ಹೋಗಿಬಿಡ್ತದೆ ಎಲ್ಲಿಗೆ ಬೇಕಿದ್ದು. ಹೌದು, ಗಳಿಗೆಗೂ ನೀವು ರೋಮಾಂಚನ ಹುಟ್ಟಿಸ್ತಾ ಹೋಗ್ತದೆ. ಅದು ಅಲ್ಲಿ ತಲುಪಬೇಕು, ನಾವು ಮುಟ್ಟಬೇಕು ಅಲ್ಲಿಗೆ. ಇದು ಪ್ರತಿಯೊಬ್ಬರ ಜರ್ನಿ. ಒಂದು ಈಗ ಸಂಗೀತವನ್ನೇ ನಾವು ತೆಗೆದುಕೊಳ್ಳುವ. ಒಂದು ಈ ಸಂಗೀತ ಕಲೆಯಲ್ಲಿ ನಿಜವಾಗಿ ಪ್ರಧಾನವಾಗಿ ಇರಬೇಕಾದಂತಹ ಒಂದು ಆಸ್ಪೆಕ್ಟ್ ಅದು ಏನು ಇರಬೇಕು? ಸಂಗೀತದ ಮುಖ್ಯ ಉದ್ದೇಶ ನಮಗೆ ರಸಾನುಭವನ ಕೊಡುವಂಥದ್ದು. ರಸದ ಮೂಲಕ ನಾವು ಸಂತೋಷ ಪಡಬೇಕಾಗ್ತದೆ. ಅಂದ್ರೆ ದುಃಖ ರಸವು ಒಂದು ಸಂತೋಷಕ್ಕೆ ಕಾರಣ. ಕಲೆಯಲ್ಲಿ ಆ ವ್ಯತ್ಯಾಸ ಇಲ್ಲ. ಹೌದು, ಕಣ್ಣೀರು ಹಾಕ್ತಾ ಸಂತೋಷ ಪಡೋದು ನಾವು ನಾಟಕ ನೋಡಿಯೋ ಸಿನಿಮಾ ನೋಡಿ ಮಾಡ್ತಾ ಇದ್ದೇವೆ. ಹೌದು, ಮತ್ತೆ ಪುನಃ ಅದನ್ನೇ ನೋಡ್ಬೇಕು ಅಂತ ನಮ್ಮ ಮನಸ್ಸು ಹಂಬಲಿಸ್ತದೆ. ರಸವನ್ನು ಅನುಭವಿಸುವುದು, ಹೌದು, ದುಃಖವನ್ನಲ್ಲ ಅನುಭವಿಸುವುದಲ್ಲ ನಾವು. ಅದು ಕೊಡ್ಬೇಕಿದ್ರೆ ನಮ್ಮನ್ನು ತಟ್ಟಬೇಕು. ತಟ್ಟಲಿಕ್ಕೆ ಸುಲಭವಾದ ದಾರಿ ಇರ್ತದೆ ಭಾವ. ನಮ್ಮ ತಟ್ಟಲಿಕ್ಕೆ ಭಾವಕ್ಕೆ ನಾವು ತಕ್ಷಣ ಸ್ಪಂದಿಸ್ತೇವೆ. ಹೌದು, ಸಂಗೀತಕ್ಕೆ 2 ಶಕ್ತಿ ಉಂಟು. ಅದು ಭಾವದ ಮೂಲಕವೂ ನಮ್ಮನ್ನು ತಟ್ಟಲಿಕ್ಕೆ ಸಾಧ್ಯ ಉಂಟು, ಬುದ್ಧಿಯ ಮೂಲಕ ತಟ್ಟಲಿಕ್ಕೂ ಸಾಧ್ಯ ಉಂಟು. ಬುದ್ಧಿಯ ಮೂಲಕ ಹೇಗೆ ತಟ್ಟಬಹುದು ನೋಡಿ, ಒಂದು ಕಚೇರಿ ತಗೊಳ್ಳೋಣ. ಕಚೇರಿಯಲ್ಲಿ ಇಂತಿಷ್ಟೇ ಅದಕ್ಕೆ ತಾಳಕ್ಕೆ ಪ್ರಾಧಾನ್ಯ ಕೊಡುವಂಥದ್ದು, ಇಂತಿಷ್ಟು ನಾವು ಏನು ಹೇಳ್ತೇವೆ ಒಂದು ರೀತಿಯ ಚಮತ್ಕಾರಗಳಿಗೆ ಅವಕಾಶ ಅದೆಲ್ಲ ಇದೆ. ಚಮತ್ಕಾರವೂ ಅತಿಯಾದರೆ, ತಾಳದ ವಿಜೃಂಭಣೆಯೇ ಅತಿಯಾದರೆ ಅದು 100ಕ್ಕೆ 100 ಬೌದ್ಧಿಕ ಆಗುತ್ತದೆ. ಸರಿ. ಆ ಕುಸುರಿ ಕೆಲಸಗಳು ಬೌದ್ಧಿಕ ಆಗುವಂಥದ್ದು ಚಮತ್ಕಾರಗಳೆಲ್ಲ. ಈಗ ನೋಡಿ, ಗ್ರಹಭೇದ ಉಂಟು. ಸಾದಲ್ಲಿ ಷಡ್ಜವನ್ನ ತಪ್ಪಿಸಿ ರೀಯನ್ನ ಸಾಗಿಟ್ಟುಕೊಂಡು ಗ್ರಹಭೇದ. ಹೌದು, ಗೊತ್ತು. ಹೌದು, ಗ್ರಹಭೇದ ಮಾಡೋದು ಯಾರಿಗೂ ತಲೆ ಹೋಗ್ಲಿಕ್ಕಿಲ್ಲ, ಅದರ ಒಂದು ಪರಿಚಯ ಇಲ್ಲದವರಿಗೆ. ಅಂಥದ್ದೇ ಕೆಲಸವನ್ನ ಮಾಡ್ತಾ ಮಿಶ್ರದಲ್ಲಿಯೋ ತಾಳ ಬದಲಾಯಿಸ್ತಾ ಗತಿಭೇದ ನಡೆಭೇದ ಮಾಡ್ತಾ ಹೋಗುದು ಎಲ್ಲ ಬೌದ್ಧಿಕವಾಗಿರುವಂತಹದ್ದು. ಹೌದಪ್ಪ, ಅಂದ್ರೆ ಅವರ ಒಂದು ವಿಶೇಷವಾದಂತಹ ಪರಿಣಿತಿಯನ್ನು ತೋರಿಸ್ತದೆ. ಇದಕ್ಕೆ ಒಂದು ಮಿತಿ ಇದೆ. ನಾವು ವೇದಿಕೆಯಲ್ಲಿ ಕೂತ್ಕೊಂಡಾಗ ಅಲ್ಲಿ ಇರುವಂತ ಒಟ್ಟು ಶ್ರೋತೃವೃಂದವನ್ನ ಹೇಗೆ ತಲುಪಬೇಕು ಅಂತ ಒಂದು ಯೋಚನೆ ನಮಗೆ ಬೇಕು. ವಿದ್ವತ್ ಸಭೆ ಬೇರೆ, ಸಾಮಾನ್ಯ ಒಂದು ವೇದಿಕೆ ಬೇರೆ. ವಿದ್ವತ್ ಸಭೆ ಸೇರೋದು ಇದನ್ನು ಕೇಳಲಿಕ್ಕೆ ಏನೂ ಮಾಡ್ಬೋದು, ಯಾಕೆ ಎಲ್ಲ ವಿದ್ವಾಂಸರಲ್ಲಿ ಇರುವಂಥವ್ರು. ಸಾಮಾನ್ಯ ಸೇರುವಂಥ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ನಿಮಗೆ ಸಂತೋಷ ಆನಂದವನ್ನು ಕೊಡಬೇಕು ಅಂತಿದ್ರೆ ನೀವು ಅದನ್ನು ಭಾವಪ್ರಧಾನವಾಗಿ ರಾಗಪ್ರಧಾನವಾಗಿ ಇಟ್ಕೊಳ್ಬೇಕಾಗ್ತದೆ. ಅಲ್ಲಿ ಭಾವವೇ ಮುಖ್ಯ, ನಮಗೆ ರಾಗವೇ ಮುಖ್ಯ. ರಾಗ ಮ್ಯೂಸಿಕ್ ಅಂತ ನೀವು ಹೇಳಬೇಕಿದೆ, ಅದರ ಮೂಲಕ ನಾವು ತಾಕಬೇಕು. ಆದರೆ ಬರೇ ಭಾವಕ್ಕಷ್ಟೇ ಹೋದರೆ ಅಲ್ಲೂ ಸ್ವಲ್ಪ ಸೋಲು ಉಂಟು. ಅದು ನಾವು ಸೆಂಟಿಮೆಂಟಾಲಿಟಿ, ಹೌದು, ಸೆಂಟಿಮೆಂಟಲ್ ಆಗಿ ಹೋಗುತ್ತೆ. ನಿಮ್ಮನ್ನು ಕೆದಕುವಂಥದ್ದು ರಾಗದ ಅದರ
ಆ ರಂಜನೀಯ ಅಂಶ ಯಾವುದುಂಟು ಅದನ್ನೇ ಮತ್ತೆ ಮತ್ತೆ ಹೇಳಿ ಚಾಕ್ಲೇಟ್ನಾಗೆಲ್ಲ ಅಂಟು ಹಾಗೆ ಮಾಡಿಬಿಡ್ತಾರೆ ಮೇಗೆ, ಅದು ಕೂಡ ತಪ್ಪೆ. ಎರಡರ ಸಮ್ಮಿಶ್ರತೆ ಬೇಕು. ಅಲ್ಲಿ ಒಂದು ನಾವು ಔಚಿತ್ಯಪೂರ್ಣವಾದಂತಹ ಒಂದು ಸಂಯೋಗ ಮಾಡಬೇಕಾಗ್ತದೆ. ಇಷ್ಟು ಬುದ್ಧಿ ಉಂಟು, ಇಷ್ಟು ಭಾವ ಉಂಟು. ಬುದ್ಧಿ ಮತ್ತು ಭಾವವನ್ನು ಸಮವಾಗಿ ಬೆರೆಸಿಕೊಂಡು ಹೋದರೆ ಅದು ಒಳ್ಳೆಯ ರಂಜಿಸುವಂಥ ಸಂಗೀತ ಕಾರ್ಯಕ್ರಮ ಆಗ್ತದೆ. ಹಿಂದೆ ನೀವು ಅಂದರೆ ನಿಮ್ಮ ಚೈಲ್ಡ್ಹುಡ್ಡಿಂದ, ನಿಮ್ಮ ತಾರುಣ್ಯದಿಂದ ನೀವು ಸಂಗೀತವನ್ನು ಕೇಳಿಕೊಂಡು ಅದರ ಬಗ್ಗೆ ವಿಶೇಷವಾದಂಥ ವಿಮರ್ಶೆಗಳನ್ನೆಲ್ಲ ಮಾಡಿಕೊಂಡು ನೀವು ಬಂದಿದ್ದೀರಿ. ಆಗಿನದ್ದಕ್ಕೂ ಈಗಿನದ್ದಕ್ಕೂ ಇರುವಂತಹ ಗಮನೀಯವಾದಂತಹ ವ್ಯತ್ಯಾಸಗಳು ನೀವು ಏನು ಕಂಡುಕೊಂಡಿದ್ದೀರಿ? ಒಂದು. ಇನ್ನೊಂದು, ಆಗಿನದ್ದಕ್ಕಿಂತ ಈಗಿನದ್ದು ಪರ್ಫಾರ್ಮೆನ್ಸಲ್ಲಿ ಆಗಲಿ ಅಥವಾ ಶ್ರೇಷ್ಠತೆಯಲ್ಲಿ ಅಥವಾ ಗುಣಮಟ್ಟದಲ್ಲಿ ಸ್ವಲ್ಪ ಕಡಿಮೆ ಅಂತ ನಿಮಗೆ ಕಾಣಿಸ್ತಾ ಉಂಟಾ? ಅದು ಇದ್ದರೆ ಅದಕ್ಕೆ ಕಾರಣಗಳೇನು? ಇದಕ್ಕೆ ಎರಡು ಉತ್ತರ ಕೊಡ್ತೇನೆ ಈಗ. ಒಂದು, ಹಿಂದಿನ ಕಾಲದ ಕಚೇರಿ ಹೇಗಿತ್ತು ಅಂತ ಒಂದು ಚಿತ್ರ. ಹೌದು ಹೌದು. ನೋಡಿ, ನಾನು ಚಂದೆಯವರು ಕೇಳ್ತೇನೆ, ಲೈವ್ ಕೇಳ್ತೇನೆ, ಮಣಿಯರದ್ದು ಕೇಳ್ತೇನೆ, ಕೇಳ್ತೇನೆ, ಮತ್ತೆ ಶೆಮ್ಮಗುಡಿಯವರು ಕೇಳಿದ್ದೇನೆ. ಸರಿ. ಅದಕ್ಕಿಂತ ಹಿಂದೆ ಅರಿಯಾಕುಡಿಯವರು ನಾನು ಕೇಳಿಲ್ಲ. ಅರಿಯಾಕುಡಿ ಹಿಂದಿನ ಕಚೇರಿ ನನಗೆ ಗೊತ್ತಿಲ್ಲ. ಈಗ ಹೌದು ಹೌದು ಹೌದು. ಈಗ ನಾವು ಕೇಳ್ತಾ ಇರುವಂಥದ್ದು ಅರಿಯಾಕುಡಿ ಸಂಪ್ರದಾಯದಲ್ಲಿರುವಂಥ ಕಚೇರಿ. ನಾನು ಕೇಳ್ತಾ ಇದ್ದಾಗ 4 ಗಂಟೆ ಕಾಲದ ಕಚೇರಿ. ಹೌದು, ಸರಿ, ಹೌದು ಹೌದು. ಪೂರ್ಣ 4 ಗಂಟೆ, ಸಂಪೂರ್ಣ 4 ಗಂಟೆ. ನಾನು ಕೂಡ ಕೇಳಿ ತಿಳ್ಕೊಂಡಿದ್ದೇನೆ. ಹೌದು, 4 ಗಂಟೆ ಕಚೇರಿ. ಅದರಲ್ಲಿ ರಾಗತಾನಂ ಪಲ್ಲವಿಗೆ ಸಾಮಾನ್ಯ 1 ಗಂಟೆ ಹೊತ್ತು ತಗೊಳ್ತಾ ಇದ್ರು. ಹೌದು. ಆಮೇಲೆ ಬೇಕಾದಷ್ಟು ವಿಳಂಬ ಕಾಲದ ಕಥೆಗಳು ಎಲ್ಲ ಅದರಲ್ಲಿ ಆಗ್ತಾ ಇತ್ತು. ಇದು ಒಂದು ರೀತಿಯ ಸಂಪ್ರದಾಯದ ಒಂದು ಕ್ರಮ. ಆ ಕಾಲ ಸಂಪ್ರದಾಯ. ಅದು ಬರೀ ಕಾಲದೃಷ್ಟಿಯಿಂದ ನೋಡುವಾಗ ಈಗಿನ ಕಚೇರಿ 2.5 ಗಂಟೆ ಸೀಮಿತ. ಹೌದು. ಹೆಚ್ಚಂದ್ರೆ 2 ಗಂಟೆ, 6ರಿಂದ 8 ಗಂಟೆ, 8 ಕಾಲಕ್ಕೂ ಜನ ಎದ್ದು ಹೋಗ್ಲಿಕ್ಕೆ ಆರಂಭ ಮಾಡ್ತಾರೆ. ಹೌದು. ಮ್ಯಾಕ್ಸಿಮಮ್ ಅಂದ್ರೆ 2.5 ಗಂಟೆ ಕಚೇರಿ. ಈಗ ಆ 4 ಗಂಟೆಯ ಕಾಲದಲ್ಲಿ ಬಂದಂತಹ ಎಲ್ಲಾ ಸಾಮಗ್ರಿಯನ್ನ 2 ಗಂಟೆಯಲ್ಲಿ ನೀವು ತಿಳ್ಕೊಬೇಕಾಗ್ತದೆ. ಹೌದು. ಆ ಒಂದು ಸಮಸ್ಯೆ ಉಂಟು. ಅಲ್ಲಿ ವಿಳಂಬ ಕಾಲ ಕೃತಿಯೇ ಬೇಕು, ಮಧ್ಯಮ ಕಾಲ ಕೃತಿಯೇ ಬೇಕು, ತಿಲ್ಲಾನ ಬೇಕು, ರಾಗಂ ತಾನಂ ಪಲ್ಲವಿ ಬೇಕು, ಎಲ್ಲ ಬೇಕು. ಇದು ಸಾಧ್ಯ ಆಗ್ತದ ಒಂದು ಪ್ರಶ್ನೆ. ಆಗುದಿಲ್ಲ. ಹಾಗಾಗಿ ಕಾಲದೃಷ್ಟಿಯಿಂದ ಈ ಅದರ ಸ್ವರೂಪ ಕೂಡ ಬದಲಾಗಿದೆ. ಹೌದು. ಈಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಆರಂಭದಲ್ಲಿ ಒಂದು ವರ್ಣ ಇಟ್ಕೊಳ್ತಾರೆ, ಯಾಕಂದ್ರೆ ವರ್ಣಗಳು ಬಿಟ್ಟಿದ್ದಾರೆ. ಹೌದು, ಹೆಚ್ಚಿನವರು. ಒಂದು 2 ಮಧ್ಯಮ ಕಾಲ ಕೃತಿ, ಒಂದು ಸಬ್ಮೇನ್ ಆಗಿ ಒಂದು ರಾಗ ಇಟ್ಟುಕೊಳ್ತಾರೆ, ಅದರ ಕೆಲಸ ಮಾಡ್ತಾರೆ. ಮತ್ತೆ 1-2 ವಿಳಂಬ ಕಾಲದ ಒಂದು ಕೃತಿಯೋ ಮಧ್ಯಮ ಕಾಲ ಕೃತಿ ಹಾಗೆ ಒಂದು ಮೇನ್ ರಾಗ ಇಟ್ಕೊಳ್ತಾರೆ. ಕಲ್ಯಾಣಿಯೋ, ಕಾಮುಚ್ಚಿಯೋ, ತೋಡಿಯೋ, ಒಂದು ಮೇನ್ ಆಗಿ ಇಟ್ಕೊಳ್ತಾರೆ. ಅದರಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಹೌದು. ಇಡೀ ಕಚೇರಿಯಲ್ಲಿ ಮೇನ್ ರಾಗ ಯಾವ್ದನ್ನ ಹಾಕ್ಸ್ಕೊಟ್ರು ಅಲ್ಲಿ ಪೂರ್ಣವಾಗದನ್ನ ಅಭಿವ್ಯಕ್ತಿಗೊಳಿಸ್ತಾರೆ, ಮಾಡ್ತಾರೆ. ಆಮೇಲೆ ಜಾವಳಿ, ತಿಲ್ಲಾನ, ಪದ, ಭಜನ್, ದೇವರಾಮ ಎಲ್ಲ ಆಮೇಲೆ ಬರುವಂತದ್ದು. ಈಗ ನಡುವೆ ಕೆಲವರು ಸಣ್ಣ ರೂಪದ ಒಂದು ರಾಗ ತನ್ನ ಪಲ್ಲವಿ ಚುಟುಕಾಯಿ ಕೊಡುವ ಕ್ರಮ ಉಂಟು. ಈಗ ಅದನ್ನು ಕೂಡ ಮಾಡ್ತಾರೆ. ಹೆಚ್ಚಾಗಿ ಅದು 15 ನಿಮಿಷಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ. 2 ಗಂಟೆ ಕಾಲಾವಧಿ. ಸೊ RTP ಕೂಡ ಸೇರ್ಕೊಂಡಿದೆ. RTP ಯಾಕೆ ಕಣ್ಮರೆಯಿತು ಅಂತ ಹೇಳಿದ್ರೆ, ನಾನು ಆಗ ಹೇಳಿದ ಕಾರಣಕ್ಕೇನೆ. ಅದು RTP ಅಷ್ಟು ಕೂಡ ಬೌದ್ಧಿಕವಾದದ್ದೇ. ರಾಗಂ ತಾನಂ ಪಲ್ಲವಿ, ರಾಗತಾನ ಪಲ್ಲವಿ 100ಕ್ಕೆ 100 ಬುದ್ಧಿಯ ಸರಕು. ಅಲ್ಲಿ ನಿಮಗೆ ಭಾವ ಸಿಗುವುದು ಕಷ್ಟ. ಯಾಕಂದ್ರೆ 4 ಕಡೆ ಪಲ್ಲವಿ ತಕೊಂಡ್ರೆ ನೀವು ಅದನ್ನು ಶರವೇಗದಲ್ಲಿಯೂ ಹಾಡಬೇಕಾಗ್ತದೆ, ಅತಿ ವಿಳಂಬದಲ್ಲಿಯೂ ಹಾಡಬೇಕಾಗ್ತದೆ. 2 ಕಡೆಯಲ್ಲಿ ಕೂಡ ನಿಮಗೆ ಭಾವಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೌದು. ಮತ್ತು ಅತ್ಯಂತ ಕ್ಲಿಷ್ಟ ತಾಳದಲ್ಲಿ ಅದು ಹೋಗ್ತದೆ. ಹೌದು. ತಾಳದಲ್ಲಿ ಅದು ಹೋಗುದಿಲ್ಲ. ಎಷ್ಟು ಮಟ್ಟಿಗೆ ಅಂದ್ರೆ ಪೂರ್ವಾಂಗಕ್ಕೆ ಒಂದು ತಾಳ, ಉತ್ತರಾಂಗಕ್ಕೆ ಒಂದು ತಾಳ ಅದು ಹೋಗ್ತದೆ. ನಡಬೇದ ಮಾಡ್ತಾರೆ. ಇದು ಅಷ್ಟು ಬೌದ್ಧಿಕವಾಗಿರುವ ಕಾರಣ ಸಾರ್ವಜನಿಕ ವೇದಿಕೆಯಲ್ಲಿ ಅದು ಮರೆಯಾದ ಈ ಕಾರಣಕ್ಕೆ ಅದನ್ನು ಅಪ್ರಿಷಿಯೇಟ್ ಮಾಡುವಂತ ವೇದಿಕೆಯಲ್ಲಿ ವರ್ಗ ಬಹಳ ಚಿಕ್ಕದಾಗಿರ್ತದೆ. ಹಾಗಾಗಿ ಅದು ಕಣ್ಮರೆ ಆಯ್ತು. ಈಗ ಅದು ಇಲ್ಲ, ಈಗಿನ ಕಚೇರಿಗಳಲ್ಲಿ ಇಲ್ಲ. ಸರಿ. ಎರಡನೇದು ಇನ್ನು ನಾವು ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಹಿಂದಿನ ಕಚೇರಿಯಲ್ಲಿ ಹಾಡುವ ವಿಧಾನ GNB ವರೆಗೆ, GN ಬಾಲಸುಬ್ರಹ್ಮಣ್ಯಂ ಬರುವವರೆಗೂ ಇದ್ದ ವಿಧಾನ ಬೇರೆ, GNB ನಂತರ ಆದ ಬದಲಾವಣೆ ಬೇರೆ. ಅದನ್ನು ಸ್ವಲ್ಪ ನಾವು ಸ್ವಲ್ಪ ಫೋರ್ಸ್ಫುಲ್, ಶಕ್ತಿಯೇ ಹೆಚ್ಚು, ಆ ಗಾಯನಕ್ಕೆ ಶಕ್ತಿಯೇ ಹೆಚ್ಚು ಇಂಪಾರ್ಟೆಂಟ್. ಅವರು ಗಮಕಗಳು ಕೂಡ ಗಟ್ಟಿಯಾದ ಘನವಾದ ಗಮಕಗಳು, ಶಕ್ತಿಯುತವಾಗಿ ಹಾಡುವುದು.
ದನಿಯಲ್ಲಿ ಹಾಡೋದು, ಏರು ಶ್ರುತಿಯಲ್ಲಿ ಹಾಡೋದು, ಇದು ಪ್ರೀ ಮೈಕ್ ಡೇಸ್. ಹೌದೌದು, ಹುಟ್ಟಿಕೊಳ್ಳೋದು ಆ ಏರು ಶ್ರುತಿಯಲ್ಲಿ ಹುಟ್ಟಿಕೊಳ್ಳೋದು ಆ ಕಾಲಕ್ಕೆ. ಮೈಕ್ ಬಂದ ಮೇಲೂ ಕೂಡ ಆ ಏರು ಶ್ರುತಿಯಲ್ಲೇ ಹಾಡ್ತಾ ಇದ್ರು, ತಗ್ಗು ಶ್ರುತಿಯಲ್ಲಿ ಹಾಡ್ತಿರಲ್ಲ. ಮತ್ತು ಸ್ವಲ್ಪ ಸ್ವಲ್ಪ ರಫ್ ಅಂತ ಹೇಳುದಿಲ್ಲ ನಾನು, ಆ ಸೂಕ್ಷ್ಮಾದಿ ಸೂಕ್ಷ್ಮ ಕೆಲಸಗಳು ಸ್ವಲ್ಪ ಕಮ್ಮಿ ಬರುವವರೆಗೆ. ಎಲ್ಲ ನಾವು ದಪ್ಪ ಬ್ರಷಲ್ಲಿ ಗೊತ್ತಾಯ್ತು. ಹೌದು, ಚೂಪಾದ ಸಣ್ಣ ಬ್ರಷಿನ ಕೆಲಸ ಅದೇ ಕುಸುರಿ ಕೆಲಸ ಕಡಿಮೆ. ಅದು GNB ಒಂದು ಘಟ್ಟ ಬಂತು. GN ಬಾಲಸುಬ್ರಹ್ಮಣ್ಯ ಮತ್ತು ಅವರ ಶಿಷ್ಯವರ್ಗ ಬಂದಾಗ ಸಾಮಾನ್ಯ 40-45-50 ಬಂದಾಗ ಅವರು ಒಂದು ಹೊಸ ರೂಪದಲ್ಲಿಯೇ ಇದನ್ನು ಬದಲಾಯಿಸಿಬಿಟ್ರು. ರಾಗ ವಿಳಂಬ ಕಾಲ ಮಾಡೋದಾಗಲಿ, ರಾಗ ವಿಸ್ತಾರ ಮಾಡೋದಕ್ಕೆ, ತಿಳಿದುಪಣೆ ಮಾಡೋದು, ಸ್ವರಪ್ರಸಾರ ಮಾಡೋದು ಎಲ್ಲ ಬಹಳ ಅಚ್ಚುಕಟ್ಟಾಗಿ ಎಸ್ಥೆಟಿಕ್ ಆಗಿ ಮಾಡುವಂಥ ಒಂದು ಪ್ರಯತ್ನ. ಏನು ಎಸ್ಥೆಟಿಕ್ಸ್ ಹೇಳ್ತೇವಲ್ಲ, ಕಲಾ ಸೌಂದರ್ಯತೆ ಹೇಳ್ತೇವಲ್ಲ, ಅದರ ಬಗ್ಗೆ ಒಂದು ದೊಡ್ಡ ಆಂದೋಲನ, ಒಂದು ತಿರುವು ಸಿಕ್ಕಿತ್ತು GNB ನಂತರ. ಸರಿ ಸರಿ. ಅದು ಅವರ ಶಿಷ್ಯರು ML ಮಾಡಿರ್ಬೋದು, ಆ ನಂತರ ಬಂದ MS ಅವರ ಶಿಷ್ಯರು MS ಸುಬ್ಬಲಕ್ಷ್ಮಿ ಅವರು, ಈ ಅವರೆಲ್ಲ ಎಸ್ಥೆಟಿಕ್ಸ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟರು, ಕಲಾ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಈಗಿನ ಆ ನಂತರ ಜನರೇಷನ್ ಅಲ್ಲ, ಸಂಜಯ ಸುಬ್ರಹ್ಮಣ್ಯ ಇರ್ಬೋದು, ವಿಜಯೇಶ್ವರ ಇರ್ಬೋದು, ಈ ಒಂದು ಜನರೇಷನ್ ಅವರು ಬೌದ್ಧಿಕವಾಗಿ ಬಹಳ ಶಾರ್ಪ್ ಆಗಿರುತ್ತವರು. ಹಿಂದಿನ ಕಲಾವಿದರಿಗೆ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಇರಲಿಲ್ಲ. ಹೌದು, ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅವರಿಗೆ. ಆಗ ಡಿಗ್ರಿ ಮಾಡಿದವರಂದ್ರೆ GNB ಅವರೊಬ್ಬರು ಆ ಕಾಲದಲ್ಲಿ. ಅಲ್ಲಿವರೆಗೆ ಡಿಗ್ರಿಯೇ ಇಲ್ಲ. ಅವ್ರ ಸ್ವಲ್ಪ ತಮಾಷೆ ಕೂಡ ಮಾಡ್ತಾ ಇದ್ರು, ಡಿಗ್ರಿ ಭಾಗವತ ಹೇಳ್ಕೊಂಡು. ಅಕಾಡೆಮಿಕ್ ಆಗಿ ಬರುವವರೆಗೆ ಈ ಸಂಗೀತದ ಬಗ್ಗೆ ಚಿಂತಿಸುವ ಕೆಲಸ ಕಮ್ಮಿ ಆಗಿ, ಚಿಂತನ ಮಂಥನ ಮಾಡಬೇಕಿದ್ರೆ ಅದಕ್ಕೊಂದು ಅಕಾಡೆಮಿಕ್ ಇಂಟೆಲೆಕ್ಚುವಲ್ ಸ್ಟ್ರೆಂತ್ ಬೇಕು, ಅದಕ್ಕೆ ಅದು ಸಿಕ್ಕಿದ್ದು. ಆಮೇಲೆ ಮತ್ತಿನ ಜನರಿಗೆ ಎಲ್ಲ ಬಂದವರು ಎಲ್ಲ ಹೈಲಿ ಕ್ವಾಲಿಫೈಡ್, ಅವರು ಎಲ್ಲ ಸ್ನಾತಕೋತ್ತರ ಪದವೀಧರರು. ಕೆಲವು ಟಕ್ಕಿಗಳು ದೊಡ್ಡ ME ಮಾಡಿಕೊಂಡು MBA ಮಾಡ್ಕೊಂಡು ಹೋದಂಥ ಹುಡುಗರು, ಇವರು ಬಂದಾಗ ಚಿಂತನೆ ಅತ್ಯಂತ ಪ್ರಬಲವಾಗಿ ಬೆಳೆಯಿತು. ಸಂಗೀತದ ಬಗ್ಗೆ ಯೋಚನೆ ಮಾಡುವಂಥದ್ದು ಮತ್ತು ಪ್ರಶ್ನಿಸುವಂಥದ್ದು. ಅದು ಯಾಕೆ ಹಾಗೆ, ಇದು ಯಾಕೆ ಹೇಗೆ, ಲಕ್ಷಣದಲ್ಲಿ ಹಾಗೆ ಬರ್ತದೆ, ಇದನ್ನು ಹೀಗೆ ಯಾಕೆ ಹಾಡ್ತಾ ಇದ್ದೀವಿ, ಪ್ರಶ್ನಿಸುವಂಥದ್ದು. ಪ್ರಶ್ನಿಸುವ ಕೆಲಸವನ್ನ ಬಾಲಮುರಳಿಯವರೇ ಮಾಡಿದ್ದಾರೆ. ಹಿಂದೆ ಆ ಪ್ರಶ್ನೆ ಅವರೇ ಮಾಡಿದ್ದಾರೆ. ಪರಂಪರೆ ಮತ್ತು ನಮ್ಮ ಶಾಸ್ತ್ರದ ಬಗ್ಗೆ ಅವರೊಂದು ಮಾತು ಹೇಳಿದ್ರು. ಪರಂಪರೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋಷ್ಟು ದೂರ ಮಾತ್ರ. ಪರಂಪರೆ ಇಲ್ಲ, ನಿಮಗೆ ನಿಮ್ಮ ಗುರುಗಳು ನಿಮಗೆ ಪರಂಪರೆ, ಅದಕ್ಕಿಂತ ಹಿಂದೆ ಪರಂಪರೆ ಹೇಳಲಿಕ್ಕೆ ಅದು ಆಗುದಿಲ್ಲ. ಮತ್ತೆ ಸಾರ್ವಕಾಲಿಕ ಇರುವಂತದಂದ್ರೆ ಸರಿಗಾಮದ ಮಾತ್ರ ಹೇಳಿದ್ದಾರೆ ಅವರು. ಹಾಗೆ ಈ ಜನರೇಷನ್ ಅವರು ಬಹಳ ಒತ್ತು ಕೊಟ್ಟು ಬುದ್ಧಿಯನ್ನು ಮತ್ತು ಭಾವವನ್ನು ಸಮಪ್ರಮಾಣದಲ್ಲಿ ಬೆಳೆಸುವಂತ ಕೆಲಸ ಮಾಡಿದ್ದಾರೆ. ಈಗಿನ ಜನರೇಷನ್ ಅವರು ಬುದ್ಧಿ ಮತ್ತು ಭಾವ ಎರಡಕ್ಕೂ ಕೂಡ ಸಮ ಪ್ರಮಾಣದಲ್ಲಿ ಅವರು ಪ್ರಬಲರಾಗಿದ್ದಾರೆ. ಸಂಜಯ್ ಸುಬ್ರಹ್ಮಣ್ಯ ತಗೊಳ್ಳಿ, ನೀವು TM ಕೃಷ್ಣ ತಗೊಳ್ಳಿ, ಅವರು ಅಸಾಧಾರಣವಾದ ಕೆಲಸವನ್ನ ಎರಡು ಸ್ಫಿಯರಲ್ಲಿ ಮಾಡಬಾರ್ದು. ಅಂದ್ರೆ ಈಗ ನಾವು ಏನ್ ತಿಳ್ಕೊಳ್ಬಹುದು ಅಂತಂದ್ರೆ, ಸಂಗೀತ ಕ್ಷೇತ್ರ ಅನ್ನುವಂಥದ್ದು ಈಗ ನಿಜವಾಗಿ ಪ್ರಬುದ್ಧವಾಗಿ, ಖಂಡಿತವಾಗಿ ಪ್ರಬುದ್ಧವಾಗಿ ಮತ್ತು ಚಿಂತನಶೀಲರು ಬಂದಿದ್ದಾರೆ. ಚಿಂತನೆ ಮಾಡುವುದು, ಪ್ರಶ್ನಿಸುವಂತವ್ರು ಬಂದಿದ್ದಾರೆ. ನೀನು ಪ್ರಶ್ನಿಸಬೇಡ ಅಂದ್ರೆ ಗುರುಗಳು ಹೇಳಿದ್ದ ಹಾಗೆ ನಾನು ಹೀಗೆ ಹೇಳುದು ಆಗುವುದಿಲ್ಲ. ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಾರೆ. ಈಗ ಪ್ರಶ್ನೆ ಮಾಡಿ ಸಮರ್ಪಕ ಉತ್ತರ ಕೊಡುವಂತ ಒಂದು ಪ್ರಯತ್ನ ಈಗ ಆಗ್ತಾ ಉಂಟು. ಅದು ಸಾಧ್ಯ ಆದ್ರೆ ಈಗಿನ ಜನರೇಷನ್ ಇಂದ. ಹಾಗಾಗಿ ಈಗಿನ ಒಬ್ಬ ಹುಡುಗ ಬಂದು ಹಾಡಿದರೆ ಆತ ಗಟ್ಟಿಯಾಗಿರ್ತಾನೆ. ಹೌದು, ಆತನ ಗುಣಾದಿ ಬಹಳ ಗಟ್ಟಿಯಾಗಿರ್ತದೆ, ಮತ್ತೆ ಆತನ ಸಾಧನೆ ಅದರ ಹಿಂದೆ ಬಹಳ ಗಟ್ಟಿ ಇರ್ತದೆ, ಮತ್ತು ಆತನ ಮನೋಧರ್ಮವು ಬಹಳ ವ್ಯಾಪಕವಾಗಿರ್ತದೆ. ಹಿಂದಿನದಕ್ಕಿಂತ ಈಗಿನವರು ಕಮ್ಮಿ ನಾನು ಯಾವ ಕಾಲಕ್ಕೂ ಹೇಳ್ತೀನಿ. ಬಹಳ ಸಂತೋಷ ಆಯ್ತು. ಹೌದು, ಇದು ನಿಜವಾಗ್ಲೂ ಒಪ್ಪಬೇಕಾದಂತ. ಖಂಡಿತವಾಗಿಯೂ ಈಗಿನ ಅತ್ಯಂತ ಉತ್ತಮ ವಿದ್ವಾಂಸರು ನಮ್ಮಲ್ಲಿದ್ದಾರೆ. ಹಿಂದಿನವರು ಇದು ಏನು ಇಲ್ಲದೇನೆ ಕೂಡ ಜನರನ್ನು ಮೆಚ್ಚಿಸುವಂತ, ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದ್ದಾರೆ. ಹೌದು, ಚೆಂಬೆ ಅವರಿಗೆ ಪ್ರಾಯಶಃ ಒಟ್ಟಿಗೆ 10-20 ಕೃತಿ ಗೊತ್ತಿರ್ತಾ ಇರೋದು ಅವರಿಗೆ. ಅವರಿಗೆ ಗೊತ್ತಿರಲಿಲ್ಲ. ಒಮ್ಮೆ ಅವ್ರ ಹತ್ರ ಕೇಳಿರತ್ತೆ ಅವರು, ಹೌದಾ ಆಗೋದ್ರೆ ನೀವು ಈ ವಾತಾಪಿಯನ್ನೇ ಹಾಡ್ತಾ ಇದ್ದೀರಲ್ಲ ಪ್ರತ್ಯೇಕ ಕಡೆ, ಎಷ್ಟು ಸಲ ಹಾಡುದು? ಅಯ್ಯೋ, ವಾತಾಪಿ ಹಾಡಿಯೇ ನಾನು 10 ಲಕ್ಷ ಸಂಪಾದನೆ ಮಾಡಿದ್ದು, ಬೇರೆ ಬೇಕಾಗಿಲ್ಲ ನನಗೆ, ಅದೇ ಇನ್ನೂ ಕೂಡ ಹೊಸ್ತೇ ನನಗೆ. ಅದು ಚೆಂಬೆ ಬಂದ್ರೆ ವಾತಾಪಿ ನಿರೀಕ್ಷೆ ಮಾಡ್ತಾರೆ, ಹೇಳ್ತಾರೆ, ನಾನು ಹಾಡ್ಬೇಕಾಗ್ತದೆ. ಹೌದು,
ನಿನಗೆ ಕೃತಿ ಎಷ್ಟು ಸಲ ಹಾಡಿರ್ತಲ್ಲ, ಎಷ್ಟು ಸಲ ಹೊತ್ತುಕೊಳ್ಳಿಕ್ಕೆ ಆಗ್ತದೆ ಅಂತ ಯೋಚನೆ ಮಾಡಬೇಕು ಅಂತ ಅವರು ಚಂದ್ರ ಹೇಳ್ತಾ ಇದ್ರು. ಅವರಲ್ಲಿ ಸರಕುಗಳು ತುಂಬ ಇರಲಿಲ್ಲ, ಕೆಲವರ ಸರಕು ಕಡಿಮೆ. ಆದರೆ ಅದರ ಮೂಲಕ ಜನಪ್ರಿಯಗೊಳಿಸೋದು ಕೆಲಸ ಅವರು ಮಾಡಿದರು. ಸಂಗೀತವನ್ನ ಜನಪ್ರಿಯಗೊಳಿಸೋದು ಕೆಲಸವನ್ನು ಹಿಂದಿನ ತಲೆಮಾರು ಅವರು ಮಾಡಿದ್ದಾರೆ. ನಾವು ಅದನ್ನು ಮೆಚ್ಚಲೇಬೇಕು. ಹೌದು ಹೌದು. ಮಧುರೆ ಮಣಿಯ ಅಂತವರಲ್ಲಿ ಇಲ್ಲದೆ ಹೋಗಿದ್ರೆ ಪ್ರಾಯಶಃ ಮಾಸ್ ಅಪ್ಪೀಲ್ ಆಗಿ ಬರ್ತಿರಲಿಲ್ಲ ಸಂಗೀತ. ಮಾಸ್ ಅಪ್ಪೀಲ್ ಕೊಟ್ಟದ್ದೇ ಮಧುರೆ ಮಣಿಯ ಅಷ್ಟೇ. ಆಮೇಲೆ ಮನೆ ಮನೆಯ ಸಂಗೀತ, ಮದುವೆ ಮನೆಯ ಸಂಗೀತ, ರಿಸೆಪ್ಷನ್ ಕೂಟದಲ್ಲಿ ಸಂಗೀತ, ಹೀಗೆಲ್ಲ ಮಾಡಿದವರೇ. ಈಗಿನ ಕಾಲದ ಈ ಹುಡುಗರು ಪ್ರಾಯಶಃ ಮದುವೆ ಮನೆ ಸಂಗೀತ ಎಲ್ಲ ಮಾಡ್ತಾರೆ. ನಾನು ಒಪ್ಪುದಿಲ್ಲ. ಹೌದು, ಅದು ಮಾಡ್ಲಿಕ್ಕಿಲ್ಲ, ಅವರು ಮಾಡ್ಲಿಕ್ಕಿಲ್ಲ ಅಂತವರಲ್ಲ. ಅವರು ಹಾಗೆ ಮಾಡಿದ ಕಾರಣವೇ ಈ ಸಂಗೀತಕ್ಕೆ ಜನಪ್ರಿಯತೆ ಬಂತು. ಹೌದು. ತಮಿಳುನಾಡಲ್ಲಿ ಆಗಲಿ, ಕೇರಳದಲ್ಲಿ ಆಗಲಿ ನಾವು ಜನಪ್ರಿಯತೆ ಯಾಕೆ ಬರ್ತಂದ್ರೆ ಪ್ರಾಯಶಃ ಹಿಂದಿನವರ ಈ ಒಂದು ಪರಿಶ್ರಮದಿಂದ. ಮತ್ತೆ ಅಸಾಧಾರಣ ಈಗ ಹರಿಯ ಕುಡಿಯಂಥವರು ಒಂದು ಫಾರ್ಮೆಟ್ ಹಾಕಿಕೊಂಡಿದ್ರೆ ಕಚೇರಿ ರೂಪ ಬರ್ತಿರಲಿಲ್ಲ. ಇವತ್ತಿನ ಕಚೇರಿಯ ರೂಪ ಬಂದ ಕೊಟ್ಟಕ್ಕೆ ಅವರು ಅದು ಅವ್ರ ಇನ್ಹ್ಯಾರೆಂಟ್ ಆಗಿರುವಂಥ ಸಾಮರ್ಥ್ಯದಿಂದ ಅವರು ಮಾಡಿದ್ರು. ಮೂಲಭೂತ ಚಿಂತನೆಗಿದ್ದರೂ ಅವ್ರ ಇನ್ಸ್ಟಿಂಕ್ಟಿಗೆ ಆಗ ಅವರು ಅದು ಮಾಡಿದಂಥ ಒಂದು ಅದ್ಭುತವಾದ ಕೆಲಸ. ಹಾಗಾಗಿ ಅವರ ಕೊಡುಗೆಗೆ ದೊಡ್ಡದು, ನಮ್ಮ ಈಗಿನವರ ಕೊಡುಗೆಗೆ ದೊಡ್ಡದು. ಈಗಿನ ಮಕ್ಕಳು ಪ್ರಶ್ನಿಸುವುದು ಮಾತ್ರ ಬೇರೆ ಮಾಡಿ ತೋರಿಸಿದ್ರು. ಅವರು ಒಂದು ಪರಂಪರೆ ಎಷ್ಟು ಸಮಯ ನಾವು ಮುಂದುವರಿಸಬೇಕಾದ ಅಂತ ಹೇಳಿದ್ರು. ಟಿ ಎಂ ಕೃಷ್ಣ ಅಂತ ಕೇಳಿದ್ವಿ. ಹರಿಯ ಕುಡಿಯವರು ಹಾಕೊಟ್ಟಂಥ ಪರಂಪರೆಯನ್ನು ನಾವು ಎಷ್ಟು ಸಮಯ ಮುಂದುವರಿಸ್ತೀವಿ. ಅದೇನು ವರ್ಣದಲ್ಲೇ ಹಾಡಬೇಕಂತ ನಿಯಮ ಇದೆಯೋ ಆ ನಿಯಮ ಇದನ್ನು ಮಾಡಿದವರು ಯಾರು? ವರ್ಣದಲ್ಲಿ ಹಾಡಬೇಕು ಅನ್ಕೊಂಡು ವರ್ಣ ಬಿಟ್ಟು ಹಾಡಿದ್ರೆ ಏನಾಗ್ತದೆ? ವರ್ಣವನ್ನು ಮೊದಲು ಹಾಡಬೇಕಂತ ಮಧ್ಯದಲ್ಲಿ ಹಾಡಲಿಕ್ಕೆ ಆಗೋದಿಲ್ವೋ? ಹಾಡಿ ತೋರಿಸಿದ್ರು ಅವರು. ಹೌದು. ಮಧ್ಯದಲ್ಲಿ ಗೋಣಿ ವರ್ಣ ತಗೊಂಡು ಚಂದ ಮಾಡಿ ಅವರು ಹಾಡಿದರು. ವಿಳಂಬ ಕಾಲದಲ್ಲಿ ನಾವು ಯಾಕೆ ಇದನ್ನು ಹಾಡಬಾರ್ದು? ಅತ್ಯಂತ ಪ್ರಯೋಗಶೀಲ ಮನೋಧರ್ಮ ಇರುವಂಥ ಹುಡುಗರಿಗಿರೋರು ಅದನ್ನು ನಾವು ಮೆಚ್ಚಬೇಕು. ಪ್ರಯೋಗಶೀಲತೆ ನಾವು ಮೆಚ್ಚಬೇಕು. ಅದರಲ್ಲಿ ಎಷ್ಟು ಉಳಿತದೆ ಎಷ್ಟು ಹೋಗ್ತದೆ ಅನ್ನೋದು ಬೇರೆ ವಿಷಯ. ಹೌದಪ್ಪ. ಪ್ರಯೋಗಶೀಲತೆ ಮಾಡುವಂಥ ಒಂದು ಮನೋಧರ್ಮ ನಮ್ಮ ಈಗಿನವರಲ್ಲಿ ಉಂಟು. ಹಾಗಾಗಿ ಕರ್ನಾಟಕ ಸಂಗೀತದ ಮಟ್ಟಿಗೆ ಒಳ್ಳೆ ಬೆಳವಣಿಗೆಯಲ್ಲೇ ನಾವಿದ್ದೇವೆ. ಅಷ್ಟೇ ಚೆನ್ನಾಗಿ ಆಗ್ತಾ ಉಂಟು. ಶ್ರೋತೃ ವರ್ಗದಲ್ಲಿ ಮಾತ್ರ ಅಂಥ ಒಂದು ಹೊಸ ಪೀಳಿಗೆ ಬರ್ತಾ ಇಲ್ಲ. ಶ್ರೋತೃವರ್ಗ ಹೊಸತ್ತು ಸೃಷ್ಟಿ ಆಗ್ತಾ ಇಲ್ಲ. ಇರುವವರು ಸ್ವಲ್ಪ ಮಧ್ಯ ವಯಸ್ಕ ನಂತರದವರೇ ಹೊರತು. ಹೌದು. ಸಣ್ಣ ಪ್ರಾಯದವರು ಪ್ರಾಯಶಃ ಹಲವು ರೀತಿಯ ಆಕರ್ಷಣೆ ಅವರು ಇರುವ ಕಾರಣ ಬರ್ತಾ ಇಲ್ವೋ ಅಥವಾ ಇಲ್ಲಿ ಒಂದು ಪ್ರಶ್ನೆ ಉಂಟು ನೋಡಿ. ಸಂಗೀತದಲ್ಲಿ ಕಲಾವಿದರುಗಳಲ್ಲಿ ಯುವ ಪೀಳಿಗೆ ಸಂಖ್ಯೆ ಉಂಟು, ಶ್ರೋತೃಗಳಲ್ಲಿ ಯಾಕೆ ಇಲ್ಲ? ಈ ಯುವ ಪೀಳಿಗೆ ಕಲಾವಿದರು ಶ್ರೋತೃಗಳನ್ನು ಆಕರ್ಷಿಸುವಲ್ಲಿ ಹಾಗಾದ್ರೆ ವಿಫಲರಾಗ್ತಾ ಇದ್ದಾರೆ? ಆ ಪ್ರಶ್ನೆ ಇನ್ನೊಂದು ರೂಪದಲ್ಲಿ ಹಾಕ್ಬೇಕು ನಾವು. ಹೇಗಂತ ಹೇಳಿದ್ರೆ ಯುವ ಪೀಳಿಗೆ ಕಲಾವಿದರಾಗಲಿ ಹಳೆ ಪೀಳಿಗೆ ಕಲಾವಿದರಾಗಲಿ ಅವ್ರು ಕೊಡುವಂತ ವಸ್ತು ಒಂದೇ. ಅದು ಹೌದಪ್ಪ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದನ್ನ ಸ್ವೀಕರಿಸುವಂತ ಒಂದು ಮನೋಧರ್ಮ ಇದು ಬೆಳೆಯುವುದು ಕಡಿಮೆ ಆಗಿದೆಯೋ ಅಂತ ನೋಡ್ಬೇಕಾಗ್ತದೆ. ಈಗ ಒಂದು ಮಗು ಹಿಂದೆ ಬೆಳೀತಾ ಇದ್ದ ರೀತಿ ಬೇರೆ, ಈಗ ಬೆಳೀತಾ ರೀತಿ ಬೇರೆ. ಹೌದು. ಈಗ ಬೆಳೆಯುವಾಗಲೇ ಅವರಿಗೆ ಸಾಕಷ್ಟು ರೀತಿಯ ಗೊಂದಲಗಳು, ಹೊರೆಗಳು ಅವರ ಮೇಲೆ ಬೀಳ್ತಾ ಉಂಟು. ಹೌದು. ಟ್ಯೂಷನ್ ಅದು ಬೇರೆ, ಇದು ಬೇರೆ, ಕೋಚಿಂಗ್ ಬೇರೆ, CET ಬೇರೆ, ಮತ್ತೊಂದು. ಹೌದಪ್ಪ. ಅವರ ತಲೆ ಮೇಲೆ ಹಾಕಿಬಿಟ್ಟು ಅದು ಬಿಟ್ಟರೆ ಈಚೆ ಕಡೆ ಮೊಬೈಲ್ ಉಂಟು, ಕಂಪ್ಯೂಟರ್ ಉಂಟು, ಇಂಟರ್ನೆಟ್ ಉಂಟು, ವಾಟ್ಸಪ್ ಉಂಟು, ಫೇಸ್ಬುಕ್ ಉಂಟು. ಹೌದು ಹೌದು. ಅಂತ ಒಂದು ಜಾಂಬಿ ತರ ಬೆಳೆಯುವಂತ ಮಕ್ಕಳು ನಮ್ಮವರು. ಹೌದು. ಅದಕ್ಕೆ ವಿರುದ್ಧವಾಗಿ ಅತ್ಯಂತ ತಾದಾತ್ಮ್ಯ ಮತ್ತು ಶ್ರದ್ಧೆಯನ್ನು ಅಪೇಕ್ಷೆ ಪಡುವಂಥದ್ದು ಈ ಕಲೆಗಳು. ಕರೆಕ್ಟ್. ಮೂಲಭೂತವಾಗಿ ನಮ್ಮಲ್ಲಿ ತಾಳ್ಮೆ, ಸಹನೆ, ಶ್ರದ್ಧೆ, ತಾದಾತ್ಮ್ಯ, ಹೌದು, ಇವಿಷ್ಟನ್ನ ಕಲಿಸುವಂತ ಯಾವ ಪ್ರಯತ್ನವೂ ನಮ್ಮ ಮಕ್ಕಳಿಗೆ ಆಗ್ತಾ. ಹೌದು. ನಮ್ಮ ಎಜುಕೇಶನ್ ಸಿಸ್ಟಮ್ ಇಂದಲೂ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿಯೂ ಆಗ್ತಾ ಇಲ್ಲ, ಆ ವಾತಾವರಣ ಇಲ್ಲ. ಹೌದು, ಸರಿಯಾದ ಮಾತು. ಹೌದು. ಅಂತ ಒಂದು ವ್ಯಕ್ತಿಗಳಿಗೆ ಜಡಬಡ ಓಡುವುದೇ ಬದುಕಾಗಿರುವಾಗ, ಓಟವೇ ನಿಜವಾದ ಜೀವನ ಅಂತ ಆಗಿರುವಾಗ ಪ್ರಾಯಶಃ ಒಂದು ಶಾಸ್ತ್ರೀಯ ಸಂಗೀತವನ್ನ ಅನುಭವಿಸಲಿಕ್ಕೆ ಬೇಕಾದಂತಹ ಒಂದು ನೆಲಗಟ್ಟೆ ಅವರಲ್ಲಿ ಹೌದು ಮನಸ್ಥಿತಿಯ ಸೃಷ್ಟಿ ಆಗ್ಲಿಲ್ವಾ ಅಂತ ನನಗೆ ಒಂದು ಆತಂಕ ಕಾಣ್ತಾ ಉಂಟು. ಹೌದು. ಆದ್ರೆ ಇದು ಕೇವಲ ಒಂದು ಕಲೆಗೆ ಸೀಮಿತ ಅಲ್ಲ, ಇದು ಎಲ್ಲಾ ಕಲೆಗೂ, ಸಾಹಿತ್ಯಕ್ಕೂ, ಭಾಷೆಗೂ, ಎಲ್ಲದಕ್ಕೂ ಅನ್ವಯ ಆಗ್ತದೆ. ಎಲ್ಲಾ ಕಲೆಯು ವಿಶ್ರಾಂತಿಯನ್ನು ಅಪೇಕ್ಷಿಸ್ತದೆ.
ಹೌದು, ಇದು ಕಲೆಯ ಮುಖ್ಯ ಒಂದು ಗುಣ. ಹಾ, ಅದು ಅಪೇಕ್ಷೆ ವಿಶ್ರಾಂತಿಯನ್ನು. ವಿಶ್ರಾಂತಿ ಇದ್ದ ಮನಸ್ಸು ಮಾತ್ರ ಕಲೆಯನ್ನು ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಉಂಟು. ಮನಸ್ಸಿನಲ್ಲಿ ವಿಶ್ರಾಂತಿ ಇಲ್ಲುವ ಕಲೆ ನಿಮಗೆ ದಕ್ಕುವುದಿಲ್ಲ. ವಿಶ್ರಾಂತಿ ಇಲ್ಲದ ಒಂದು ಪ್ರಕ್ಷುಬ್ಧ ಮನಸ್ಸಿನ ಒಂದು ಒಂದು ಪೀಳಿಗೆಗೆ ಪ್ರಾಯಶಃ ಇದು ಕಷ್ಟ, ಇದನ್ನು ಸ್ವೀಕಾರ ಮಾಡಲಿಕ್ಕೆ ಕಷ್ಟ. ಅದು ಎಲ್ಲಿಲ್ಲ ಅಂತ ಹೇಳಿದರೆ, ಒಳ್ಳೆಯ ಒಂದು ಸಂಗೀತ ವಾತಾವರಣ ಇರುವಂಥ ಮನೆಯಿಂದ ಬಂದ ಮಕ್ಕಳಿರ್ತಾರಲ್ಲ ಅವರಿಗೆ ದಕ್ತದೆ ಇದು. ಯಾಕಂದರೆ ಅಲ್ಲಿ ಮೂಲ ತರಗತಿಯಲ್ಲಿ ಕೂತಿದ್ದಾರೆ ಮನೆಯಲ್ಲಿ, ಅಲ್ಲಿ ನಿತ್ಯವೂ ಹಾಡು ಕೇಳ್ತಾ ಇರ್ತಾರೆ, ಹಾಡು ಕೇಳಿಸ್ತಾ ಇರ್ತಾರೆ ಮಕ್ಕಳಿಗೆ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ವಾಸನೆ ನಾವು ಏನು ಹೇಳ್ತೇವೆ ಕಲೆಯದು ಅಂಥವ್ರು ಇರ್ತದೆ. ಆ ಜನಾಂಗ ಬರ್ತಾ ಉಂಟು, ಸಣ್ಣ ಒಂದು ವರ್ಗ ಅದು ಬರ್ತಾ ಉಂಟು. ಅದು ಬಿಟ್ಟರೆ ಎನ್ಮಾಸ್ ಆಗಿ ದೊಡ್ಡ ಒಂದು ಗುಂಪು ಇಲ್ಲಿ ಬೆಳೀತಾ ಇದೆ. ಆಮೇಲೆ ಇನ್ನೊಂದು ನೀವು ಹೇಳಿದ್ದಕ್ಕೆ ಪೂರಕವಾಗಿ ನಾವು ಕಲೆಯನ್ನು ಕೂಡ ಈಗ ಹೆಚ್ಚಿನವರು ಶಾಸ್ತ್ರೀಯ ಸಂಗೀತವನ್ನು ಅಥವಾ ಭರತನಾಟ್ಯವನ್ನು ಅಥವಾ ಇನ್ಯಾವುದೋ ಕಲೆಯನ್ನು ಮಕ್ಕಳಿಗೆ ಕಲಿಸ್ತಾರೆ. ಅದು ಕೂಡ ಎಕ್ಸ್ಟ್ರಾ ಕಲಿಕ್ಯುಲರ್ಲ್ಲೂ ಇರಲಿ ಎನ್ನುವ ಕಾರಣಕ್ಕೆ ಅದನ್ನೊಂದು ಹೊರೆಯಾಗಿ ಕಲಿಸ್ತಾ ಇದ್ದಾರೆ ಹೊರತು ಅವರಲ್ಲಿ ಆಸಕ್ತಿಯನ್ನು ಮೂಡಿಸ್ತಾ ಇಲ್ಲ ಅಂತ ನಾವು ತಿಳ್ಕೊಳ್ಬಹುದು ಅಲ್ವಾ? ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಒಂದು ಪಕ್ಕದ ಮನೆಯೊಳ ನಾವು ಹೋಗ್ತಾ ಇರ್ತಲ್ಲ, ನೀನು ಹೋಗು ಅಷ್ಟೇ. ಅವಳು ಹೋಗ್ತಾಳೆ, ನೀನು ಕೂಡ ಹೋಗಿ ಸಂಗೀತ ಕಲಿಯಕ್ಕಾಗಿಯೇ ಬೇಡ. ಹೌದು ಹೌದು. ಮತ್ತೆ ಈಗ ಇಂಥ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತೊಡಗಿಸಿಕೊಂಡ್ರೆ ಕಾಲೇಜಲ್ಲಿ ಮಾರ್ಕ್ ಉಂಟು, 25 ಮಾರ್ಕ್ ಏನೋ ಉಂಟು. ಹೌದು, ಆ ಮಾರ್ಕಿಗೆ ಹೋಗ್ತಾರೆ. ಇದು ಹೇಗಂದ್ರೆ, ಕರಾಟೆ ಕಲಿಕೆ ನೀನು ಹೋಗ್ತೀಯೋ, ಸಂಗೀತ ಕಲಿಕೆ ಹೋಗೋದು ದೇರ್ ಇಸ್ ನೋ ಡಿಫರೆನ್ಸ್. ಸಂಗೀತ ಕಲಿಯೋದು ಒಂದೇ. ಅದರೊಳಗಿರುವಂತ ಅಗಾಧ ವ್ಯತ್ಯಾಸವನ್ನು ಗುರುತಿಸುವಂತ ಪ್ರಯತ್ನ ಇಲ್ಲ. ಹೌದು, ಕೇವಲ ಮಾರ್ಕಿಗೋಸ್ಕರ ಅವರು ಕಲಿಯುವುದು, ಬೇರೆಯನ್ನು ಹೇಗೆ ಬಾಯ್ಪಾಠ ಮಾಡಿ ಕಲಿತಾರೆ ಅದೇ ರೀತಿ ಇದು ಕೂಡ. ಮುಗಿದುಕೊಂಡೆ ಅಥವಾ ಮುಗಿದುಕೊಂಡೆ ಅದು ಕಲೆಯೋ ಅಲ್ಲಿ ಮುಗಿಯಿತು, ಅದಕ್ಕೆ ಅದನ್ನು ಮುಂದೆ ಹೋಗುದಿಲ್ಲ. ಅದನ್ನು ಪ್ರಚೋದಿಸುವಂತ ಒಂದು ಪ್ರಯತ್ನ ಆಗಬೇಕು. ಆ ಮಕ್ಕಳಲ್ಲಿ ನಿಜವಾಗಿ ಒಳ್ಳೆಯ ವಾಸನೆ ಇದ್ದಿರ್ಬೋದು, ಅದು ಸೀಮಿತಗೊಂಡು ಅಲ್ಲೇ ಕಟಾಫ್ ಆಗಿಬಿಡ್ತದೆ. ಅದು ಆಗದಾಗೆ ಮುಂದೆ ಹೋಗಲಿಕ್ಕೆ ಯಾವ ರೀತಿ ಪ್ರಚೋದನೆ ಕೊಡಬಹುದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಒಂದು ಮಾಧ್ಯಮಗಳು, ಒಂದು ಸಂಸ್ಥೆ, ಸಂಘ ಸಂಸ್ಥೆಗಳು, ಕುಟುಂಬ, ಸಮಾಜ, ಇವಿಷ್ಟೂ ಒಂದು ಪ್ರಚೋದನೆ ಕೊಡಬೇಕಾದ ಅವಶ್ಯಕತೆ ಇದೆ. ಒಳ್ಳೆಯ ಕಲಾವಿದರಿಗೆ, ಒಳ್ಳೆಯ ಸಾಹಿತಿಗೆ ಸಿಗುವಷ್ಟೇ ದೊಡ್ಡ ಇದು ಅವರಿಗೊಂದು ಸನ್ಮಾನ, ಸ್ಥಾನಮಾನ ಸಿಗುವಂತಾಗಬೇಕು. ಅಷ್ಟೇ ದೊಡ್ಡ ಪ್ರಚಾರ ಪತ್ರಿಕೆಯಲ್ಲಿ ಬರುವಾಗಬೇಕು. ಇಲ್ಲಿ ಎಷ್ಟು ದೊಡ್ಡ ಸಂಗೀತ ಸಂಗೀತ ಕಚೇರಿಯೋ ನೃತ್ಯ ಆದರೆ ಅದೆಲ್ಲೋ ಸಣ್ಣದಾಗಿ ಒಂದು ಬರ್ತದೆ. ಹೌದು, ಅದೇ ಒಬ್ಬ ಪುಡಾರಿ ಪುಡಾರಿ ಬಂದು ಏನೋ ಹೇಳಿದ್ದಕ್ಕೆ ಫ್ರಂಟ್ ಪೇಜ್ ದೊಡ್ಡಾಗಿ ಬರ್ತದೆ. ಅದು ನಮ್ಮ ಲಾಫ್ ಸೈಡೆಡ್ ಪ್ರಯಾರಿಟೀಸ್. ಹೌದು ಹೌದು, ಆ ಪ್ರಯಾರಿಟಿ ಕರ್ತವ್ಯ. ಹೀಗೆ ಸಾಮೂಹಿಕ ಎತ್ತರದಿಂದ ನಾವು ಒಳ್ಳೆಯ ಶ್ಲೋಕವನ್ನು ಸೃಷ್ಟಿ ಮಾಡಬಹುದು. ಸಾಧ್ಯ. ಆಮೇಲೆ ನೋಡಿ, ಈಗ ನೀವು ಹಿಂದೂಸ್ತಾನಿ ಸಂಗೀತವನ್ನು ಕೂಡ ನೀವೇ ಈಗ ಹೇಳಿದ ಹಾಗೆ ಬಹಳ ಕಷ್ಟಪಟ್ಟು ಅದನ್ನು ನಿಮ್ಮನ್ನು ನೀವು ಒಡ್ಡಿಕೊಂಡು ಕೇಳಿ ಇದು ಮಾಡಿದ್ದೀರಿ ಬಹಳಷ್ಟು. ಅದರಲ್ಲೂ ಕೂಡ ನೀವು ಒಳ್ಳೆಯ ಶ್ರೋತೃವಾಗಿ. ಹಿಂದೂಸ್ತಾನಿ ಮತ್ತೆ ಕರ್ನಾಟಕ ಶಾಸ್ತ್ರೀಯ ಇದರಲ್ಲಿ ಭಿನ್ನತೆ ಏನಾದರೂ ಉಂಟಾ? ಯಾವ ರೀತಿಯ ಭಿನ್ನತೆಗಳು? ಅದು ಪ್ರಾಯಶಃ ನಮ್ಮ ಈ ಸಂದರ್ಶನದಲ್ಲಿ ಹೇಳಿ ಮುಗಿಸುವಂಥದ್ದಲ್ಲ. ನಾನು ನಿಮ್ಗೆ ಸಿಂಪಲ್ ಆಗಿ ಕೇಳ್ತೇನೆ. ಒಂದು ಪ್ರಶ್ನೆ ಸುಲಭದಲ್ಲಿ ಹೇಳಬೇಕಂದಿಷ್ಟೇ. ನೋಡಿ, ನಮ್ಮ ಕರ್ನಾಟಕ ಸಂಗೀತ ಸ್ಟ್ರಕ್ಚರ್ ಬೇಸ್ಡ್, ಅದಕ್ಕೊಂದು ಸ್ಟ್ರಕ್ಚರ್ ಇದೆ. ಸರಿ. ಕೃತಿ, ಸಾಹಿತ್ಯ ಕೃತಿ ಒಂದರ ಕಣ್ಣ ಮುಂದೆ ಇದೆ. ಸಾಹಿತ್ಯ ಕೃತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಬೆಳೆಯುವಂತಹದ್ದು. ಹೌದು, ಸರಿ. ಸಾಹಿತ್ಯ ಕೃತಿಯೇ ರಾಗವನ್ನು ಬೆಳೆಸುವಂತಹದ್ದು. ಹೌದು, ಒಪ್ಪಿದೆ. ಇದು ಹಿಂದೂಸ್ತಾನಿಯಲ್ಲಿ ಇಲ್ಲ. ಹಿಂದೂಸ್ತಾನಿಯಲ್ಲಿ ರಾಗವೇ ಪ್ರಧಾನ, ಅದರ ಮಧ್ಯೆ ಒಂದು ಸಾಹಿತ್ಯ ಒಂದು ನಾಮಕೀಯವಾಸ್ತೆ ಬರ್ತದೆ. ಅದಕ್ಕೆ ಪ್ರಾಮುಖ್ಯತೆ ಇಲ್ಲ. ಬಂದಿಶತೆ ಹೇಳೋದು ಯಾಕಂತ ಹೇಳಿದ್ರೆ, ಇದನ್ನ ಹಾಡ್ಲಿಕ್ಕೆ ಅನುಕೂಲ ಆಗುವಾಗ ಅದು ಸೇರಿಸ್ಕೊಳ್ತಾರೆ, 4 ಸೇರಿಸ್ಕೊಳ್ತಾರೆ. ಆದ್ರೆ ನನಗೆ ವೈಯಕ್ತಿಕವಾಗಿ ನಾನು ಕಂಡುಕೊಂಡ ಹಾಗೆ ನನಗೆ ಹಿಂದೂಸ್ತಾನಿ ಸಂಗೀತ ಬಹಳಷ್ಟು ನನಗೆ ಮುದ ಕೊಡ್ತದೆ. ಯಾಕೆಂತಂದ್ರೆ ರಾಗ ಬೇಸಿಡ್ ಆಗಿದ್ದರಿಂದ. ರಾಗವೇ ಮುಖ್ಯ, ಅದನ್ನು ಬೆಳೆಸುವುದು, ಅದಕ್ಕೆ ಬೇಕಾದಂತ ಮತ್ತೆ ಶ್ರುತಿ ಮುಖ್ಯ. ಹೌದು, ಆಧಾರದಲ್ಲಿ ಇಟ್ಟುಕೊಂಡವರು ಸ್ವರಸ್ಥಾನ, ಪ್ರತಿಯೊಂದು ಸ್ವರಸ್ಥಾನವನ್ನು ಕೂಡ ಅಚ್ಚುಕಟ್ಟಾಗಿ ಹೌದಪ್ಪ ಹೋಗ್ತಾರೆ. ಒಂದು 2-3 ಗಂಟೆ ಕೇವಲ ರಾಗದ ಆಲಾಪನೆಯನ್ನು ಮಾಡಿ ಅದರಿಂದ ಎಷ್ಟು ಒಂದು ಇದು ಅದ್ಭುತ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದು, ನಾನು ಕೇಳಿ. ಅದು ಕರೆಕ್ಟ್, ನೀವು ಹೇಳಿ ಸತ್ಯ. ಅದು ರಾಗಾಧಾರಿತವಾದಂತಹ ಸಂಗೀತ ಆದ ಕಾರಣ ರಾಗವೇ ವಿಜೃಂಭಿಸಿದೆ ಹೊರತು ಅದಕ್ಕೆ ನಿಯಮಿತವಾದಂತಹ ಸ್ಟ್ರಕ್ಚರ್ ಅನ್ನುವಂಥದ್ದು ಇಲ್ಲ. ಇಲ್ಲಿ ಒಂದು ಕೃತಿ ತಗೊಂಡ್ರೆ ಆ ಕೃತಿಯೇ ರಾಗವನ್ನು ಬೆಳೆಸ್ತಾ ಹೋಗ್ತಾರೆ.
ಇಲ್ಲಿ ನನಗೆ ಇನ್ನೊಂದು ಸಮಸ್ಯೆ ಉಂಟು. ಏನು ಅಂತಂದರೆ ನೋಡಿ, ಎರಡೂ ವಿಧಾನಗಳು ಹಿಂದೂಸ್ತಾನಿ ಆಗಲಿ ಶಾಸ್ತ್ರೀಯ ಆಗಲಿ, ಈಗ ಅದರ ಪುರಾತನತೆ ಏನು ಅಂದರೆ ಯಾವ ಕಾಲದಿಂದ ಶುರುವಾಯಿತು ಅಂತ ನಾವು ತಕ್ಕೊಂಡ್ರೆ, ಕೆಲವರೆಲ್ಲ ಈಗ ನಾವು ಪೌರಾಣಿಕವಾದಂತಹ ಬ್ಯಾಕ್ಗ್ರೌಂಡ್ ಇದ್ದವರೆಲ್ಲ ಏನು ಹೇಳ್ತಾರೆ, ಗಂಧರ್ವರೇ ಅದಕ್ಕೆ ಮೂಲ, ಆ ರೀತಿಯೆಲ್ಲ ಹೇಳ್ತಾರೆ. ಒಂದು ಅದೆಲ್ಲ ನಾವು ಕಾಲ್ಪನಿಕ ಅಂತ ಇಟ್ಟುಕೊಳ್ಳುವ. ಇನ್ನು ವಾಸ್ತವಿಕ ನೆಲೆಗಟ್ಟಿನಿಂದ ನಾವು ನೋಡಿದಾಗುವಾಗ ಭಕ್ತಿಪಂಥದ ಏನು ಆವಿರ್ಭಾವ ಆಯಿತು, ಆ ಕಾಲದಿಂದ ಇದು ವಿಜೃಂಭಿಸಿತು ಅಥವಾ ಶುರುವಾಯಿತು ಅನ್ನುವಂಥದ್ದು ಕೂಡ ಉಂಟು. ಭರತನಾಟ್ಯಶಾಸ್ತ್ರ ಕಾಲದಲ್ಲೇ ಉಂಟು. ನೃತ್ಯ ಆ ಕಾಲದಲ್ಲಿ 1000 ವರ್ಷ ಮೊದಲೇ ಇತ್ತು. ಸರಿ. ಅದರ ಬೆಳವಣಿಗೆ ಆಗ ಆದ ರೀತಿಯೇ ಬೇರೆ, ಈಗ ಆದ ರೀತಿಯೇ ಬೇರೆ. ಸರಿ. ಆಗಿನ ಪ್ರಬಂಧಗಳಾಗಲಿ ಛಾಯಾಗಳಾಗಲಿ ಯಾವುದೂ ಈಗ ಇಲ್ಲ. ಇದಕ್ಕೊಂದು ರೂಪ, ಒಂದು ಕರ್ನಾಟಕ ಸಂಗೀತಕ್ಕೆ ಒಂದು ರೂಪ ಕೊಟ್ಟದೇ ಪುರದರಸರು. ಅಲ್ಲಿವರೆಗೆ ಇದಂತಹ ಪ್ರಬಂಧಗಳನ್ನು ಸರಿಸಿಕೊಂಡು ಪಾಠ ಮಾಡಲಿಕ್ಕೆ ಒಂದು ರಾಗವನ್ನು ನಿರ್ಧಾರ ಮಾಡಿ ಹೇಗೆ ಪಾಠ ಮಾಡಬೇಕು ಸಿಲೆಬಸ್ ಸೃಷ್ಟಿ ಮಾಡಿಕೊಟ್ಟದ್ದು ಪುರದರಸರು. ಈಗ ಹಿಂದೂಸ್ತಾನಿ ಸಂಗೀತಕ್ಕೆ ಹಾಗಾದ್ರೆ ಇಂಥ ಭಕ್ತಿಪಂಥದಿಂದ ಏನು ಇಲ್ಲ ಅದಕ್ಕೆ? ಹಿಂದೂಸ್ತಾನಿ ಸಂಗೀತ ಹಾಗೆ ಇರಲಿಲ್ಲ. ಅಲ್ಲಿ ಧ್ರುಪದಿತ್ತು. ಹೌದು ಹೌದು. ಧ್ರುಪದಿಗಳು ಶುದ್ಧ ಸಾಹಿತ್ಯ ಪ್ರಧಾನವಾದದ್ದು. ಇವತ್ತು ಕರ್ನಾಟಕ ಸಂಗೀತ ಹೇಗುಂಟು ಹಾಗೆ ಧ್ರುಪದ ಕೂಡ ಇತ್ತು. ಸರಿ ಸರಿ. ಸಾಹಿತ್ಯ ಪ್ರಧಾನ, ತಾಳ ಪ್ರಧಾನವಾಗಿಯೇ ಇವತ್ತು ಕೂಡ ಉಂಟು ಧ್ರುಪದ. ಎಲ್ಲಿವರೆಗೆ ಧ್ರುಪದಿ ಇತ್ತೋ ಅಲ್ಲಿವರೆಗೆ ದೊಡ್ಡ ವ್ಯತ್ಯಾಸ ಇಲ್ಲ ಕರ್ನಾಟಕ ಸಂಗೀತ ಬಗ್ಗೆ. ಹೌದು, ಅದನ್ನೇ ನನಗೆ ಹೇಳಬೇಕು ಅಂತಿದ್ದೆ. ಹೌದು, ಅದೇ ತರ ಇತ್ತು. ಅದು ಮುಖ್ಯವಾಗಿ ಕವಲು ಹೊಡೆದದ್ದು ಮೊಘಲರ ಆಗಮನದ ನಂತರ. ಮೊಘಲರ ಆಗಮನಾಗಿ ಅಮೀರ್ ಖುಸ್ರೋ ಅಂತವರು ಅಲ್ಲಿ ಪ್ರವೇಶ ಆದ ಮೇಲೆ ಈ ಯಾವ ಭಕ್ತಿಯು ರಾಜಸ್ಥಾನದಲ್ಲಿ ಹಾಡಲಿಕ್ಕೆ ಆಗುದಿಲ್ಲ. ಅವರು ಮುಸ್ಲಿಮರು. ಕರೆಕ್ಟ್. ಈ ಧ್ರುಪದದಲ್ಲಿ ಶಿವನನ್ನ ಸ್ತುತಿಸುವಂತಹ ಹಾಡುಗಳಾಗಲಿ ಇವು ಯಾವುದು ಅಲ್ಲಿ ಅಪ್ಲೈ ಆಗುದಿಲ್ಲ ರಾಜಸ್ಥಾನದಲ್ಲಿ. ಅದಕ್ಕಾಗಿ ಅದನ್ನು ರಾಗ ಪ್ರದಾನ ಮಾಡಿಕೊಂಡು ಹೋದ್ರು. ಹಾಗಾದ್ರೆ ಹಾಗಲ್ಲ, ಅಲ್ಲಿ ಏನು ಮಾಡಿದ್ರು ಅಂದ್ರೆ ಇದನ್ನೆಲ್ಲ ಬಿಟ್ಟು ಬಿಟ್ಟು ಹೊಸೇ ಸ್ವರೂಪವನ್ನು ಸೃಷ್ಟಿಸಿದ್ರು. ಖಿಯಾಲ್ ಸ್ವರೂಪಲ್ಲಿ ಸೃಷ್ಟಿ ಆಯ್ತು. ಖ್ಯಾಲ್ ಅಂತ ಖ್ಯಾಲಲ್ಲಿ ಭಕ್ತಿ ಪ್ರಧಾನವಾದದ್ದಲ್ಲ. ಅದು ವಿರಹ ಇರ್ಬೋದು, ಅಥವಾ ಮೇಘದ ಬಗ್ಗೆ ಇರ್ಬೋದು, ಪ್ರಕೃತಿಯ ಬಗ್ಗೆ ಇರ್ಬೋದು. ಹೀಗೆ ಹಲವು ರೀತಿಯಲ್ಲಿ ನಾನ್ ರಿಲಿಜಿಯಸ್ ಬೇಸ್ಡ್, ಧಾರ್ಮಿಕಕ್ಕೆ ಹೊರತಾದಂತಹ ಎಲ್ಲ ವಿಚಾರದಲ್ಲಿ ಕೂಡ ಬಂದಿಷ್ಗಳನ್ನ ಮಾಡಿ ಮುಸ್ಲಿಂ ದೊರೆಗಳನ್ನು ಅವರು ಪ್ರೀತಿಗೊಳಿಸಲಿಕ್ಕೆ ಆರಂಭ ಮಾಡಿ ಮತ್ತೆ ಬಂದ ಎಲ್ಲಾ ಮಹಾನ್ ಕಲಾವಿದರು ಖ್ಯಾಲನ್ನೇ ಬೆಳೆಸ್ತಾ ಹೋಗ್ತಿರುವಂತೂ ಈ ಧ್ರುಪದ ಕೆಲವೇ ಜನರ ಕೈಯಲ್ಲಿ ಉಳಿಯಿತು. ಈಗಲೂ ಉಂಟು ಧ್ರುಪದ ಅನ್ನುವಂಥದ್ದು ಉಂಟು. ಗುಂಡಜ ಸಹೋದರರು ಹಾಡ್ತಾರೆ. ಗುಂಡಜ ಸಹೋದರರು ಒಳ್ಳೆ ಧ್ರುಪದ ಹಾಡುತ್ತಿದ್ದಾರೆ. ಜಾಗರ ಸಹೋದರರು ಇದ್ದಾರೆ, ಅವರೆಲ್ಲ ಧ್ರುಪದ ಹಾಡುವರು. ಧ್ರುಪದೀಯ ಅಂತ ಅವರಿಗೆ ಹೆಸರು. ಅದು ಈಗಲೂ ಇದೆ, ಬಹಳ ಸಣ್ಣ ಪ್ರಮಾಣದಲ್ಲಿ ಇದೆ. ಎಂಜಾಯ್ ಮಾಡೋಂಥವ್ರು ಅದೊಂದು ರೀತಿಯ ಆಧ್ಯಾತ್ಮದ ರೀತಿ ಹೋಗ್ತಿರಲಿಲ್ಲ ಹಾಡುಗಳಿಗೆ. ಅಂದ್ರೆ ನೀವು ಹೇಳಿದ್ದನ್ನು ಕನ್ಕ್ಲೂಡ್ ಮಾಡುದಿದ್ರೆ ಭಕ್ತಿ ಪಂಥದಿಂದಾಗಿ ಏನು ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತೆ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸ್ವಲ್ಪ ತನ್ನ ಏನು ಚೌಕಟ್ಟನ್ನು ಬದಲಾವಣೆ ಮಾಡಿಕೊಂಡಿತು. ಇದು ಸಂಪೂರ್ಣ ಭಕ್ತಿಗೆ ಹೋಯಿತು. ಅಲ್ಲಿ ಮೊಘಲರ ನಂತರ ಅದು ಸಾಮಾಜಿಕವಾಗಿ ಬಂತು, ಲೌಕಿಕವಾಗಿ ಬಂತು. ಇದು ಟ್ರೆಡಿಷನ್ ಕಂಟಿನ್ಯೂ ಆಗ್ತಾ ಬಂತು. ಭಕ್ತಿ ಪಂಥದಿಂದ ದಾಸರು ಏನ್ ಮಾಡಿದ್ದಾರೆ, ಅದನ್ನ ಅನ್ನಮಾಚಾರ್ಯ ಏನ್ ಮಾಡಿದ್ದಾರೆ, ಅದನ್ನ ಆಮೇಲೆ ತ್ಯಾಗರಾಜರು, ಶ್ಯಾಮಶಾಸ್ತ್ರಿಗಳು, ದೀಕ್ಷಿತರು, ಪಟ್ಟಮ ಸುಬ್ರಹ್ಮಣ್ಯರು, ವಾಸ್ತವಾಚಾರ್ಯ ಎಲ್ಲರೂ ಅದನ್ನೇ ಮುಂದುವರಿಸಿಕೊಂಡು ಹೋದ್ರು. ಭಕ್ತಿಯ ಪಂಥವನ್ನೇ ಮುಂದುವರಿಸಿಕೊಂಡು ಹೋದ್ರು ಹೊರತು ಲೌಕಿಕವಾದ ಕೃತಿ ಯಾವ್ದು ಸೃಷ್ಟಿ ಆಗಲಿಲ್ಲ ನಮ್ಮಲ್ಲಿ. ಅಂದ್ರೆ ಹಾಗಾದ್ರೆ ಈಗ ನಾನು ನನ್ನ ಇನ್ನೊಂದು ಪ್ರಶ್ನೆ ಉಂಟು. ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಭಾವಗೀತೆಗಳನ್ನು ಅಥವಾ ಇನ್ನೊಂದನ್ನು ಮತ್ತೊಂದನ್ನು ಹಾಡುವ ಪ್ರಯತ್ನ ಮಾಡ್ಲಿಕ್ಕೆ ಕಷ್ಟ. ಯಾವ ಭಕ್ತಿ ಪ್ರಶ್ನೆ ಬರುವುದಿಲ್ಲ. ಸರಿ ಸರಿ. ಇದೇ ಕಲ್ಯಾಣ ತಕೊಂಡು ಚಕ್ರಾಭರಣ ತಕೊಂಡು ಭಾವಗೀತೆಯನ್ನು ಎಷ್ಟೋ ಜನ ಚಂದ ಮಾಡಿ ಹಾಕಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವತ್ತು ಕಚೇರಿಯಲ್ಲಿ ಆಗುವಂತಹ ಒಂದು ಸಂಗೀತಕ್ಕೂ ಭಕ್ತಿಗೂ ಸಂಬಂಧ ಇಲ್ಲ. ಹೌದು ಹೌದು. ಭಕ್ತಿ ಸಾಹಿತ್ಯದಲ್ಲಿ ಹೊರತು ಅಲ್ಲಿ ಆಗುದು ಕಲೆ. ಕರೆಕ್ಟ್. ಅಲ್ಲಿ ನಡೆಯುವಂಥದ್ದು ಒಂದು ಕಲಾ ಪ್ರದರ್ಶನ ಹೊರತು ಅಲ್ಲಿ ಭಕ್ತಿ ಪ್ರದರ್ಶನ ಅಲ್ಲ. ಸಂಗೀತವನ್ನು ಅಲ್ಲಿ ಹಾಡ್ತಾ ಇರೋ ಯಾರು ದೇವರ ಬಗ್ಗೆ ಗಮನ ಕೊಡುವುದಿಲ್ಲ. ಅದು ತೋಡಿ ಸರಿಯಾಗಿದೆಯೋ ಶಂಕರಾಭರಣ ಹೇಗುಂಟು ಹೇಳ್ತಾ ಹೊರತು ಶ್ರೀಕೃಷ್ಣ ರಾಮವಂಜನ ಯಾರು ಹೇಳುವುದಿಲ್ಲ. ಅಬ್ಸಲ್ಯೂಟ್ಲಿ ನಾನ್ ರಿಲಿಜಿಯಸ್. ಕರೆಕ್ಟ್. ಅಲ್ಲಿ ಭಕ್ತಿಗೆ ಸಂಬಂಧ ಇಲ್ಲವೇ ಇಲ್ಲ. ಕರೆಕ್ಟ್. ವೇದಿಕೆಯಲ್ಲಿ ಆಗುವಂತ ಕಚೇರಿ ಶುದ್ಧವಾಗಿ ಸೆಕ್ಯುಲರ್. ಭಕ್ತಿ ಯಾವ ಭಕ್ತಿಯ ಲೇಪನ ಇಲ್ಲ. ಭಕ್ತಿ ಅವರವರು ಕಂಡುಕೊಂಡ್ರೆ ಅದವರಿಗೆ ಬಿಟ್ಟದ್ದು. ಸರಿ ಸರಿ. ರಾಮನಿಗೆ ಸಮಾನವೇ ಅವರು ತಮ್ಮ ಹಾಡುವಾಗ ರಾಮನನ್ನು ಗಮನಿಸಿಕೊಂಡು ಸಂತೋಷಪಟ್ಟ
ವೆರಿ ಗುಡ್. ಇನ್ನೊಬ್ಬ ಹರಿಕಂಬಳಿ ರಾಗವನ್ನ ಅಥವಾ ಇಲ್ಲದ ರಾಗವನ್ನ ಕಲ್ಪಿಸಿಕೊಂಡು ಆ ರಾಗ ಹೇಗೆ ಹೋಗ್ತಾ ಉಂಟು ಅದು ಅವನಿಗೆ ಬಿಟ್ಟರು. ಕರೆಕ್ಟ್, ಸರಿ ಸರಿ. ಹಾಗಾಗಿ ಅದು ಸೆಕ್ಯುಲರ್ ಆಗಿ ಇರ್ತದೆ ಕಲೆ. ಅಲ್ಲಿ ಸಂಪೂರ್ಣವಾಗಿ ಆ ಸ್ಪಷ್ಟತೆ ಅದು ಕಡ್ದು ಹಾಕೊಳ್ತು ಪರಂಪರೆಯನ್ನ. ಭಕ್ತಿ ಪರಂಪರೆ ಕಟ್ಟು ಮಾಡಿಕೊಂಡು ಲೌಕಿಕವಾಗಿ ಬಂತು. ಇಲ್ಲಿ ಆ ಪರಂಪರೆ ಮುಂದುವರಿಕೊಂಡು ಬಂದಿದೆ. ಮುಖ್ಯ ವ್ಯತ್ಯಾಸ. ಮತ್ತೆ ರಾಗವನ್ನ ಕೇಳುವ ವಿಧಾನ ಬೇರೆ. ಈಗ ನಮ್ಮದೇ ರಾಗ ತಕ್ಕೊಂಡು ಕೂಡ ಈಗ ಸಂಸದರಿ ಅಂಗದಲ್ಲಿ ಉಂಟು, ಹೌದು, ಇಲ್ಲಿ ಹಿಂದೂಸ್ತಾನಿಯಲ್ಲಿ ಉಂಟು, ಕನ್ನಡದಲ್ಲಿ ಉಂಟು. ಅವರು ಹೇಗೆ ರಾಗ ಆ ಸ್ವರಗಳನ್ನ ಬಳಸ್ತಾರೆ ಅನ್ನೋದ್ರಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಸರಿ ಸರಿ. ನಮ್ಮಲ್ಲಿರುವಂತಹ ಗಮಕ ವಿಧಾನ ಅಲ್ಲಿಲ್ಲ, ಅಲ್ಲಿಯ ಗಮಕ ವಿಧಾನ ಇಲ್ಲಿ ಅಪ್ಲೈ ಆಗುವುದಿಲ್ಲ. ಮತ್ತೆ ಆ ರಾಗಗಳಿಗೆ ಕೆಲವೊಂದು ಒಂದೇ ರಾಗ ಆದರೂ ಕೂಡ ಅದಕ್ಕೆ ಹೆಸರುಗಳು ಯಾಕೆ ಬೇರೆ ಬೇರೆ ಬಂದ ಕಾರಣ ಏನು? ಹೆಸರು ಬೇರೆ ಬೇರೆ ಬರಲಿಕ್ಕೆ ಕಾರಣ ತುಂಬ ಉಂಟು. ಒಂದು ಕಟಪಯಾದಿ ಸೂತ್ರ. ಇಲ್ಲಿ ಹಿಂದೂಸ್ತಾನಿಗೂ ಕರ್ನಾಟಕಕ್ಕೂ ರಾಗಗಳು ಒಂದೇ ಆದರೂ ಬೇರೆ ಬೇರೆ ಹೆಸರು ಬರಲಿಕ್ಕೆ ಕಾರಣ ಅದಿದ್ದ ಜಾಗೇ ಬೇರೆ ಬೇರೆ. ಓಕೆ ಓಕೆ, ಅದೊಂದು ಸಾಮಾನ್ಯ ಒಂದು ಕಾರಣವನ್ನು ನಾವು ಇಟ್ಕೊಳ್ಬಹುದು. ನಮ್ಮಲ್ಲಿರುವಂತಹ ರಾಗಗಳು ಹೆಸರು ಬದಲಾಗಲಿಕ್ಕೆ ಕಾರಣ ಕಟಪಯಾದಿ ಸೂತ್ರವನ್ನು ಮಾಡುವಾಗ 72 ಮೇಳಕಟ್ಟೆಗಳನ್ನು ಸೃಷ್ಟಿ ಮಾಡುವಾಗ ಅದಕ್ಕೆ ಕೆಲವು ಸೇರಿಸಿಕೊಟ್ಟರು. ಮಾಳವಗೋಳ ಅಂತ ಇತ್ತು. ಮಾಯಾ ಸೇರಿಸಿದ್ದು ಕಟಪಯಾದಿ ಸೂತ್ರಕ್ಕೆ ಬೇಕಾಗಿ ಅದು ಮಾಯಾ ಮಾಳವಗೋಳ ಆಯಿತು. ಕಲ್ಯಾಣಿ ಅಂದರೆ ಬೇಷ ಕಲ್ಯಾಣಿ ಆಯಿತು. ಅದು ಈ ಕಾರಣಕ್ಕಾಗಿ ಆ ಸೂತ್ರದ ಮೂಲಕ ನಿಮಗೆ ಅದು ಯಾವ ಯಾವ ಮೇಳಕಟ್ಟ ರಾಗ ಅದು ಗೊತ್ತಾಗ್ಲಿಕ್ಕೆ ಬೇಕಾಗಿ ಆ ರೀತಿ ಮಾಡಿದ್ದು ಅಷ್ಟೇ. ಮತ್ತೆ ಕೆಲವು ಕಾಲ ಕ್ರಮೇಣ ಹೊಸ ರೂಪ ಪಡ್ಕೊಂಡಿದೆ, ರಾಗಗಳು ಪಡ್ಕೊಂಡಿವೆ. ಹೆಸರದೇ ಇಟ್ಕೊಂಡ್ರು ಕೂಡ ಸ್ವರೂಪ ತುಂಬಾ ಬದಲಾಗಿದೆ. ಹೌದು ಹೌದು, ಅದು ಕಾಲದ ಇದು. ಹೌದಪ್ಪ, 50 ವರ್ಷ ಹಿಂದೆ ಹಾಡಿದ ಭೈರವಿ ರಾಗಕ್ಕೂ ಈಗಿನದ್ದಕ್ಕೂ ಬಹಳಷ್ಟು ವ್ಯತ್ಯಾಸಗಳುಂಟು. ನಾವು ಅದನ್ನು ಕಂಡುಕೊಳ್ಬಹುದು. ಸರ್, ನಾವು ಈಗ ಸಂಗೀತದ್ದು ವಿಚಾರವನ್ನು ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿವಿ. ಇನ್ನು ಮುಂದಕ್ಕೆ ಸಾಹಿತ್ಯ ನಿಮ್ಮ ಇನ್ನೊಂದು ಇಷ್ಟದ ಆಸಕ್ತಿಯ ಕ್ಷೇತ್ರ, ಅದರ ಬಗ್ಗೆ ತಾವು ಸ್ವಲ್ಪ ಅಂದರೆ ತಾವು ಅದರಲ್ಲಿ ಸಾಹಿತ್ಯದಲ್ಲಿ ಕೃಷಿಯನ್ನು ಕೂಡ ಮಾಡಿರುವಂಥವರು, ಹಲವಾರು ಸಣ್ಣ ಕಥೆಗಳನ್ನು ಬರೆದಿದ್ದೀರಿ. ಆಮೇಲೆ ಬಹಳ ಪ್ರಸಿದ್ಧಿಯನ್ನು ಖ್ಯಾತಿಯನ್ನು ಗಳಿಸಿದಂಥ ಸರಸ ಎನ್ನುವಂತಹ ಮಾಲಿಕೆಯನ್ನು ಕೂಡ ಬರೆದಿದ್ದೀರಿ. ಇದು ಎಲ್ಲ ನಿಮಗೆ ಹೇಗೆ ಸಾಧ್ಯ ಆಯಿತು? ಅಂದರೆ ಈ ಬರವಣಿಗೆ ಹೇಗೆ ನಿಮಗೆ ಸಾಧ್ಯ ಆಯಿತು? ಯಾವ ರೀತಿಯಲ್ಲಿ ಅದರ ಒಂದು ಏನು ನಿಮಗೆ ಪ್ರೇರಣೆ ಕೊಟ್ಟಂಥ ವಿಚಾರಗಳು ಯಾವುದು? ಈ ಬಗ್ಗೆ ಸ್ವಲ್ಪ. ಬರವಣಿಗೆ ನಾನು ಆರಂಭ ಮಾಡಿದ್ದು ಹೈಸ್ಕೂಲಿದ್ದಾಗ. ದೊಡ್ಡ ಮಟ್ಟಿಗೆಲ್ಲ ಬರಿತಾ ಇದ್ದೆ. ಆಗ ಸಣ್ಣ ಸಣ್ಣ ಕಥೆಗಳನ್ನ ಬರಿತಾ ಇದ್ದೆ. ಅದಕ್ಕೆ ನನ್ನ ಗುರುವಿಂದ ಕೂಡ ಸ್ವಲ್ಪ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಬರಿಬೇಕು ಮಗು, ನೀವು ಬರಿಬೇಕು, ನಿಮಗೆ ಭಾಷೆ ಚೆನ್ನಾಗಿ ಹೇಳ್ತಾ ಉಂಟು, ಬರಿಬೇಕಂತ ಹೇಳ್ತಾ ಇದ್ರು. ಹಾಗೆ ಹೈಸ್ಕೂಲಲ್ಲಿ ಕೂಡ ಬರಿತಾ ಇದ್ದೆ. ಬರೆಯುವುದಕ್ಕಿಂತ ಹೆಚ್ಚು ನಾನು ಓದ್ತಾ ಇದ್ದೆ. ಹೈಸ್ಕೂಲ್ ವಿಭಾಗದಲ್ಲಿ ಇದ್ದಾಗ, ಹೈಸ್ಕೂಲಲ್ಲಿದ್ದಾಗ ನಾನು ಬರವಣಿಗೆ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ನಾನು ಓದಿದ್ದೆ. ಆ ಕಾಲದ ಎಲ್ಲ ಪ್ರಸಿದ್ಧ ಕಾದಂಬರಿಕಾರರ ಕಾದಂಬರಿಗಳ ತರಿಸಿ ನಾನು ಓದ್ತಾ ಇದ್ದೆ. ನನ್ನ ಚಿಕ್ಕಪ್ಪನ ಮಗ ಒಬ್ಬ ಇದ್ದ, ಈಶ್ವರ ನೆನಪು, ಅವನ ಹೆಸರು ಕೂಡ ಈಶ್ವರ ತಿಳ್ಕೊಂಡು. ಅವನಲ್ಲಿ ಬೇಕಾದಷ್ಟು ಇಂಗ್ಲಿಷ್ ಕಾದಂಬರಿಗಳ ಸಂಗ್ರಹ ಇತ್ತು. ಅವನು ಆಗಲೇ ನನ್ನ ಕೈಗೆ ಕೊಟ್ಟಿದ್ದ ಕಾದಂಬರಿಯನ್ನು ನೋಡು, ನೀನು ಕನ್ನಡ ಮಾತ್ರ ಓದಿದ್ರೆ ಸಾಲದು, ಇಂಗ್ಲಿಷ್ ಕಾದಂಬರಿಗಳು ಓದಬೇಕು ನೀನು ಕಳ್ಕೊಂಡು ಪ್ಯಾರಿನಸ್ ಅನ್ನೋಂಥ ಕಾದಂಬರಿಗಳನ್ನು ನನ್ನ ಕೈಗೆ ಕೊಟ್ಟಿದ್ದವರು. ಹಾಗಾಗಿ ಓದುವ ಅಭ್ಯಾಸ ಬೆಳೀತಾ ಬೆಳೀತಾ ಬಂದ ಹಾಗೆ ನನಗೆ ಸಾಹಿತ್ಯದ ಒಂದು ಚಿತ್ರ ನನ್ನಲ್ಲಿ ಸ್ಪಷ್ಟವಾಗಿ ಬಂತು. ಸಾಹಿತ್ಯ ಅಂದರೆ ಹೀಗಿರ್ತದೆ, ಒಂದು ಕಾದಂಬರಿ ಅಂದರೆ ಹೀಗಿರ್ತದೆ, ಕಥೆ ಅಂದರೆ ಹೀಗಿರ್ತದೆ ಅನ್ನೋದನ್ನ ಹೈಸ್ಕೂಲ್ ವಿಭಾಗದಲ್ಲೇ ನಾನು ಗಟ್ಟಿ ಮಾಡ್ಕೊಂಡಿದ್ದೇನೆ. ಸರಿ, ಅಂದ್ರೆ ಅದರ ಸ್ವರೂಪ ಚಿತ್ರಣ ಇದನ್ನೆಲ್ಲ. ಯಾಕಂದ್ರೆ ಅನಕ್ಷರ ಇರ್ಬೋದು, ನರಸಿಂಹನ ಪತ್ತೆದಾರಿ ಕಾದಂಬರಿ ಇರ್ಬೋದು, ದೀಪ ಕಾಳೆಯವರಿರ್ಬೋದು, ಎಲ್ಲ ಆ ಕಾಲದ ಪ್ರಸಿದ್ಧ ಎಲ್ಲ ಕಾದಂಬರಿಗಾರರು ನಾನು. ಶಿವರಾಮ ಕಾರಂತರ ಕಾದಂಬರಿ ಕೂಡ ನಾನು ಸಲ್ಲಿಸಿದಾಗ ಓದಿ ಮುಗಿಸಿದ್ದೇನೆ. ಹಾಗಾಗಿ ಸಹಜವಾಗಿ ಒಂದು ಸಾಹಿತ್ಯದ ಒಂದು ಸ್ವರೂಪದ ಒಳಗೆ ಸೇರಿಕೊಂಡಿತ್ತು. ಬರವಣಿಗೆಯನ್ನು ಗಂಭೀರವಾಗಿ ನಾನು ಮಾಡಿದ್ದು ಕಾಲೇಜಿಗೆ ಬಂದ ಮೇಲೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಕಾಲೇಜಲ್ಲಿ ಒಂದು ಮ್ಯಾಗಝೀನ್ ಉಂಟು, ಒಂದು ವಾಲ್ ಮ್ಯಾಗಝೀನ್, ಅಲ್ಲಿ ಗೋಡೆ ಭಿತ್ತಿ ಪತ್ರ, ಆ ಥರ ಒಂದು ಮ್ಯಾಗಝೀನ್. ಅದನ್ನು ನಡೆಸುವ ಜವಾಬ್ದಾರಿ ನನ್ನ ಕೈಗೆ ಕೊಟ್ಟರು. ಖುಷಿಯಾಗಿ ಕೊಟ್ಟರಲ್ಲ ಇದ್ರಾಗ
ನನ್ನ ಕೈಲಿ ಕೊಟ್ಟರು. ಆಗ ಬೇರೆ ಬೇರೆ ಮಕ್ಕಳು ಬರೆದನ್ನು ಅದರಲ್ಲಿ ಹಾಕೋದ್ರ ಜೊತೆಯಲ್ಲಿ ಸ್ಪೇಸ್ ಕಲರಾಗಿ ನಾನು ಯಾರಾದ್ರೂ ಬರೆದು ಹಾಕಬೇಕಾಗುತ್ತೆ, ತುಂಬಿಸ್ಬೇಕಾಗಿದೆ. ಅಲ್ಲಿಗೆ ಚುಟುಕುಗಳನ್ನು, ನಗೆ ಹನಿಯನ್ನು, ಸಣ್ಣ ಸಣ್ಣ ಕವನಗಳನ್ನು ಏನಾದರೂ ಬರೆದು ತುಂಬಿಸುವಂಥ ಒಂದು ಪ್ರಯತ್ನ ಆಗ ಮಾಡ್ತೇನೆ. ಸರಿ. ಅದು ಅಲ್ಲಿಂದ ನಿಜವಾದ ಒಂದು ಬರವಣಿಗೆ ಆರಂಭ ಮಾಡಿದ ಆ ಕಾಲಕ್ಕೆ. ನನ್ನದು ವಿಷಯ ಕೂಡ ಸಾಹಿತ್ಯವೇ ಆಗಿತ್ತು. ಇಂಗ್ಲಿಷ್ ಲಿಟ್ರೇಚರ್ ನಂದು ಸಾಹಿತ್ಯ ಸಬ್ಜೆಕ್ಟ್ ನಂದು. ಹಾಗಾಗಿ ಸಾಹಿತ್ಯದ ಪಾಠ ನನಗೆ ಆಗ್ತಾ ಇತ್ತು. ಅಲ್ಲಿ ಸಟೈರ್ ಅನ್ನುವಂಥ ಒಂದು ವಿಧಾನವನ್ನು ನಮಗೆ ಪಾಠ ಮಾಡ್ತಾ ಇದ್ರು. ಅಂದರೆ ಲೇವಡಿ, ವ್ಯಂಗ್ಯ ಹೇಗೆ ಡ್ರೈಡನ್ನು, ಪೋಪ್ ಇವರೆಲ್ಲ ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು, ಹೈತವಾದ ಕತ್ತಿ ಹಾಗದೆ ಹೇಗೆ ಬಳಸಿಕೊಂಡು ಪಾಠ ಮಾಡ್ತಾ ಇದ್ರು. ನನಗೆ ಒಂದು ಆಸಕ್ತಿ ಬಂತು. ಹಾಗೆ ನಾನು ಬರೀಬೇಕು, ಒಂದು ವ್ಯಂಗ್ಯ, ಲೇವಡಿ, ವಿಡಂಬನೆ ಮಾಡಿ ಒಂದು ಲೇಖನ ಬರೀಬೇಕು ಅಂತ ಯೋಚನೆ ಮಾಡಿಕೊಂಡು ನನಗೆ ವಸ್ತು ಸಿಕ್ಕೋದಿಲ್ಲ. ನಮ್ಮ ಕಾಲೇಜ್ ಕ್ಯಾಂಟೀನ್ ವಸ್ತು, ಕ್ಯಾಂಟೀನನ್ನು ತೆಕ್ಕೊಂಡು ತಪ್ಪರ ಬರೆದ ಬೇರೆ ನಾನು ಅದನ್ನು ಹಾಸ್ಯ ಮಾಡಿ ಪ್ರಾಯಶಃ 10 ದಿನ ಹಸುವಿನಲ್ಲಿ ಬಳಲುವಂತಹ ಒಂದು ನಾಯಿ ಮರಿ ಕೂಡ ತಿನ್ನದಂತಹ ಅನ್ನ ಇವರೇ ಮಾಡಿ ಹಾಕ್ತಾ ಇರೋದು. ಇದೆಲ್ಲ ಬರೆದು ಹಾಕಿದೆ, ಅಂದ್ರೆ ಗೋಡೆಯಲ್ಲ ಇಡ್ತಿದೆ. ಫಸ್ಟ್ ಅಂಡ್ ಲಾಸ್ಟ್ ಸಫರ್ ಅಂತ ಕೊಟ್ಟು ಇಂಗ್ಲೀಷ್ ಬರೆದಿದ್ದಾರೆ. ಅದು ಇಡೀ ಕಾಲೇಜಿನಲ್ಲಿ ಗುಲ್ಲಾಯ್ತು. ಓದುದು ಮಕ್ಕಳು ನಗೋದು, ಓದುದು ನಗೋದು. ಲೆಕ್ಚರ್ ಅವರಿಗೆ ಹೋಯ್ತು, ಅವರಿಗೆ ಪ್ರಿನ್ಸಿಪಾಲ್ ಅವರಿಗೆ ಹೋಯ್ತು. ಕಳಿಸಿದ್ರು ಚೇಂಬರ್ಗೆ. ಸಾರಿ ಫೈರ್ ಮಾಡಿದ್ರು. ನೀನು ಕೊಡೋದು 4 ಕಾಣಿಗೆ ನಿಮಗೆ ಹೋಳಿಗೆ ಊಟ ಹಾಕ್ಬೇಕಾದ್ರೆ ನಿನಗೆ ಅದೇ ನೀನು ತಮಾಷೆ ಮಾಡಿ ಬರೀತೀರ, ನೀವೇ ಸರಿ ಫೈರ್ ಮಾಡಿದ್ರು. ಕೊನೆಗೆ ಹೇಳಿದ್ರು ವೆರಿ ವೆಲ್ ರಿಟರ್ನ್ ಪ್ಲೀಸ್ ಹೇಳಿದ್ರು. ಬಹಳ ಒಳ್ಳೆಯ ಬರವಣಿಗೆ ಮಾಡಿದ್ರು, ಗೊತ್ತದ ಬೈದಷ್ಟು ಬೈದು ಕೊನೆಗೆ ಬರವಣಿಗೆ ಮಾತ್ರ ಒಳ್ಳೆದುಂಟು, ತುಂಬಾ ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರು. ಅದು ಅಲ್ಲಿಂದ ನನಗೆ ಯಾವಾಗ ಸೀರಿಯಸ್ ಆಗಿ ಬರೀಬೇಕು ತೋರಿಸಿದ್ದು ಆಮೇಲೆ ನನಗೆ ಐ ಕುಡ್ ರೈಟ್. 2 ಭಾಷೆ ಮೇಲೆ ಕೂಡ ಪ್ರಭುತ್ವದ ಕಾರಣ ಕರೆಕ್ಟ್ ಬರಿಬಹುದು ಅನ್ನೋದು ಧೈರ್ಯ ಬಂತು ನನಗೆ. ಒಂದು ಕಥೆ ಬರೆದು ನಾನು ಬರೀ ಕಳಿಸ್ಕೊಟ್ಟೆ. ನಮ್ಮ ಪಾದಮಾಷ ಕಸ್ತೂರಿ ಸಂಪರ್ಕ ಅವರಿಗೆ ಕಳಿಸಿಕೊಟ್ಟೆ. ಡಿಗ್ರಿ ಕೊನೆಯೇ ವರ್ಷ ಇದ್ದಾಗ ನನಗೆ ಯಾವ ಹೋಪ್ಸ್ ಇರಲಿಲ್ಲ ಪ್ರಕಟ ಆಗುವಂಥದ್ದು. ಅಲ್ಲಿ ದೊಡ್ಡ ದೊಡ್ಡ ಜನ ಬರೀತಾ ಇದ್ದಾರೆ. ಒಳ್ಳೆಯ ಪ್ರತಿಷ್ಠಿತ ಮ್ಯಾಗ್ಝಿನ್ ಅದು ಕಸ್ತೂರಿ. ಒಂದು 2 ತಿಂಗಳ ಹೊತ್ತಿಗಳಲ್ಲಿ ನಾನು ಬೇಕಾದ್ರೆ ಅದು ವಾಪಸ್ ಬಂತು ನನಗೆ. ನಾನು ಇನ್ನು ಚೀಟಿ ಕಳಿಸಿದವಲ್ಲ, ವಾಪಸ್ ಕಳಿಸಿದ್ರು. ಅವ್ರು ಮತ್ತೆ ಕಳಿಸುವಾಗ ಮಾತ್ರ ಎಲ್ಲ ನೋಟ್ ಮಾಡ್ತಾರೆ, ಅಂಡರ್ಲೈನ್ ಮಾಡಿ ಮತ್ತೆ ಮಾರ್ಜಿನಲ್ಲಿ ನೋಟ್ ಹಾಕಿದ್ದಾರೆ. ಒಂದು ಕಡೆ ಬರೆದಿದ್ದಾರೆ, ನೀವು ಚೆನ್ನಾಗಿ ಬರೆಯುವ ಶಕ್ತಿ ಉಂಟು ನಿಮಗೆ, ಒಂದು ಸಣ್ಣ ಕಥೆಯನ್ನು ಹೇಗೆ ಜೋಡಿಸಬೇಕು ಅನ್ನೋ ಕಲ್ಪನೆ ನಿಮಗೆ ಇಲ್ಲ, ಅದನ್ನು ಕಲಿತುಕೊಳ್ಬೇಕಾಗ್ತದೆ ನೀವು. ಮತ್ತೆ ವಸ್ತುವನ್ನು ಹೇಗೆ ನೋಡಬೇಕು ಅನ್ನೋ ನೀವು ಏಕಮುಖದಲ್ಲಿ ನೋಡಿದ್ದೆ ಹೊರತು ಬಹುಮುಖದಲ್ಲಿ ನೋಡೋ ಪ್ರಯತ್ನ ನೀವು ಮಾಡಲಿಲ್ಲ. ಅದು ಮಾಡಬೇಕು ನೀವು. ಆದರೆ ಒಳ್ಳೆಯ ಭಾಷೆ, ತಪ್ಪಿಲ್ಲ. ಶೈಲಿ ಕೂಡ ಓದಿಸಿಕೊಂಡು ಹೋಗೋ ಶೈಲಿ ಉಂಟು, ಚೆನ್ನಾಗಿ ನೀವು ಬರೀಬೇಕು ಅಂತ ಕಳಿಸಿಕೊಟ್ರು ನನಗೆ. ದೊಡ್ಡ ಒಂದು ಪಾಠ ಆಯ್ತು ನನಗೆ. ಒಬ್ಬ ಸಂಪಾದಕ ಏನು ಮಾಡ್ಬೋದು ಬರಗಾರನಿಗೆ ಅನ್ನೋ ಒಂದು ಮೂಲ ಪಾಠ ನನಗೆ. ಅದು ಯಾರಾಗ ಸಂಪಾದಕರಾಗಿದ್ದವರು? ಪಾಡಿಗಾರ ವೆಂಕಟರಮಣಾಚಾರ್ಯ ಅನ್ಕೊಂಡು ಅವರು ಕಸ್ತೂರಿ ಸಂಪಾದಕರಾಗ. ಅದು ಪಾಠ ನನಗೆ ಗೊತ್ತಾದ್ದು ನಾನು ಸಂಪಾದಕ ಆದ್ಮೇಲೆ. ಅಲ್ಲಿವರೆಗೆ ನನಗೆ ಪಾಠನೇ ಗೊತ್ತಾಗಲಿಲ್ಲ. ಆದರೆ ಅದು ಒಳಗಿತ್ತು ನನಗೆ. ನನ್ನ ಸಣ್ಣ ಕಥೆಯನ್ನ ಕಷ್ಟಪುಟ್ಟಿಗೆ ಹಾಕದೆ ಅದಕ್ಕೆ ಅಡ್ವೈಸ್ ಆಗಿ ನೋಟ್ ಹಾಕಿ ಕಳಿಸಿಕೊಟ್ಟಂತ ಒಂದು ಪಾದಮಾಚಾರ. ಅದು ಒಂದು ಅಸಾಧಾರಣವಾದ ಅನುಭವ ಆಯ್ತು ನನಗೆ. ಕರೆಕ್ಟ್. ಅದು ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಒಬ್ಬ ಆತನಿಗೆ ಅದು ಟರ್ಮಿನಲ್ ಪೇಷಂಟ್. ಅವನು ಮತ್ತೆ ಉದ್ಧಾರಾಗಿ ಮೇಲೆ ಬೀಳೋ ಅವಕಾಶ ಇಲ್ಲ, ಸಾಯುವುದಿಲ್ಲ ಅವನು. ಹಾಗೇ ದಿನ ಹೋಗ್ತಾ ಈ ಕುಟುಂಬಸ್ಥರಿಗೆ ಅದೇ ತಲೆಬಿಸಿ ಅವರೊಳಗೊಳಗೆ ಮಾತಾಡ್ಕೊತಾರೆ. ಅವರು ಎಷ್ಟು ಜನ ಅಂತ ಮಾವೇನ ನೋಡ್ಕೊಳ್ಳೋದನ್ನ ಒಬ್ಬನ ಹೋಗಿಸಿ ಕೂಡ ಅವರಿಗೆ ಚೆನ್ನಾಗಿತ್ತು, ನಮಗೂ ಚೆನ್ನಾಗಿತ್ತು ಹೇಳಿ ಮಾತುಕತೆ ಆಗ್ತಾ ಇದ್ರು. ವೈದ್ಯರು ಬರ್ತಾರೆ ನಿತ್ಯ ನೋಡ್ಕೊಳ್ಳಿಕ್ಕೆ. ವೈದ್ಯರ ಹತ್ರ ಕೂಡ ಕೇಳಿರೋರು, ಡಾಕ್ಟರ್ ಇವರೇನಾದರೂ ಬೆಳೆ ಬೀಳೋ ಚಾನ್ಸಸ್ ಉಂಟಾ? ಆ್ಯಪ್ಸಲ್ಯೂಟ್ಲಿ ಇಲ್ಲ, ಬೆಳೆ ಬೀಳೋದಿಲ್ಲ. ಹಾಗಿದ್ರೆ ಬಂದು ನಿಮಗೆ ಯುಟನೇಷಿಯಾ ಅಂತ ಉಂಟಲ್ಲ, ದಯಾಮರಣ ಅಂತ ಉಂಟಲ್ಲ, ಅದನ್ನು ಮಾಡಬಾರ್ದು ಡಾಕ್ಟ್ರೆ. ಮಾಡಿದರೆ ಅದು ಅವೆಲ್ಲ ಮುಗಿದೋಗ್ತದಲ್ಲ. ಆ ವೈದ್ಯರು ಮಾತಾಡ್ತಾರೆ, ಕೊಲ್ಲಿಕ್ಕೆ ನಮಗೆ ಯಾರು ಕಲಿಸಲಿಲ್ಲ, ನಮಗೆ ಕಲಿಸಿದ್ದು ಬದುಕಿಸಲಿಕ್ಕೆ ಪ್ರಯತ್ನ ನಾವು ಮಾಡ್ತೇವೆ. ಕೊನೆವರೆಗೂ ನಾವು ಆ ಪ್ರಯತ್ನ ಮಾಡ್ತೇವೆ.
ಆ ಒಂದು ವಿಚಾರ ನನಗೆ ಹೇಳಿಕೊಳ್ಳಿ. ಯಾವನೇ ವೈದ್ಯರಿಗೆ ಜೀವ ತೆಗೆಯುವ ಹಕ್ಕು ಇಲ್ಲ. ಎಷ್ಟು ಸಾಧ್ಯ ಉಂಟು ಅಷ್ಟು ಜೀವನ ಉಳಿಸುವ ಪ್ರಯತ್ನವನ್ನು ನಾವು ಮಾಡಬೇಕು. ಇದು ಕಥೆಯ ರೂಪ. ಅದನ್ನು ಓದಿದ ಪಾವಮಾಶರು ಬರೆದ ಕೊನೆಗೆ ನೋಡಪ್ಪ, ಯುವತನೇಶ್ಯ ಅನ್ನೋದಕ್ಕೆ ಬಹುಮುಖ ಇದೆ. ನೀನು ಇದರಲ್ಲಿ ವೈದ್ಯರನ್ನು ಕೂಡ ವಿಲ್ಲನಾಗಿ ನೋಡಿಸಿ. ನಿನ್ನ ಟೋನ್ ಹೇಗಿತ್ತು ಅಂದರೆ ವೈದ್ಯರಿಗೆ ಮಾಡ್ಬೋದಾಗಿತ್ತು ಅಂತ ಹೇಳಿತ್ತು. ನಿನ್ನ ಎಲ್ಲ ಅನುಕಂಪ ಇರೋದು ಇವರ ಮೇಲೆ, ಮನೆಯವರ ಮೇಲೆ. ಇದಕ್ಕೆ ಇನ್ನೊಂದು ಮುಖ ಇರುವ, ಅದಕ್ಕೆ ಸಾಮಾಜಿಕ ಮುಖ ಉಂಟು, ಧಾರ್ಮಿಕ ಮುಖ ಉಂಟು, ಮತ್ತೆ ಆಧ್ಯಾತ್ಮಿಕ ಮುಖ ಉಂಟು, ವೈದ್ಯಕೀಯ ಮುಖ ಉಂಟು. ಒಂದು ಮರಣಕ್ಕೆ, ಜೀವಕ್ಕೆ ಇಷ್ಟೆಲ್ಲ ಮುಖ ಇರುವಾಗ ನೀನು ಒಂದು ಕಡೆಯಿಂದ ನೋಡಿಬಿಟ್ಟಿದ್ದಾರೆ. ಅದನ್ನು ಯೋಚನೆ ಮಾಡಿ. ಅದ್ಭುತ ಮನುಷ್ಯ ನೋಡಿ ಅವರು. ಒಬ್ಬ ಕಾಲೇಜು ಹುಡುಗನಿಗೆ ಇಷ್ಟೆಲ್ಲ ಹೇಳಬೇಕಿದ್ರೆ ಮತ್ತೆ ಅವರ ಮನಸ್ಸೆಷ್ಟು ದೊಡ್ಡದವರು. ನಾನು ಅದನ್ನು ಇಟ್ಟುಕೊಂಡೆ. 1 ವರ್ಷಕ್ಕೆ ಹೋದ ಮತ್ತೆ ಸರಿ ಮಾಡಿ ಹೋಗೋಣ. ಆಮೇಲೆ ಅದೇ ಕತೆ ಬರದೆ ಬೇರೆ ರೂಪದಲ್ಲಿ, ರೂಪವೇ ಬೇರೆ ಮಾಡಲಿಕ್ಕೆ ಏನು ಹೇಳಿದ್ರೆ, ಈಗ ಕುಟುಂಬದವರು ಮುಖ್ಯ ಅಲ್ಲ. ಆ ವ್ಯಕ್ತಿಗೆ ಒಂದು ದಿವಸ ಮಾತು ಕೇಳ್ತದೆ, ಇವರು ಮಾತಾಡೋದು. ಅಯ್ಯೋ ದೇವರೇ, ಇನ್ನೆಷ್ಟು ದಿನಪ್ಪ ನಮ್ಮಲ್ಲಿ ಕಾಟ ಇದೆ, ಏನೂ ಹೊರಗೆ ಅನ್ನೋಕ್ಕಾಗ್ತಲ್ಲ. ಇದು ಆಘಾತ ಉಂಟು ಮಾಡ್ತಾರೆ ನನಗೆ. ಹೌದು, ನನ್ನ ಬದುಕಿನಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಸುಮ್ಮನೆ ಬದುಕೋದಿಲ್ಲ, ಜೀವ ಒಂದು ಉಂಟು ಹೊರತು ಇರೋದು ನನಗೆ ಹೇಳ್ಲಿಕ್ಕೆ ಆಗೋದಿಲ್ಲ, ಯಾರು ಏನು ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅವನ ತುಬ್ಬಲವನ್ನೇ ನಾನು ಇಟ್ಕೊಂಡೆ. ಬೇಸಾಗಿ ಕಥೆ. ಒಬ್ಬ ಪೇಷಂಟ್, ಟರ್ಮಿನಲ್ ಪೇಷಂಟಿಗೆ ಏನೆಲ್ಲ ಆಗ್ಬೋದು ಮನಸ್ಸಲ್ಲಿ, ಅದೇ ಫ್ಲಾಶ್ ಬ್ಯಾಕ್ಸ್ ಅದು ಬಿಟ್ಟರೆ ಎಲ್ಲ ಬರೋದು ಕೊನೆಯಲ್ಲಿ ಯಾವ ಸೂಸೈಡ್ ಮಾಡ್ಕೊಳ್ತಾರೆ. ಇದು ಅದು ಪ್ರಕಟ ಆಯ್ತು. ಓಹೋ, ತುಷಾರದಲ್ಲಿ ಅಲ್ಲ, ಕಸ್ತೂರಿಯಲ್ಲಿ. ಕಸ್ತೂರಿ ಅದೇ ಪಾವಮಾಚಾರ ಹಾಕಿದ್ದಾರೆ, ಅವರೇ ಅದನ್ನು ಪ್ರಕಟ ಮಾಡಿ. ಭಿನ್ನ ದೃಷ್ಟಿಕೋನ, ಇದರಲ್ಲಿ ಯಾರನ್ನು ಕೂಡ ಅಪರಾಧಿ ಆಗುವಂತ ಮಾಡಿದ್ದಾರೆ. ಹೌದು, ಅವರ ದೃಷ್ಟಿಕೋನಕ್ಕೆ ಬದಲಾಗಿ ಒಬ್ಬ ಪೇಷಂಟ್ ದೃಷ್ಟಿಕೋನದಲ್ಲಿ ಹೇಗಿರ್ತದೆ, ಅವನ ಮನಸ್ಸಲ್ಲಿ ಆಗ ನೋಡುವಂಥದ್ದು. ಏನೆಲ್ಲ ನಾನು ಕುಟುಂಬಕ್ಕಾಗಿ ಮಾಡಿದೆ, ಏನೆಲ್ಲ ಜನರಿಗೆ ಸಹಾಯ ಮಾಡಿದೆ. ಈಗ ನಾನೊಬ್ಬ ನಿಕಷ್ಟ ಒಂದು ವೆಜಿಟೇಬಲ್ ಆಗಿ ಬಿಟ್ಕೊಂಡಿದ್ದೇನೆ. ಹೌದು, ಇನ್ನು ನಾನು ಇರಬೇಕಾದ ಅವಶ್ಯಕತೆ ಉಂಟು ಯೋಚನೆ ಮಾಡಿ ಅವಶ್ಯಕತೆ ಮಾಡಿಕೊಳ್ಳೋದು. ಅದು ಪ್ರಕಟ ಆಯಿತು. ಇದು ನನ್ನ ಪ್ರಥಮ ಒಂದು ಕಥೆ. ಅಲ್ಲಿ ನನಗೆ ಬರೆಯುವಂಥದ್ದು ಒಂದು ಆರಂಭ ಆಗುತ್ತೆ. ನನಗೆ ಬರವಣಿಗೆ ಮಾಡ್ಬೋದು ನನಗೆ ಅಂದ್ಕೊಂಡು. ಆ ನಂತರ ಈ ಮಧ್ಯೆ ನನಗೆ ಒಂದು ಗ್ಯಾಪ್ ಬಂತು ನನ್ನ ಶಿಕ್ಷಣದಲ್ಲಿ. ನಾನು MA ಮಾಡಬೇಕಾದ ಹೊರಟಾಗಿ ಮನೆ ತಂದೆಯವರಿಗೆ ಸ್ಟ್ರೋಕ್ ಆಗಿ, ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗಿ ನಾನು ಬರಬೇಕಾಗಿ ಬಂತು. ಮನೆಗೆ ಹೋಗ್ಬೇಕಂತ ಬಂತು ನನಗೆ. ಆ ಗ್ಯಾಪ್ನಲ್ಲಿ ಈ ಬರವಣಿಗೆಯನ್ನು ಗಂಭೀರವಾಗಿ ತಗೊಂಡೆ ನಾನು. ಆಮೇಲೆ ಪ್ರಜಾವಾಣಿ, ಸುಧಾ, ಮಯೂರ, ಮಲ್ಲಿಗೆ ಎಲ್ಲ ಸಂಚಿಕೆಯಲ್ಲಿ ಕೂಡ ನನ್ನ ಕಥೆಗಳು ಪ್ರಕಟ ಆದವು, ಲೇಖನಗಳು ಪ್ರಕಟ ಆದವು. ಸೊ ಸಾಹಿತ್ಯಿಕವಾಗಿ ಒಳ್ಳೆಯ ಚರ್ಚೆ ಮಾಡಬಹುದಾದಂತಹ ಸಂಗತಿಗಳನ್ನು ತೆಗೆಸಿದಾಗ ಶಿವಶಂಕರ ಹೆಚ್ಚಾಡರವರು, ಡಾಕ್ಟರ್ ವ್ಯಾಸರಾವ್ ನಿಜವಂತವರು, ರಾಘವೇಂದ್ರಾಚಾರ್ಯರವರು, ಇವರೆಲ್ಲ ಒಳ್ಳೆ ಚಿಂತನಶೀಲರು. ನವ್ಯ ಕಾವ್ಯ ಆರಂಭದ ಕಾಲ. ಹೌದು, ಗೋಪಾಲಕೃಷ್ಣ ಅಡಿಗರು ಅವರ ಸಾಕ್ಷಿ ನಿಜವಾದ ಪತ್ರಿಕೆ ಬರ್ತಾ ಇದ್ದಾಗ ಅದನ್ನು ನಾವು ಓದ್ತಾ ಇದ್ದೆವು, ಚಿಂತನೆ ಮಾಡ್ತಾ ಇದ್ದೆವು. ಅದ್ಭುತವಾದ ಕಥೆಗಾರರಾದಂಥ ಯಶವಂತಚಿತ್ತ ಅವರ ಕಥೆಗಳು, ಅನಂತಮೂರ್ತಿಯವರ ಕಥೆಗಳು ಇದೆಲ್ಲ ಬರ್ತಾ ಇದ್ದಾಗ ಅದೆಲ್ಲ ಓದಿಕೊಂಡು ಆ ಥರ ಬರೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೆ. ನನ್ನ ಆರಂಭದ ಕಥೆಗಳು ನವ್ಯ ರೂಪದಲ್ಲೇ ಇದ್ದು, ಪ್ರಮಾಣ ಅನ್ನುವಂಥ ಸಂಕಲನದಲ್ಲಿ ಈ ಕಥೆಗಳಲ್ಲಿ ಇವೆ. ಬರೆಯುವುದು ಮತ್ತು ಅದರ ಬಗ್ಗೆ ಗಂಭೀರ ಚಿಂತನೆ ಮಾಡುವಂಥದ್ದು. ನನಗೆ ಲಿಟ್ರರಿ ಕ್ರಿಟಿಸಿಸಮ್ ಅನ್ನೋದು ನನಗೆ ಪಾಠವೇ ಇದ್ದ ಕಾರಣ ವಿಮರ್ಶೆ ಕೂಡ ನಾನು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಒಳ್ಳೆಯ ಸಾಹಿತ್ಯ ಕೃತಿ ಹೇಗಿರಬೇಕು ಅಲ್ಲಿ ಕೂಡ ಬಹಳ ಮೃದುವಾಗಿಯೇ ನಾನು ಇಟ್ಕೊಂಡೆ ಧೋರಣೆಯಿಂದ. ಬರೆಯುವಾಗ ವಿಮರ್ಶೆ ಮಾಡೋರು ಕೂಡ ಮೃದುವಾದ ಧೋರಣೆ ಇಟ್ಕೊಂಡು ಹೀಗೆ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಬರಿತೇನೆ ಹೊರತು ಖಂಡಿಸಿ ನಾನು ಯಾವುದನ್ನು ಮಾಡಲಿಲ್ಲ. ಆಮೇಲೆ ಇನ್ನೊಂದು ತಿರುಗು ಸಿಕ್ಕಿದ್ದೆ ಪತ್ರಿಕೆಗೆ ಸೇರಿದ ಮೇಲೆ. ಪತ್ರಿಕೆಗೆ ಸೇರಿದ ಮೇಲೆ ಒಂದು ನನಗೆ ಓದುವ ಅವಕಾಶ ಬಂತು. ಇನ್ನೊಬ್ಬರು ಬರೆದಂತಹ ಕಥೆಗಳನ್ನು ಓದುವುದು ಅನಿವಾರ್ಯವಾಗಿ ನಾನು ಓದಲೇಬೇಕಾಗ್ತದೆ. ಹೌದು, ನಿರಂತರ ಕಥೆಗಳನ್ನ ಓದುವುದು, ಲೇಖನಗಳನ್ನ ಓದುವುದು, ಕವನಗಳನ್ನ ಓದುವುದನ್ನು ನಾನು ಮಾಡಬೇಕಾಗಿ ಬಂತು. ಆಗ ನನಗೆ ಏನಿಸ್ತದೆ ಹೇಳಿದ್ರೆ, ನಾನು ಬರೆದು ಇನ್ನೇನಾದ್ರು ಕಟ್ಟಿಗೆ ಹಾಕಬೇಕಾದಿಲ್ಲ, ಬರೆಸಬೇಕು ನಾನು.
ಹೇಗೆ ನನ್ನನ್ನು ಬರೆಸಿದಾರಲ್ಲ, ಹೌದು, ಬರೆಸ್ಬೇಕು. ನಾನು ಹೀಗೆ ಮಾಡಿದ್ರೆ ನಾನು ಬರೀ ಮುಖ್ಯ ಆಗೋದಿಲ್ಲ, ಒಳ್ಳೆಯ ಟ್ಯಾಲೆಂಟ್ ಇರುವಂಥ, ಪೊಟೆನ್ಷಿಯಲ್ ಇರುವಂಥ ಮಕ್ಕಳಿದ್ದಾರೆ, ಅವರಿಗೆ ಮಾರ್ಗದರ್ಶನ ಮಾಡಿ ಬರೆಸೋಂಥ ಕೆಲಸ ಮಾಡಬೇಕನ್ನ ಅಂದ್ಕೊಂಡು ನನ್ನ ಇಡೀ ದೃಷ್ಟಿಕೋನ ಬದಲಿಸ್ಬಿಟ್ಟ ನಾನು. ಆಮೇಲೆ ಎಷ್ಟೇ ಸಣ್ಣ ಒಂದು ಕಥೆ ಆಗಲಿ, ಒಂದು ಕವನ ಆಗಲಿ ಬಂದರೂ ಕೂಡ ಅದನ್ನು ಸಂಪೂರ್ಣ ಓದಿದ ಪ್ರಾಯಶಃ ಒಬ್ಬನೇ ಒಬ್ಬ ಸಂಪಾದಕರು ನಾನು. ಒಂದನ್ನು ಕೂಡ ನಾನು ಓದಲಿ ಬಿಟ್ಟವನಲ್ಲ, ಇನ್ನೊಬ್ಬರು ಕೊಟ್ಟವನಲ್ಲ. ಪೂರ್ತಿ ಓದಿಬಿಟ್ಟು ಒಂದಿಷ್ಟಲ್ಲಿ ಒಳ್ಳೆ ಅಂಶ ಇದ್ರೆ ಒಂದು ಪೋಸ್ಟ್ ಕಾರ್ಡ್ ಹಾಕು ನನ್ನ ಸಂಪ್ರದಾಯ ಮಾಡಿಕೊಟ್ಟೆ. ನೋಡಿ ಚೆನ್ನಾಗಿ ಉಂಟು, ಇಂಥ ಸಮಸ್ಯೆದಲ್ಲಿ ಉಂಟು, ಅದನ್ನು ಸರಿಪಡಿಸ್ಕೊಟ್ರೆ ನಿಮಗೆ ಒಳ್ಳೆಯ ಬರಹಗಾರ ಆಗ್ಬೋದು ಹೇಳಿ ಅವ್ರಿಗೆ ಕಳಿಸ್ಕೊಳ್ತಾರೆ. ಅಥವಾ ಸಾಮಾನ್ಯ ರೂಪದಲ್ಲಿದ್ದ ಕಥೆ ಆಗಿದ್ದರೆ ಪ್ರಕಟಣೆ ಮಾಡಿಬಿಡ್ತಿದ್ದೆ, ಪ್ರಕಟಣೆ ಮಾಡಿಬಿಡ್ತಿದ್ದೆ, ಮಾಡಿ ಲೆಟರ್ ಹಾಕಿದ್ದೆ, ಪ್ರಕಟ ಆಗಿದೆ ನಿಮ್ಮದು, ಪ್ರಾಯಶಃ ಇನ್ನಷ್ಟು ಚೆನ್ನಾಗಿ ಮಾಡೋಂಥ ಅವಕಾಶ ಇತ್ತು ನಿಮಗೆ, ಇನ್ನು ಬರಿಬೇಕು ನೀವು. ಪ್ರತಿಯೊಬ್ಬರಿಗೂ ಲೆಟರ್ ಹಾಕಿದ್ದಾರೆ, ಆ ಕಾಲಕ್ಕೆ ತುಷಾರಕ್ಕೆ ಮತ್ತು ಉದಯವಣಿಗೆ ಯಾರು ಬರೀತಿದ್ರು ಅವರಿಗೆಲ್ಲರಿಗೂ ನನ್ನ ಪತ್ರ ಹೊಂದಿಸ್ಕೊಂಡು ಮತ್ತು ಫಾಲೋ ಅಪ್ ಮಾಡ್ತಾ ಇದ್ದೆ. ಒಬ್ಬ ಒಳ್ಳೆಯ ಕಥೆಗಾರ ಬರೆದು ಒಂದು 2-3 ತಿಂಗಳು ಅವನದು ಸುದ್ದಿಲಾಗ ಒಂದು ಪತ್ರ ಡ್ರಾಪ್ ಮಾಡ್ತೀವಿ, ಏನು ನಿಮ್ಮ ಕತೆ ಬಂದಿಲ್ಲ ನಮಗೆ, ನೀವು ಬರಿತಾ ಇಲ್ವ, ಈಗ ಬರಿಬೇಕು ನೀವು. ಇಟ್ಸ್ ಟೆಂಪ್ಟಿಂಗ್. ಹೌದು, ಯಾಕಂತ ಹೇಳಿದ್ರೆ ಹೇಗೆ ಪಾವ್ಯಮಾಚಾರ ನನಗೆ ಅಂತ ಕೆಲಸ ಮಾಡಿದ್ರು ಅದನ್ನು ನಾನು ಮಾಡಿದ್ರೆ ನನ್ನ ವೃತ್ತಿ ಧರ್ಮ ತಪ್ಪಿಸಿದಾಗೆ ನಾನು. ಕರೆಕ್ಟ್. ಬಹಳ ಸುಲಭವಾಗಿ ದೊಡ್ಡ ಕಷ್ಟ ಬಿಟ್ಟು ಬಿಟ್ಟು ತೆಗೆದನಿಗೆ ಹಾಕ್ಬಿಡ್ಬೋದು. ಹೌದು, ಅದೆಲ್ಲ ಮಾಡಬೇಕಾದ ಕೆಲಸ ತಿದ್ದಬೇಕಾದ ನಾನು ದಾರಿ ತೋರಿಸ್ಬೇಕು. ಎಲ್ಲ ಈಗಿನ ಹುಡುಗರಿಗೆ ಎಂಥ ಕಾಯ್ಕೆಯಿಂದ ಹೇಳಿದ್ರು, ಶಿವಕೃಷ್ಣಮೂರ್ತಿ ಇವರೆಲ್ಲ BA MA ಮಾಡ್ತಾ ಇದ್ದ ಹುಡುಗರಾಗ, ಸಣ್ಣ ಸಣ್ಣ ಪ್ರಾಯದ ಹುಡುಗರು ಅಲ್ಲಿ ಹೇಳ್ತಾ ಇದ್ದವರು. ಮೊನ್ನೆ ಇವರು ಪ್ರೊಫೆಸರ್ ಆಗಿದ್ದಾರೆ, ಅವರು ಮಾತಾಡ್ತಾ ಇದ್ರು, ಸರ್ ವಿಶಾಲದಲ್ಲಿ ಒಂದು ಕವನ ಬಂದರೆ ನಾವು ಕಾಫಿ ಕೊಡ್ತಾ ಇದ್ದೇವೆ ಖುಷಿ ನಮಗೆ, ಯಾಕಂದ್ರೆ ಅಷ್ಟು ವ್ಯಾಲ್ಯೂ ಇತ್ತು ಅದಕ್ಕೆ, ಸುಮ್ಮನೆ ಪ್ರಕಟ ಆಗೋದಿಲ್ಲ, ಅಲ್ಲಿ ಮೌಲ್ಯಯುತವಾದ ಮಾತ್ರ ಪ್ರಕಟ ಆಗ್ತಾ ಇದೆ, ನಂಬಿಕೆ ನಮಗಿದ್ದ ಕಾರಣ ಖುಷಿ ಪಡ್ತಾ ಇದ್ದೇವೆ ನಾವು ಅವಾಗೆಲ್ಲ. ಆಮೇಲೆ 40 ವರ್ಷಗಳ ನಂತರ ಈ ಸರಸದ ಇದು ಅಂಕಿತವನ್ನು ಪ್ರಕಟ ಮಾಡೋ ಬೆಂಗಳೂರಿಗೆ ನಾನು ಹೋಗಿದ್ದೆ. ಅಲ್ಲಿಗೆ ಅವರು ಬಂದಿದ್ರು, ಹೊನ್ನಾವರದಲ್ಲಿ ಕುಮಟದಲ್ಲಿ ಬಳಗ, ಶ್ರೀಧರ ಬಳಗ ಅವರ ಹೆಸರು. ಸರಿ, ಬಂದಾಗ ನಾನು ಮೊತ್ತ ಮೊದಲು 30 ವರ್ಷ ಹಿಂದೆ ಬರುವಂತ ಕಾರ್ಡ್ ತಗೊಂಡಿದ್ದು. ಕಾರ್ಡ್ ತೋರಿಸಿದವರು ನೋಡಿ ಸರ್, ನಿಮ್ಮ ಈ ಕಾರ್ಡ್ ನನಗೆ ಬರಲಿಕ್ಕೆ ಪ್ರೋತ್ಸಾಹ ಮಾಡ, ಅದು ಬಂದ ಮೇಲೆ ನನಗೆ ವಿಶ್ವಾಸ ಮಾಡಿ. ಯಾವತ್ತು ನಾನು ಅದನ್ನೊಂದು ಪ್ಲಾಸ್ಟಿಕ್ ರಕ್ಕೋಟೊಳಗೆ ಹಾಕಿಟ್ಟಿದ್ದಾರೆ ಅವರು, ಅಪರೂಪದ ನೋಟನ್ನು ಇಡೋದಿಲ್ಲ, ಅದರಲ್ಲಿ ಹಾಕಿಟ್ಟಿದ್ದಾರೆ. ಇದು ತೋರಿಸಿಕೊಡ್ತಾ ತುಂಬ ಸಂಪಾದಕ ಜವಾಬ್ದಾರಿ ಏನಂತ ಹೇಳ್ಕೊಂಡು ಸಾಹಿತ್ಯ ಬೆಳೆಸೋ ಕೆಲಸ ನಾನು ಮಾಡಿದೆ. ಆನಂತರ ಪತ್ರಿಕೆಗೆ ಬರೆಯುವುದೇ ಹೆಚ್ಚಾಯಿತು. ಅಂದರೆ ಆ್ಯಂಕರ್ ಲೇಖನಗಳು ಮತ್ತು ಸಾಹಿತ್ಯ ಸಮ್ಮೇಳನ, ವಿಶೇಷ ವರದಿಗಳು ಇದೆಲ್ಲ ಬರಿತಾ ನನ್ನ ಬರವಣಿಗೆ ಹಾಗೆ ಹೋಯಿತು. ಕ್ರಿಯೇಟಿವ್ ರೈಟಿಂಗ್ ಕಮ್ಮಿ ಹೋಗಿ ಆಮೇಲೆ ನಾನು 5-6 ಕಥೆ ಬರ್ತಾನೆ ಹೇಳಿದ ಮೇಲೆ. ಕರೆಕ್ಟ್. ಆಮೇಲೆ ತುಷಾರ ಆರಂಭ ಮಾಡುವಾಗ ಮಾತ್ರ ಅದು ತುಂಬ ಟಫ್ ಅಂತ ಕಂಡಿತ್ತು ಆರಂಭ ಮಾಡಿದಾಗ. ಅಂದರೆ ಎಲ್ಲ ನವ್ಯ ಕಥೆಗಳೇ ಇರುವುದು ನನಗೆ. ಆಗಿನ ಕಾಲದ ಒಳ್ಳೆಯ ನವ್ಯ ಕಥೆಗಳು, ನವ್ಯ ಕವನಗಳು ಸ್ವಲ್ಪ ಸಾಮಾನ್ಯ ಓದಿಗೆ ಟಫ್ ಇಲ್ಲ. ಏನು ಮಾಡೋದು, ಈ ಒಂದು ವರ್ಗವನ್ನೀಗ ಒಂದು ಎಳೆಯ ವರ್ಗ ಹೋಗ್ತದೆ, ಹೌದು, ಹೆಣ್ಮಕ್ಕಳದ್ದು ವರ್ಗ ಹೋಗ್ತದೆ, ಇವರನ್ನ ಡ್ರಾಗ್ ಮಾಡಲಿಕ್ಕೆ ಏನು ಮಾಡೋದು, ಒಂದು ತಯಾರಿ ಮಾಡೋಣ, ಸರಸ ಅಂತ ಹೊರಡ್ತದೆ. ಇದು ದಾಂಪತ್ಯಕ್ಕೆ ಸಂಬಂಧಪಟ್ಟದ್ದು. ಅದು ಹೇಗೆ ಅಶ್ಲೀಲ ಆಗದಿರ್ಲಿಕ್ಕೆ ಗಂಡ ಹೆಂಡನಾಗೆ ಮಾಡಿದ್ದಾರೆ. ಕರೆಕ್ಟ್, ಹೌದು. ಅಲ್ಲಿ ಅಶ್ಲೀಲತೆ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಅದನ್ನು ಶೀಲದ ಒಳಗೆ ಇಟ್ಟುಕೊಂಡು ರೊಮ್ಯಾಂಟಿಕ್ ಆಗಿರುವಂಥ ಒಂದು ದಾಂಪತ್ಯವನ್ನು ಅಲ್ಲಿ ಇಟ್ಕೊಂಡ. ಕರೆಕ್ಟ್. ಅದರದ್ದು ಅದು ನಗೆ ಬರೋ ರೂಪದಲ್ಲಿ ಬರುವಂಥದ್ದಲ್ಲ, ಅದರೊಳಗೆ ಸಂದೇಶ ಉಂಟು. ಹೌದಪ್ಪ, ಪ್ರತಿಯೊಂದು ಇದರಲ್ಲಿ ಇತ್ತು ಸಂದೇಶ ಉಂಟು. ಕುಟುಂಬದಲ್ಲಿ ಇದೆಲ್ಲ ಬರುವಂಥದ್ದು ಹೇಗೆ ಪರಿಹರಿಸಿಕೊಳ್ಬೋದು, ಭಿನ್ನ ಭಿನ್ನ ವ್ಯಕ್ತಿತ್ವ ಇದೆ, ಅದನ್ನು ಸರಿಯಾಗಿ ಕೊಂಡೋಗೋ ದಾರಿ ಹೇಗೆ ಪ್ರೀತಿ ವಿಶ್ವಾಸವೇ ಒಂದು ದಾಂಪತ್ಯದ ಒಂದು ಆಧಾರ ಸ್ಥಾನ ನಿಲ್ಲಬೇಕು ಅನ್ನೋದನ್ನು ತೋರಿಸಿಕೊಳ್ಳಿಕ್ಕೆ ಲಘು ರೂಪದಲ್ಲಿ ಅದನ್ನು ಬರಬೇಕು. ಹೌದು ಹೌದು, ಒಂದು ಹರಟೆಯ ರೂಪದಲ್ಲಿ ಲಘುವಾಗಿ ಅದನ್ನು ಹಾಸ್ಯಭರಿತವಾಗಿ ಅದನ್ನು ಬರಬೇಕು. ಅದು ಮಾತ್ರ ಏನಾಗ್ತದೆ ಅಂದರೆ ಟ್ರೆಮೆಂಡಸ್ ಕ್ಲಿಕ್ ಆಗ್ತದೆ. ಕ್ಲಿಕ್ಕಾಗಿ ತುಷಾರವನ್ನು ಮುಟ್ಟಿ ನೋಡಿದವರು ತಗೊಂಡು ಆರಂಭ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೆ ಅದನ್ನು 18 ತಿಂಗಳು ಅದು ಕಂಟಿನ್ಯೂಸ್ ಆಗಿ ನಾನು ಬರೆದಾಗ
ಇದ್ದಕ್ಕಿದ್ದಾಗ ಸಾಮಾನ್ಯ 5-6 ಸಾವಿರ ರೂಪಾಯಿ ಜಾಸ್ತಿ ಖರ್ಚಾಗ್ತದೆ ಎಲ್ಲ ಈ ಮಕ್ಕಳನ್ನು ಹುಡುಗರೆ. ಹೌದು ಹೌದು. ಅದನ್ನು ಮೆಚ್ಚಿಕೊಂಡು ಒಂದು ಅಷ್ಟು ಪತ್ರಗಳು ಬರಲಿಕ್ಕೆ ಆರಂಭ ಆಯಿತು. ಒಂದು ಹುಡುಗಿ, ನಾನು SLCಯಲ್ಲಿ ಲೆಕ್ಕದಲ್ಲಿ ಫೈಲಾಗಲಿಕ್ಕೆ ನಿಮ್ಮ ಸರಸವೇ ಕಾರಣ ಅಂತೇಳಿ ಲೆಟರ್ ಬರಲಿ. ಆ ದಿವಸ ತುಷಾರ ನನ್ನ ಕೈಗೆ ಸಿಕ್ಕಿದ್ದು, ಅದನ್ನು ಓದ್ತಾ ಇದ್ದೆ. ಲೆಕ್ಕದ ನಾನು ರಿವಿಷನ್ ಮಾಡಲಿಲ್ಲ ನಾನು. ಹಾಗೆ ತಮಾಷೆಗೆ ಹೌದು. ಅಂದರೆ ಯಾವ ರೀತಿ ಅದು ಪರಿಣಾಮ ಬೀರ್ತು ಹೇಳ್ಕೊಂಡು ಆಮೇಲೆ ನಿಲ್ಲಿಸಿಬಿಟ್ಟು ಮತ್ತೆ 20 ವರ್ಷ ಕಳೆದ ಮೇಲೆ ತರಗತಿ ಬರಲಿಕ್ಕೆ ಹೇಳಿದ್ರು. ಹೌದು, ಕಂಟಿನ್ಯೂ ಮಾಡಬೇಕಲ್ಲ ನೋಡಿ, ನಾನು ಈಗ ನಿಮಗೆ ವಾನಪ್ರಸ್ಥ ಹೋಗೋ ಸಮಯ ನಾನು ಇದು ಎಂಥದ್ದು ಹೇಳಿದ್ದು ನಾನು. ಆಗ ನಾನು ಎಲ್ಲಿಯೋ ಒಂದು ಕಡೆ ಭಾಷಣದಲ್ಲಿ ಹೇಳಿದೆ, ನಾನು ವಯಸ್ಸು ಅನ್ನೋದು ಒಂದು ಸಂಖ್ಯೆ ಮಾತ್ರ, ಬದುಕಿಗೆ ಸಂಬಂಧ ಇಲ್ಲ, ನಂಬರ್. ಏಜ್ ಇಸ್ ಎ ನಂಬರ್. More than that, you are as old as you think you are. Correct. ಒಂದು ಮಾತು ಹೇಳಿದೆ, ಅದನ್ನು ಅವ್ರು ತಿಳ್ಕೊಂಡಿದ್ದಾರೆ. ನನಗೆ ಇಟ್ಟರೆ ನಿಮ್ಮಿಂದ ರೀಸಿಟ್ಟು ವಯಸ್ಸಾಯ್ತು ಹೇಳ್ತಿರಲ್ಲ, ನೀವೇ ಹೇಳಿದ ಮಾತು ಉಂಟು ನೋಡಿ. ಹೌದು, ವಯಸ್ಸಾದ್ರೆ ನಾವು ಎಷ್ಟು ತಿಳ್ಕೊಳ್ತೇವೋ ಅಷ್ಟು. 35ನೇ ವಯಸ್ಸಿನ 60 ತಿಳ್ಕೊಟ್ಟು 60ನೇ ವಯಸ್ಸಿನ ಅಂತಾನೆ ಅವನು. ಹಾಗಾಗಿ ನೀವು ಆ ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಬರೆಯಲಿಕ್ಕೆ ಸಾಧ್ಯ ಇಲ್ಲ. ಬರೀಬೇಕು ಬರುತ್ತೆ, ಮತ್ತೆ 18 ಗಂಟೆ ಬರುತ್ತೆ. ಅದು ಕೂಡ ಅಷ್ಟೇ ಜನಪ್ರಿಯ ಆಗಿದೆ. ಹೌದು ಹೌದು, ಜನಪ್ರಿಯ ಆಯಿತು. ಈಗ ಆ ನಗೆ ಬರಹ ಬರಿಬೇಕು ಅಂತ ಕೊಟ್ಟಿದ್ದನಿಗೆ ಮೂಲ ಕಾರಣ ಸರ್ಸ. ಆಮೇಲೆ ಹಲವು ಪತ್ರಿಕೆಗಳು ನನಗೆ ನಗೆ ಬರಹವನ್ನೇ ಕೇಳಿದ್ರು, ಇನ್ಕ್ಲೂಡಿಂಗ್ ತಾಳನಾಡೆ ಅಂತ ನನ್ನ ಸ್ನೇಹಿತರಿದ್ರು. ಅವರು ಕೂಡ ಕೇಳಿದ್ರೆ ನಗೆ ಬರಹ ಕತೆ ಬೇಡವರಿಗೆ, ನಿಮ್ಮ ನಗೆ ಬರಹ ಬೇಕು. ನಗೆ ಬರಹ ಬರೀದು ಅಭ್ಯಾಸ ಆಗಿರುತ್ತೆ. ಆಮೇಲೆ ಒಂದು 10-20 ನಗೆ ಬರಹಗಳನ್ನು ಬರೋದು. ಸೊ ದಿಸ್ ಹೌ ಲಿಟ್ರೇಚರ್ ಫಾರ್ಮ್. ನನ್ನ ಮಟ್ಟಿಗೆ ಸಾಹಿತ್ಯ ಅಂತ ಹೇಳೋದು ಮನುಷ್ಯನಿಗೆ ಸಂಬಂಧಪಟ್ಟದ್ದು, ಮನುಷ್ಯನ ಚಿಂತನೆಗೆ ಸಂಬಂಧಪಟ್ಟದ್ದು, ಅವನ ಸುಖ ದುಃಖ ಸಂಬಂಧಪಟ್ಟದ್ದು, ಮನುಷ್ಯ ಮತ್ತು ಮನುಷ್ಯನ ಸಂಬಂಧ, ಮನುಷ್ಯ ಮತ್ತು ಪ್ರಕೃತಿಯ ಸಂಬಂಧ, ಮನುಷ್ಯ ಮತ್ತು ದೇವರ ಸಂಬಂಧ. ಈ 3 ಸಂಬಂಧಗಳು ಬಿಟ್ಟರೆ ಬೇರೆ ಸಾಹಿತ್ಯ ಇದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಆಗುವಂಥ ತಾಕಲಾಟಗಳು, ಸಂಘರ್ಷಗಳು, ಇದೇ ಸಾಹಿತ್ಯಕ ವಸ್ತು. ಅದೇ ಆ ವಸ್ತುವನ್ನು ಕಂಡುಕೊಳ್ಳುವ ಬಗೆ ಹೇಗೆ? ನಿಮ್ಮ ಅನುಭವದಲ್ಲಿ ಕಂಡುಕೊಳ್ಬೇಕು. ಈಗ ಕೆಲವರೆಲ್ಲ ಈಗ ನೀವು ಹಿಡ್ಕೊಂಡ ಮೈಕ್ ಅದರಲ್ಲೇ ಬೇಕೆ, ಅದನ್ನೇ ಆಧಾರವಾಗಿಟ್ಟುಕೊಂಡು ಕೆಲವರು ಕತೆ ಬರೆಯುವ ಸಾಮರ್ಥ್ಯವನ್ನು ಕೂಡ ಹೊಂದಿಕೊಂಡಿದ್ದು. ಹೌದು, ಅದಕ್ಕೆ ಎರಡು, ಒಂದು ಪ್ರತಿಭೆ, ಬರೆಯುವಂತ ಪ್ರತಿಭೆ. ಎರಡನೇದು ನಿಮ್ಮ ಚಿಂತನೆಗೆ ಒಗ್ಗುವಂತ ವಸ್ತುವನ್ನು ಆಯ್ದುಕೊಳ್ಳುವಂತ ಒಂದು ಜಾಣ್ಮೆ. ಎರಡು ಬೇಕು. ಆಮೇಲೆ ನೋಡಿ, ಈಗ ಒಂದು ವಸ್ತುವನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ ಅಂತ ಇಟ್ಕೊಳ್ಳುವ, ಅದನ್ನು ಕಥೆಯನ್ನಾಗಿ, ಕಾದಂಬರಿಯನ್ನಾಗಿ, ಅಥವಾ ಧಾರಾವಾಹಿಯನ್ನಾಗಿ, ಅಥವಾ ಕವಿತೆಯನ್ನಾಗಿ, ನೀಳ್ಗತೆಯನ್ನಾಗಿ, ಅಥವಾ ನೀಳ್ಗವಿತೆಯನ್ನಾಗಿ ಅದನ್ನು ಪರಿವರ್ತಿಸುವ ಬಗೆ ಹೇಗೆ? ಅದನ್ನು ಬರಹಗಾರ ಮೊದಲೇ ನಿರ್ಣಯ ಮಾಡಬೇಕಾ ಅಥವಾ ಹೇಗೆ? ಅದಕ್ಕೆ ಮುಖ್ಯವಾಗಿ ವಸ್ತುವಿನಲ್ಲಿರುವಂಥ ಡೆಪ್ತ್, ಅದರ ಆಳವನ್ನು ತಿಳ್ಕೊಳ್ಬೇಕು. ಸರಿ, ಆ ವಸ್ತು ಆಳಕ್ಕಾಗಿರುವಂತಹ ವಸ್ತುವಿಗೆ ಅದರ ಹಿನ್ನೆಲೆ ಮುನ್ನೆಲೆಯನ್ನ ಬಿಂಬಿಸದೆ ಹೋದರೆ ಅರ್ಥ ಆಗದಿರುವಂತ ಒಂದು ವಸ್ತುವೆ ಹಾಗೆ ಅನ್ಕೊಳ್ಬೇಕಾಗ್ತದೆ. ಈಗ ಅದನ್ನು ನೀವು ಆಗಿದ್ದರೆ ಅದಕ್ಕೆ ವಾತಾವರಣದ ಸೃಷ್ಟಿ ಅಗತ್ಯ ಅಂತ ಕಂಡ್ರೆ ಅದು ಸಣ್ಣ ಕಥೆ ಮಾಡಲಿಕ್ಕೆ ಆಗುದಿಲ್ಲ. ಸರಿ, ಅದರಲ್ಲಿ ಪೀಳಿಗೆಯ ವಿಚಾರ ಬರ್ಬೋದು. ಇದರಲ್ಲಿ ಸಣ್ಣ ಕಥೆಗೆ ಆಗುವಾಗ ನಮಗೆ ಯೂನಿಟ್ ಆಫ್ 3 ಅಂತ ಬರ್ತದೆ. ಕಾಲ, ದೇಶ, ಅದು ಯೂನಿಟ್ ಆಗಿರ್ಬೇಕಾಗ್ತದೆ. ಆ ಯೂನಿಟಿ ಕಾದಂಬರಿಗೆ ಅಪಾಯ ಆಗುದಿಲ್ಲ. ಸರಿ, ಸಣ್ಣ ಕಥೆಯಲ್ಲಿ ಪೀಳಿಗೆ ಬಗ್ಗೆ ಹೇಳಿ ಆಗುದಿಲ್ಲ. ಹೌದು ಹೌದು, ಆ ಕ್ಷಣಕ್ಕೆ ಆಗುವಂಥದ್ದು ಮಾತ್ರ ಕಥೆಯಲ್ಲಿ ಹೇಳ್ಬೋದು. ಸಣ್ಣ ಕಥೆಯಲ್ಲಿ ಅಂಥ ಒಂದು ವಸ್ತುವನ್ನು ನಾವು ಆಯ್ದುಕೊಂಡಾಗ ಅದಕ್ಕೆ ಆಂಬಿಯನ್ಸ್ ಬೇಕು, ವಾತಾವರಣ ಬೇಕು, ಹಿನ್ನೆಲೆ ಮುನ್ನೆಲೆ ಬೇಕು. ಅದು ಕಾದಂಬರಿಗೆ ಅಷ್ಟೇ ಸೀಮಿತವಾಗಿರುವಂಥ ವಸ್ತು. ಅದಲ್ಲ, ಛಳಕುಗೊಳ್ಳುವಂಥ ಒಂದು ಸನ್ನಿವೇಶ ಉಂಟು, ಅದನ್ನು ಅತ್ಯಂತ ಸೊಬಗಾಗಿ ಚೆನ್ನಾಗಿ ಸಣ್ಣ ಕಥೆ ಮಾಡ್ತೀವಿ. ಅದು ಆ ಕ್ಷಣಕ್ಕೆ ಕೊಡುವಂಥ ಒಂದು, ಅದು ತಿರುಪತಿಗೆ ನಾವು ರೋಪ್ ಹೋದಾಗ ಕರೆಕ್ಟ್ ರಪ್ಪಾವತಿ ತಿರುಪತಿ ಇಳಿಯಿತು. ಅದು ಈ ರೋಪ್ ವೇಲಿ ಹೋಗುವಂತ ಸಾಮರ್ಥ್ಯದ ಸಣ್ಣ ಕಥೆ. ಸರಿ, ಈ ಕವಿತೆ ಮತ್ತು ಕವನ ಇದನ್ನು ನಿರ್ಣಯ ಮಾಡುವುದು ಹೇಗೆ? ಕಾವ್ಯಕ್ಕೆ ನಿರ್ಣಯ ಮಾಡೋದಕ್ಕಿಂತಲೂ ಕಾವ್ಯದ ರೂಪ ನಿಮಗೆ ದಕ್ಕಿದೆಯೋ ನೋಡಿಕೊಂಡು. ಕರೆಕ್ಟ್. ಈ ರೂಪ ಅಲ್ಲಿ ಬರುವುದೆಲ್ಲ ಪ್ರತಿಭೆಗಳ ಮೂಲಕ, ಮೆಟಫರ್ಗಳ ಮೂಲಕ ಬರುವಂಥದ್ದು, ಸಿಂಬಾಲಿಕ್ ಆಗಿ ಬರುವಂಥದ್ದು, ಧ್ವನಿಯ ಮೂಲಕ ಬರುವಂಥದ್ದು. ಅದು ಯಾವುದು ಬಳಕೆ ಆಗುವುದಿಲ್ಲ ಅದರಲ್ಲಿ. ಅಲ್ಲಿ ನೀವು ಇಲ್ಲಿ 10 ವಾಕ್ಯದಲ್ಲಿ ಹೇಳಬೇಕಾದ್ರೆ ನೀವು 2 ಶಬ್ದ ಹೇಳಬೇಕಾಗ್ತದೆ. ಹೌದು, ಕವನದಲ್ಲಿ ಅದನ್ನು ಧ್ವನಿ ಬಿಟ್ಟು ಬಿಡುವ. ಹೋಗಿಲ್ಲ ಮೂಡಣ ಮನೆಯ ಮುತ್ತಿನ ನೀರನ್ನ ಎರಕವ ಹೊಯ್ದ, ಅದು ಅಷ್ಟು ಪ್ರತಿಭೆ. ಅದು
ಅಲ್ವಾ? ಅದನ್ನು ವಿಸ್ತಾರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದೆ. ಅದು ಪ್ರಾಯಶಃ ಹಳೆಯ ಕಾಲದ ಕಾವ್ಯಕ್ಕೆ ಹೊಂದಿಕೊಳ್ಳುವಂಥದ್ದು, ಕವನಕ್ಕೆ ಹೊಂದಿಕೊಳ್ಳುವಂಥದ್ದಲ್ಲ. ನಿನ್ನೆ ಬೆಳ್ಳಿ ಬೆಳಗುವ ಹೊತ್ತು ಕೋಳಿ ಕೂಗುತ್ತಲಿತ್ತು, ಚೆಲುವು ಚೆಲ್ಲುತ್ತ ಬರಲು ಜೀವನೋಲ್ಲತ್ತುವಿರಲು ಶ್ರೀವುಷಾ ಸುಂದರಿ ಚೈತನ್ಯಮಯಿಯಾಗಿ ಸಸ್ಯ ಶ್ಯಾಮಲೆಯಾಗಿ ನಿತ್ಯ ನೂತನೆಯಾಗಿ ಭಾನ ಹರಿವಾಣದಲ್ಲಿ ಕುಂಕುಮ ಕೂಡಿಟ್ಟು ಸಂಭ್ರಮವಲ್ಲದ ಸ್ವಾಗತಕ್ಕೆ ನಿಂದಿಕರು. ಇಲ್ಲಿ ಎರಡೇ ವಾಕ್ಯ, ಮೂರಣ್ಣ ಮನೆಯ ಮುತ್ತಿನ ನೀರನ್ನು ಎರಕವ ಹೊಯ್ದ. ಅಲ್ಲಿ ಅಷ್ಟು ಉದ್ದ, ಎರಡು ಸೂರ್ಯೋದಯವನ ಹೇಳಿ. ಹೌದು, ಅದು ನಿಮಗೆ ಯಾವುದು ದಕ್ಕಿದೆ ನೋಡ್ಕೊಳ್ಬೇಕು. ಬೇಂದ್ರೆ ದೊಡ್ಡದಾಗುವುದನ್ನು ಈ ಕಾರಣಕ್ಕೆ ಬೇಂದ್ರೆಯವರಿಗೆ ಮೆಟಫಾರ್ ಮಾಡುವ ಶಕ್ತಿ, ಅದ್ಭುತವಾದ ಧ್ವನಿ ಉಂಟು ಅವರ ಕಾವ್ಯದಲ್ಲಿ. ಆ ಧ್ವನಿ ಶಕ್ತಿ ನಿಮ್ಮಲ್ಲಿ ಇದೆಯೋ ಅಂತ ನೋಡ್ಕೊಳ್ಳೋದು. ಮತ್ತೆ ಆ ಕವನ ರಂಜಿಸುವಂತ ಕವನದ ಮೋಡಿಗೆ ಒಗ್ಗುವಂತ ವಸ್ತು ಅಲ್ಲಿ ಇದೆಯೋ ಅದು ಕೂಡ ನಿರ್ಣಯ ಮಾಡೋ ಶಕ್ತಿ ಅಲ್ಲಿ ನಮಗೆ. ಯಾವುದೋ ವಸ್ತುವನ್ನು ಎತ್ತಿಕೊಂಡಿದ್ವಿ ಕವನ ಮಾಡಲಿಕ್ಕೆ ಯಾವುದಿಲ್ಲ. ಕವನಕ್ಕೆ ಒಂದು ಮಿತಿ ಇದೆ. ಮಿತಿ ನಾಟ್ ಓನ್ಲಿ ಆಫ್ ಸ್ಪೇಸ್, ನಾಟ್ ಆಲ್ಸೋ ಡಿಸ್ಕ್ರಿಪ್ಷನ್. ವಿವರಣೆಗೂ ಮಿತಿ ಉಂಟು, ಜಾಗಗೂ ಮಿತಿ ಉಂಟು. ಹೌದು ಹೌದು, ಈ ಎರಡು ಮಿತಿ ಒಳಗೆ ಸೇರಿಕೊಳ್ಳುವಂಥದ್ದು ಆಗಬೇಕು. ಅಥವಾ ನೀವು ಅದು ಬಿಟ್ಟರೆ ನೀವು ಖಂಡ ಕಾವ್ಯ ಬರೀಬೇಕಾಗ್ತದೆ. ಹೌದು, ಅಖಂಡ ಕಾವ್ಯ ಬರೀಬೇಕಾಗ್ತದೆ, ಕಾವ್ಯ ಬರೀತಾ ಹೋಗಬೇಕಾಗ್ತದೆ. ಆದ ಕಾರಣ ಇದೆಲ್ಲ ನಿರ್ಣಯ ಆಗೋದು ಒಂದು ನಿಮ್ಮ ಶೈಲಿಯ ರೂಪದಲ್ಲಿ ಯಾವ ಶೈಲಿ ನಿಮಗೆ ಸಿದ್ಧಿಸಿಕೊಂಡಿದೆ ಅಂತ. ಎರಡನೇದು ಒಂದು ವಸ್ತುವಿನ ಭಾರದ ಮೇಲೆ, ಅದೇ ಡೆಪ್ತ್. ಎರಡರ ಮೇಲೆ ನಿರ್ಣಯ ಆಗ್ತದೆ, ಯಾವುದಕ್ಕೆ ಸೂಕ್ತ ಹಾಕೊಂಡು. ನೋಡಿ, ಇವನು ಹ್ಯಾಮಿಂಗ್ವೇಯ ಓಲ್ಡ್ ಮ್ಯಾನ್ ದ ಸ್ಯೂಟ್, ಅದರಲ್ಲಿ ಏನಿಲ್ಲ, ಬರೀ ಆತ ಸಮುದ್ರದೊಟ್ಟಿಗೆ ಹೋರಾಡ್ತಾನೆ, ತಿಮಿಂಗಲದೊಟ್ಟಿಗೆ ಹೋರಾಡ್ತಾನೆ, ಕರೆಕ್ಟ್, ಅಷ್ಟೇ ಇರುವುದು. ಅಲ್ಲಿ ಅವನಿಗೆ ಬೇಕಾದ್ದು ಬರೀ ಡಿಸ್ಕ್ರಿಪ್ಷನ್, ವಿವರಣೆ. ಹೇಗೆ ಸಮುದ್ರದೊಟ್ಟಿಗೆ ಹೋಗಿ ಈಜು, ಅದು ದೋಣಿಗೆ ಹೋಗಿ 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 ಆಗುವಾಗ ಆ ಇಡೀ ಉಪ್ಪು ಮೈಯಲ್ಲಿ ಅವನಿಗೆ ಸೇರಿಕೊಡ್ತದೆ. ಓದಿ ಇನ್ನೂ ಮೈಯಲ್ಲಿ ಬರ್ತದೆ. ಹೌದು, ನಮಗೆ ಅನ್ನಿಸ್ತದೆ. ಈಗ ನಮ್ಮ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಅದೇ ಅನುಭವ ಆಗ್ತದೆ. ಹೇಗೆಂತಂದ್ರೆ ಕಾಡಿನೊಳಗಡೆ ಕೂತ್ಕೊಂಡ ಅನುಭವ ಆಗ್ತದೆ. ಹೌದು, ಡಿಸ್ಕ್ರಿಪ್ಷನ್ ಇದು ಕರೆಕ್ಟ್. ಡಿಸ್ಕ್ರಿಪ್ಟಿವ್ ನೇಚರ್ ಅದು. ಮತ್ತೆ ಆ ಮುದುಕರ ಅದ್ಭುತ ಛಲ ಅದನ್ನು ಹೇಳಿಬೇಕು ಅವನಂತ. ಅದು ಕತೆಗೆ ದಕ್ಕುವುದಿಲ್ಲ, ದೊಡ್ಡ ಕಾದಂಬರಿಯೂ ಆಗುದಿಲ್ಲ. ಸೊ ಅದು ಸಣ್ಣ ಕಾದಂಬರಿಯಾಗಿ ಬರ್ತದೆ. ಓಲ್ಡ್ ಮ್ಯಾನ್ ಸಣ್ಣ ಕಾದಂಬರಿ. ಕರೆಕ್ಟ್. ಸುಬ್ಬಣ್ಣ ಬರೆದ್ರು, ಮಾಸ್ತಿಯವರು. ಸುಬ್ಬಣ್ಣ ಒಬ್ಬ ಸಂಗೀತಗಾರನ. ಸಂಗೀತಗಾರನ ವಿಷಯ ಹೆಚ್ಚಿಕೊಂಡ್ರೆ ಸಂಗೀತದ ಬಗ್ಗೆ ಹೇಳಬೇಕಾಗ್ತದೆ. ಹೌದು, ಅದಕ್ಕೆ ವಿವರಣೆ ಬೇಕು. ಸಣ್ಣ ಕಥೆಗೆ ಆಗುತ್ತಿಲ್ಲ, ದೊಡ್ಡ ಕಥೆಗೆ ಬೇಕಾದಷ್ಟರಲ್ಲಿ ಮಾಹಿತಿ ಇಲ್ಲ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ನೀಡುಗತೆ ಮಾಡಿದರು, 20-22 ಕೂಡ ನೀಡುಗತೆ ಮಾಡಿದರು. ಸೊ ಆ ವಸ್ತುವನ್ನು ಆಧರಿಸಿಕೊಂಡು ನಿಮ್ಮ ಅದಕ್ಕೆ ನೀವು ಪ್ರತಿಭೆಯನ್ನು ಮತ್ತು ನೀವು ಅದಕ್ಕೆ ಕೊಡುವಂಥ ಆವರಣವನ್ನು ಅನುಸರಿಸಿಕೊಂಡು ಅದು ನೀಡುಗತೆ ಆಗ್ತದೋ, ಸಣ್ಣ ಕಥೆ ಆಗ್ತದೋ, ಮತ್ತು ಕಾದಂಬರಿ ಆಗ್ತದೆ. ಅದು ಬೇರೆ ಬರೀ ಧ್ವನಿಪೂರ್ಣ ಮತ್ತು ಇಮೇಜರೀಸ್ ಚಿತ್ರಗಳ ಮೂಲಕವೇ ಹೇಳುತ್ತಿದ್ರೆ ಅದು ಸಣ್ಣ ಕಥೆ ಕೆಲಸ ಮಾಡ್ತಾರೆ. ಕರೆಕ್ಟ್. ಚಿತ್ರನಲ್ಲಿ ಪಯಣ ಅಂತ ಏನೆಲ್ಲ ಪ್ಯಾಕ್ ಮಾಡ್ತಾನೆ, ಇಡ್ತಾನೆ, ಮೇಲೆ ಹೋಗುತ್ತೆ ಅಷ್ಟರಲ್ಲಿ ಬಾಗಿಲು ಟಕ್ ಟಕ್ ಬೆಳೀತದೆ, ಹೊರತದೆ. ಅದು ಅಷ್ಟು ಇಮೇಜರಿ, ಅದು ಅದ್ಭುತ ಆಟ ಅಂತ ಎಲ್ಲ ಇದೇ ಥರ ಅದು ಒಟ್ಟು ನಮ್ಮ ದೃಷ್ಟಿಕೋನವನ್ನೇ ಅವಲಂಬಿಸಿಕೊಂಡು ಯಾವ ಹಿತಾಗ್ತದೆ ಬರಲಿಕ್ಕೆ ನನಗೆ, ನಾನು ಏನು ಸಾಧಿಸಬಲ್ಲೆ ಅಂತ ನಾವು ಮೊದಲು ಯೋಚನೆ ಮಾಡ್ತೇವೆ. ಹೌದು, ಅಂದ್ರೆ ನಾನು ಯಾವ ಉದ್ದೇಶವನ್ನು ಇಟ್ಕೊಂಡು ಬರೆದಿದ್ದೇನೆ ಅದು ತಲುಪಬೇಕಲ್ಲ. ತಲುಪಬೇಕಂದ್ರೆ ಯಾವ ಮಾಧ್ಯಮ ಬೇಕು, ಯಾವ ಮಾಧ್ಯಮಕ್ಕೆ ಯಾವ ಶೈಲಿ ಪೂರಕ ಆಗ್ತದೆ, ಯಾವ ಶೈಲಿ ಯಾವ ತಂತ್ರ ಬೇಕಾಗ್ತದೆ, ಇದನ್ನ ನಾನು ಹೇಳೋದು ಸಾಂಗತ್ಯ. ಇಲ್ಲಿ ಕೂಡ ಅದೇ ಪ್ರಶ್ನೆ ಬರ್ತೇನೆ. ಸಾಂಗತ್ಯ ಅಂದ್ರೆ ಅದನ್ನು ಸ್ವಲ್ಪ ನೀವು ವಿವರಣೆ ಕೊಡಿ. ಅದು ನೋಡಿ, ವಸ್ತು ತಂತ್ರ ಶೈಲಿ. ಒಂದು ಘನವಾದ ವಸ್ತುವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಅದರ ಶೈಲಿ ಕೂಡ ಘನವಾಗಿ ಇರಬೇಕು. ಕರೆಕ್ಟ್. ನೋಡಿ, ನಾನೀಗ ಇದನ್ನು ಯಕ್ಷಗಾನಕ್ಕೆ ಅನ್ವಯಿಸಿ ಹೇಳ್ತೇನೆ. ಯಕ್ಷಗಾನದಲ್ಲಿ ಗದಾಯುದ್ಧ, ಯಕ್ಷಗಾನದ ಯಾವುದೇ ಪ್ರಶ್ನೆ ಅದು ಘನವಾದ ನಿಮಗೆ ಹೇಳ್ತಾ ಉಂಟು. ಯಕ್ಷಗಾನದ ಒಂದು ವಸ್ತು ಘನವಾದ ನಿಮಗೆ ಹೇಳ್ತಾ ಉಂಟು. ಅದಕ್ಕೆ ಅದರ ಶೈಲಿ ಘನವಾಗಿ ಇರಬೇಕು. ಹೌದು. ಚೆಂಡೆ ಮತ್ತು ಮದ್ದಳೆ ಉಂಟು. ಹೌದು. ಘನವಾದ ಎರಡು, ಪಕ್ಕವಾದ ಎರಡು. ಘನವಾದ ಗಾಯನ ಉಂಟು, ಅದು ನಿಲುವಾದ ಗಾಯನ ಅಲ್ಲ, ಘನವಾದ ಗಾಯನ ಉಂಟು. ಮಾತುಗಾರಿಕೆ ಕೂಡ
ಸಾಮಾನ್ಯ ಮಾತಲ್ಲ, ಎತ್ತರದವರೆಗೆ ರಾಗವಾಗಿ ಹಾಡುವಂಥ ಹಳೆಗನ್ನಡ ಮಿಶ್ರಾಗಿರುವಂಥ ಒಂದು ಮಾತುಗಾರಿಕೆ. ಹೌದು. ಪೂರಕವಾಗಿರುವುದು ವಸ್ತು. ಆ ವಸ್ತು ಮತ್ತು ಶೈಲಿ ಪೂರಕ ತಂತ್ರ ಹೇಗೆ ಬಳಸ್ಕೊಳ್ಬೇಕಾದ್ರೆ ಇವನ ಒಬ್ಬ ಮಹಿಷಾಸುರ ಬಂದರೆ ಅವನು ನೇರವಾಗಿ ತರೋದಕ್ಕಿಂತ ಹೀಗೆ ತಂತ್ರ ಏನಾಗ್ತದೆ, ಅವನನ್ನು ಆ ದೊಂದು ಹಿಡ್ಕೊಂಡು ಎಲ್ಲೋ ಆ ಒಂದು ತಂತ್ರ ಒಂದಕ್ಕೊಂದು ಪೂರಕವಾಗಿರಬೇಕು. ಲಘುವಾಗಿರುವ ವಸ್ತುವನ್ನು ಆರಿಸಿಕೊಳ್ಬೋದು. ನೀವು ಘನವಾಗಿ ಶೈಲಿ ಕೊಟ್ಟರೆ ಅದು ವಿಡಂಬನೆ ಆಗ್ತದೆ. ಹೌದು ಅಲ್ವಾ? ನಾನು ಕಾವ್ಯ ಅದೇ ಅಂದ್ರೆ ಯಮನ ಪಾತ್ರವನ್ನು ಅಷ್ಟು ದಡುತಿ ಆದವನೇ ಮಾಡ್ಬೇಕಾಗ್ತದೆ. ಬಹಳ ಪೇಲವ ಇದ್ದವನು ಮಾಡಿದ್ರೆ ಅದು ವಿಡಂಬನೆ ಆಯ್ತು. ಹೌದು. ಈಗ ಇದೇ ನೋಡಿ, ಈಗ ವಾರ್ತಿಕ ಷಡ್ಪತಿ ಅಂತ ನಾನು ನಾಯಿ ಮರಿಯ ಬಗ್ಗೆ ಹೇಳ್ಬೋದು. ನಾಯಿ ಮರಿ ಬಾಲಕೃಷ್ಣನಿಗೆ ವಾರ್ತಿಕ ಷಡ್ಪತಿಯಲ್ಲಿಯೋ ಚಪ್ಪು ಕಾಲದಲ್ಲಿಯೋ ಹೇಳ್ಬೋದು. ಹೌದು. ಅಲ್ಲಿ ವಸ್ತುಗತ ಸಂಬಂಧವೇ ಇಲ್ಲ. ಶೈಲಿ ಘನವಾಗಿದ್ರೆ ವಸ್ತು ಘನವಾಗಿರೋದು ಅನಿವಾರ್ಯ. ಹೌದು ಅಲ್ವಾ? ಇದಕ್ಕೆ ನಾವು ಸಾಂಗತ್ಯ ಅಂತ ಹೇಳ್ತೇವೆ. ಸರಿ ಸರಿ. ತಂತ್ರ ಶೈಲಿ ವಸ್ತುವಿನ ಮಧ್ಯೆ ಸಾಂಗತ್ಯ. ಇದು ಈ ಸಾಂಗತ್ಯ ಎಲ್ಲಿ ಭಿನ್ನ ಆದ್ರೆ ಅದು ಟೋಟಲ್ ಕೊಲ್ಯಾಪ್ಸ್. ಟೋಟಲ್ ಫೇಲ್. ಆ ರಚನೆಯೇ ಕೊಲ್ಯಾಪ್ಸ್ ಆಗಿದೆ. ಹೌದು. ಅಂದ್ರೆ ಸಾಹಿತ್ಯದಲ್ಲಿ ಅಂತಲ್ಲ, ಯಾವುದೇ ಕಲೆಯಲ್ಲಿ ಇದು ಮೂರು ಅನಿವಾರ್ಯ. ತಂತ್ರ ಶೈಲಿ ಮತ್ತು ವಸ್ತುವಿನ ಒಂದು ಪೂರಕವಾಗಿರುವಂಥದ್ದು, ಒಂದಕ್ಕೊಂದು ಸಹಾಯ ಮಾಡಲಿಕ್ಕಿರುವಂಥದ್ದು ಬಹಳ ಅಗತ್ಯ. ಅದೇ ಈಗ ಭರತನಾಟ್ಯದಲ್ಲಿ ಶೈಲಿ ಉಂಟು. ಆ ಶೈಲಿ ಬಳಸ್ಕೊಂಡು ಮಾತಾಡ್ಲಿಕ್ಕೆ ಆಗ್ತದ? ಇಲ್ಲ. ಅದು ಸ್ಟೈಲೈಸ್ಡ್ ಫಾರ್ಮ್ಯಾಟ್. ಕರೆಕ್ಟ್. ಅದು ನಾವು ಅದನ್ನು ಪ್ರತ್ಯೇಕವಾಗಿ ನಾಟ್ಯ ಧರ್ಮಿ ಅಂತ ಹೇಳ್ತೇವೆ. ಅದು ಲೋಕಧರ್ಮಿ ಅಲ್ಲ. ನಾವು ಇಲ್ಲಿ ಮಾತಾಡುವಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಬಾ ಅಂತ ಹೇಳುದಿಲ್ಲ, ಅವರು ಹೀಗೆ ಮಾಡಿ ಈಗ ಮಾಡ್ತಾರೆ. ಹೌದು. ಅದು ಅದಕ್ಕೆ ಹೇಳಿದೆ ಶೈಲಿ. ಹೌದು ಹೌದು ಹೌದು. ಅದರ ಹಿಂದೆ ಬರ್ತದೆ ಕೃಷ್ಣಾನಿ ಬೇಗನೆ ಮಾಡೋ ಅಥವಾ ಇನ್ನೇನೋ ಒಂದು ಹಾಡು ಬರ್ತದೆ. ಅದಕ್ಕೆ ಅದು ಪೂರಕವಾಗಿ ಆಗ್ಬೋದು. ನಾನು ಮನೇಲಿ ನನ್ನ ಹೇಳ್ತೇನೆ ಕರೆಯಲಿಕ್ಕೆ ಆಗ್ತದ? ಇಷ್ಟೇ ವ್ಯತ್ಯಾಸ ಇರ್ಬೋದು ಶೈಲಿ ಮತ್ತು ವಸ್ತುವಿನ ಸಂಬಂಧ. ಹಾಗೆ ಆಮೇಲೆ ನೋಡಿ, ಈ ಸಾಹಿತ್ಯದಲ್ಲಿ ಹಲವಾರು ಇದು ಪ್ರಭೇದಗಳುಂಟು. ಅಂದ್ರೆ ಕತೆ, ಕವನ, ಪ್ರವಾಸಕಥನ, ಆತ್ಮಕಥೆ, ಅಂಥದ್ದು ಇಂಥದ್ದು ಎಲ್ಲದಕ್ಕೂ ಇದು ನಮಗೆ ಬೇಸಾಗಿ ಇರಬೇಕು. ವಸ್ತು, ಶೈಲಿ, ತಂತ್ರ. ಆಮೇಲೆ ಇನ್ನೊಂದು ನೋಡಿ, ಈಗ ಹಳೆಗನ್ನಡದಲ್ಲಿ ಪಂಪರನ್ನ, ಪೊನ್ನಜನ್ನ ಇವರೆಲ್ಲ ಬರೆದ್ರು. ಆಮೇಲೆ ನಡುಗನ್ನಡ ಬಂತು. ಆಮೇಲೆ ನವ್ಯ, ದಲಿತ, ಬಂಡಾಯ ಇಂಥದ್ದೆಲ್ಲ ಬಂತು. ಇದು ಎಲ್ಲವನ್ನು ಕೂಡ ಅಂದರೆ ಅದು ಸಮಾಜಕ್ಕೆ ಬೇಕಾಗಿ ಬಂದದ್ದ ಅಥವಾ ಸಾಹಿತ್ಯಿಕವಾಗಿ ಅದು ಬೇಕು ಅಂತ ಬಂದದ್ದ? ಅದು ಯಾವ ರೀತಿ ಅದು ಒಂದು ಕೊಂಡಿ ಉಂಟು? ಮುಖ್ಯ ಕಾರಣ ಆಯಾ ಕಾಲದ ಸಾಮಾಜಿಕ ಚಲನೆಗಳಿಗೆ ಸ್ಪಂದಿಸಿ ಬಂದಿಲ್ಲ ಎಲ್ಲವೂ ಕೂಡ. ನೋಡಿ, ಈಗ ಆರಂಭದ ನವೋದಯ ಕಾಲದಲ್ಲಿ ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತ ಇದೆ. ಹೌದು ಹೌದು. ದೇಶಭಕ್ತಿ, ರಾಷ್ಟ್ರಭಕ್ತಿ ಅದು ತುಳಿತಾ ಇದ್ದಂಥ ಒಂದು ಕಾಲ. ಕರೆಕ್ಟ್. ಆಗಿನ ಎಲ್ಲ ಕಥೆಗಳಾಗಲಿ ಕಾದಂಬರಿಗಳಾಗಲಿ ಎಲ್ಲರಿಗೂ ಕಾಣೋದೇ ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ಸ್ವಾತಂತ್ರ್ಯ ಸ್ವತಂತ್ರವಾಗಿರಬೇಕು. ಇದು ಅದ್ಭುತವಾದಂಥ ಪ್ರಚಲಿತವಾಗಿರುವಂಥದ್ದು. ಅಲ್ಲಿ ಏನೆಲ್ಲ ನಮಗೆ ಹೇಳಿಕೊಟ್ಟಿದ್ದರೋ ಮಹಾತ್ಮ ಗಾಂಧಿ ಅವರು ಹಾಕೊಟ್ಟ ದಾರಿ ಏನುಂಟು, ಪ್ರಗತಿಶೀಲರು ಅದನ್ನು ಎತ್ತಿಕೊಂಡ್ರು. ಒಂದು ವಿಧವಾ ವಿವಾಹ ತಪ್ಪು, ಸತಿ ಸಾಗಮನ ತಪ್ಪು, ಮತ್ತು ಬಡವ ಬಲಿಗೆ ಭೇದ ಇರಬಾರ್ದು, ಸಮಾನವಾಗಿ ಹಂಚಬೇಕು ಇದನ್ನ. ಇದು ಪ್ರಗತಿಶೀಲ ರಾಜ್ಯದಲ್ಲಿ ಅದು ಬಂತು. ತೀರಾ ಕಟುವಾಗಿ ಧಾರ್ಮಿಕ ಡಂಬಾಚಾರವನ್ನು ಖಂಡಿಸಿದರು. ಅದು ಪ್ರಗತಿಶೀಲದ ಕಾಲದಲ್ಲಿ ಅನಾಥರಲ್ಲಿ, ತಾರಸವಾಗಲಿ, ಕಟ್ಟೆ ಮನೆಯವರು ಇದೆಲ್ಲ ಅವರು ಮಾಡಿದರು. ಅದು ಆ ಕಾಲದ ತಲಾಟ ಕಾಲ. ಆ ನಂತರ ಬಂತು ನವ್ಯ ಬಂತು. ನವ್ಯಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಒಂದು ಇಂಗ್ಲಿಷ್ ಸಾಹಿತ್ಯ ಪ್ರಭಾವ. ಹೌದು, ಸರಿ ಸರಿ ಸರಿ. ಇಂಗ್ಲಿಷ್ ಸಾಹಿತ್ಯವನ್ನ ಅಲ್ಲಿವರೆಗೆ ಬೇಬುಶ್ರೀ ಕಠಾಣವರೆಲ್ಲ ಅದು ಏನು ಮಾಡ್ಕೊಂಡ್ರು ಅಂತ ಹೇಳಿದ್ರೆ, ಇಂಗ್ಲಿಷಲ್ಲಿರುವಂತಹ ಕಾವ್ಯವನ್ನು ಕನ್ನಡೀಕರಿಸಿ ಹಸ್ತಪಟ್ಟರು ಅವರು. ಅದಕ್ಕೆ ಮುಂದೆ ಹೋಗುದು. ಹೌದು ಹೌದು. ಇವರು ಇಂಗ್ಲಿಷ್ ಸಾಹಿತ್ಯ ಡೈರೆಕ್ಟ್ ಕವಿ ಬರೆದಂತಹ ಕಾವ್ಯವನ್ನೇ ಅದರ ಮಾದರಿಯಾಗಿಟ್ಟುಕೊಂಡೇ ಇವರು ಸ್ವಂತವಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡಿ ಹಾಡಿಗಾರಂತವ್ರು ಬರೋದು. ಅದು ಬಹುಪಕ್ಷ ಆಂಗ್ಲ ಸಾಹಿತ್ಯದ ಪ್ರವರ್ತಕರು ತಂದಂತಹ ಒಂದು ಸುತ್ತಲು. ಮುಖ್ಯವಾಗಿ ಎಲಿಟ್ನಂತಹ ಆಂಗ್ಲ ಸಾಹಿತಿಗಳ ಪ್ರಭಾವದಿಂದ ಇಂಗ್ಲಿಷ್ ಅಧ್ಯಾಪಕರು ಬೆಳೆಸಿದಂಥ ಒಂದು ಕನ್ನಡ ಸಾಹಿತ್ಯ, ನವ್ಯ ಸಾಹಿತ್ಯ. ಅಂದರೆ ಅಲ್ಲಿ ಮುಖ್ಯವಾಗಿ ಬೇಕಾದ್ದು ತನ್ನ ಅಂತರಂಗದ ನಿವೇದನೆ, ನನ್ನೊಳಗಿನ ತುಡಿತ, ಅದನ್ನು ಹೇಳಲಿಕ್ಕೆ ಬರೋದು ಅವರಿಗೆ. ಕರೆಕ್ಟ್. ಅದಕ್ಕೆ ಬೇಕಾಗಿ ಆತ ಒಂದು ಶೈಲಿ ಸೃಷ್ಟಿ ಮಾಡಿದ. ಸ್ಟ್ರೀಮ್ ಆಫ್ ಕಾನ್ಶಿಯಸ್ ಹೇಳುವಂಥ ಶೈಲಿನ ಸೃಷ್ಟಿ ಮಾಡಿಕೊಟ್ಟವರು.
ಆ ಶೈಲಿಯ ಮೂಲಕ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಇದ್ದುಕೊಂಡು ಕೂಡ ಪರಕೀಯನಾಗಿ ಆಗಿ ಕರೆಕ್ಟ್ ಕರೆಕ್ಟ್ ಅವರೊಳಗೆ ಹಿಂಗಲಗಳಿಗೆ ಸಾಕ್ಷಿ ಆಗದೆ ಆ ರೀತಿ ನೀತಿಯೊಟ್ಟಿಗೆ ನಂಬಿಕೆಗಳೊಟ್ಟಿಗೆ ಶ್ರದ್ಧೆಗಳೊಟ್ಟಿಗೆ ಸೇರಿಕೊಳ್ಳಿಕ್ಕಾಗದೆ ತಾನೊಬ್ಬ ಪರಕೀಯನಾಗುತ್ತೆ ಹೇಗೆ. ಸೊ ಆ ಪರಕೀಯತೆ ಅನ್ಯಭಾವ ಅಂತ ಏನು ಹೇಳ್ತೇವೋ ಅನ್ಯಭಾವ ಅದನ್ನು ಮುಖ್ಯವಾಗಿಟ್ಟುಕೊಂಡು ಈ ಆ ಮನಸ್ಸಿನೊಳಗಿನ ತುಮುಲವನ್ನ ಹೊರತರುವ ಒಂದು ಮಾಡಿದ್ರು ಮತ್ತು ಖಂಡನೆಯನ್ನು ಮಾಡಿದ್ರು. ಪ್ರತಿಯೊಂದು ಡಂಬಾಚಾರವನ್ನು ಕಟುವಾಗಿ ಖಂಡಿಸುವಂಥ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಅದರ ಆಯುಷ್ಯ ಬಹಳ ಕಡಿಮೆ ಆಯ್ತು, ಒಂದು 10, 15, 12 ವರ್ಷದಲ್ಲಿ. ಹೌದು, ಅದು ಹೊರಟೋಯ್ತು. ಹೌದು, ಅದು ನಮಗೆ ಸಂಬಂಧಪಟ್ಟದ್ದು ಅಲ್ಲ. ಪರಕೀಯತೆ ಇಲ್ಲಿ ಬರಲಿಕ್ಕೆ ಕಾರಣ ಅಲ್ಲ, ಯಾಕಂದ್ರೆ ಪರಕೀಯತೆ ಹುಟ್ಟಿಕೊಳ್ಳೋದು ಯುರೋಪಲ್ಲಿ. ಹೌದು, ಯುರೋಪಲ್ಲಿ ಸಾಕ್ರೆ ಕಾಮು ಬರ್ದು ಅಂತ ಹೇಳ್ಕೊಂಡು ನಾವು ಬರಲಿಕ್ಕೆ ಆಗೋದಿಲ್ಲ. ಅಲ್ಲಿ 1ನೇ ಮಹಾಯುದ್ಧ 2ನೇ ಮಹಾಯುದ್ಧವನ್ನು ಪೂರ್ತಿ ಅನುಭವಿಸಿ ಕಂಗೆಟ್ಟವರು ಅವರು. ಕರೆಕ್ಟ್. ನಮ್ಮಲ್ಲಿ ಅಂಥದ್ದಿಲ್ಲ, ಏನೂ ಆಗಲಿಲ್ಲ. ನುಚ್ಚು ನೂರಾಗಿತ್ತು, ಸಾಮಾಜಿಕ ಸ್ಥಿತಿ ನುಚ್ಚು ನೂರಾಗಿತ್ತು, ಕೌಟುಂಬಿಕವಾದಂಥ ವಾತಾವರಣ ಇಲ್ಲ. ಹೌದು, ಇಂಥಲ್ಲಿ ಒಬ್ಬ ವ್ಯಕ್ತಿಗೆ ತಾನು ಏನಾಗಿದ್ದೇನೆ ಅನ್ನೋ ಒಂದು ಭ್ರಮೆ ಹುಟ್ಟಿಸ್ಬಿಟ್ಟು ಸಂದರ್ಭ ಅಲ್ಲಿ ಉಂಟು. ಆತ ಬರದ ವೇಟಿಂಗ್ ಫಾರ್ ಗೋಡೋ ಅಂತ ಒಂದು ನಾಟಕ ಇಲ್ಲಿ ಯಾಕೆ ಕಷ್ಟಾಗೋದಿಲ್ಲ ಅಂದ್ರೆ ಅದಕ್ಕೆ ಅರ್ಥ ನಮಗೆ ಕಟ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ಮಲ್ಲಿ ಆ ಸಾಮಾಜಿಕವಾದಂತಹ ಇದೇ ಇಲ್ಲ, ನಾವು ಅದನ್ನು ನೋಡ್ಲೇ ಇಲ್ಲ. ಇಲ್ಲಿ ಕುಟುಂಬದ ವ್ಯವಸ್ಥೆ ಇನ್ನೂ ಕೂಡ ಉಂಟು. ಮತ್ತೆ ನಾವು ಇನ್ನೂ ಪ್ರೀತಿಸ್ತಾ ಇದ್ದೇವೆ, ಅವರನ್ನು ವೃದ್ಧಾಶ್ರಮ ಕಳಿಸಿ ನಾವು ಕೂತ್ಕೊಳ್ಳಲ್ಲ, ಇನ್ನು ವ್ಯವಸ್ಥೆ ಇಲ್ಲಿ ಹಾಗೆ ಉಂಟು. ಹೌದು, ಆದ ಕಾರಣ ಅದರೊಟ್ಟಿಗೆ ಸೇರಿಕೊಳ್ಳಲಿಕ್ಕೆ ಓದುಗರಿಗೆ ಆಗಲಿಲ್ಲ, ಅದು ಹೊರಟು. ಆಮೇಲೆ ಬಂದದ್ದು ಈ ದಲಿತ ಬಂಡಾಯ, ಅದಕ್ಕೆ ಪ್ರತಿರೋಧ. ಹೌದು, ಅಷ್ಟೇ. ಅದು ಮೇನ್ ಸ್ಟ್ರೀಮಿಗೆ ಪ್ರತಿರೋಧವಾಗಿ ಬಂದದ್ದು. ಕಾಲ್ಪನಿಕವೋ ಸತ್ಯವೋ ಅಂತೂ ಮೇಲ್ಜಾತಿಯವರು ಕೆಳಜಾತಿಯವರ ಮೇಲೆ ಆಕ್ರಮಣ ಮಾಡ್ತಾರೆ, ಶೋಷಣೆ ಮಾಡ್ತಾರೆ, ಅದರಲ್ಲಿ ಸತ್ಯವೂ ಉಂಟು, ಇಲ್ಲ ಅಲ್ಲಗಳಿಲಿಕ್ಕಿಲ್ಲ. ಹಾಗೆಂತ ಹೇಳಿ ಅದರಲ್ಲಿ ಸ್ವಲ್ಪ ಸುಳ್ಳು ಕೂಡ ಉಂಟು. ಸುಳ್ಳು ಎರಡೂ ಉಂಟು ಅದರಲ್ಲಿ, ಸುಳ್ಳಲ್ಲ. ಒಂದು ಅತಿ ಆಕ್ರೋಶ, ಅತಿ ಆಕ್ರೋಶ ಉಂಟಲ್ಲಿ. ಅದು ತೋಳ ಕುರಿಮರಿ ನ್ಯಾಯದ ಹಾಗೆ ಆ ನ್ಯಾಯ ಅಲ್ಲಿ ಕೊಡೋದನ್ನ ಕಾಣ್ತೇವೆ. ನಾನೇನು ಮಾಡಿಲ್ಲ, ನೀನು ನಿನ್ನ ಅಪ್ಪ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಅಲ್ಲಿ ಉಂಟು. ಆ ಆಕ್ರೋಶವನ್ನು ಕೂಡ ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಕರೆಕ್ಟ್. ಯಾಕಂದ್ರೆ ಆ ರೀತಿಯ ಗಮನ ಆಗಿದೆ ಹೌದು, ಆ ದಲಿತರ ಮೇಲೆ ಭಯಂಕರ ಗಮನ ಆಗಿದೆ. ಅಲ್ಲಿ ಹುಟ್ಟಿಕೊಂಡದ್ದು ಈ ದಲಿತ ಸಾಹಿತ್ಯ. ಅವರ ದನಿಯಾಗಿ ಅವರ ಅದನ್ನೇ ಒಡಲಾಳತೆ ಅವರ ಹೆಸರಿಟ್ಟರು. ಆ ಒಡಲಿನೊಳಗಿರುವಂಥ ಒಂದು ನೋವನ್ನು ಹೊರತರುವ ಪ್ರಯತ್ನವನ್ನು ಸಾಹಿತ್ಯದಲ್ಲಿ ಮಾಡಿದರು. ದಲಿತ ಹೇಳೋ ಅಲ್ಲಿ ಕೂಡ ತುಂಬ ಕನ್ಫ್ಯೂಷನ್ ಉಂಟು, ಅವರೊಳಗೆ ಕನ್ಫ್ಯೂಷನ್ ಉಂಟು, ನಮಗೂ ಕನ್ಫ್ಯೂಷನ್ ಉಂಟು. ದಲಿತರಷ್ಟೇ ಬರೆದ ದಲಿತ ಸಾಹಿತ್ಯ ಆಗ್ತದೋ, ದಲಿತರ ಕುರಿತಾಗಿ ಬೇರೆ ಬರೆದ ದಲಿತ ಸಾಹಿತ್ಯ ಆಗೋದಿಲ್ವೋ? ಕರೆಕ್ಟ್. ಈ ರೀತಿ ಎಲ್ಲ ಹೌದು, ಕನ್ಫ್ಯೂಷನ್ಸ್ ಇದೆ. ದಲಿತರ ಬಗ್ಗೆ ಶಿವರಾಮ್ ಪಾತ್ರ ಚೋಮನ ದುಡಿಯನ್ನು ಬರೆದಿದ್ದಾರೆ. ಮತ್ತೆ ದಲಿತ ಸಾಹಿತ್ಯ ಆಗ್ತದೆ ಇರೋದು ಪ್ರಶ್ನೆ ನಮಗೆ ಕಣ್ಣಲ್ಲಿ ಕಾಣ್ತದಲ್ಲ. ಹೌದು, ಆ ಸಾಹಿತ್ಯಕ್ಕೆ ನಾವು ಎಲ್ಲಿ ಹಿಡಿಯೋದು? ಆಮೇಲೆ ಇನ್ನೊಂದು ನೋಡಿ, ಶಿಷ್ಟ ಸಾಹಿತ್ಯ ಅಂದ್ರೆ ಎಂತದ್ದು? ಅದು ಈಗ ಮಾಡಿಕೊಂಡದ್ದ ಅಥವಾ? ಶಿಷ್ಟ ಸಾಹಿತ್ಯ ಪ್ರತ್ಯೇಕತೆ ಏನಿಲ್ಲ. ಅದನ್ನೇ ಹೇಳ್ತಾರೆ ಮೈನ್ ಸ್ಟ್ರೀಮ್ ಸಾಹಿತ್ಯ ಅಂತ ಹೇಳ್ತಾರೆ. ಶಿಷ್ಟ ವಾಹಿನಿ ಅಂತ ಹೇಳಿ. ಹೌದು, ಅದೇ ಶಿಷ್ಟ ಪರಿಶಿಷ್ಟ ಅಂತೆಲ್ಲ ಹೇಳ್ತಾರೆ. ಅದು ಮೈನ್ ಸ್ಟ್ರೀಮ್ ಅಂತ ಹೇಳ್ತೇವೆ ಅಷ್ಟೇ. ಇದೆಲ್ಲ ಸಬ್ ಸ್ಟ್ರೀಮ್ಗಳು ದಲಿತ. ಅಂದ್ರೆ ನಾನು ಕೊನೆಯದಾಗಿ ಈಗ ನಿಮ್ಮ ಹತ್ರ ಸಾಹಿತ್ಯದ ಬಗ್ಗೆ ಇಷ್ಟೊಂದು ಮಾತಾಡುವಾಗ ನನಗೆ ಕಂಡುಕೊಂಡದ್ದೇನು ಅಂತಂದ್ರೆ, ಸಾಹಿತ್ಯ ಎನ್ನುವಂಥದ್ದು ಸಮಾಜದ ಮುಖವಾಗಿ ಹಾಗಾದ್ರೆ ಬರ್ತದೆ. ಆಯಾ ಕಾಲದ ಆ ವ್ಯಕ್ತಿಗಳ ಕಲ್ಯಾಣಗಳು ಸಾಹಿತ್ಯದಲ್ಲಿ ಹೊರಗೆ ಬರ್ತದೆ. ಅಂದ್ರೆ ಆಗಿನ ಸಾಮಾಜಿಕ ಸ್ಥಿತಿಗತಿ ಏನಿತ್ತು, ಅಲ್ಲಿಯ ಮೌಲ್ಯಗಳು ಏನಿದ್ವು ಎನ್ನುವುದನ್ನು ನಾವು ಒಂದು ಕಾಲಘಟ್ಟದ ಸಾಹಿತ್ಯವನ್ನು ನೋಡಿ ಅರ್ಥ ಮಾಡಿಕೊಳ್ಬಹುದು. ಇನ್ನು ಕೆಲವು ಸೈದ್ಧಾಂತಿಕವಾಗಿ ಬರುವಂತದ್ದು ಕೂಡ ಇದೆ. ಈಗ ಕಮ್ಯುನಿಸಂ ಅದು ಸಿದ್ಧಾಂತ. ಹೌದು, ಅದನ್ನು ಬೇಸಾಗಿಟ್ಟುಕೊಂಡು ಬರೆದಂತ ಎಲ್ಲ ಕಥೆ ಕಾದಂಬರಿಗಳಿದ್ರು ಕೂಡ ಅದು ಏಕರೂಪವಾಗಿ ಇರಬೇಕಾದ ಅನಿವಾರ್ಯ ಆಗ್ತದೆ. ಹೌದು, ಆ ಸಿದ್ಧಾಂತ ಚೌಕಟ್ಟರೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ವಿರುದ್ಧವಾದಾಗುದಿಲ್ಲ. ಈಗ ಒಬ್ಬ ಬಡವನನ್ನ ಬಲಿದ ಶೋಷಣೆ ಮಾಡಿದಾಗ ಅವರಿಗೆ ಕಥಾವಸ್ತು ಆಗ್ಬೋದು, ಬಲ್ಲಿದನನ್ನ ಬಡವ ಶೋಷಣೆ ಮಾಡಿದ ವಾಸ್ತವ ನಡೆದು ಕೂಡ ಅವರಿಗೆ ವಸ್ತು ಆಗುವುದು ಸಾಧ್ಯ ಇಲ್ಲ. ಓ ಕರೆಕ್ಟ್ ಆಗುದಿಲ್ಲ. ಅಲ್ಲಿ ಅಸಮಾನತೆ ಬಂತಲ್ಲ ಹಾಗಾದ್ರೆ. ಅದು ಅಲ್ಲಿ ಸಾಧ್ಯ ಇಲ್ಲ. ಮೇಲ್ವರ್ಗವನ್ನು ಕೆಳವರ್ಗ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪೂರ್ವಕಲ್ಪನೆ ಸೃಷ್ಟಿಯಾಗಿದೆ. ಓ ಪ್ರಿಡಿಟರ್ಮಿಂಡ್ ಹಾಗೆ ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಕಥಾವಸ್ತು ಆಗುದಿಲ್ಲ. ಅಲ್ಲಿ ಏಕರೂಪದ ಏಕಮುಖದ ಸಾಹಿತ್ಯ ಬರುವಂತ ಒಂದು ಅವಕಾಶ ಅಲ್ಲಿ ಉಂಟು. ಮತ್ತೆ ಈ ಕತೆ ಕಾದಂಬರಿ ಅಥವಾ ಸಾಹಿತ್ಯವನ್ನು ವಿಮರ್ಶೆ ಮಾಡುವುದು ಕೂಡ ನಾವು ಈ ಎಲ್ಲ ಬ್ಯಾಕ್ಗ್ರೌಂಡ್ಗಳನ್ನು ನೆಲೆಗಟ್ಟನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ವಿಮರ್ಶೆ ಮಾಡಬೇಕು. ಬ್ಯಾಕ್ಗ್ರೌಂಡ್ ವಿಮರ್ಶೆ ಹಲವು ರೀತಿಯಲ್ಲಿ ಸಾಧ್ಯ ಉಂಟು. ಆ ರೀತಿಯಲ್ಲಿ ನಮ್ಮಲ್ಲಿ ಮಾಡಿ ನೋಡಿದಾಗ ಒಂದು ಕೃತಿಯನ್ನ ಇಟ್ಟುಕೊಂಡು ಕೃತಿಯ ಅಷ್ಟೇ ಸೀಮಿತವಾಗಿ ಇಟ್ಟುಕೊಂಡು ನೋಡುವಂಥದ್ದು, ಸರಿ. ಇನ್ನೊಂದು ಪಂಥವನ್ನು ಇಟ್ಟುಕೊಂಡು ನೋಡುವಂಥದ್ದು.
ಕರೆಕ್ಟ್. ಈ ಪಂಥಕ್ಕೆ ಅನುಗುಣವಾಗಿ ಅದು ಇದೆಯೋ ಅಂತ ನೋಡ್ಕೊಳ್ಳೋದು. ಇನ್ನೊಂದು ವಸ್ತುನಿಷ್ಠವಾಗಿ ನೋಡುವಂಥದ್ದು, ಆರಿಸಿಕೊಂಡ ವಸ್ತು ಅಲ್ಲಿ ಸರಿಯಾಗಿ ಪ್ರಕಟ ಆಗಿದೆಯೋ, ಮತ್ತೆ ಕೃತಿಕಾರನಿಗೆ ಕೃತಿಗೂ ಸಂಬಂಧ ಕಲ್ಪಿಸಿ ನೋಡುವಂಥದ್ದು. ಇದು ಈ ರೀತಿ ವಿಮರ್ಶೆ ಮಾಡೋದು ಹಲವು ರೀತಿ. ಅದೇ ಆಗ ನೀವು ಹೇಳಿದ್ದ 3 ಇದುಗಳು ವಸ್ತು ಇದು ಅದರಲ್ಲಿ ಹೆಚ್ಚು ನಮಗೆ ಅನುಕೂಲ ಅದು ಸರಿಯಿಂದ ಕಾಣುವಂಥದ್ದು ವಸ್ತುನಿಷ್ಠವಾದಂಥ ವಿಮರ್ಶೆ. ಆದ್ರೆ ನಾವು ಅದಕ್ಕೆ ಆ ಕೃತಿ ಏನು ಹೇಳ್ತೇವೆ ಅದಷ್ಟಕ್ಕೆ ನಾವು ವಿಮರ್ಶೆ ಮಾಡಬೇಕು ಹೊರತು ಇನ್ನೊಂದಕ್ಕೆ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೌದು, ಅದೇ ಕೃತಿಗೆ ವಸ್ತುನಿಷ್ಠವಾಗಿ ಮತ್ತೆ ಬರ್ದ ರೀತಿ, ಡಿಸ್ಕ್ರಿಪ್ಷನ್ಗಳು ಇವೆಲ್ಲ ಹೇಗಿದೆ ಅದರ ಅಷ್ಟಕ್ಕೇನೆ ಸೀಮಿತವಾಗಿರಬೇಕು. ಮತ್ತೆ ಅದು ಆ ಒಂದು ಕೃತಿಗೆ ಮಾತ್ರ ಸಂಬಂಧಪಟ್ಟದಾಗಿರಬೇಕು, ಅದು ಒಟ್ಟು ಕೃತಿಕಾರನ ಸಂಬಂಧಪಟ್ಟದಲ್ಲ. ಕರೆಕ್ಟ್. ಆ ಕೃತಿಗೆ ಇದು ಶಿವರಾಮ ಕಾರಂತರ ಕೆಲವು ಕಾದಂಬರಿ ಚೆನ್ನಾಗಿಲ್ಲ ಬರ್ತ ಮಾತ್ರ ಶಿವರಾಮ ಕಾರಂತರ ಚೆನ್ನಾಗಿಲ್ಲ ಬರ್ತ ಅಲ್ಲ, ಅವರ ಸಾಹಿತ್ಯ ದೃಷ್ಟಿಯೇ ಚೆನ್ನಾಗಿಲ್ಲ ಬರ್ತ ಅಲ್ಲ. ಕರೆಕ್ಟ್. ಆ ಒಂದು ಕೃತಿ ಮಾತ್ರ, ಈ ಒಂದು ಕಾದಂಬರಿಗೆ ಅದು ಸಂಗೀತ ಯಾವುದಿಲ್ಲ, ಅದು ಉದ್ದಕ್ಕೆ ಮಾತ್ರ ಅಪ್ಲೈ ಆಗುವಂಥದ್ದು, ಸಾರ್ವತ್ರಿಕ ಅಲ್ಲ. ಸಾರ್ವತ್ರಿಕ ಅಲ್ಲ. ಒಂದು ಕಚೇರಿ ಚೆನ್ನಾಗಿಲ್ಲ ನಾನು ಬರೆದ್ರೆ ಆ ಕಲಾವಿದರ ಇಡೀ ಕಚೇರಿಗಳೇ ಪೂರ್ಣ ಕಲ್ಪನೆ ಅಲ್ಲ. ಕರೆಕ್ಟ್. ಆ ದಿವಸ ಅಲ್ಲಿ ಆದ ಪ್ರದರ್ಶನ ಹೀಗಿತ್ತು ಅಷ್ಟೇ ಹೇಳ್ತಾ ಉಂಟು. ಸಾಹಿತ್ಯದಲ್ಲಿ ಕೂಡ ಅಷ್ಟೇ, ಅದು ಆ ಕೃತಿಗೆ ಅಷ್ಟೇ ಸಂಬಂಧಪಟ್ಟದ್ದು ಹೊರತು ಬರೆದಾಗ ಅವರಿದ್ದಾರ ಅದು ಅಷ್ಟಕ್ಕೆ ಸಂಬಂಧ ಇಲ್ಲ. ಕೃತಿಯಲ್ಲಿದ್ದ ಹಾಗೆ ಆತ ಇರಬೇಕಂತ ಹೇಳಿ ನಾನು ರಾಮನ ಕಥೆ ಬರೆದವ ರಾಮನಾಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಹೌದು, ಅದು ಎಲ್ಲ ಬರಲಿಕ್ಕೆ ಬರ್ತಿದ್ದು ನಿಮ್ಮ ಬದುಕಿಗೂ ನಿನ್ನ ಕೃತಿಗೂ ಕಂದಕ ದೊಡ್ಡದುಂಟಲ್ಲಯ್ಯ, ಅನಿವಾರ್ಯ. ಏನು ಮಾಡೋದು? ಈಗ ಎಲ್ಲ ದೊಡ್ಡ ದೊಡ್ಡ ಸಂಗೀತಗಾರರ ಇದು ನೋಡಿದೆವು, ಬಿತವನ್ ನೋಡಿದೆವು, ಇದು ನೋಡಿ, ಮೊದಲು ನೋಡಿ, ಅವರ ಜೀವನ ಕೆಲವು ಅತ್ಯಂತ ಹಾರಿಬಲ್ ಆಗಿರ್ತದೆ. ವ್ಯಾನ್ ಗಾಗ್ ನೋಡಿ, ಗೋಯ ನೋಡಿ, ಮೈಕಲಾಂಜಲೋ ನೋಡಿ, ಇವರ ಬದುಕಿಗೂ ಅವರ ಕೃತಿಗೂ ಸಂಬಂಧವೇ ಇಲ್ಲ. ಮತ್ತೆ ದೈವಿಕವಾದಂತಹ ಒಂದು ಚಿತ್ರ ಮಾಡಿರ್ತಾರೆ ಅವರು ಪಾಶವೇ ರೀತಿಯಲ್ಲಿ ಬದುಕಿರ್ತಾರೆ ಅವರು. ಹಾಗಾಗಿ ಆ ರೀತಿ ವಿಮರ್ಶೆ ತುಲನೆ ಮಾಡೋದು ಸರಿ ಅಲ್ವೇ ಅಲ್ಲ. ಕೇವಲ ವಸ್ತುನಿಷ್ಠವಾಗಿ ಆ ಕೃತಿನಿಷ್ಠವಾಗಿ ನಾವು ಇರಬೇಕು. ಅದು ಬದುಕಿಗೆ ಪೂರಕವಾಗಿಬಿಟ್ಟು ಬದುಕಿಗೆ ವಿರುದ್ಧವಾಗಿರಬೇಕು ಅನ್ನೋದು, ಅದು ಒಳ್ಳೆಯದನ್ನು ನಮ್ಮನ್ನು ಪ್ರೇರೇಪಿಸೋದು, ಕೆಟ್ಟದನ್ನು ಪ್ರೇರೇಪಿಸೋದು, ಇಷ್ಟನ್ನು ನಾವು ಹೇಳಲಿಕ್ಕೆ ಸಾಧ್ಯ ಉಂಟಾಗಿದೆ. ಇದು ಜೀವನ್ಮುಖಿ ಆಗಿರುವಂಥ, ಸಮಾಜ ಮುಖ್ಯ ಆಗಿರುವಂಥ ಒಳ್ಳೆಯ ಕೃತಿ ಹೇಳ್ಬೋದು. ಇದು ಜೀವ ವಿರೋಧಿಗಳು ಕೂಡ ಹೇಳ್ಬೋದು. ಅದಷ್ಟೋ ನಿಮಗೆ ರಕ್ತ ಚೆಲ್ಲಿಸಲಿಕ್ಕೆ ಪ್ರೇರೇಪಣೆ ಕೊಟ್ಟಾಗ್ತದೆ ಒಂದು ಕಥೆಗಳು ಕಾದಂಬರಿ, ಅದನ್ನು ಜೀವ ವಿರೋಧಿಗಳು ನಮಗೆ ಹೇಳ್ಬೋದು. ಹೌದು, ಕರೆಕ್ಟ್ ಕರೆಕ್ಟ್. ಒಳ್ಳೆದನ್ನು ಮಾಡಲಿಕ್ಕಿರೋದಲ್ಲ, ಕೆಟ್ಟದನ್ನೇ ಪ್ರೇರೇಪಿಸ್ತಾರೆ ನಮಗೆ. ನಮ್ಮಲ್ಲಿ ಅಂಥ ಒಂದು ತಾಮಸಿಕ ಗುಣವನ್ನೇ ಅದು ಮತ್ತೆ ಮತ್ತೆ ವೃದ್ಧಿಸ್ತದೆ. ಆ ರೀತಿ ವ್ಯವಸ್ಥೆ ಮಾಡೋದು. ಸರಿ ಸರಿ. ಸರಿ, ಇನ್ನು ಮುಂದಕ್ಕೆ ನೀವು ಫೋಟೋಗ್ರಫಿಯಲ್ಲಿ ಕೂಡ ಬಹಳಷ್ಟು ಏನು ಕೆಲಸಗಳನ್ನೆಲ್ಲ ಮಾಡಿದವರು, ಹಲವಾರು ಅದರ ಟೆಕ್ನಿಕಲ್ ಆಸ್ಪೆಕ್ಟ್ಗಳ ಬಗ್ಗೆ ಆಗಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಆಳವಾಗಿ ಅಧ್ಯಯನ ಮಾಡಿದಂಥವರು. ಅದು ಕೂಡ ತಮ್ಮ ಒಂದು ಆಸಕ್ತಿಯ ಕ್ಷೇತ್ರ. ಇದರ ಬಗ್ಗೆ ಈ ಫೋಟೋಗ್ರಫಿ ಆಸಕ್ತಿ ನಿಮಗೆ ಬಂದ ಬಗೆ ಮತ್ತು ಅದರಲ್ಲಿ ನೀವು ಕಂಡುಕೊಂಡಂತಹ ಸತ್ಯಗಳು, ಯಾವ ರೀತಿ ಒಂದು ಫೋಟೋವನ್ನು ಅತ್ಯದ್ಭುತವಾಗಿ ಮೂಡಿಸಿ ಕೊಡಬಹುದು, ಆಮೇಲೆ ಆ ಫೋಟೋ ತೆಗಿಬೇಕಾದರೂ ಕೂಡ ಏನೆಲ್ಲ ನಾವು ಪ್ರಿಕಾಷನ್ಸ್ ಮೆಜರ್ಮೆಂಟನ್ನು ತಗೊಳ್ಬೇಕು, ಆಮೇಲೆ ಆಯ್ಕೆ ಮಾಡಿಕೊಳ್ಳುವ ವಸ್ತು, ಅದನ್ನು ಕ್ಯಾಪ್ಚರ್ ಮಾಡುವ ರೀತಿ, ಸ್ವಲ್ಪ ವಿಸ್ತಾರವಾಗಿ ಇದರ ಬಗ್ಗೆ ಹೇಳ್ತೀರಾ? ಫೋಟೋಗ್ರಫಿ ಬಗ್ಗೆ ನನಗೆ ಆಸಕ್ತಿ ಹಿಂದಿನಿಂದಲೇ ಇತ್ತು. ಬರೀ ಆಸಕ್ತಿಯಾಗಿ ಮಾತ್ರ ಇತ್ತು ಅಷ್ಟೇ, ಮತ್ತೆ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಲಿಲ್ಲ. ಅದರಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನಾನು ಆರಂಭ ಮಾಡಿದ್ದು ಪತ್ರಿಕೋದ್ಯಮಕ್ಕೆ ಸೇರಿಕೊಂಡ ಮೇಲೆ. ಹೌದು, ಅದು ಕೂಡ ಅನಿವಾರ್ಯವಾಗಿತ್ತು ನನಗೆ. ಯಾಕಂದ್ರೆ ನಾನು ಕೆಲವು ಕಾರ್ಯಕ್ರಮಗಳಿಗೆ ಹೋದಾಗ ಇನ್ನೊಬ್ಬರ ಮೇಲೆ ನಾನು ಡಿಪೆಂಡ್ ಆಗಬೇಕಾಗಿತ್ತು ಫೋಟೋಗ್ರಫಿ. ಕರೆಕ್ಟ್. ಆಗ ನನಗೆ ಯಾವ ರೀತಿಯ ಫೋಟೋ ಬೇಕಿತ್ತು ಹಾಗೆ ತೆಗೆದುಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗುದಿಲ್ಲ. ಹೌದು, ಅಂದ್ರೆ ನಿಮ್ಮ ಮೆಂಟಾಲಿಟಿ ಅವರಿಗೆ ಗೊತ್ತಾಗ್ತಿರಲಿಲ್ಲ. ಅವರು ಆಗಿದ್ದವರೆಲ್ಲ ಈ ಫಂಕ್ಷನ್ ಫೋಟೋಗ್ರಾಫ್ ಮಾಡುವಂಥವರು, ಮದುವೆ ಮುಂಚೆ ಸಂಗೀತಕ್ಕೂ ಅವರೇ, ಭರತನಾಟ್ಯಕ್ಕೂ ಅವರೇ, ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೂ ಅವರೇ ಸಿಗುವುದು. ನನಗೆ ಪತ್ರಿಕೆಗೆ ಬೇಕಾದಂತ ವಸ್ತು ಕೇಂದ್ರಿತವಾಗಿರುವಂತಹ ಚಿತ್ರಗಳು ನಮಗೆ ಬೇಕಾಗಿದೆ ಅಲ್ಲ, ತೆಗೆದುಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ. ನಾವು ಹೇಳಿದ್ರು ಕೂಡ ಅವರಿಗೆ ಅರ್ಥ ಆಗ್ತಿರಲಿಲ್ಲ. ಹೌದು, ಒಂದೆರಡು ಕಡೆ ತೀರಾ ಆಭಾಸಕರವಾಗಿ ಆದ ಚಿತ್ರ ಬಂತು ನನಗೆ, ಅದನ್ನು ನನಗೆ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಕಷ್ಟ ಆಯ್ತು ನನಗೆ. ಆಗ ಯೋಚನೆ ಮಾಡಿದೆ ನಾನು, ಕೊನೆಯ ಪಕ್ಷ
ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ ಹೌದು, ಅದರ ಚಿತ್ರವನ್ನು ನಾನು ತೆಗೆದು ಹಾಗಿದ್ದರೆ ಮಾತ್ರ ಆಗ್ಬೋದು. ಇನ್ನೊಬ್ಬರ ಮೇಲೆ ನಾನು ಡಿಪೆಂಡ್ ಆಗಬಾರ್ದು. ಅವಲಂಬನೆ ಆದರೆ ಬಹಳ ಕಷ್ಟ ಹೋಗ್ತಿದೆ ಅಂದಾಗ ನಾನು ಒಂದು ಸಣ್ಣ ಕ್ಯಾಮರಾ ತಗೊಂಡು ಒಂದು ಆರಂಭ ಮಾಡಿದೆ. ಎಲೆಕ್ಟ್ರೋ 35 ಚಿಕ್ಕ ಒಂದು ಪುಟ್ಟ ಕ್ಯಾಮರಾ, ಅದು ಘನವಾದ ಒಳ್ಳೆಯ ಕ್ಯಾಮರಾಗಳಲ್ಲ. ಹೌದು ಹೌದು. ತಗೊಂಡು ನಾನು ಹೋಗ್ತಾ ಇರುವಂಥ ಸಂಗೀತ ಕಚೇರಿಗೆ, ನಾನು ಹೋಗ್ತಾ ಇರುವಂಥ ಸಾಹಿತ್ಯ ಸಮ್ಮೇಳನಗಳಿಗೆ ಚಿತ್ರಗಳಿಗೆ ನಾನು ಆರಂಭ ಮಾಡಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ. ಆಗ ಅದನ್ನು ಇನ್ನೊಬ್ಬರಿಗೆ ನಾನು ಕೊಡ್ಬೇಕಾಗ್ತದೆ, ಫಿಲ್ಮ್ ತೆಗೆದುಬಿಟ್ಟು ಸ್ಟುಡಿಯೋಗೆ ಕೊಡ್ಬೇಕು. ಹೌದು, ಕ್ಲೀನ್ ಮಾಡಿ ಅದನ್ನು ಡೆವಲಪ್ ಮಾಡಲಿಕ್ಕೆ, ಪ್ರಿಂಟ್ ಮಾಡಿಬಿಡ್ಲಿಕ್ಕೆ. ಅಲ್ಲಿ ಪೂರಾ ತಿಳಿಸಿಕೊಂಡು ನನ್ನ ಕೈ ಕೊಡ್ತಾ ಇದ್ರು. ಪ್ರಿಂಟ್ ಕೂಡ ಸರಿಯಾಗಿ ಬರ್ತಿದ್ರು, ಪ್ರೊಸೆಸಿಂಗ್ ಸರಿಯಾಗಿ ಆಗ್ತಿರಲಿಲ್ಲ. ನನಗೆ ಒಟ್ಟು ತಲೆ ಬಿಸಿ ಆಯ್ತಿದ್ರು. ಇದು ಹೀಗಲ್ಲ, ಇದನ್ನು ಸ್ವಲ್ಪ ಅಧ್ಯಯನ ಮಾಡದೆ ಹೋದರೆ ಪ್ರಯೋಜನ ಇಲ್ಲ ಗೊತ್ತಾಯ್ತು ನನಗೆ. ನಾನು ಏನು ಮಾಡಿದ್ರೆ, ಮೊದಲು ನಾನು ತೆಗೆಯೋ ಫೋಟೋವನ್ನೇ ಎಕ್ಸ್ಪೆರಿಮೆಂಟ್ ಆಗಿ ಇಟ್ಕೊಂಡೆ ನಾನು. ಸರಿ, ಬೇರೆ ಬೇರೆ ತಗೊಂಡು ಹೇಗೆ ತೆಗೆದಕ್ಕೆ ಸಾಧ್ಯ ಉಂಟು, ಅದು ಏನಾಗ್ತದೆ, ಎಗೇನ್ಸ್ಟ್ ಲೈಟ್ ಅಂದರೆ ಹೇಗಿರ್ತದೆ, ಲೈಟಿಗೆ ವಿರುದ್ಧವಾಗಿ ತೆಗೆದಿರುವಂಥದ್ದು ಹೇಗೆ ಬರ್ತದೆ, ಒಂದು ಕಂಪೋಸಿಷನ್ ಮಾಡುವಾಗ ಹೇಗೆ ವಸ್ತುವನ್ನು ಎಲ್ಲಿ ಇರಬೇಕು ನಿರ್ಧಾರ ಮಾಡೋದು ಹೇಗೆ, ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಪ್ರೋಸೆಸ್ ನಾನೇ ಮಾಡಿ ನೋಡಿದೆ ಫಸ್ಟ್. ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಮಾಡಿ ನೋಡಿದೆ. ಮಾಡ್ತಾ ಮಾಡ್ತಾ ಹೋದ ಹಾಗೆ ನನ್ನ ಸರಳವಾದ ಆಸಕ್ತಿ ಗಂಭೀರ ಆಸಕ್ತಿಯಾಗಿ ಪರಿವರ್ತನೆ ಆಯಿತು. ಗಂಭೀರವಾದ ಕೂಡ ನನಗೆ ಮತ್ತೆ ಅದನ್ನು ಕಲೀಲಿಕ್ಕೆ ಅಧ್ಯಯನ ಮಾಡಲೇಬೇಕು. ಕರೆಕ್ಟ್. ಫೋಟೋಗ್ರಫಿ ಸಂಬಂಧಪಟ್ಟದ್ದು ಎಲ್ಲ ಪುಸ್ತಕ ತರಿಸ್ಬೋದು, 8-10 ಪುಸ್ತಕ ತರಿಸ್ಕೊಂಡೆ. ಓಹೋ. ಆಗ ಪ್ರಕಟವಾಗ್ತಾ ಇದ್ದ 2 ಅತ್ಯುತ್ತಮ ಪುಸ್ತಕಗಳು ಅಲ್ಲ ಮ್ಯಾಗಝಿನ್ಗಳು, ಒಂದು ಪಾಪ್ಯುಲರ್ ಫೋಟೋಗ್ರಫಿ, ಮಾಡರ್ನ್ ಫೋಟೋಗ್ರಫಿ, 2 ಪುಸ್ತಕ ಅಮೆರಿಕನ್ ಪ್ರಕಟ ಆಗೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದೆ ನಾನು. ಓಹೋ. ಸಬ್ಸ್ಕ್ರೈಬ್ ಮಾಡಿಕೊಂಡು ಓದಿ ಕಂಪ್ಲೀಟ್ ಅದರ ಬಗ್ಗೆ ತಿಳ್ಕೊಂಡು, ಲೆನ್ಸ್ ಅಂದ್ರೆ ಏನು, ಅಪರ್ಚರ್ ಏನು, ಬೆಳಕು ನಿಯಂತ್ರಣ ಮಾಡೋದಕ್ಕೆ ಅದರಲ್ಲಿ ತತ್ವಗಳು, ಸಿದ್ಧಾಂತಗಳೇನು ಎಲ್ಲ ಓದಿ ಕಲಿತುಕೊಂಡ ಮೇಲೆ ಮನೆಯಲ್ಲಿ ಒಂದು ಸ್ಟುಡಿಯೋ ಮಾಡಿದೆ. ಓಹೋ. ಮನೆಯಲ್ಲಿ ಡಾರ್ಕ್ ರೂಮ್ ಎಲ್ಲ ಇದ್ದುಕೊಂಡು ಮನೆಯಲ್ಲೇ ಮಾಡಿದೆ. ಚಿಕ್ಕ ರೂಮಲ್ಲಿ ಎಲ್ಲ ಅಂಟಿಸಿ, ಹೌದು, ಮಾಡಿ ಅದನ್ನು ಅದೇ ಎಲ್ಲರೂ ತಗೊಂಡು ಡೆವಲಪರ್ ಮತ್ತು ಫಿಕ್ಸರ್ ಎಲ್ಲ ತಂದುಬಿಟ್ರೆ ಅದನ್ನು ನಾನೇ ಕಲಸಿ ಅದನ್ನು ತಯಾರು ಮಾಡಿ ಮಾಡಿಕೊಂಡು ಪ್ರಿಂಟ್ ಹಾಕೋದ್ರಲ್ಲಿ ಅಭ್ಯಾಸ ಮಾಡಿದೆ. ನಾನು ತೆಗೆದ ಫೋಟೋವನ್ನು ನಾನೇ ಪ್ರೊಸೆಸ್ ಮಾಡಿ ನಾನೇ ಪ್ರಿಂಟ್ ಹಾಕೋವರೆಗೆ ಎಲ್ಲ ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ಜೋಡಿಸಿಕೊಂಡೆ. ಆ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಬಂದೆ. ಮಾಡ್ತಾ ಹೋದ ಅದೆಲ್ಲ ಇರುವ ಕಾರಣ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಬಹಳ ಸುಲಭ ಆಯಿತು. ಹೇಗೆ ಚಿತ್ರ ತೆಗೆಯುವಾಗಾದಂತಹ ತಪ್ಪನ್ನ ಪ್ರೊಸೆಸ್ ಮಾಡುವಾಗ ಸರಿ ಮಾಡಿಕೊಳ್ಬಹುದು. ಓ ಕರೆಕ್ಟ್. ಪ್ರೊಸೆಸರ್ ಆದಂಥ ಮಿಸ್ಟೇಕ್ ಅನ್ನು ಪ್ರಿಂಟಲ್ಲೇ ಸರಿ ಮಾಡ್ಕೊಳ್ಬಹುದು. ಈ 3 ಘಟ್ಟದಲ್ಲಿ ಅದನ್ನು ಸರಿ ಮಾಡಿಕೊಳ್ಳುವ ವಿಧಾನ ಉಂಟು. ಅದೆಲ್ಲ ಅದು ಕರಗತ ಆಯ್ತು ನನಗೆ. ಈಗ ಅಂಡರ್ ಎಕ್ಸ್ಪೋಸ್ಕರ ಆದಂಥ ಒಂದು ಚಿತ್ರವನ್ನ ಓವರ್ ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಸಾಧ್ಯ ಉಂಟು. ಈಗ ನಾವು ಕಂಪ್ಯೂಟರ್ ಅಲ್ಲಿ ಏನದನ್ನು ಪ್ರೋಸೆಸ್ ಮಾಡ್ತೇವೆ ಬಹಳ ಸುಲಭವಾಗಿ, ಅದನ್ನು ಅಲ್ಲಿ ಮಾಡ್ಲಿಕ್ಕೆ ಆಗ್ತಿತ್ತು. ಬೆಳಕು ಕಮ್ಮಿ, ಒಂದು ಫೋಟೋ ಬೆಳಕು ಕಮ್ಮಿ ಆಗಿದೆ, ಅಷ್ಟೊಂದು ಸರಿ ಕಾಣ್ತಾ ಇಲ್ಲ. ಆ ಸಂದೇಹ ನಮಗಿದ್ರೆ, ಅಂಡರ್ ಎಕ್ಸ್ಪೋಷರ್ ಆಗಿರ್ಬೇಕಿದ್ರೆ ಅದನ್ನ ಓವರ್ ಡೆವಲಪ್ ಮಾಡಿ ಅದರದ್ದು ಲೋಪದೋಷ ಉಂಟು ಇದ್ರೂ ನಮಗೊಂದು ಇಮೇಜ್ ಸಿಕ್ಕುವ ಹಾಗೆ. ಆ ಬಂದ ಚಿತ್ರದಲ್ಲಿ ಬ್ಯಾಡ್ ಅಂಶ ತೆಗೆದು ಕ್ರಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಕ್ರಾಪ್ ಮಾಡ್ಲಿಕ್ಕೆ ಆಗ್ತದೆ. ಹೌದು ಹೌದು, ನಮ್ಮ ಹಳೆಯ ಇದರಲ್ಲೇ ಇತ್ತು ಅಂತದ್ದೆಲ್ಲ ನಾವು ಕ್ರಾಪ್ ಮಾಡಿದ್ದೇವೆ. ಮತ್ತೆ ಸ್ಪಾಟ್ ಬರ್ನಿಂಗ್, ಇಷ್ಟು ಸ್ಥಳಕ್ಕೆ ಮಾತ್ರ ಹೆಚ್ಚು ಬೆಳಕು ಬೇಕಿದ್ರೆ ಬೆರಳು ಹೀಗೆ ಇಟ್ಟುಕೊಂಡು ಅಲ್ಲಿಗೆ ಅದನ್ನು ಬರ್ನ್ ಮಾಡುವುದು ಅಥವಾ ಡಾಜ್ ಮಾಡೋದು. ಬೆಳಕು ಹೆಚ್ಚಿಗೆ ಬಿದ್ದಲ್ಲಿ ಬೆರಳು ಹೀಗೆ ಮಾಡಿ ಡಾಜ್ ಮಾಡೋದು. ಡಾಜಿಂಗ್ ಬರ್ನಿಂಗ್ ಟೆಕ್ನಿಕ್ ಎಲ್ಲ ಕಲ್ತುಕೊಂಡಾಯ್ತು. ಕಲ್ತುಕೊಂಡಾಗ ನನಗೆ ಆರಾಮಾಯ್ತು, ನನಗೆ ಬೇಕಾದ ಚಿತ್ರ ಬಂತು. ಆಗ ನನಗೆ ಹೊಳಿತು, ನಾನೊಬ್ಬ ಕಲ್ತರೆ ಏನು ಪ್ರಯೋಜನ, ಇಲ್ಲ ಪತ್ರಿಕೆಗೆ ಲಾಭ ಉಂಟು, ಜನರಿಗೆ ಲಾಭ ಉಂಟು, ಏನಿಲ್ಲ. ಇದು ಹೇಗೆ ಆಗ್ಬಾರ್ದು. ನನಗೆ ಮೊದಲೇ ನನ್ನ ತಲೆಯಲ್ಲಿ ನನಗಿರೋದು ಇನ್ನೊಬ್ಬರ ಕಡೆ ಹೋಗ್ಬೇಕು ನನಗೆ ತಲೆಯಲ್ಲಿ ಮೊದಲೇ ಆಗಿದೆ. ಕರೆಕ್ಟ್. ಇನ್ನೊಬ್ಬರೇ ನನಗೆ ಮುಖ್ಯ ಆಗ್ತಾರೆ ನನಗಿಂತ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನನಗೆ ಏನು ಗೊತ್ತಿದೆ ಟೆಕ್ನಿಕ್, ಅದರ ಕಲಾತ್ಮಕ ಅಂಶ ಮತ್ತು ತಾಂತ್ರಿಕ ಅಂಶ ಎರಡನ್ನೂ ಕೂಡ ನಾನು ತಿಳಿಸುವುದು ಪ್ರಯತ್ನ ಆಗಬೇಕು. ಕರೆಕ್ಟ್ ಕರೆಕ್ಟ್. ನನಗೆ ತಿಳಿದ ವಿಷಯ ನಾನು ಇನ್ನೊಬ್ಬರಿಗೆ ತಿಳಿಸ್ತಕ್ಕಂತ ಒಂದು ಪ್ರಯತ್ನ ಇದ್ರೆ ಅದು ಸಮಷ್ಟಿ ಲೆವೆಲ್ ಅಲ್ಲಿ ಆಗ್ಬೇಕಾ. ಕರೆಕ್ಟ್. ಅದಕ್ಕಾಗಿ ನಾವು ಸಮಾನ ಮನಸ್ಕರು ಒಂದು 8-10 ಜನ ಸೇರ್ಕೊಂಡು ಫೋಕಲ್ ಫೋಟೋ ಕ್ಲಬ್ ಅನ್ನೋ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿದ್ವಿ. ಉಡುಪಿಯಲ್ಲಿ ಮೊದಲು ಸ್ಥಾಪನೆ ಮಾಡಿದ್ದು ಅದನ್ನು ನಾವು. ಏನಾದ್ರೂ ಹೆಸರು? ಫೋಕಲ್ ಫೋಟೋ ಕ್ಲಬ್. ಸರಿ. 1982 ಅದು ಸ್ಥಾಪನೆ ಮಾಡಿದ್ವಿ. ನಾನು ಡಾಕ್ಟರ್ ಮಧ್ಯಸ್ಥ, RMCD ಅವರು, ಪೈಗಳು, ಒಂದು 7-8 ಸೇರ್ಕೊಂಡು ಸ್ಥಾಪನೆ ಮಾಡಿದ್ದೇವೆ. ಅದರ ಉದ್ದೇಶ
ತರಬೇತಿ ಕೊಡುವಂಥದ್ದು, ಅಡ್ವೆಂಚರ್ ಫೋಟೋಗ್ರಾಫರ್ಸ್ಗೆ ತರಬೇತಿ ಕೊಡುವಂಥದ್ದು. ಹಾಗೆ ನಾವು ಪ್ರಥಮ ತರಬೇತಿ ಶಿಬಿರ ಉಡುಪಿಯಲ್ಲಿ ಮಾಡ್ತೇವೆ. ಅದರಲ್ಲಿ ಅದು 2 ದಿವಸದ ಕೋರ್ಸ್ ಅದು, ಶನಿವಾರ ಮತ್ತು ಭಾನುವಾರ. ಫೋಟೋಗ್ರಾಫ್ ಔಟ್ಡೋರ್ ಹೋಗಿ ಅಲ್ಲಿ ಫೋಟೋಗ್ರಾಫ್ ಮಾಡಿಕೊಂಡು ಹೇಗೆ ಯಾವ ಬೆಳಕಲ್ಲಿ ಹೇಗೆ ತೆಗಿಬೇಕು, ಎಷ್ಟು ಅದಕ್ಕೆ ನಾವು ಮೀಟರ್ ನೋಡಿಕೊಂಡು ಎಷ್ಟು ಮಾಡಬೇಕು, ಮತ್ತು ಪೋರ್ಟ್ರೇಚರ್ ತೆಗೆಯೋದು ಹೇಗೆ, ಲ್ಯಾಂಡ್ಸ್ಕೇಪ್ ತೆಗೆಯೋದು ಹೇಗೆ, ಅದರ ಕಾಂಪೋಸಿಷನ್ ವ್ಯಾಲ್ಯೂಸ್ ಎಲ್ಲ ಕಲಿಸ್ಬಿಟ್ಟು ತಂದದ್ದನ್ನು ಪುನಃ ನಾವು ಡಾಕ್ಟರ್ ಅಲ್ಲೇ ಒಂದು ಡಾಕ್ಟರ್ ಟೆಂಪರರಿ ಡಾಕ್ಟರ್ ಮಾಡಿಕೊಂಡು ಅಲ್ಲಿ ಪ್ರೊಸೆಸಿಂಗ್ ಮಾಡಿ ಅದನ್ನು ಪ್ರಿಂಟ್ ಹಾಕ್ಕೊಡುವಷ್ಟು ಕೆಲಸವನ್ನು ನಾವು ವರ್ಕ್ಶಾಪಲ್ಲಿ ಮಾಡ್ತೇವೆ. ಸರಿ ಸರಿ. ಆಗ ಅಡ್ವೆಂಚರ್ ಫೋಟೋಗ್ರಾಫರ್ಸ್ಗೆ ಇದ್ದಂಥ ಕೆಲವು ಭ್ರಮೆಗಳು ಹೋಯ್ತು. ಹೌದು, ಅವರಿಗೆ ಮೊದಲಿಗೆ ಈ ಫೋಟೋಗ್ರಾಫಿ ಕಲ್ಪನೆ ಹೆಚ್ಚಿನುಂಟು, ಕಲ್ಪನೆ ಹೆಚ್ಚು. ಈಗಲೂ ಹೇಳ್ತಾರೆ ಬಿಡಿ, ಅವು ಇಚ್ಛೆ ಬರ್ತಿದ್ದು ಬರ್ತೇವೆ ಹೇಳ್ತೀವಿ. ಅದಕ್ಕೆ ತೆಗಿಬೇಕು ಮೊತ್ತ ಮೊದಲು. ಫೋಟೋಗ್ರಾಫಿ ಅಂತ ಹೇಳೋದು ಬಹುದೊಡ್ಡ ಕಲೆ, ಇಟ್ ಈಸ್ ಎನ್ ಆರ್ಟ್. ಅದು ಯೂನಿವರ್ಸಲ್ ಆರ್ಟ್. ಇವತ್ತು ನಾವು ಒಂದು ಪೇಂಟಿಂಗಲ್ಲಿ ಮೈಕಲಾಜಿನ ರಾಫೆಲ್ನಿಗೆ ಒಂದು ಚಿತ್ರಕ್ಕೆ ನಾವು ಏನು ಬೆಲೆ ಕಟ್ತೇವೋ ಅಷ್ಟೇ ಬೆಲೆ ಒಂದು ಒಳ್ಳೆ ಫೋಟೋಗ್ರಾಫಿ ಇದೆ, ಖಂಡಿತವಾಗ್ಲು. ಹೌದು, ಆಡಮ್ಸ್ ಇದ್ದಾಗಲಿ ಅವರ ಚಿತ್ರಗಳಿಗೆ ಲಕ್ಷಗಟ್ಟಲೆ ಡಾಲರಲ್ಲಿ ಹೋಗ್ತದೆ ಅದೊಂದು ಫೋಟೋಗಳು. ಆದ ಕಾರಣ ಅದನ್ನು ತಿಳಿಸುವ ಅವಶ್ಯಕತೆ ಇರುತ್ತೆ ಅವರಿಗೆ. ಇಷ್ಟು ಮಾತ್ರ ಅಲ್ಲ, ಬಹುದೊಡ್ಡ ಆಯಾಮ ಇರುವಂಥ ಒಂದು ಕಲೆ ಇದು. ಹೇಗೆ ಮಾಡೋದು? ಈಗ ಒಂದು ಫೋಟೋ ಅದು ಅತ್ಯುತ್ಕೃಷ್ಟ ಅಂತ ಅನ್ನಿಸಬೇಕಿದ್ರೆ ಯಾವುದೇ ಒಂದು ಫೋಟೋ ಹಾಗೆ ಅವರಿಗೆ ಒಂದು ಕಲಿಸುವ ಒಂದು ಆರಂಭ ಆದ್ಮೇಲೆ ಡಿಮಾಂಡ್ ಬರಲಿಕ್ಕೆ ಶುರು ಆಯ್ತು. ನಮ್ಮಲ್ಲಿ ಶಿಬಿರ ಮಾಡಿ. ಹೌದು, ಅಲ್ಲಿಂದ ಪುತ್ತೂರಲ್ಲಿ ಆಯ್ತು, ಸುಳ್ಳ್ಯದಲ್ಲಿ ಆಯ್ತು, ಶೃಂಗೇರಿಯಲ್ಲಿ ಆಯ್ತು, ಮಂಗಳೂರಲ್ಲಿ 3 ಆಯ್ತು ಶಿಬಿರಗಳು. ಹೀಗೆ ನಿರಂತರ ಶಿಬಿರದ ಮೂಲಕ ಈ ಪ್ರದೇಶದಲ್ಲಿ ಛಾಯಾಚಿತ್ರಗಳ ಬಗ್ಗೆ ಒಂದು ಹೊಸ ಜಾಗೃತಿ ಮೂಡಿಸುವ ಕೆಲಸವನ್ನ ಫೋಕಲ್ ಫೋಟೋಗ್ರಾಫ್ ಮಾಡಿ. ಮಾತ್ರ ಅಲ್ಲ, ಫೋಕಲ್ ಫೋಟೋಗ್ರಾಫ್ ಕ್ಲಬ್ ಅಂತಾರಾಷ್ಟ್ರೀಯ ಫೋಟೋ ಎಕ್ಸಿಬಿಷನ್ ಮಾಡ್ತೀವಿ. ಓಹೋ, ಅಂತಾರಾಷ್ಟ್ರೀಯ ಮಟ್ಟದ್ದು. ಮುಂಬೈಯ IIPC ಮತ್ತು ಇಲ್ಲಿ ಬೆಂಗಳೂರಿನ ಸಂಸ್ಥೆಯೊಟ್ಟಿಗೆ ನಾವು ಕೈ ಜೋಡಿಸಿಕೊಂಡು ಅಲ್ಲಿ ಅವರು ಮಾಡಿದ ಎಕ್ಸಿಬಿಷನ್ ಎಲ್ಲ ಪ್ರಿಂಟಲ್ಲಿ ತರಿಸಿಕೊಂಡು ಹಳೆಯ ಮುನ್ಸಿಪಾಲಿಟಿಯ ಮೇಲೆ ಮಾಳಿಗೆ ಇತ್ತು, ಅಲ್ಲಿ ನಾವು 2 ದಿವಸದ ವರ್ಕ್ಶಾಪ್, ಹೊರಗೆ 2 ದಿವಸದ ಎಕ್ಸಿಬಿಷನ್ ಮಾಡಿದ್ದೇವೆ. ಅಲ್ಲಿಗೆ ಅಲ್ಲಿ ಗೊತ್ತಾಗ್ತದೆ ನಾವು ಯಾವ ಥರ ಡೆವಲಪ್ ಆಗಿದೆ ಫೋಟೋಗ್ರಫಿ, ಏನೆಲ್ಲ ಆಗಿದೆ, ಅದರ ಅಡ್ವಾನ್ಸ್ಮೆಂಟ್, ಅಮೂರ್ತ ಚಿತ್ರಕಲೆಗಳಿಗೆ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆ ಜನರಿಗೆ ಒಂದು ಎಕ್ಸ್ಪೋಷನ್. 2 ಜನ ಸಂದಣಿ ಹೇಳಿಕೊಳ್ಳೋ ಜನ ಫೋಟೋಗ್ರಫಿಗೆ ಅಷ್ಟು ಜನ ಅಂದರೆ ಅದನ್ನು ನೀವು ಹುಟ್ಟು ಹಾಕಿ ಈಗಲೂ ಆ ಸಂಸ್ಥೆ ಉಂಟು. ಈಗಲೂ ಸಂಸ್ಥೆ ಇದು ಫೋಕಲ್ ಫೋಟೋಗ್ರಾಫ್ ಈಗಲೂ ಉಂಟು. ಹಾಗೆ ಮಾಡಿ 2 ಎಕ್ಸಿಬಿಷನ್ ಮಾಡ್ತೇವೆ. ಮತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲ ಶ್ರೇಷ್ಠ ಫೋಟೋಗ್ರಾಫರ್ಸ್ ಅನ್ನು ನಾವಿಲ್ಲಿ ಕರೆದೆವು. ಕರೆದು ಬಿಟ್ಟು ಅವರಿಂದ ಉಪನ್ಯಾಸ ಮತ್ತು ಡೆಮಾನ್ಸ್ಟ್ರೇಷನ್ ಇರ್ಬೋದು, TNA ಪೆರುಮಾಳ್ ಇರ್ಬೋದು, ಅಲೋಕ್ ಪ್ರಭು ಇರ್ಬೋದು, ಡಾಕ್ಟರ್ DV ರಾವ್ ಇರ್ಬೋದು, ಕರ್ನಾಟಕದ ಟಾಪ್ ರ್ಯಾಂಕಿಂಗ್ ಫೋಟೋಗ್ರಾಫರ್ಸ್ ಎಲ್ಲ ನಾವು ಉಡುಪಿಗೆ ಕರೆಸಿ ಅವರಿಂದ ಲೆಕ್ ಡಮ್ ಮಾಡಿಸ್ತೇವೆ, ಶಿಬಿರ ಮಾಡಿಸಿದ್ದೇವೆ. ಡಾಕ್ಟರ್ DV ರಾವ್ ಒಂದು 3 ಶಿಬಿರ ಮಾಡಿದ್ದಾರೆ ಅಲ್ಲಿ. ಈ ಎಲ್ಲ ಜನರನ್ನು ನಾವು ಕರ್ಕೊಂಡು ಹೋಗಿ ಸೀತಾ ನದಿಗೆ ಹೋಗಿ ಅಲ್ಲಿಯ ಪ್ರಕೃತಿ ಸೌಂದರ್ಯದ ಫೋಟೋಗ್ರಾಫ್ ಮಾಡಿಕೊಂಡು ಪ್ರಿಂಟ್ ಹಾಕಿ ಅವ್ರದ್ದು ಇವ್ಯಾಲ್ಯೂಷನ್ ಮಾಡಿಸಿ ತೋರಿಸ್ತೀವಿ. ನಿಮ್ಮ ತಪ್ಪು ಇದು, ಈ ತಪ್ಪಾಗಿದೆ, ಈ ತಪ್ಪಾಗಿದೆ, ರಾವಲ್ ಬಂದು ಹೇಳಿದ್ದಾರೆ, ತೋರಿಸ್ಬಿಟ್ಟಿದ್ದಾರೆ. ಇದು ನಾವು ಮಾಡಿದ ಬಹುದೊಡ್ಡ ಒಂದು ಕೆಲಸ. ಇದರಿಂದಾಗಿ ಒಳ್ಳೆಯ ಫೋಟೋಗ್ರಾಫ್ ಪತ್ರಿಕೆಗೆ ಬರಲಿಕ್ಕೆ ಆರಂಭ ಆಯಿತು. ಸರಿ, ಒಳ್ಳೆಯ ಚಿತ್ರಗಳು ಇದನ್ನು ಗಮನಿಟ್ಟುಕೊಂಡು ಒಳ್ಳೆಯ ಯಜ್ಞರಾಗಲಿ, ಕೀರ್ತಿಯಾಗಲಿ, ಈ ಅಸ್ಟ್ರೋಮೋನ್ ಇವರೆಲ್ಲ ತರಬೇತಿ ಪಡೆದವರೇ. ಇಷ್ಟು ಸಾಲ ತಂದುಕೊಂಡು ನಾನೇನು ಮಾಡಿದೆ ಅಂದರೆ ಕುಂದಾಪುರ ಬಂಡ್ರಕಟ್ಸ್ ಕಾಲೇಜಿನಲ್ಲಿ ಮತ್ತು ಕಾರ್ಕಳದ ಭುವನದ ಕಾಲೇಜಿಗೆ 2 ಕಾಲೇಜ್ ಲೆವೆಲ್ನಲ್ಲೇ ಮಕ್ಕಳಿಗೆ ಫೋಟೋಗ್ರಾಫಿ ಕಲಿಸ್ಬೇಕು ಅಂತ ಹೇಳಿ ಅಲ್ಲಿ ಸ್ಪರ್ಧೆ ಮಾತಾಡಿ ಅವರೇನು ಮಾಡಿದ್ರು ಅಂದರೆ ಒಂದು ಕ್ಲಬ್ಬನ್ನೇ ಮಾಡಿದ್ರು, ಫೋಟೋಗ್ರಾಫಿ ಕ್ಲಬ್ ಅಂತ ಮಾಡಿದ್ರು ಕಾಲೇಜ್ ಮತ್ತು ಕಾರ್ಕಳ ಬಂಡ್ರಕಟ್ಸ್ ಕಾಲೇಜಲ್ಲಿ. ಅಲ್ಲಿ ಹೋಗಿ ಪ್ರತಿ ವರ್ಷವೂ ನಾನು 15 ವರ್ಷ ಪಾಠ ಮಾಡಿದ್ದೇನೆ. 2 ಕಾಲೇಜಿನಲ್ಲಿ ನಾನು 15 ವರ್ಷ ಆ ಕ್ಲಬ್ನಲ್ಲಿ ಪಾಠ ಮಾಡಿದ್ದೇನೆ. ಪೂರ್ತಿ ಫೋಟೋಗ್ರಾಫಿ, ಕ್ಯಾಮರಾ ಅಂದರೆ ಏನು ತಿಳಿಸುವುದರಿಂದ ಹಿಡಿದು ಪ್ರಿಂಟಿನ ಗುಣದಷ್ಟವರೆಗೆ ಪಾಠ ಮಾಡಿದ್ದೇನೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಂಡ್ರಕಟ್ಸ್ ಕಾಲೇಜಿನಲ್ಲಿ ಸರ್ಟಿಫೈಡ್ ಕೋರ್ಸ್ನೇ ಮಾಡಿದ್ದಾರೆ ನಾನು. ಸರ್ಟಿಫೈಡ್ ಕೋರ್ಸ್ ವಿತ್ ಎಕ್ಸಾಮ್, ಅದಕ್ಕೆ ಎಕ್ಸಾಮ್ ಉಂಟು, ಮಾರ್ಕ್ ಉಂಟು, ಅದಕ್ಕೆ ವ್ಯಾಲ್ಯೂಷನ್ ಆಗುತ್ತೆ. ಈಗಲೂ ಆ ಕೋರ್ಸ್ ನಾನು ಮಾಡ್ತಾ ಇದ್ದೇನೆ ಬಂಡ್ರಕಟ್ಸ್ ಕಾಲೇಜಲ್ಲಿ. ಅದು ವರ್ಷದಲ್ಲಿ 20 ಕ್ಲಾಸ್ ಕೊಟ್ಟಿದೆ. 20 ಕ್ಲಾಸ್ ಮಾಡಿ, ಥಿಯರಿ ಕ್ಲಾಸ್ ಮಾಡಿ, 5 ಪ್ರಾಕ್ಟಿಕಲ್ ಮಾಡಿಕೊಂಡು 25 ಕ್ಲಾಸಲ್ಲಿ ಫೋಟೋಗ್ರಫಿಯನ್ನು ಆ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಕರೆಕ್ಟ್.
ಕಳಿಸಿಕೊಟ್ಟು ಅವರೇ ಫೋಟೋಗ್ರಾಫ್ ಮಾಡಬೇಕು. ಹೌದು, ಅದನ್ನು ನಾವು ನೋಡಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು, ಹಾ, ಮತ್ತೆ ಎಕ್ಸಾಮ್ ಮಾಡಬೇಕು. ಅಷ್ಟೇ ಎಕ್ಸಾಮಿನೇಷನ್, ರಿಟರ್ನ್ ಎಕ್ಸಾಮಿನೇಷನ್ ಅದೇ ಪಾಸ್ ಆಗುತ್ತೆ. ಪಾಸ್ ಆದರೆ ಕಾಲೇಜಲ್ಲಿ ಸರ್ಟಿಫಿಕೇಟ್ ಕೊಡ್ತದೆ. ಈ ಥರ ಮಾಡಿ ಬೆಳೆಯುವ ಮಕ್ಕಳಲ್ಲಿಯೇ ಛಾಯಾಚಿತ್ರಗ್ರಹಣದ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳುವ ಪ್ರಯತ್ನ ನಾವು ಮಾಡಿದ್ದೇವೆ. ಸರಿ ಸರಿ. ಇದರೊಂದಿಗೆ ವಾಟ್ ಈಸ್ ಎ ಗುಡ್ ಫೋಟೋಗ್ರಾಫ್ ಅದೇ ಆಗ ಕೇಳಿದಾಗೆ ಕೊಡುವಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಒಳ್ಳೆ ಫೋಟೋಗ್ರಾಫರ್ ಅಲ್ಲಿ ನಾವು ಮುಖ್ಯ ಲಕ್ಷಣ ಹೇಳೋದು ಅದರ ಸೂತ್ರ. ಸೂತ್ರ ಅಂತಂದ್ರೆ ಇದು ಅದು ಅದಕ್ಕೆ ನಾವು ಎಸ್ಥೆಟಿಕ್ ವ್ಯಾಲ್ಯೂ ಅಂತ ಕರಿತೇವೆ. ಸೌಂದರ್ಯ ಸೂತ್ರ ಬಳಸಿಕೊಂಡು ಇಂಥಲ್ಲಿ ವಸ್ತು ಇರಬೇಕು, ಹೀಗಿರಬೇಕು, ಡಯಾಗನಲ್ ಆಗಿರಬೇಕು, ಡೈನಮಿಕ್ ಆಗಿರುತ್ತೆ, ಮೂವ್ಮೆಂಟ್ ಅಲ್ಲಿ ಇರಬೇಕಾಗ್ತದೆ. 2/3 ರೂಲ್ ಅನ್ನು ನಾವು ಡಿವೈಡ್ ಮಾಡಿ ಕಾಂಪೋಸಿಷನ್ ಅಲ್ಲಿ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಈ ಫಾರ್ಮ್ಯಾಟ್ ಅನ್ನ ವಸ್ತುವಿಗೆ ಸರಿಯಾಗಿ ಬದಲಾಯಿಸಿಕೊಡ್ಬೇಕು. ಒಂದು ಭಾವಚಿತ್ರ ತೆಗೆಯುವಾಗ ಮುಖ ಹೀಗೇ ಇರಬೇಕು ಲೆಕ್ಕ ಉಂಟಕ್ಕೆ. ಮತ್ತು ಒಂದು ವನ್ಯಜೀವಿ ಚಿತ್ರ ತೆಗೆಯುವಾಗ ಅಲ್ಲಿ ಬೇರೆ ಮನುಷ್ಯರು ನಿರ್ಮಿಸಿದ ಯಾವುದು ಇರಬಾರ್ದು ಅನ್ನೋದು ಅಲ್ಲಿ ನಿಯಮ ಉಂಟು. ನಿಯಮಗಳು ಎಲ್ಲ ನೋಡಿಕೊಂಡು ಆ ನಿಯಮವನ್ನು ಅನುಸರಿಸಿಕೊಂಡು ಚಿತ್ರ ಹಿಡಿಯೋದು ನೋಡೋದು ಒಂದು ವಿಧಾನ. ಎರಡನೇದು ಪ್ರತಿಭೆ ಇದೆ ಅವನಿಗೆ, ಪ್ರತಿಭೆ ಇದ್ದವ ನಿಯಮವನ್ನು ಮುರಿತಾನೆ. ಕರೆಕ್ಟ್. ನಿಯಮವನ್ನು ಮುರಿದರೆ ಮಾತ್ರ ಹೊಸ ನಿಯಮ ಸೃಷ್ಟಿಯಾಗ್ತದೆ. ಹೌದು, ಇದ್ರೆ ಕಲೆ ಬೆಳೆಯುವುದಿಲ್ಲ. ಆದ ಕಾರಣ ಅದೇ ನಿಯಮವನ್ನು ಮುರಿದಾಗ ಹೊಸ ನಿಯಮ ಸೃಷ್ಟಿಯಾಗ್ತದೆ. ಅದರಿಂದಾಗಿ ಹೌದು ಕಲೆ ಬೆಳೀತದೆ. ನಿಯಮ ಕಲ್ತುಕೊಂಡೇ ತೆಗೆಯುವ ಚಿತ್ರ ಸ್ಟಾಟಿಕ್ ಆಗಿ ಇರ್ತದೆ, ಅದು ಮುಂದೆ ಹೋಗುದಿಲ್ಲ. ಹೌದು, ಹಾಗಾಗಿ ಅದೊಂದು ಮಾರ್ಗದರ್ಶನ ಮಾತ್ರ ನಿಯಮಗಳು. ನೋಡಿ ಹೀಗೆ ಹೋದರೆ ಒಳ್ಳೆದಾಗ್ತದೆ ಅದನ್ನು ಹೇಳ್ತದೆ ಅಷ್ಟೇ. ಹಾಗೆ ಹೋಗಬೇಕಿಲ್ಲ. ಅದಕ್ಕೆ ಭಿನ್ನವಾಗಿ ಆ ತೆಗೆದ ಚಿತ್ರ ನಿಮ್ಮ ಯಾವ ಇಂಪ್ಯಾಕ್ಟ್ ಮಾಡ್ತದೆ ಅದು ಮುಖ್ಯ. ಇಂಪ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪಲ್ ಅಂದ್ರೆ ನೀವು ಚಿತ್ರ ನೋಡ್ತಾ ಹೋದಾಗೆ ಮತ್ತೊಮ್ಮೆ ನೋಡ್ಬೇಕು ಅಷ್ಟೇ. ಹೌದು, ಸಾವಿರ ಚಿತ್ರ ಉಂಟು, ಎಲ್ಲ ನೋಡ್ತಾ ಎರಡನೇ ಸಲ ನಿಮ್ಮ ಕಣ್ಣನ್ನು ಸೆಳೀತಾ ಅಲ್ಲಿ ಇಂಪ್ಯಾಕ್ಟ್ ಉಂಟು. ಕರೆಕ್ಟ್. ಇಂಪ್ಯಾಕ್ಟ್ ಬರ್ಲಿಕ್ಕೆ ಅಲ್ಲಿ ಆ ವಸ್ತು ಹೇಗೆ ಇರಬೇಕು ಅನ್ನೋದೇ ಒಂದು ನಿಯಮ ಉಂಟು. ಸರಿ. ಎಲ್ಲಿಟ್ಟಿರ್ಬೇಕು ಆ ವಸ್ತುವನ್ನ, ಅದು ಎಷ್ಟೆಲ್ಲದಾಗಿರ್ಬೇಕು ಅದು. ಕರೆಕ್ಟ್. ಅದಕ್ಕೆ ಇರುವಂತ ಅಲ್ಲಿರುವಂತ ಪೂರಕವಾಗಿರುವಂತ ವಿಚಾರಗಳು ಹೇಗೆ ಎಲ್ಲ ವಸ್ತುವಿನ ಕಡೆ ನಮ್ಮ ಕಣ್ಣನ್ನು ಸೆಳೀತಾ ಇರಬೇಕು. ಹೇಗೆ ಯಾವುದೇ ಒಂದು ಅಲ್ಲಿರುವ ವಸ್ತು ಚಿತ್ರದ ಫ್ರೇಮಿಗಿಂತ ಹೊರಗೆ ನಮ್ಮನ್ನು ಕೊಂಡೋಗುವಾಗ ಮಾಡಬಾರದು. ಸರಿ. ಈಗ ಉದಾಹರಣೆಗೆ ನನಗೆ ಅರ್ಥ ಆಗ್ಲಿಕ್ಕೆ ನಾನು ಕೇಳುದು, ಒಂದು ಶಾಸ್ತ್ರೀಯ ಸಂಗೀತದ್ದು ಅಥವಾ ಭರತನಾಟ್ಯದ್ದು ಒಂದು ನಾವು ಫೋಟೋ ಒಂದು ನಡೀತಾ ಇದೆ, ಅಲ್ಲಿ ಅದು ಫೋಟೋ ತೆಗಿತೇವೆ ಅಂತ ಇಟ್ಕೊಳ್ಳಿ. ಈಗ ನಾವು ಏನೆಲ್ಲ ಗಮನ ಇಟ್ಕೊಳ್ಬೇಕು ನೋಡಿ. ಈಗ ಒಂದು ಸಂಗೀತ ಕಾರ್ಯಕ್ರಮ ಹೇಳಿದ್ರೆ ಅಲ್ಲಿ ಅದು ಭಾವ ಪ್ರಚೋದಕವಾಗಿರುವಂತದ್ದು. ಕರೆಕ್ಟ್. ಅಲ್ಲಿ ಚಿತ್ರ ಸ್ಟ್ಯಾಟಿಕ್ ಆಗಿ ಇರಬಾರ್ದು. ಸರಿ. 3 ಜನ ಸುಮ್ಮನೆ ಕೂತುಕೊಂಡಿರೋದಕ್ಕೆ ಚಿತ್ರ ನಮಗೆ ಬೇಕಾಗಿಲ್ಲ. ಸರಿ, ಏನಾದ್ರೂ ಆಕ್ಟಿವಿಟೀಸ್ ಬೇಕು. ಓರಿಯೆಂಟೆಡ್. ಓಕೆ, ಒಂದು ಬೇಕು. ಅದರ ಜೊತೆಯಲ್ಲಿ ಒಬ್ಬ ಕಲಾವಿದನ ಒಂದು ಒಳ್ಳೆಯ ಪೋರ್ಟ್ರೇಚರ್ ಫೋಟೋ ಬೇಕು ನನಗೆ. ಆತನ ಇಡೀ ಆತ ಕೊಡುವಂತ ಭಾವ ಬಿಂಬಿಸುವಂತ ಚಿತ್ರ ಇದ್ದರೆ ಅದು ಅದ್ಭುತ ಚಿತ್ರ. ನೋಡಿ ದೀಕ್ಷಿತ್ ಜೋಶಿ ಅವರು ಹೀಗೆ ಮಾಡಿ ಕೈ ಹೀಗೆ ಮಾಡಿ ಒಂದು ಚಿತ್ರ ಉಂಟು ನೋಡಿ. ಹೌದು, ಮತ್ತೆ ಬರ್ತಾರೆ. ಅದು ಚಿತ್ರ ದಟ್ ಶೋಸ್ ದ ಮ್ಯಾನ್ ಇಸ್ emoting himself and he is performing and he is transferring to the people. Correct. ಅಂತ ಒಂದು ಚಿತ್ರಕ್ಕೆ ಬಹುದೊಡ್ಡ ವ್ಯಾಲ್ಯೂ ಉಂಟು. ಅಂದ್ರೆ ಅಂತ ಕಡೆಗಳಲ್ಲಿ ಅಂದ್ರೆ ಶಾಸ್ತ್ರೀಯ ಸಂಗೀತದ್ದು ಫೋಟೋ ಎಲ್ಲ ತೆಗೆಯುವಾಗ ಸ್ಟ್ಯಾಟಿಕ್ ಆಗಿ ಇರಬಾರ್ದು, ಮೂವ್ಮೆಂಟ್ ಇರಬೇಕು. ಈಗ ಭರತನಾಟ್ಯದ್ದು ತೆಗೆಯುವಾಗ ನಿರ್ದಿಷ್ಟ ಭಂಗಿಗಳು, ನಿರ್ದಿಷ್ಟ ಕಾರಣಗಳಿದ್ರೆ ಚಂದ. ಅದು ಈಗ ಗ್ರೂಪ್ ನೃತ್ಯ ಆಗುವಾಗ ನಿಮ್ಗೆ ಹೇಗೂ ದಕ್ಕಿಸ್ಕೊಳ್ಬಹುದು. ಹೌದು. ಸೋಲೋ ನೃತ್ಯ ಆಗುವಾಗ ಕೆಲವು ಅತ್ಯಂತ ಆಕರ್ಷಕವಾದಂತಹ ಕಾರಣಗಳು ಬರ್ತಾರೆ. ಹೌದು. ಆ ಭಂಗಿಯನ್ನು ಸೆರೆ ಹಿಡಿಯೋದು ಬಹಳ ಮುಖ್ಯ. ಹೌದು ಹೌದು. ಅಲ್ಲಿ ಆ ಭಾವಕ್ಕೆ ಬೇಕಾದಂತ ಮುದ್ರೆ, ಅದಕ್ಕೆ ಬೇಕಾದಂತ ಶಿಲ್ಪ ಸದೃಶವಾದಂತಹ ಒಂದು ಭಂಗಿ ಎಲ್ಲ ಇದ್ಬಿಟ್ರೆ ಅದು ಒಳ್ಳೆ. ಅಂದ್ರೆ ಅದು ಫ್ರೇಮಿನ ಒಳಗಡೆ ಯಾವ ಮಾದರಿಯಲ್ಲಿ ಇರಬೇಕು. ಇದು ನೀವು ಸಿಂಗಲ್ ಫೋಟೋ ತೆಗೆಯುವಾಗ ಫ್ರೇಮಿನ ಒಳಗೆ ಇಷ್ಟಲ್ಲೇ ಇರಬೇಕಿಲ್ಲ, ಅದು ಕ್ಲೋಸ್ ಅಪ್ ಇರ್ತದೆ. ಕರೆಕ್ಟ್. ಆ ಕಡೆ ಈ ಕಡೆ ಸಮಾನ ಸ್ಪೇಸ್ ಬಿಟ್ಟೇ ಇರ್ತದೆ. ವಸ್ತುವನ್ನ ಪ್ಲೇಸ್ಮೆಂಟ್ ಮಾಡಿದಾಗ ಮಾತ್ರ ಅಲ್ಲಿ ನಾವು ಈ ಪ್ರಶ್ನೆ ಬರ್ತದೆ. ರೂಲ್ ಆಫ್ 1/3 ಬರೋದು ಅಲ್ಲಿ. ಆಗ ಕೇಂದ್ರದಲ್ಲಿ ಇಡಬಾರ್ದು, ಕೇಂದ್ರ ತಪ್ಪಿಸಿ ಇಡಬೇಕು ಅಂತೇಳಿ ಒಂದು ರೂಲ್ ಉಂಟು. ಅದು ಹೇಗೆ? ಅದು ಎಕ್ಸ್ಪ್ಲೇನ್ ಮಾಡಬೇಕು, ಬಾಯಲ್ಲಿ ಈಗ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೇನೆ, ನಿಮ್ಮ ಫೋಟೋ ತೆಗಿಬೇಕು ಅಂತ ಇದೆ. ಈಗ ಹೇಗೆ ಸ್ಟ್ಯಾಟಿಕ್ ಇರಬಾರ್ದು. ಸ್ಟ್ಯಾಟಿಕ್ ಇರಬೇಕು. ನೋಡಿ ನಾನು ಕೈ ಹೀಗೆ ಮಾಡ್ತಾ ಇರ್ತೇನೆ,
ಅದರದ್ದು ತೆಗಿಬೇಕು. ಒಂದು ಕಡೆ ನಾನು ನಕ್ಕು ಬಿಡ್ತಾರೆ ನಿಮ್ಗೆ ಹೇಳ್ತಾ ಇರೋಲ್ಲ, ಅಥವಾ ಅಲ್ಲ ಅಂತ ಹೇಳ್ತಾನೆ. ಅದು ಭಾವ ಉಂಟಲ್ಲ, ಭಾವ ಪ್ರಧಾನವಾಗಿರ್ಬೇಕು, ಭಾವ ಬಿಂಬಿಸ್ಬೇಕು ಫೋಟೋ ಅಲ್ಲಿ. ಸುಮ್ಮನೆ ಕೂತ್ಕೊಂಡಿರೋದನ್ನು ಯಾರು ತೆಗಿಬಹುದು, ಅದು ಆಟೋಮೆಟಿಕಲಿ ನೀವು ಹಾಕಿಟ್ರೆ ಅದು ಚಡಕೆ ಹೌದು ಹೊಡಿ ಅಂತ ಹೋಗ್ತದೆ 3-4. ಹೌದಪ್ಪ, ಇದು ಭಾವ ಬಿಂಬ. ಈಗ ನಾನು ನಿಮಗೆ ಹೇಳುವಾಗ ಅಲ್ಲಿ ಉದ್ದೇಶ ಕಮ್ಯುನಿಕೇಶನ್. ಕರೆಕ್ಟ್. ಕಮ್ಯುನಿಕೇಶನ್ ಆಸ್ಪೆಕ್ಟ್ ಅಲ್ಲಿ ತೋರ್ಬೇಕು. ನಾನು ಕಮ್ಯುನಿಕೇಟ್ ಮಾಡ್ತಾ ಏನಾದ್ರು ಹೇಳೋದನ್ನ ಕೈಯ ಮೂಲಕವೋ ಕಣ್ಣಿನ ಮೂಲಕವೋ ಬಿಂಬ ಆ ಎಕ್ಸ್ಪ್ರೆಷನ್ಸ್ ಕ್ಯಾಪ್ಚರ್ ಆಗಬೇಕು, ಕ್ಯಾಪ್ಚರ್ ಮಾಡಬೇಕು. ಅದು ಸಾರ್ಥಕವಾದಂತ ಒಂದು ಫೋಟೋ. ಆಯ್ತು. ಈಗ ಈ ಅದೇ ಲೈವ್ ಪರ್ಫಾರ್ಮೆನ್ಸ್, ಭರತನಾಟ್ಯ ಅಂಥವುಗಳಲ್ಲೂ ಕೂಡ ನೀವು ಏನನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ದೀರಿ. ಈಗ ಒಂದು ಸಭೆ ಸಮಾರಂಭದ್ದು ತೆಗಿಬೇಕಪ್ಪ. ಸಭೆ ಸಮಾರಂಭದಲ್ಲಿ ಅರ್ಥ ವಿಶೇಷ ಕೊಡಬೇಕು. ಅದು ಸಾಮಾನ್ಯವಾಗಿ ಪತ್ರಿಕೆಗೆ ಬೇಕಾದ ಅಂತ ಹೇಳಿದ್ರೆ ಎಲ್ಲರ ಮುಖ ಕಾಣಬೇಕು ಅಷ್ಟೇ. ಯಾಕಂದ್ರೆ ನಾಳೆ ಬೆಳಿಗ್ಗೆ ಅವ್ರದ್ದು ನೋಡ್ತಾರೆ ಇನ್ನೂ ಬೈಗಳು ಬಾರಿದ್ರೆ ಬೈಗಳು. ಹೌದು, ಅದೊಂದು. ಆಮೇಲೆ ಈ ಬೇರೆ ಮದುವೆ ಮುನ್ನೆ ಅಂತ ಕಡೆಯಲ್ಲಿ ಮದುವೆ ಫೋಟೋಗ್ರಫಿ ಬಹಳ ಡಿಫಿಕಲ್ಟ್. ಬಹಳಷ್ಟು ಕ್ರಿಯೇಟಿವ್ ಮಾಡಲಿಕ್ಕೆ ಸಾಧ್ಯ ಉಂಟು. ಬೇಕಿದ್ರೆ ನನ್ನ ಸೊಸೆಯ ಮದುವೆ ಫೋಟೋಗ್ರಫಿ ತೋರಿಸ್ಕೊಡ್ತಾರೆ. ತೆಗೆದ ಎಷ್ಟು ಕ್ರಿಯೇಟಿವ್ ಹೇಳಿದ್ರೆ ಅವನು ಮದುವೆಯ ಪ್ರತಿಯೊಂದು ಸನ್ನಿವೇಶವನ್ನು ಕೂಡ ಅತ್ಯಂತ ಸುಂದರವಾಗಿ ಅದನ್ನು ಕ್ಯಾಚ್ ಮಾಡಿದ. ಅಲ್ಲಿ ಅದು ಬರೀ ರಿಚುವಲ್ ಆಗಿರ್ಬೋದು, ಆ ರಿಚುವಲ್ಗೊಂದು ಭಾವ ಕೊಟ್ಟು ತೆಗೆಯೋದಲ್ಲ. ಅಂದ್ರೆ ನಾನೀಗ ಅರ್ಥ ಮಾಡಿಕೊಂಡದ್ದೇನು ಅಂತಂದ್ರೆ, ಫೋಟೋ ಅಲ್ಲೂ ಕೂಡ ನೀವು ಆಗ ಹೇಳಿದ 3 ಆಸ್ಪೆಕ್ಟ್ ಉಂಟು. ವಸ್ತು, ಭಾರ, ಮತ್ತೆ ಅದು ಏನು ಎಲ್ಲ ಉಂಟು, ಸಾಂಗತ್ಯದಲ್ಲಿ ಉಂಟು. ಕರೆಕ್ಟ್. ಅಂದ್ರೆ ಒಂದು ನಿಮಿಷ ಸರ್, ಅಂದ್ರೆ ಆ ಒಂದು ಚಿತ್ರವನ್ನು ನೋಡುವಾಗ ನಮ್ಗೆ ಭಾವವೂ ಬರಬೇಕು, ನಮ್ಮನ್ನು ಚಿಂತನೆಗೂ ಹಚ್ಚಬೇಕು. ಮತ್ತೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಒಂದು ವೈಶಿಷ್ಟ್ಯ ಉಂಟು. ಕರೆಕ್ಟ್. ವೈಶಿಷ್ಟ್ಯವನ್ನೇ ನಾವು ಗ್ರಾಸ್ ಮಾಡಬೇಕಾಗ್ತದೆ. ಸಪ್ತಪದಿಯಲ್ಲಿ ಬರೇ ತುಳಿಯೋದಲ್ಲ. ಹೌದು, ತುಳಿಯುವಾಗ ಆ ಒಂದು ಗಾಬರಿ ಇರ್ಬೋದು ಅಥವಾ ಆಯಾಸ ಇರ್ಬೋದು, ಏನೋ ಇರ್ಬೋದು ಒಂದು. ಹೌದು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಹೌದು, ಅದರಲ್ಲಿ ಇಡುವಂತ ಒಟ್ಟಿನಲ್ಲಿ ಬರುವಂತ ಹೆಜ್ಜೆಯಲ್ಲಿ ಮುಖ್ಯ ಕಾಡ್ತಾರೆ. ಅದನ್ನು ಗಾತ್ರ ಮಾಡಬೇಕಾಗ್ತದೆ. ಮಧ್ಯೆ ಮಧ್ಯೆ ಅವರು ಮಾತಾಡಿಕೊಡ್ತಾರೆ ಗಂಟೆ ಅಂತ ಹೇಳಿ ಮಾತಾಡಿಕೊಡ್ತಾರೆ. ಆ ಚಿತ್ರ ಎಷ್ಟೋ ಏನೆಲ್ಲ ಮಾಡ್ಲಿಕ್ಕೆ ಅದೆಲ್ಲ ಮಾಡಿ ತೋರಿಸಿದ್ದಾರೆ, ನಾವು ಫೋಟೋಗ್ರಾಫರ್ ಮಾಡಿ ತೋರಿಸಿದ್ದಾರೆ. ಅದನ್ನು ಕ್ಯಾಪ್ಚರ್ ಮಾಡಬೇಕಿದ್ರೆ ವಿಷನ್ ಬೇಕು. ವಿಷನ್ ಎನ್ನುವಂಥದ್ದು ಮತ್ತೆ ಪುನಃ ಪ್ರತಿಭೆ. ವಿಷನ್ ಪೂರ್ಣ ಕಲ್ಪನೆ. ಇದು ಹೀಗೆ ಆಗ್ಬೋದು ಅಂತ ಕಲ್ಪನೆ. ಆನ್ಸರ್ ಶ್ರೇಷ್ಠ ಫೋಟೋಗ್ರಾಫರ್ ಮಾತಾಡಲ್ಲ, ಶಾಸ್ತ್ರಜ್ಞ ಒಂದು ಮಾತು ಹೇಳ್ತಾನೆ. ಮೊದಲು ಫೋಟೋಗ್ರಾಫ್ ಹುಟ್ಟುಕೊಳ್ಳೋದ್ರಿಂದ ತಲೆಯಲ್ಲಿ, ಮತ್ತೆ ಕಾಣಿಸೋದು ಕ್ಯಾಮರಾದಲ್ಲಿ. ಕರೆಕ್ಟ್. ಆನ್ಸರ್ ಅಡಮ್ಸ್ ಒಂದು ಮಾತು ಹೇಳ್ತಾನೆ. ಆತ ಫೋಟೋಗ್ರಾಫರ್ ಮಾತ್ರ ಅಲ್ಲ, ಫೋಟೋ ಶಾಸ್ತ್ರಜ್ಞ ಕೂಡ. ಅವ ಹೇಳ್ತಾನೆ, ಮೊದಲು ಫೋಟೋ ಹುಟ್ಟುಕೊಳ್ಳೋದು ನಿನ್ನ ಬ್ರೈನಲ್ಲಿ, ಅದಕ್ಕೆ ಪ್ರೀ ಕನ್ಸೆಪ್ಷನ್ ಅಂತ ಹೇಳ್ತೇವೆ ನಾವು. ಅದನ್ನೇ ವಿಷನ್ ಅಂತ ಕೂಡ ಹೇಳ್ಬೋದು. ಅಲ್ಲಿ ಹುಟ್ಟಿಕೊಳ್ಳೋದೇ ಇದ್ದರೆ ಅದು ಕ್ಯಾಮರಾದಲ್ಲಿ ಹುಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಅದನ್ನೇ ನಾವು ಫೋಟೋಗ್ರಾಫರ್ ವ್ಯೂ ಪಾಯಿಂಟ್ ವಿಷನ್ ಇರೋದು ಅದನ್ನ. ಅಂದ್ರೆ ಇದಕ್ಕೆ ಪ್ರತಿಭೆ ಮುಖ್ಯ. ಪ್ರತಿಭೆ ಮುಖ್ಯ, ಕಲ್ಪಿಸಿಕೊಳ್ಳೋ ಶಕ್ತಿ ಬೇಕು. ಈ ದೃಶ್ಯಕ್ಕೆ ಈ ದೃಶ್ಯ ಹೀಗೆ ಬರಬೇಕು ಅನ್ನೋ ಕಲ್ಪನೆ ಅದನ್ನೇ ಮೊದಲೇ ಮೂಡಿದರೆ ಮಾತ್ರ ಅದು ಚೆನ್ನಾಗಿ ತೆಗಿಬಲ್ಲ. ಆ ಕಲ್ಪನೆ ಇಲ್ಲದೆ ಹೋದ್ರೆ ಅಲ್ಲಿ ಹೇಗೆ ಉಂಟು ಹಾಗೆ ತೆಗಿತಾರೆ ಅಷ್ಟೇ. ಅಂದ್ರೆ ಈಗ ಇನ್ನೊಂದು ಪ್ರಶ್ನೆ ಮೂಡ್ತದೆ ನೋಡಿ ಸರ್, ಏನು ಅಂತಂದ್ರೆ ಈಗ ನೋಡಿ ಮದುವೆ ಸಮಾರಂಭಕ್ಕೆ ನಾವು ಹೋಗ್ತೇವೆ. ಈ ಕಲ್ಪನೆ ಮೂಡಬೇಕು ಅಂತಂದ್ರೆ ನಾವೀಗ ಒಂದು ಕಲ್ಪನೆ ಮಾಡಿಕೊಂಡಿರ್ತೇವೆ, ಇಂದು ಇಂಥ ಒಂದು ಮದುವೆ, ನಾವು ಈ ರೀತಿ ತೆಗಿಬೇಕು. ಆದ್ರೆ ಅಲ್ಲಿ ವ್ಯಕ್ತಿಗಳ ಒಂದು ಇದರಲ್ಲಿ ಕೂಡ ಅದು ಬೇರೆ ಆಗ್ತದಲ್ಲ. ಈಗ ಕಲ್ಪಿಸಿಕೊಳ್ಳಿಕ್ಕಾಗೋದಿಲ್ಲ, ಅಲ್ಲಿ ಹೋದ್ಮೇಲೆ ಕಲ್ಪಿಸಿಕೊಳ್ಬೇಕಾಗ್ತದೆ. ಓಕೆ ಓಕೆ ಓಕೆ, ವಾತಾವರಣ ನೋಡಿಕೊಂಡು ಅಲ್ಲಿ ಅದೇ ಬ್ರೈಡ್ ಅಂಡ್ ಗ್ರೂಮ್ ಅವರನ್ನು ನೋಡಿಕೊಂಡು ಅವರ ಭಾವನೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅಲ್ಲಿ ತೆಗಿಬೇಕಾಗ್ತದೆ. ಕರೆಕ್ಟ್. ಓಕೆ, ಈಗ ತೆಗೆದ್ರೆ ಆಗ್ಬಹುದು. ಇಲ್ಲಿ ಜಾಗ ಕಡಿಮೆ ಉಂಟು, ಇದಾಗುದಿಲ್ಲ, ಆಗ ನಾನು ಏನ್ ಮಾಡ್ಬೋದು, ಪ್ರತಿಭೆ ಹೇಳುದು ಅಲ್ಲಿ ಕಲ್ಪನೆ ಮಾಡಿಕೊಳ್ಳುದು. ಮೊದಲೇ ನಾವು ಕಲ್ಪನೆ ಮಾಡಿಕೊಂಡು ಹೋಗುದಲ್ಲ, ಅದೆಲ್ಲಿ ಸನ್ನಿವೇಶಕ್ಕೆ ಗೊತ್ತಿರೋದು ಹೇಗೆ ತೆಗೆದುಕೊಂಡು ಅದಾಗುದಿಲ್ಲ. ಹಾಗೆ ಅಲ್ಲಿ ಮಾಡಿಕೊಂಡು ತೆಗೆಯುವಂಥವ್ರು ಒಳ್ಳೆಯ ಫೋಟೋಗ್ರಾಫರ್. ಹಾಗಾದ್ರೆ ಈಗ ಲೈವ್ ಪರ್ಫಾರ್ಮೆನ್ಸ್ಗಳಲ್ಲಿ ಕೂಡ ಹಾಗೆ ಅಲ್ಲಿಯದ್ದು ಆ ಸ್ಟೇಜ್ ಅನ್ನು ನೋಡಿಕೊಂಡು ಅಲ್ಲಿಯದ್ದು ಕಲಾವಿದರನ್ನೆಲ್ಲ ನೋಡಿಕೊಂಡು ಆಮೇಲೆ ನಾವು ತೆಗಿಬೇಕಾಗ್ತದೆ. ಅದು ನಿಮಗೆ ಸಮಯ ಸ್ಫೂರ್ತಿ ಹೇಳೋದು ಅದಕ್ಕೆ. ಕರೆಕ್ಟ್. ಸಮಯ ಸ್ಫೂರ್ತಿ ಇದ್ದರೆ ಮಾತ್ರ ಅದು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅಲ್ಲಿಯ ಸನ್ನಿವೇಶಕ್ಕೆ ಹೊಂದಿಕೊಂಡು ಥಟ್ ಅಂತ ನಿಮಗೆ ಬೇಕಾದಾಗ ಬದಲಾಯಿಸಿಕೊಂಡು ಫೋಟೋಗ್ರಾಫ್ ಮಾಡ್ಲಿಕ್ಕೆ ಆಗ್ತದೆ. ತೆಗೆದ ಫೋಟೋಗ್ರಾಫ್ ಅದು ಶಾಶ್ವತವಾಗಿರ್ಬೇಕಿದ್ರೆ ಅದಕ್ಕೆ ಇಂಪ್ಯಾಕ್ಟ್ ಅನ್ನುವಂಥದ್ದು ಬೇಕಾಗ್ತದೆ. ಜನರನ್ನ ಮತ್ತೆ ಸೆಳೆಯುವಂಥ ಶಕ್ತಿ ಅದಕ್ಕೆ ಬೇಕು. ಮತ್ತೆ ಈ ಫೋಟೋಗ್ರಾಫಿ ಎಕ್ಸಿಬಿಷನ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬಹುಮಾನ ಕೊಡುವಲ್ಲಿ ಮಾತ್ರ ನಾವು ಏನು ಮಾಡ್ತೇವೆ ಅಂದರೆ ಯಾವುದಾದ್ರು ಟೈ ಆದರೆ ಎರಡು ಫೋಟೋಗಳಿಗೆ ಒಂದೇ ರೀತಿ ಮಾರ್ಕ್ಗಳು, ಟೈಗಾಗುವ ನಾವು ನೋಡ್ತೇವೆ ಯಾವುದಾದ್ರೂ ರೂಲ್ಸ್ ಬ್ರೇಕ್ ಆಗಿದೆಯೋ ನೋಡ್ತೇವೆ ಅಷ್ಟೇ.
ಇದರಲ್ಲಿ ಒಂದು ತಪ್ಪು ಉಂಟು, ಅದ ಕಾರಣ ಇದಕ್ಕೆ ಒಂದು ಅರ್ಧ ಮಾರ್ಕ್ ಕಡಿಮೆ ಕೊಡ್ಬೋದು ಅಲ್ಲಿ ಸೆಲೆಕ್ಟ್ ಮಾಡ್ತೇವೆ ಅಷ್ಟೇ. ಸೆಲೆಕ್ಷನ್ಗೆ ಮಾತ್ರ ಹೋಗ್ತೇವೆ ಹೊರತು ಅದರ್ವೈಸ್ ಈ ರೂಲ್ಸನ್ನೇ ಇಟ್ಟುಕೊಂಡು ನಾವು ನೋಡುವುದಿಲ್ಲ ಮುಖ್ಯವಾಗಿ. ಅಂದರೆ ಈಗ ಒಂದು ಫೋಟೋ ನಾವು ತೆಗ್ದಾಯ್ತು, ಈಗ ನಿಮ್ಮದು ಫೋಟೋ ನಾನು ತಗೊಂಡೆ ಅಂತ ಇಟ್ಕೊಳ್ಳುವ, ನೀವು ಆಗ ಹೇಳಿದಾಗೆ ವಿತ್ ಆ್ಯಕ್ಷನ್, ಅದು ಏನು ಸ್ಟ್ಯಾಟಿಕ್ ಅಲ್ಲ ಅಂಥದ್ದೊಂದು ಫೋಟೋ ತೆಗೆದೆ. ಇನ್ನು ಅದನ್ನು ಏನು ಅದೊಂದು ಒಳ್ಳೆಯ ಫೋಟೋ ಆಗಬೇಕಿದ್ರೆ ನಾನು ಏನು ಮಾಡಬೇಕು? ಈಗಾದರೆ ನಿಮಗೆ ಫೋಟೋಶಾಪ್ ಜ್ಞಾನ ಬೇಕು. ಕರೆಕ್ಟ್. ನೀವು ಅದನ್ನು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡಿ ಫೋಟೋಶಾಪಲ್ಲಿ ಎಡಿಟ್ ಮಾಡ್ಲಿಕ್ಕೆ ಆಗ್ತದೆ. ಹೌದು ಹೌದು. ಅಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಅಂತ ತೆಗಿಲಿಕ್ಕೆ ಆಗ್ತದೆ, ಲೈಟ್ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಕಾಂಟ್ರಾಸ್ಟ್ ತಗೊಳ್ಳಿಕ್ಕೆ ಆಗ್ತದೆ. ಯಾವ ಬದಲಾವಣೆ ಕೂಡ ನೀವು ಅಲ್ಲಿ ಮಾಡ್ಬೋದು. ಬಹಳ ಅನುಕೂಲ ಉಂಟು. ಹೌದು, ಅದನ್ನೆಲ್ಲ ಮಾಡಿಕೊಂಡು ಈಗ ನಾನು ಕೇಳುವ ಪ್ರಶ್ನೆ ಏನು ಅಂತಂದ್ರೆ, ಈಗ ನಮ್ಮ ಹವ್ಯಾಸಕ್ಕೆ ನಾವು ಮಾಡಿಕೊಂಡ್ರೆ ಸರಿ, ನಾನು ಒಂದು ಫೋಟೋಗ್ರಫಿ ಕಾಂಟೆಸ್ಟಿಗೆ ನಾನು ಇದು ಮಾಡುವಾಗ ಇದನ್ನೆಲ್ಲ ಬದಲಾವಣೆಗಳನ್ನು ಮಾಡಿ ಕಳಿಸಿದ್ರೆ ಅದು ಎಷ್ಟು ಸರಿ? ಅದು ಅವರ ರೂಲ್ಸ್ ಅಲ್ಲೇ ಹೇಳ್ತಾರೆ. ಈ ಫೋಟೋಶಾಪ್ ವರ್ಕ್ ಮಾಡಬಾರ್ದು, ಅದಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡುವಾಗಿಲ್ಲ. ನೀವು ರಾ ಫೈಲ್ ಅಲ್ಲೇ ಕಟ್ಕೊಳ್ಬೇಕು ಅವರಿಗೆ. ಅದು ನೀವು ಮಾಡಿದ್ದೀರಾ ಮಾಡ್ಲಿಲ್ವಾ ಅಂತ ಗೊತ್ತಾಗುದು ಹೇಗೆ? ರಾ ಫೈಲ್ ಕೊಟ್ಟರೆ ಆಯ್ತಲ್ಲ ಅವರಿಗೆ. ಕರೆಕ್ಟ್. ರಾ ಫೈಲೇ ಕೊಡ್ಬೇಕು ಅವರೊಟ್ಟಿಗೆ ಅವರಿಗೆ. ನೀವು ಪ್ರಿಂಟ್ ನೋಡ್ತಾರೆ, ನಿಮ್ಮ ರಾ ಫೈಲ್ ನೋಡ್ತಾರೆ ಅವರು, ಹಾಗೆ ಕೇಳ್ತಾರೆ. ಅದು ಅಲೌಡ್ ಅಂತಾದ್ರೆ ಈಗ ಫಾರ್ ಎಕ್ಸಾಂಪಲ್ ಭಾವಾಭಿನಯ ಚಿತ್ರ ಉಂಟು, ಪಿಕ್ಟೋರಿಯಲ್ ಫೋಟೋಗ್ರಫಿ. ಪಿಕ್ಟೋರಿಯಲ್ ಫೋಟೋಗ್ರಫಿಯಲ್ಲಿ ನೀವು ಏನು ಬೇಕಾದ್ರೆ ಮಾಡಲಿಕ್ಕೆ ಮಾಡ್ಬೋದು. ನಿಮಗೆ ಫುಲ್ ಫ್ರೀಡಮ್ ಉಂಟು. ನಿಮಗೆ ನೀವು ಕಂಪ್ಯೂಟರ್ ಹಾಕಿ ಇಲ್ಲದನ್ನು ಸೃಷ್ಟಿಸ್ಬೋದು. ಚಂದ್ರನದಂತ ಹಾಕ್ಬೋದು ನಿಮಗೆ, ಇಟ್ಸ್ ಅಲೌಡ್. ಆದರೆ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಒಂದೇ ಒಂದು ಬದಲಾವಣೆ ನೀವು ಮಾಡಲಿಕ್ಕೆ ಅವಕಾಶ ಇಲ್ಲ. ಕರೆಕ್ಟ್. ಗುಟ್ಟು ಹಾಗಿಲ್ಲ. ರಾ ಹೇಗೆ ಕೊಟ್ಟು ತಗೊಂಡಿದ್ದೀರಿ ಅದೇ ಕೊಡಬೇಕು. ಒಂದು ಇಷ್ಟು ನಿಮ್ಮ ಅದರ ಬದಲಾವಣೆ ನೀವು ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗೆ ಅದು ಯಾಕೆ ವೈಲ್ಡ್ ಲೈಫ್ಗೆ ಅಷ್ಟೊಂದು ರಿಸ್ಟ್ರಿಕ್ಷನ್ ಯಾಕೆ? ಯಾಕಂದ್ರೆ ನೀವು ವೈಲ್ಡ್ ಲೈಫ್ ಯು ಆರ್ ಟೇಕಿಂಗ್ ವೈಲ್ಡ್ ಲೈಫ್ ಆಸ್ ಇಟ್ ಈಸ್, ನಾಟ್ ಆಸ್ ಹ್ಯೂಮನ್ ಮೇಡ್. ಓ ಪರ್ಫೆಕ್ಟ್. ಮಾಡಿದಾಗಲ್ಲ ಅಲ್ಲಿ ಮಿಂಚುಡಿ ಕೂತ್ಕೊಳ್ಳಿ ಜಾಗ ಇಲ್ಲ, ನೀವೊಂದು ಕಟ್ಟಿಕೊಂಡೆ ಇಡಬಾರ್ದಲ್ಲ, ಇದ್ದ ಕಡ್ಡಿಲೇ ಕೂತ್ಕೊಳ್ಬೇಕು. ಕರೆಕ್ಟ್. ಮನುಷ್ಯರ ಪ್ರವೇಶವೇ ಇಲ್ಲ ರೀತಿಯಲ್ಲಿ ಅದಿರ್ಬೇಕು. ನಮಗೆ ಬೇಕಾದಾಗ ಬದಲಾಯಿಸೋದು ಅದು ವನ್ಯ ಆಗೋದಿಲ್ಲ. ಅದು ಹೌದು, ಅದು ಮಾನವ ನಿರ್ಮಿತ ಆಯ್ತು. ವನ್ಯ ಆಗೋದು, ಅದಕ್ಕೆ ರೆಸ್ಟ್ರಿಕ್ಷನ್ ಉಂಟು. ವನ್ಯಜೀವಿ ಮಾತ್ರವಾ ಅಥವಾ ಕಾಡಿನ ಇದಕ್ಕೂ ಕೂಡ? ವನ್ಯ ಫೋಟೋಗ್ರಾಫಿ ಎಲ್ಲ. ಓಕೆ. ಹುಲಿಯ ಫೋಟೋ ತೆಗೆದ್ರೆ ಹುಲಿಯ ಬಾಲ ಕೂಡ ಇರಲೇಬೇಕು ಕೊನೆಯವರೆಗೂ. ಓ ಕಂಪ್ಲೀಟ್ ಬಾಲ ಒಂದಿಷ್ಟು ಕಟ್ ಮಾಡಿದ್ರೆ ಆ ಬಾಲ ಇಲ್ಲದ ಹುಲಿ ಅಂದ್ರೆ ಸರ್ಕಸ್ ಹುಲಿ ಇರ್ಬೋದು, ಕಟ್ ಮಾಡಿದ್ರೆ ಅದಿರ್ಬೋದು. ಹಾಗಾದ್ರೆ ಕೇವಲ ಮುಖದ್ದೆಲ್ಲ ತೆಗೆಯುವ ಹಾಗಿಲ್ಲ, ಅದು ಸುಮ್ಮನೆ ಫೋಟೋಗ್ರಫಿ ನಿಮಗೆ ಸದ್ಯಕ್ಕೆ ತೆಗಿಬೋದು ಹೊರತು ಕಾಂಪಿಟೇಷನ್ಗೆ ಆಗೋದಿಲ್ಲ. ಕಾಂಪಿಟೇಷನ್ಗೆ ಪೂರ್ತಿ ಬೇಕಾಗ್ತದೆ. ಈಗ ಆಯಾ ತರಗತಿಯ ಫೋಟೋಗಳಿಗೆ ಬೇರೆ ಬೇರೆ ನಿಯಮಗಳು ಅಪ್ಲೈ ಆಗ್ತವೆ. ಕರೆಕ್ಟ್ ಕರೆಕ್ಟ್. ಆ ನಿಯಮಗಳನ್ನೆಲ್ಲ ನಾವು ಎಲ್ಲಿ ಓದಿಕೊಳ್ಬಹುದು, ತಿಳ್ಕೊಳ್ಬಹುದು? ನಿಯಮಗಳು ಧಾರಾಳವಾಗಿ ನಿಮಗೆ ಪುಸ್ತಕಗಳೆಲ್ಲ ಅರ್ಥ ಉಂಟು. ನಿಮಗೆ ಒಳ್ಳೆಯ ಫೋಟೋಗ್ರಾಫಿ ಬಂದ ಪುಸ್ತಕ ಕೊಟ್ಟರೆ ಕೊಡಕ್ಕೆನವರೇ ಬೇಕಾದಷ್ಟು ಮಾಡಿದ್ದಾರೆ. ಟಿ ವಿ ರಾವ್ ಅವರು ಒಳ್ಳೆಯ ಪುಸ್ತಕ ಬರ್ತಾರೆ ಕನ್ನಡದಲ್ಲಿ, ಭಾವಾಭಿನಯಕ್ಕೆ ಶಿಕ್ಷಕರೇ ಅಂದ್ಕೊಂಡು. ಕಾಸರಗೋಡಿ ರವೀಶ್ ಅವರು ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಎಲ್ಲ ಓದಿಕೊಟ್ರೆ ಬೇಕಾದಷ್ಟು ಅನುಭವ. ಸರಿ 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 ಸರಿ. ಸರ್, ನಿಮ್ಮ ಬಹುಮುಖ ಆಸಕ್ತಿಯ ಕ್ಷೇತ್ರದಲ್ಲಿ ಯಕ್ಷಗಾನವು ಕೂಡ ಒಂದು ಆಗಿತ್ತು. ಈಗ ನೀವು ಅದರಲ್ಲಿ ಅಷ್ಟೊಂದು ಸಕ್ರಿಯವಾಗಿ ಇಲ್ಲ. ನೀವು ಏನೇ ಇಲ್ಲಿ ಆ ಯಕ್ಷಗಾನ ನಿಮಗೆ ಆಸಕ್ತಿ ಬೆಳಿಲಿಕ್ಕೆ ಅದರಲ್ಲಿ ಕೂಡ ಬೇರೆ ಈ ಸಂಗೀತವೋ ಅಥವಾ ಏನು ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಈ ಫೋಟೋಗ್ರಫಿ ಅದರ ಹಾಗೆ ಇದರಲ್ಲಿ ಏನಾದರೂ ನೀವು ಅನುಭವಕ್ಕಾಗಿ ಏನಾದರೂ ನೀವು ಕೃಷಿ ಮಾಡಿದ್ದೀರೋ? ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀರಾ ಸರ್? ಯಕ್ಷಗಾನದಲ್ಲಿ ಆಸಕ್ತಿ ಹುಟ್ಟಲಿಕ್ಕೆ ಕಾರಣ ನಮ್ಮ ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು. ಸರಿ. ನಮ್ಮ ಕುಟುಂಬದ ಪೈಕಿ ಕೂಡ್ಲು ಮನೆತನದವರಿಗೆ ಒಂದು ಮೇಳ ಇತ್ತು. ಆ ಮೇಳದ ಹೆಚ್ಚಿನ ಕಲಾವಿದರು ಹತ್ತಿರ ಎಲ್ಲಿಯಾದರೂ ಆಟ ಆಗೋದ್ರೆ ನಮ್ಮಲ್ಲಿ ಬಂದು ಊಟ ಮಾಡಿ ಹೋಗುವಂಥ ಕ್ರಮ. ಹೌದು. ಬಲಿಪರು ಮತ್ತು ನನ್ನ ತಂದೆ, ದೊಡ್ಡ ಬಲಿಪರಿಗೂ ನನ್ನ ತಂದೆಯವರಿಗೂ ಬಹಳ ಸ್ನೇಹ. ಅದೇ ಈಗಿನ ಬಲಿಪರ ಅಜ್ಜ ದೊಡ್ಡ ಬಲಿಪರು ನಾರಾಯಣ ಬಾಬು. ಹಾಗಾಗಿ ಅವರು ಮನೆಗೆ ಬರ್ತಾ ಇದ್ರು. ಕುದುರೆಕೋಡು ರಾಮಭಟ್ರು ಬರ್ತಾ ಇದ್ರು, ಮತ್ತೆ ಮಾಣಗಾಯ ಕೃಷ್ಣ ಭಟ್ರು ಬರ್ತಾ ಇದ್ರು. ಹೀಗೆಲ್ಲ ನಿತ್ಯ ಒಂದು ಯಕ್ಷಗಾನದ ಒಂದು ಪರಿಸರ ಮನೆಯಲ್ಲಿ ಇತ್ತು. ತಂದೆಯವರು ಚೆನ್ನಾಗಿ ಹಾಡ್ತಾ ಇದ್ರು, ಭಾಗವತಿಗೆ ಹಾಡುಗಳು ಚೆನ್ನಾಗಿ ಹಾಡ್ತಾ ಇದ್ರು. ಅದು ಕೇಳಿ ನನಗೆ ಸಹಜವಾಗಿ ಬಾಲ್ಯದಲ್ಲಿ ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ನಾನು ಚಿಕ್ಕ ಹುಡುಗರಿದ್ದಾಗ ಮನೆಯಿಂದ ಊಟ ಮಾಡಿ ಹೋಗುವಾಗ ಬಲಿಪುರ ಅಂತ ಹೇಳ್ತಾ ಇದ್ರು ದೊಡ್ಡ ಬಲಿಪುರ. ಬಲನಿ ಹೋಯ್ ಆಟಕ್ಕೆ ಹೋಯ್ ಅಂತ ಹೇಳ್ತಾ ಇದ್ರು. ನಾನು ಹೋಗೋದು ನಿಜ ಮಾಡಲಿಕ್ಕೆ
ಆದ್ರೆ ಅವರಿಗೆ ಕರ್ಕೊಂಡು ಹೋಗುವ ಒಂದು ಆಸೆ ಅವರಿಗೆ. ಹಾಗಾಗಿ ಅವರೊಟ್ಟಿಗೆ ಹೋಗಿ ಕೂತ್ಕೊಳ್ಳೋದು. ಕೂತ್ಕೊಂಡು ಒಂದು 2 ಗಂಟೆ ಹೊತ್ತು ಕೇಳೋದು, ಮತ್ತೆ ನಿದ್ದೆ ಮಾಡೋದು. ಆಮೇಲೆ ಹತ್ತಿರದ್ದು ಎಬ್ಬಿಸ್ತಾನೆ, ದೊಡ್ಡ ಕಿರೀಟ ಹೇಳ್ತಾರೆ, ಹಾಗೆ ಎದ್ದು ನೋಡೋದು. ಹೀಗೆ ನೋಡ್ತಾ 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 ಯಕ್ಷಗಾನ ಮನಸ್ಸಿನ ಆಳಕ್ಕೆ ಹೋಗಿತ್ತು. ಒಂದು ಕೇಳುವುದರ ಮೂಲಕ, ನೋಡುವುದರ ಮೂಲಕ. ನೋಡುವುದು ಮತ್ತು ಕೇಳುವುದು ಎರಡು ಯಕ್ಷಗಾನದ ಒಂದು ರೂಪವನ್ನು ನನಗೆ ಕಟ್ಟಿಕೊಟ್ಟಿತು. ಹೌದು. ಒಂದು ಸಾಂಪ್ರದಾಯಿಕ ಯಕ್ಷಗಾನ ಅಂದರೆ ಹೇಗೆ ಇರ್ತದೆ, ಅದು ಕೋಡಂಗಿಂದ ಆರಂಭವಾಗಿ ನಿಧಾನವಾಗಿ ಒಂದೊಂದೇ ಪೂರ್ವರಂಗದ ವೇಷಗಳು ಬಂದು, ಕಟ್ಟು ವೇಷಗಳು ಬಂದು, ಪೀಠಿಕಾಸ್ತ್ರೀ ವೇಷ ಆಡಿ, ಆಮೇಲೆ 12 ಗಂಟೆ ಹೊತ್ತಿಗೆ ಬಲಿಕೊಂಡು ಕೂತ್ಕೊಳ್ಳುದು, ಚಿಕ್ಕ ಪ್ರಾಯದ ಬಾರಿಗೆ ಕೂತ್ಕೊಳ್ಳುದು. ಆನಂತರ ಪ್ರಸಂಗ ಆರಂಭ ಆಗುವುದು. ಈ ತರದ ಒಂದು ಸಂಪೂರ್ಣ ಅದರ ರೂಪದ ಹೀಗೆ ಇರ್ತದೆ ಹೇಳೋದು ಒಂದು ಕಲ್ಪನೆ ನನ್ನೊಳಗೆ ಮೂಡ್ಕೊಂಡಿತ್ತು. ಯಕ್ಷಗಾನದ ಹಾಡುಗಳು ಹೇಗಿರ್ತದೆ ಅಂತ ಹೇಳ್ಕೊಂಡು ನನಗೆ ಪಂಚವಟಿಗೆ ಒಂದು 10-20 ಹಾಡುಗಳು ಬೈಹಾಟಿಗಳು ನೆನಪಿದೆ. ಕೇಳಿ ಕೇಳಿ ಕಲ್ಪದ್ದೇ ಇದೆ. ಆ ಮಟ್ಟು ಅನ್ನೋ ಕಲ್ಪನೆ ಕೂಡ ನನಗೆ ಉಂಟು. ಇದು ಒಂದು ಸಾಂಪ್ರದಾಯಿಕ ಮಟ್ಟು. ಕರೆಕ್ಟ್. ಇದರಲ್ಲಿ ಶಾಸ್ತ್ರೀಯ ಸಂಗೀತದ ಸ್ವರೂಪ ಇದ್ದರೂ ಕೂಡ ಅದು ಶಾಸ್ತ್ರೀಯ ಸಂಗೀತ ಅಲ್ಲ. ಬಲಿಪರು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ರು ಕೂಡ ಕೂಡಲ ಸುಬ್ರಹ್ಮಣ್ಯದಲ್ಲಿ ಅದನ್ನು ಯಕ್ಷಗಾನಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಳಸಿಕೊಂಡ್ರು ಹೊರತು ಅದನ್ನು ಸಂಪೂರ್ಣ ಬಳಸಿಕೊಳ್ಳಿಲ್ಲ, ತುರುಕಲಿಲ್ಲ. ಕಲ್ಯಾಣಿಯೇ ಮಾಡಿದ್ರು, ಮಧ್ಯಮಾವತಿಯೇ ಮಾಡಿದ್ರು. ಅದರ ಅಪಭ್ರಂಶಿದ್ದರೆ ಅದನ್ನು ಕಿತ್ತು ಹಾಕಿ ಆ ಸ್ವರ ಮಾತ್ರ ಬರುವಾಗ ಮಾಡಿಕೊಂಡು ರಾಗದಲ್ಲಿ ಒಂದು ಒಳ್ಳೆಯ ಮಟ್ಟ ಇಟ್ಟುಕೊಂಡ್ರು. ಬಹಳ ಸೊಗಸಾದಂತಹ ಮಟ್ಟು ಮಾಡಿ. ಹೀಗಾಗಿ ಯಕ್ಷಗಾನದ ಕಲ್ಪನೆಯಲ್ಲೇ ನಾನು ಬೆಳೆದು ಬಂದವನಿಗೆ ಸಹಜವಾಗಿ ಯಕ್ಷಗಾನದ ಕಲಾವಿದರ ಪರಿಚಯ ಇದ್ದ ಕಾರಣ ಆಟಕ್ಕೆ ಹೋಗ್ತಾ ಇದ್ದೆ. ಸಾಕಷ್ಟು ಆಟಗಳನ್ನು ನೋಡಿದೆ ನಾನು. ಬೇರೆ ಆಟಗಳನ್ನು ನೋಡಿದ್ದೆ. ಮಂಗಳೂರಲ್ಲಿ ಇದರಲ್ಲಿ ಟೌನ್ ಹಾಲ್ ಆಗುವಂಥ ಆಟಗಳನ್ನು ನೋಡಿದೆ. ನೋಡ್ತಾ ಬಂದ ಹಾಗೆಯೇ ನನ್ನ ತಲೆಯಲ್ಲಿದ್ದಂತಹ ಯಕ್ಷಗಾನದ ಸ್ವರೂಪಕ್ಕೂ ನಿಧಾನವಾಗಿ ಬದಲಾಗ್ತಾ ನನಗೆ ಕಂಡಿತು. ಒಂದು ರೀತಿಯ ಸಂಘರ್ಷದೊಳಗೇನೆ ಆಗಲಿಕ್ಕೆ ಆರಂಭ ಆಯಿತು. ಇದು ಯಾಕೆ ಹೀಗೆ ಉಂಟು, ಯಕ್ಷಗಾನದ ಈ ವೇಷ ಹೀಗೆ ಯಾಕೆ ಬರ್ತಾ ಉಂಟು, ಇದು ಯಾಕೆ ತಲೆಯಲ್ಲಿ ಬಿಟ್ಟ ಮಂಡಳಿ ಬರ್ತಾ ಉಂಟು, ಇದಕ್ಕೆ ಒಂದು ವೇಷ ಇತ್ತಲ್ಲ ನಾನು ನೋಡುವಾಗ, ಅದು ಯಾಕೆ ಇಲ್ಲ, ಈ ಚಿಂತನೆ ನನ್ನಲ್ಲಿ ಅದೇ ಅಂದ್ರೆ ನೀವು ನೋಡಿದ ಸ್ವರೂಪಕ್ಕೆ ಧಕ್ಕೆ ಬರಲಿಕ್ಕೆ ಶುರುವಾಯಿತು. ಇದು ಆರಂಭ ಆಯಿತು. ಆಮೇಲೆ ಒಂದಷ್ಟು ಹೊತ್ತು ಒಂದು ಇಂಟೆಲೆಕ್ಚುವಲ್ ಇಂಪೋಸಿಷನ್ ಅದರ ಮೇಲೆ ಆಯಿತು. ಯಾವಾಗ ನಮಗೆ ಸಾಮಗರು ಶ್ರೇಣಿಯವರು ಅಂತವ್ರು ಸೇರಿಕೊಂಡ್ರು, ಅಲ್ಲಿ ಅದ್ಭುತವಾದಂತಹ ಒಂದು ಪಾತ್ರ ಕಟ್ಟುವ ಕೆಲಸವನ್ನು ಅವರು ಮಾಡಿ. ಸರಿ, ಇದು ನನಗೆ ಬಹಳ ಖುಷಿ ಕೊಟ್ಟರು ಕೂಡ ಒಟ್ಟದಲ್ಲಿ ಯಕ್ಷಗಾನಕ್ಕೆ ಅದು ಅಷ್ಟು ಪರಿಣಾಮ, ಅದು ಪೂರಕ ನನಗೆ ಹಚ್ಚಲಿಲ್ಲ. ಅಂದ್ರೆ ಕೇವಲ ಯಾವುದೋ ಒಂದು ವಿಜೃಂಭಿಸುವಂತ ಯಕ್ಷಗಾನ ಆಗಿ ಹೋಯ್ತು. ಹೌದು, ಯಾವುದೋ ಒಂದು ಭಾಗ ಮಾತ್ರ ವೃದ್ಧಿ ಆಗ್ತಾ ಹೋಯ್ತು, ಇನ್ನೊಂದು ಭಾಗ ಅದು ವೃದ್ಧಿ ಆಗ್ಲಿಲ್ಲ. ನಾವು ವಿಕಾಸ ಅಂತ ಹೇಳುದು ಅಷ್ಟೇ. ವಿಕಾಸ ಅಂತ ಹೇಳುದು ಎಲ್ಲ ಸಮಗ್ರವಾದ ಬೆಳವಣಿಗೆಯನ್ನು ವಿಕಾಸ ಎಲ್ಲ ಅದು ನಿಧಾನವಾಗಿ ಇದು ಹೂ ಅರಳುವಾಗಿ ನಮ್ಮ ಕಣ್ಣಿಗೆ ಅದು ಕಾಣೋದಿಲ್ಲ. ಕರೆಕ್ಟ್. ಆದ್ರೆ ಅರಳಿರ್ತದೆ, ಅದು ವಿಕಾಸ ಕಲೆಯಲ್ಲಿ ಆಗ್ಬೇಕಂತ ಹಾಗೆ. ಹೌದು. ಇದು ಏನಂತಂದ್ರೆ ನಾವು ಬರೀ ಒಬ್ಬರು ಶ್ರೇಣಿಯವರ ಮಗದ ನೋಡ್ಲಿಕ್ಕೆ ಹೋಗುತ್ತಾಯಿತು, ಇವರ ಬಲೆಯ ಬುದ್ಧಿಮತ ನೋಡ್ಲಿಕ್ಕೆ ಹೋಗುತ್ತಾಯಿತು, ದೊಡ್ಡ ಸಾಮವರ ಪೀಠಿಕೆ ಕೇಳಲಿಕ್ಕೆ ಹೋಗುತ್ತಾಯಿತು. ಈ ತರ ಆಗುದು ಕೂಡ ಯಕ್ಷಗಾನಕ್ಕೆ ಒಳ್ಳೆಯದಲ್ಲ. ಹೌದು ಹೌದು ಹೌದು. 1 ಗಂಟೆ 1.5 ಗಂಟೆ ನೀವು ಪೀಠಿಕೆ ತಗೊಂಡ್ರೆ ಮತ್ತೆ ಅಲ್ಲಿ ಏನು ಉಳಿತಾ ಆದ್ಮೇಲೆ ಮತ್ತೆ ಆ ಒಂದು ರೀತಿಯ ಇಂಪೋಸಿಷನ್ ಕೂಡ ಬೇರೆ ಸಣ್ಣ ಕಲಾವಿದರ ಬಾಯಿ ತೆಗೆಲಿಕ್ಕೆ ಬಿಡದಂತ ಒಂದು ಅವಕಾಶ ಕೂಡ ಅಲ್ಲಿ ಆರಂಭ ಆಯಿತು. ಕರೆಕ್ಟ್. ಇದು ಕೂಡ ನನಗೆ ಅಷ್ಟೊಂದು ಹಿತ ಅಂತ ಅನಿಸಲಿಲ್ಲ. ಹಾಗಾಗಿ ಆಮೇಲೆ ನಾನು ನೋಡಿದ ರೀತಿಯಲ್ಲಿ ಅಂದ್ರೆ ಹಿಂದಿನ ಕಾಲದ ಎಲ್ಲ ಭವ್ಯ ತಾನು ಹೇಳೋದಿಲ್ಲ. ಹೌದಪ್ಪ. ಆಗಲೂ ಎಷ್ಟೋ ಅಸಂಬದ್ಧಗಳು ಅಸಹಜಗಳು ಆಗ್ತಾ ಇದ್ದು ಇರ್ಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಎಸ್ಥೆಟಿಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋದ ಕಾರಣ. ಕರೆಕ್ಟ್. ಅರ್ಥ ಮಾಡಿಕೊಳ್ಳೋ ಶಕ್ತಿ ಆಗಲಿಕ್ಕಾದ ಕಾರಣ, ಇಲ್ಲದೆ ಹೋದ ಕಾರಣ. ಒಂದು ದೇವಮಾತ್ನ ಆಗುವಾಗ ಅತ್ಯಂತ ಕೆಟ್ಟ ರೀತಿಯಲ್ಲಿ ದೇವಿಯನ್ನು ನಾನು ನೋಡಿದ್ದೇವೆ. ದೇವಿಯ ಬೆನ್ನಿಂದ ಸೈಕಲ್ ಚಕ್ರ ಇಟ್ಟು ತಿರುಗಿಸಿದ್ದು ಕೂಡ ನಾನು ನೋಡಿದ್ದೇವೆ. ಇಲ್ಲ ಹುಡುಕಾಟ ಅವರಿಗೆ ನೋಡಿ, ಯಕ್ಷಗಾನ ಒಂದು ಅಮೂರ್ತವಾದ ಒಂದು ಸ್ಟೇಜ್. ಕರೆಕ್ಟ್. ಅದೇ ಅಬ್ಸ್ಟ್ರಾಕ್ಟ್ ಸ್ಟೇಜ್. ಅಲ್ಲಿ ಮೂರ್ತವಾದ್ದು ಏನೂ ಅಗತ್ಯವೇ ಇಲ್ಲ. ಹೌದು, ಎಲ್ಲವೂ ಅಮೂರ್ತ ಸ್ವರೂಪದಲ್ಲಿ ಇದ್ರೆ ಒಳ್ಳೇದು. ನೀವು ಕೂತುಕೊಂಡ ಒಂದು ಸ್ಟೂಲ್ ನೀವು ಇವತ್ತು ಕುರುಕ್ಷೇತ್ರ ಹೇಳ್ತೀರಿ, ನಾಳೆ ಸಿಂಹಾಸನ ಹೇಳ್ತೀರಿ, ಮತ್ತೆ ನಾವು ಒಪ್ಪಿಕೊಳ್ಳಿಲ್ವಾ? ಮತ್ತೆ ಅದು ಒಪ್ಪಿಕೊಳ್ಳುವಂತ ಒಪ್ಪಂದ. ಕರೆಕ್ಟ್. ಯಾವತ್ತು ಕೂಡ ನೋಡಪ್ಪ ನಾನು ಈಗ ಒಂದು ಕೆಲಸ ಮಾಡ್ತಾ ಇದ್ದೇನೆ, ನೀನು ಅದನ್ನು ಒಪ್ಪಿಕೊಳ್ಬೇಕು,
ಅದು ಅಲಿಖಿತ ಒಪ್ಪಂದ, ಕಲಾವಿದ ಮತ್ತು ಇವರ ಮಧ್ಯೆ ಇರುವಂತ ಕಲಾತ್ಮಕವಾದಂತ ಅಲಿಖಿತ ಒಪ್ಪಂದ. ಕರೆಕ್ಟ್. ಈ ಒಪ್ಪಂದದ ಮೇಲೆ ಸರ್ವ ಅಮೂರ್ತ ಕಲೆಯು ನಿಲ್ಲುವಂಥದ್ದು. ಹೌದು. ಈ ಒಪ್ಪಂದಕ್ಕೆ ಒಮ್ಮೆ ಮುರಿದು ಹೋಯ್ತು, ಅಲ್ಲಿ ಇಡೀ ನಿಮ್ಮ ನಂಬಿಕೆಗೆ ವಿಶ್ವಾಸ ಬಂತು. ಹೌದು. ಬಿಲೀಫ್ ಕೆಪ್ಟ್ ಇನ್ ಸಸ್ಪೆನ್ಷನ್ ಅಂತ ಒಂದು ಮಾತು ಹೇಳ್ತಾರೆ. ಅಂದ್ರೆ ನಮ್ಮ ಡಿಸ್ಬಿಲೀಫ್ ಕೆಪ್ಟ್ ಇನ್ ನಮ್ಮ ಅಪನಂಬಿಕೆಯನ್ನ ತಾತ್ಕಾಲಿಕವಾಗಿ ಅಮಾನತಲ್ಲಿಡುವಂತ ಕೆಲಸ. ನಾವು ಅಪನಂಬಿಕೆಯನ್ನು ಅಲ್ಲಿ ತರೋದಿಲ್ಲ. ಇದು ಕುರುಕ್ಷೇತ್ರ ಒಪ್ಪಿಕೊಳ್ತೇವೆ ನಾವು. ಹೌದು, ಇದು ಸ್ವರ್ಗಲೋಕ ಅಂದ್ರೆ ಒಪ್ಪಿಕೊಳ್ತೇವೆ. ಒಪ್ಪಿಕೊಳ್ತೇವೆ. ನೀರೇನು ಕೇಳುದಿಲ್ಲ ನಾವಿಲ್ಲಿ. ಹೌದು ಹೌದು. ಎಲೆಕ್ಟ್ರಿಕ್ ಆಡೋದಕ್ಕೆ ಏನು ಕಿರೀಟ ಇಟ್ಟುಕೊಡ್ತೀಯ ನಾವು ಕೇಳೋದಿಲ್ಲ. ಅದು ಒಪ್ಪಿಕೊಳ್ತೇವೆ. ಹೌದು. ಒಪ್ಪಿಕೊಂಡ ಮೇಲೆ ಯಾಕೆ ಇದನ್ನು ಯಥಾವತ್ತಾಗಿ ಮಾಡೋದು? ಪರ್ಫೆಕ್ಟ್. ಮೂರ್ತವನ್ನು ಬಿಟ್ಟು ಇದು ಅಮೂರ್ತ ಬಿಟ್ಟು ಮೂರ್ತ ಮಾಡೋದು ಯಾಕೆ? ಕರೆಕ್ಟ್. ಮೂರ್ತ ಮಾಡ್ಲಿಕ್ಕೆ ಹೊರಟ ತಕ್ಷಣ ಅಲ್ಲಿಗೆ ನೀವು ಜೀವಂತ ಕುದುರೆ ತಗೊಂಡು ಬಂದ್ರೆ ಕಡಿಬೇಕದನ್ನ. ಕಡಿತೀರ ಶ್ರಮದಲ್ಲಿ ನೀವು ಅದನ್ನ. ಮತ್ತೆ ಕುದುರೆ ಆನೆ ತರ್ತಿರಲ್ಲ ನೀವು ರಂಗಕ್ಕೆ, ಯಾವ ಕಾರಣಕ್ಕೆ ತರೋದು ಅದನ್ನ? ಇದು ಈ ಕಲ್ಪನೆ ಇಲ್ಲದ ಕಾರಣ, ಅಬ್ಸ್ಟ್ರಾಕ್ಟ್ ರಂಗಭೂಮಿ ಅನ್ನೋ ಕಲ್ಪನೆ ಇಲ್ಲದ ಕಾರಣ ಜನ ಮರಳೋ ಜಾತ್ರೆ ಮಾಡೋ ರೀತಿಯಲ್ಲಿ ಇದ್ದು ಜನಕ್ಕೆ ಹುಚ್ಚು ಕಟ್ಟಿಸಲಿಕ್ಕಾಗಿ ಆ ಐರಾವತಕ್ಕೆ ಆನೆ ತರೋದಾಗಲಿ ಕುದುರೆ ತರೋದಾಗಲಿ ಈ ತರ ಅಸಂಬದ್ಧದ ಪ್ರಲಾಪ ನಡಲಿಕ್ಕೆ ಆರಂಭ ಆಗ್ತದೆ ಯಕ್ಷಗಾನದಲ್ಲಿ. ಹೌದು. ಅಸಂಬದ್ಧ ಅಂದರೆ ಬೇಸಿಕ್ ಅದರ ಕಾನ್ಸೆಪ್ಟ್ ಇಲ್ಲದ ರೀತಿಯಲ್ಲಿ ಆಯಿತು. ಅದರೊಟ್ಟಿಗೆ ಯಕ್ಷಗಾನ ಸಂಗೀತತೆಗಳು ಎಲ್ಲಿಗೆಲ್ಲಿಗೋ ಹೋಗಲಿಕ್ಕೆ ಆರಂಭ ಆಯಿತು. ಕರೆಕ್ಟ್. ಮತ್ತು ಭಕ್ತನ ಕಟ್ಟು ಬಿಸಿ ಎಲ್ಲ ಬಿಸಾಡಿ ಆಯಿತು. ಇಲ್ಲ, ಉದ್ದಕ್ಕೆ ಹೇಗೆ ಬೇಕೋ ಹಾಗೆ ಹಾಡೋದು ಕೂಡ ಯಕ್ಷಗಾನ ಅಂತಲೇ ಆಯ್ತು. ಹೌದು. ಯಕ್ಷಗಾನಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಡು ಹಾಡಬೇಕಂತ ಔಚಿತ್ಯ ಕೂಡ ಇಲ್ಲದೆ ಹೋಯ್ತು. ಹೌದು. ಯಾಕಂದ್ರೆ ನಾನು ಒಂದು ಮಾತು ಮತ್ತೆ ನಾನು ಹೇಳಿದೆ, ನಾನು ಯಕ್ಷಗಾನದ ಹಾಡು ಅದರಷ್ಟಿಗೆ ಸ್ವತಂತ್ರ ಅಲ್ಲ. ಎದುರಿಗೊಬ್ಬ ವೇಷಧಾರ ಇಟ್ಟುಕೊಂಡೇ ಅದು ವ್ಯವಹಾರ ಮಾಡುವಂಥದ್ದು. ಹೌದು. ಆದ ಕಾರಣ ಶಾಸ್ತ್ರೀಯ ಸಂಗೀತದಾಗೆ ನಿಮಗೆ ಬೇಕಾದ ಹಾಗೆ ಹಾಡಿಕೊಂಡು ಹೋಗಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಿರ್ದಿಷ್ಟ ಆವರ್ತದ ಉಂಟು. ಆ ಕುರಿತದಲ್ಲಿ ಅದು ಮುಕ್ತಾಯ ಆಗಬೇಕಾಗ್ತದೆ. ಹಾಗಾಗಿ ಈ ಅನಗತ್ಯವಾಗಿ ತುರುಕುವುದರಿಂದ ಪ್ರಮಾಣ ನಷ್ಟ ಆಯ್ತು ನಮಗೆ. ಹೌದು. ಒಂದು ನಾವು ಏನು ಪ್ರಮಾಣ ಅಂತ ಹೇಳ್ತೇವೋ, ಪ್ರಮಾಣ ಅಂದ್ರೆ ಒಂದು ಇಂತಿಷ್ಟೇ ಇರ್ಬೇಕು. ಹೌದೌದು. ಎಲ್ಲದರಲ್ಲೂ ಎಲ್ಲ ಈಗ ಯಕ್ಷಗಾನದಲ್ಲಿ ಅದೇ ಮಾತು, ಹಾವಭಾವ, ಆಹಾರ್ಯ. ಹೌದಪ್ಪ. ಸಂಗೀತ ಎಷ್ಟು, ದಂಡಮದ್ದಳೆ ಎಷ್ಟು. ಇದು ಆ ಪ್ರಮಾಣವನ್ನು ನಾವು ಮೀರಿ ಒಂದು ಕಡೆ ಬೆಳೆಸಿಬಿಟ್ರೆ ಅದು ರೋಗವೇ. ಹೌದು. ಅದು ವಿಕಾಸ ಅಲ್ಲ, ಅದು ರೋಗವೇ, ಅದು ವಿಕಾರ. ವಿಕಾರ. ಅದನ್ನು ನಾವು ಕೊಲಾಜ್ ಅಂತೇವೆ. ಏನಿದ್ರು ಕೂಡ ಯಕ್ಷಗಾನದಲ್ಲಿ ಬೆಳವಣಿಗೆಯಲ್ಲಿ ಅದು ಒಳಗಿದ್ದು ಬರಬೇಕು. ನಾವು ಅದರಲ್ಲಿ ಶ್ರಮಿಸ್ತಾ ಹೋದ ಹಾಗೇನೆ ಈ ನೆಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತ ಯೋಚನೆ ಮಾಡಿ ಕಲಾವಿದನೇ ತಾನಾಗಿ ಮಾಡಿಕೊಡ್ತಾರೆ. ಅದನ್ನು ಬದಲಾವಣೆ ಮಾಡಿಕೊಡ್ತಾನೆ, ವೇಷಭೂಷಣದಲ್ಲಿ ಬದಲಾವಣೆ ಮಾಡಿಕೊಡ್ತಾನೆ, ಹೆಚ್ಚು ಅನುಕೂಲ ಆಗುವಾಗ ಮಾಡಿಕೊಡ್ತಾರೆ. ಅದೆಲ್ಲ ಒಳಗಾಗುವಂಥದ್ದು. ಹೊರಗಿನ ತಂದಂತೆ ತೇಪೆ ಹಾಕಿದರೆ ಅದಕ್ಕೆ ನಾವು ಕೊಲಾಚೆ ಅಂತೇವೆ. ಕರೆಕ್ಟ್. ಅದು ಇದರ ಗ್ರೋತ್ ಅಲ್ಲ, ಕೊಲಾಚೆ. ತಂದು ತೇಪೆ ಹಾಕಿದ್ದು. ಹೌದು. ಯಕ್ಷಗಾನದಲ್ಲಿ ಒಡ್ಡೋಲಗಾದ ಕೊಳ್ಳೆ ಭರತನಾಟ್ಯ ಪ್ರದರ್ಶನ ಹಿಂದೆ ಇದನ್ನು ಮಾಡ್ತಾ ಇದ್ವಲ್ಲ, ನೋಡಿದ್ದೇನೆ. ಹೌದು. ಅದಕ್ಕೂ ಏನು ಸಂಬಂಧ? ಸಾಲದಕ್ಕೆ ಕರಪತ್ರದಲ್ಲಿ ಮುದ್ರಿಸ್ತಾರೆ, ತಿರುವಾಂಕೂರು ಸಹೋದರರ ಭರತನಾಟ್ಯ ನೋಡಲು ಮರೆಯದಿರಿ. ಇಂತಹ ಭಾಷ ಹಿಂದೆ ಆಗ್ತಾ ಇತ್ತು. ಹೌದು ಹೌದು. ನಾನು ನೋಡಿ ಸಾಕಷ್ಟು ಒದ್ದಾಡಿ ಹೊರಗೆ ಬಂದವ ನಾನು. ಹೀಗೆ ಮಾಡ್ಲಿಕ್ಕೆ ಹೊರಟು ಅಮೂರ್ತತೆಯನ್ನು ತೆಗೆದು ಬಿಟ್ರು. ಎಷ್ಟು ಬೇಕೋ ಅಷ್ಟು ಹಾಡುವ ಬದಲಿಗೆ ಎಷ್ಟೆಷ್ಟೋ ಹಾಡಲಿಕ್ಕೆ ಹೊರಟು. ಹಾಡಿದ ರಾಗಗಳಲ್ಲಿ ಕೂಡ ತಪ್ಪುಂಟು, ಅದನ್ನು ಕೂಡ ಸರಿ ಇಲ್ಲ. ಯಾಕಂದ್ರೆ ಅವರಿಗೆ ಬೇಸಿಕ್ ರಾಗದ ಕಲ್ಪನೆ ಇಲ್ಲ. ಕರೆಕ್ಟ್. ಹಾಗಾಗಿ ನೀವು ಎಷ್ಟು ವಿಸ್ತಾರ ಮಾಡಿದ್ರೆ ಅಷ್ಟು ತಪ್ಪು ಹೆಚ್ಚಾಗುವುದು. ಕರೆಕ್ಟ್. ಮತ್ತಿನೊಳಗೆ ನಿಂತುಕೊಂಡ್ರೆ ನಿಮಗೆ ಸಣ್ಣ ವ್ಯಾಪ್ತಿಯೊಳಗೆ ತಪ್ಪಾಗುದಿಲ್ಲ. ಹೌದು. ವ್ಯಾಪ್ತಿ ಮನೋಧರ್ಮಕ್ಕೆ ನೀವು ಅವಕಾಶ ಕೂಡಲೇ ನಿಮ್ಮಲ್ಲಿ ತಪ್ಪಾಗುವುದು ಜಾಸ್ತಿ ಆಗಿದೆ. ಕರೆಕ್ಟ್. ಒಂದು ರಾಗ ಜಾರಿ ಇನ್ನೊಂದು ರಾಗಕ್ಕೆ ಹೋಗ್ತದೆ, ಮಧ್ಯಮವರ್ತಿ ಜಾರಿ ಶ್ರೀರಾಗಕ್ಕೆ ಹೋಗ್ತದೆ, ಹೋಗಿದೆ. ನಾನು ಸ್ಪಷ್ಟವಾಗಿ ಹೇಳಿದ್ದಾರೆ ಭಾಗವತಲ್ಲಿ, ನೋಡಿದಾಗ ಇದು ಶ್ರೀರಾಗ ಆಗ್ತೀರಿ, ಋಷಭಪುರಾಗ ಹೀಗೆ ಆಗುದಿಲ್ಲ ಅಂತ ಹೇಳಿದ್ದಾರೆ ನಾನು. ಹಾಗಾಗೋದು ತಪ್ಪುಗಳು. ಹಾಗಾಗಿ ಔಚಿತ್ಯ ಪ್ರಜ್ಞೆ ಮತ್ತು ರಸಪ್ರಜ್ಞೆ, ಪ್ರಮಾಣ ಪ್ರಜ್ಞೆ, ಇದು ಮೂರೂ ತಪ್ಪಿಕೊಳ್ತು. ಕರೆಕ್ಟ್. ಯಾಕೆ ಅಂತ ಆಹಾರ ಮಾಡಿದ್ರು ಅಂತ ಹೇಳಿದ್ರೆ, ಕುಳಿತಕ್ಕೆ ಏನು ಬೇಕು ಅಂತ ಆಹಾರ ಅದು ಬ್ಯಾಲೆನ್ಸ್ ಆಗುವಂತ ಒಂದು ಆಹಾರ, ಮತ್ತು ಆಯಾ ಪಾತ್ರಕ್ಕೆ ಬೇಕಾಗುವಂತ ಒಂದು ಆಹಾರ ನಿರ್ಮಾಣ ಆಗಿದೆ. ಹೌದು. ಒಂದು ಆಕಾರ ಉಂಟಲ್ಲಿ. ಆಕಾರ ಉಂಟು. ಅದಕ್ಕೆ ಆ ಆಕಾರಕ್ಕೊಂದು ಗಾಂಭೀರ್ಯ ಉಂಟು. ಕರೆಕ್ಟ್. ಅದಕ್ಕೊಂದು ಘನತೆ ಉಂಟು. ಇದನ್ನು ನಾವು ಘನ ಅಂತ ಹೇಳ್ತೇವೆ. ಘನಕ್ಕೆ ಉಳಿದೆಲ್ಲವೂ ಘನವೇ ಆಗಿರ್ಬೇಕು.
ಕರೆಕ್ಟ್. ನಯ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆಗ ಪ್ರಮಾಣ ತಪ್ಪಿತಲ್ಲ. ತಪ್ಪಿತು. ಘನವಾದಂತ ಒಂದು ವಸ್ತು, ಒಂದು ಆಹಾರಕ್ಕೆ ಘನವಾದ ಹಾಡುಗಾರಿಕೆ ಬೇಕು, ಘನವಾದ ಹಿಮ್ಮೇಳ ಬೇಕು, ಘನವಾದ ಮಾತುಗಳು ಬೇಕು. ಇವಿಷ್ಟು ಒಂದು ಪೂರಕ ಆಗಿದ್ರೆ ಅದು ಯಕ್ಷಗಾನ ಕಾಣಿಸ್ಕೊಳ್ತದೆ. ಒಂದು ತಪ್ಪಿ ಹೋದ್ರೆ ಅದು ಯಕ್ಷಗಾನ ಆಗುತ್ತಿಲ್ಲ. ಇದಕ್ಕೆ ನಮ್ಮಲ್ಲಿ ಯಾವ ದೊಡ್ಡ ತೊಡಕು ಇಲ್ಲ. ಇದಕ್ಕೆ ನಾನು ಹೇಳೋದು, ಯಕ್ಷಗಾನ ಹಾಡನ್ನ ಹೀಗೆ ಮಾಡಬೇಡಿ. ಅದನ್ನು ತುಂಬ ನಯವಾಗಿ ನೀವು ಹಾಡಲಿಕ್ಕೆ ಹೊರಟ್ರೆ, ತುಂಬ ನಯವಾಗಿ ಅದು ಸಂಗೀತದ ಜಾವಳಿಯೋ ಪದವೋ ಏನಾದರೂ ಆಗ್ತದೆ ಹೊರತು ಯಕ್ಷಗಾನ ಹಾಡಾಗುವುದಿಲ್ಲ. ಅದಕ್ಕೆ ಅದರದ್ದು ಒಂದು ಓಜಸ್ಸು ಉಂಟು. ಕರೆಕ್ಟ್. ಯಕ್ಷಗಾನ ಮಟ್ಟುವಿಗೆ ಅದರ ಒಂದು ಶಕ್ತಿ ಉಂಟು, ಒಂದು ಓಜಸ್ಸು ಉಂಟು. ಅದರಲ್ಲಿ ಆ ಥರವೇ ಅದು ಬರಬೇಕು ಹೊರತು ಬೇರೆ ಥರ ಬರಬಾರ್ದು. ಅಂದ್ರೆ ಬದಲಾವಣೆ ಆಗ್ಬೇಡ, ಬದಲಾವಣೆ ಆಗ್ಬೇಕು, ಬೇಡ ನಾನು ಹೇಳುದಿಲ್ಲ. ಹೌದು, ಆದ್ರೆ ಆ ಘನತೆಯನ್ನು ಉಳಿಸಿಕೊಳ್ಬೇಕು. ಈ ಔಚಿತ್ಯ ಪ್ರಜ್ಞೆಯನ್ನು ಇಟ್ಟುಕೊಳ್ಳೋದು ಅದು ಬದಲಾಗಬೇಕು. ಇದಕ್ಕೆ ಪೂರಕ ಆಗುವ ಹಾಗೆ ಇಲ್ಲಿ ಬದಲಾವಣೆಗಳು ಆಗಿರಬೇಕು. ಪೂರಕ ಅಲ್ಲದ ರೀತಿಯಲ್ಲಿ ಬದಲಾವಣೆ ಆದರೆ ಅದು ಅದರ ಸ್ವರೂಪವನ್ನು ಕೆಡಿಸಿಕೊಳ್ತದೆ ಒಂದು. ಕರೆಕ್ಟ್. ನಾನು ಭಾಷೆಗೆ ಸಂಬಂಧಪಟ್ಟ ಹೇಳೋದಾಗ, ಯಾವುದೇ ಭಾಷೆ ಆಗ್ಬೋದು, ಭಾಷೆಗೆ ಸಂಬಂಧಪಟ್ಟದಾಗ ಆ ಭಾಷೆಗೆ ದುಡಿಸಿಕೊಳ್ಳೋ ಶಕ್ತಿ ಊಟ ನೋಡಬೇಕು. ಆ ಘನವಾದಕ್ಕೆ ದುಡಿಸಿಕೊಳ್ಳೋ ಶಕ್ತಿ ಆ ಭಾಷೆಗೆ ಕೂಡ ಬೇಕಾಗ್ತದೆ. ಆ ಸಾಮರ್ಥ್ಯ ಕಲಾವಿದರಲ್ಲಿ ಇರಬೇಕಾಗ್ತದೆ. ಆ ಭಾಷೆ ದುಡಿಸಿಕೊಳ್ಳೋ ಶಕ್ತಿಯಲ್ಲಿ ಬೇಕಾಗ್ತದೆ. ಅದಿದ್ದರೆ ಸರಿ. ಇಂಗ್ಲಿಷ್ ಕೂಡ ಆಗ್ಬೋದು. ಆದರೆ ಒಂದು ಭಾಷೆ, ಒಂದು ಸಂಸ್ಕೃತಿ ಉಂಟು. ಕರೆಕ್ಟ್. ಆ ಸಂಸ್ಕೃತಿಯ ಪ್ರತಿನಿಧಿ ಆ ಭಾಷೆ. ತನ್ನದೆಲ್ಲ ಸಂಸ್ಕೃತಿಯನ್ನು ಹೇಳಲಿಕ್ಕೆ ಭಾಷೆಗೆ ಕಷ್ಟ ಆಗೋದು ಕೂಡ ಉಂಟು. ಕರೆಕ್ಟ್. ಹೌದು. ಅದಕ್ಕೆ ತೀರ್ಥಕ್ಕೆ ಇಂಗ್ಲಿಷ್ ಶಬ್ದ ಇಲ್ಲ, ಹುಡುಕಿದರೆ ಹೌದು, ತೀರ್ಥ ಕೊಡ್ತಾ ಇದ್ದಾರೆ. ನಿಮಗೆ ಹೋಲಿ ವಾಟರ್ ಹೇಳಿದ್ರೆ ಅದು ಚರ್ಚಲ್ಲಿ ಪಾದ ಕೊಡೋ ನೀರಾಗ್ತದೆ, ನೀರು ಅಂತ ಆಗ್ತದೆ. ಹೌದು, ಆಗುದಿಲ್ಲ ಹೇಳಿಕೆ. ಉಪನಯನಕ್ಕೆ ಇಲ್ಲ, ಅರ್ಥ ಇಲ್ಲ. ಹೌದು, ಧರ್ಮಕ್ಕೆ ಹೊರಡಿಲ್ಲ. ಹಾ, ದೇರ್ ಇಸ್ ನೋ ವರ್ಡ್ ಫಾರ್ ಧರ್ಮ. ಜಾತಿಯನ್ನೇ ರಿಲಿಜನ್ ಅಂತಾನೆ ಹೇಳುದವ್ರು. ರಿಲಿಜನ್ ಧರ್ಮ ಅಲ್ಲ. ಹೌದೌದು, ರಿಲಿಜನ್ ಇಸ್ ಜಾತಿ, ಜಾತಿ ಬೇರೆ, ಧರ್ಮ ಬೇರೆ. ಅದು ಮತ. ಎಲ್ಲ ರಿಲಿಜನ್ ಮತ. ಹೌದು, ಒಬ್ಬ ಹೇಳಿ ಧರ್ಮ ದೊಡ್ಡ ಬಹಳ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರುವಂತದ್ದು. ಹೌದು, ಧರ್ಮಕ್ಕೆ ಸಮಾನಾಂತರ ಅರ್ಥ ಇಂಗ್ಲಿಷ್ ನಲ್ಲಿ ಇಲ್ಲ. ಹಾಗಾಗಿ ಒಂದೊಂದು ಭಾಷೆಗೆ ಅದರದ್ದೇ ತೊಡಕುಂಟು, ಅದರ ಶಕ್ತಿ ಉಂಟು. ಇದು ತಿಳ್ಕೊಂಡು ನಾವು ಅದನ್ನ ಬಳಸ್ಕೊಂಡು. ಹೌದು, ಈಗ ನಾವು ಯಕ್ಷಗಾನವನ್ನು ಇಂಗ್ಲಿಷ್ ನಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಮಾಡುವಾಗ ಈ ಕೆಲವೆಲ್ಲ ಶಬ್ದಗಳಿಗೆ ಸಮಾನ ಶಬ್ದ ಇಲ್ಲದೆ ಇರುವಾಗ ಅಲ್ಲಿ ಸಮಸ್ಯೆ ಆಗ್ತದೆ ನೋಡಿ. ತೊಡಕಾಗೋದು ಅಲ್ಲಿ. ಅದನ್ನೇ ನಾನು ಈಗ ಘನ ಅಂತ ಹೇಳುವಾಗ ಈಗ ಒಂದು ಕಡೆ ಹೇಳ್ತಾರೆ, ಈಗ ಹಾಡುವಾಗ ಯಕ್ಷಗಾನದ ಭಾಗವತಿಗೆ ವಾಯಲಿನ ಫ್ಲೂಟ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಯಾಕೆ ನಾವು ಅಷ್ಟಾಗಿ ನಿಲ್ಲಿಸ್ಬೇಕಾದನ್ನ? ವಾಯಲಿನ ಫ್ಲೂಟಿಗೆ ಸಿಂಥಸೈಸರ್ ಹಾಕೊಳ್ಳುವ, ಡ್ರಮ್ಸ್ ಹಾಕೊಳ್ಳುವ, ಎಲ್ಲ ಸೇರಿಸಿಕೊಳ್ಳುವ. ಮತ್ತೆ ಏನು ಬೇಕಾದ್ರೆ ಮಾಡ್ಬೋದಲ್ಲ ಅಲ್ಲಿಗೆ. ನಾನು ಹೇಳಿದ್ರೆ ಹಾಗಲ್ಲ. ಯಕ್ಷಗಾನದ ಹಾಡಿನೊಟ್ಟಿಗೆ ಸಿಂಥಸೈಸರ್ ಬೇಕು, ಕೀಬೋರ್ಡ್ ಬೇಕು, ಬೀಟ್ಸ್ ಇರ್ಲಿ, ರಿದಮ್ ಪ್ಯಾಡ್ ಬೇಕು, ಇದೆಲ್ಲ ಇಟ್ಕೊಂಡು ಆರ್ಕೆಸ್ಟ್ರಾವೇ ಇರ್ಲಿ ಹಿಂದೆ. ಹೌದು, ಅದು ಯಕ್ಷಗಾನ ಪದ್ಯ ಅಲ್ಲ ಅಷ್ಟೇ. ಅದು ತಪ್ಪಲ್ಲಿ ಬರೋದು ಅದು ಅಲ್ಲ. ಯಾಕಂದ್ರೆ ಪ್ರತಿ ವಾದ್ಯಕ್ಕೆ ಅದರ ಸ್ವಭಾವ ಉಂಟು. ಯಾಕೆ ಒಂದು ವಾಯಿಲ್ ಉಂಟು, ಯಾಕೆ ಒಂದು ಫ್ಲೂಟ್ ಉಂಟು, ಅದು ಹೇಗೆ ಒಂದು ಅನುಸ್ವರವನ್ನು ತರ್ತದೆ. ಅನುಸ್ವರದ ಮೂಲಕ ಬದುಕುವಂಥ ಶಾಸ್ತ್ರೀಯ ಸಂಗೀತಕ್ಕೆ ವಾಯಿಲಿನ ಬೇಕು. ಅನುಸ್ವರವೇ ಇಲ್ಲದ ಯಕ್ಷಗಾನಕ್ಕೆ ಯಾಕೆ? ಅನುಸ್ವರ ಇಲ್ಲ ಅಂದ್ರೆ, ಅನುಸ್ವರ ಅಂದ್ರೆ ಒಂದು ರಾಗ ಸೃಷ್ಟಿ ಆಗಬೇಕಿದ್ರೆ ಎರಡು ಸ್ವರದ ಮಧ್ಯೆ ಇನ್ನೊಂದು ಸ್ವರ ಹುಟ್ಟಿಕೊಂಡು. ಹಾ, ಕರೆಕ್ಟ್ ಕರೆಕ್ಟ್. ಹೌದು, ಅದ ಅನುಸ್ವರ. ಅದನ್ನು ಒತ್ತಿ ಹೇಳಲಿಕ್ಕಿಲ್ಲ, ಅದರಲ್ಲಿ ಉಂಟದು. ಹೌದು ಹೌದು ಹೌದು. ಈಗ ನೀವು ಮಾ ಹೇಳುವಾಗ ಅದು ಗಾ ಮಾತ ಮಿಕ್ಸ್ ಆಗಿ ಬರ್ತದೆ. ಅದು ಮಾ ಮಿಕ್ಸ್ ಆಗಿ ಬರ್ತದೆ. ಅದು ಮುಟ್ಟಿ ಬರುವುದು ಉಂಟಲ್ಲ, ಅದು ಅನುಸ್ವರ ಅದಲ್ಲ. ಅಂತ ಸೂಕ್ಷ್ಮತೆಗಳೆಲ್ಲ ತನಗೆ ಇರುವಂತಹದ್ದು ವಾಯಿಲಿನ. ಕರೆಕ್ಟ್. ಬಹಳ ಮೃದುವಾಗಿ ನುಡಿಯುವಂಥದ್ದು. ಕೊಳಲು ಕೂಡ ಅಷ್ಟೇ ಮೃದುವಾಗಿ ನುಡಿಯುವಂಥದ್ದು. ಹೌದು, ಅದಕ್ಕೆ ರೇಂಜ್ ಉಂಟು. ಕರೆಕ್ಟ್. ಕೊಳಲಿಗೆ ಹೈ ತಾರಸ್ಥಾಯಿಯಲ್ಲಿ ನುಡಿಯುವಂಥದ್ದು. ಅದು ಹಾಕಿದ್ರೆ ಬೇರೆ ಯಾವ ವಾದ್ಯವೂ ಕೇಳುವುದಿಲ್ಲ. ಹೌದಪ್ಪ, ಕೇಳುವಂಥದ್ದು ಬೈನ ಬೈತದೆ. ಈ ಪ್ರಜ್ಞೆಯಲ್ಲಿ ನಾವು ಹೀಗೆಲ್ಲ ಹೇಳಿಕೊಟ್ಟು ಏನು ಮಾಡೋದು? ಅಂದ್ರೆ ನೀವು ಯಕ್ಷಗಾನ ನಿಮ್ಗೆ ಅಂದ್ರೆ ಮುಂಚೆ ಕೊಡ್ತಿದ್ದಂತಹ ಸಂತೋಷವನ್ನು, ಸಮಾಧಾನವನ್ನು ಕೊಡುವುದಕ್ಕೆ ಸಾಧ್ಯ ಆಗದೇ ಇದ್ದ ಕಾರಣ ನೀವು ವಿಮುಖರಾಗಿದ್ದು. ಅದೇ ಕಾರಣಕ್ಕೆ ನಾನು ಅದರಲ್ಲಿ ಕ್ರಿಯಾಶೀಲವಾಗಿ ದುಡಿದವನಲ್ಲ, ಜೊತೆ ಹೇಳ್ಕೊಂಡವನು. ನಾನು ಒಳ್ಳೆ ಕಲಾವಿದರು ಕರ್ಕೊಂಡು ಹೋಗಿ ನಾನು ಯಕ್ಷಗಾನ ಸಿಡಿ ಮಾಡಿಸಿದ್ದೇನೆ ಮದ್ರಾಸಲ್ಲಿ. ಈ ಸಿಡಿಲಿ ಭಾಗವಹಿಸಿದ ಎಲ್ಲ ಕಲಾವಿದರು ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತರು ಕೂಡ. ಇವತ್ತು ಕೂಡ ನಾನು ಯಕ್ಷಗಾನ ಚೌಕಿಗೆ ಹೋದ್ರೆ ಎಲ್ಲ ತಪ್ಪಿಕೊಂಡು ಮಾತಾಡೋವರೆ ಬಲ್ಲೆಣ್ಣೆ ಹೇಳ್ಕೊಂಡು ಅಷ್ಟು ಪ್ರೀತಿ ನನಗೆ ಈಗಲೂ ಉಂಟು ಯಕ್ಷಗಾನ. ಹೌದು ಹೌದು ಹೌದು, ಕಲೆ ಬಗ್ಗೆ ಉಂಟಪ್ಪ. ನಾನು ಅದನ್ನ
ಅಸಾಧಾರಣ ಅದ್ಭುತವಾದ ಅಬ್ಸ್ಟ್ರಾಕ್ಟ್ ಆರ್ಟ್ ಇವತ್ತು ನರದಲ್ಲಿ ಕರೀತಾರೆ. ಹೌದು, ಹೀಗೆ ಅದನ್ನು ಕೊಳಗಡಿಸ್ತಾರಲ್ಲ ನನಗೆ ಬೇಸರ ಅಷ್ಟೇ. ಹೌದು, ಪ್ರತಿಯೊಂದು ಕಡೆ ಈಗ ನೋಡಿ, ಕೆಲವು ಹರಿಕೆ ಆಟ ಆಡ್ತಾರೆ, ಅದನ್ನು ಮನುಷ್ಯ ಅದನ್ನು ನೋಡಿ ಸಾಧ್ಯವೇ ಇಲ್ಲ. ಬ್ಯಾಂಡು, ವಾಲಕ, ಗರ್ನಾಲು, ಗಲಾಟೆ, ಮಧ್ಯದಲ್ಲಿ ಯಾರು ಅದನ್ನು ಹೌದು, ಯಾರು ಆಟ ನೋಡಿದ ಯಾರು ಆಟ ಯಾರಿಗೆ ಬೇಕು? ಕಲಾವಿದರ ಹತ್ರ ಕೇಳಿ, ಅವರು ಹಿಂಸೆ ಪಡ್ತಾರೆ. ಮತ್ತೆ ಅವರೇ ಹೇಳ್ತಾರೆ ಸಾಧ್ಯ ಇಲ್ಲಪ್ಪ ಇದೆ ಆಟ ಹೇಳ್ತಾರೆ. ಈ ವಿಜೃಂಭಣೆಯೇ ನಿಮಗೆ ಬಾಕಿ ವಿಜೃಂಭಣೆಯೇ ಮುಖ್ಯ ಆದ್ರೆ ಕಲೆ ಹೊರಗೆ ಹೋಗುವುದಲ್ಲಿ ಯಾವ ಸಂದೇಹವೂ ಇಲ್ಲ. ಹೌದು ಇಲ್ಲ, ಅದು ಹೋಗ್ತದೆ. ಇನ್ನು ಮುಂದಕ್ಕೆ ಬ್ಯಾಂಡ್ ವಾಲಗ ಮಾತ್ರ ಉಳಿತದೆ, ಯಕ್ಷಗಾನ ಉಳಿದಿಲ್ಲ. ಕರೆಕ್ಟ್. ಯಕ್ಷಗಾನಕ್ಕೆ ತಾಳವಾದ ಜಾಕಟೆಗಳು ಬರ್ಕೊಂಡಿದ್ರೆ ಸಾಕು, ಹೊರಗೆ ಆಗ್ತಾ ಇರೋದು. ಅದು ಹಾಗಾದ್ರೆ ಯಕ್ಷಗಾನಕ್ಕೆ ಜನಪ್ರಿಯ ಕಡಿಮೆ ಆಗಿದೆಯೋ? ಎಷ್ಟು ಮೇಳಗಳು ಉಂಟು ಈಗ? ಬಹಳಷ್ಟು ಉಂಟು. ಹೌದಪ್ಪ, 3 ಪಟ್ಟು ಮೇಳ ಜಾಸ್ತಿ ಆಗಿದೆ. ಅಷ್ಟು ಜಾಸ್ತಿ ಅಂತ ಹರಿಕೆ ಮೇಳ ನೆನ್ಪಿಟ್ಟುಕೊಳ್ಳಿ. ಹೌದು ಹೌದು, ಟೆಂಟ್ ಮೇಳ ಅಲ್ಲ, ಹರಿಕೆ ಮೇಳವೇ ಜಾಸ್ತಿ ಆಗಿದೆ. ಹರಿಕೆ ಆಡಿಸುವುದು ಬೇರೆ, ಕಲೆಯನ್ನು ಆಡಿಸುವುದು ಬೇರೆ. ಕರೆಕ್ಟ್. ಆ ಒಂದು ಸೂಕ್ಷ್ಮತೆ ಈಗಿನ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ದೇವರ ಭಕ್ತಿ ಬೇರೆ, ಕಲೆಯನ್ನು ಆರಾಧಿಸುವುದು ಬೇರೆ ಬೇರೆ. ಇಲ್ಲಿ ಏನ್ ಮಾಡ್ತಾರೆ, ಎರಡನ್ನೂ ಕೂಡ ಕಂಬೈಂಡ್ ಮಾಡಿ ಈಗ ದೊಡ್ಡ ಸಮಸ್ಯೆ ಆಗಿದ್ದದು. ಎರಡು ಕಲೆಗೂ ಭಕ್ತಿಗೂ ವ್ಯತ್ಯಾಸವನ್ನು ಕಲ್ಪಿಸದೆ ನಾವು ಸಮಸ್ಯೆಗೆ ಬಿದ್ದದ್ದು. ನೀವು ಕಲೆಯ ಭಕ್ತಿಯನ್ನು ತೋರಿಸಿದ್ರೆ ಒಂದು ಕಲೆಯ ರೂಪದಲ್ಲಿ ತೋರಿಸ್ತೀವಿ. ಹೌದು, ಭಕ್ತಿಲಿರುವಂತ ಎಲ್ಲಾ ಸಲಕರಣೆಗಳು ಕಲೆಯಲ್ಲಿ ಬರಬೇಕಂತ ಇಲ್ಲ, ಬರುವುದಿಲ್ಲ. ಅದು ಆರಾಧನೆ. ಕರೆಕ್ಟ್. ಇದು ಕಲೆ. ಅದಕ್ಕೆ ಎರಡಕ್ಕೂ ನಾವು ಡಿಫರೆನ್ಸ್ ಮಾಡ್ಕೊಳ್ಬೇಕಾಗ್ತದೆ ನಮಗೆ. ಆದ ಕಾರಣ ಹರಿಕೆ ಆಟಗಳನ್ನ ಎಷ್ಟು ಜನ ಆಡಿಸ್ತಾರೆ ಅಂದ್ರೆ ಅವರಿಗೆಲ್ಲ ಕಲೆ ಬಗ್ಗೆ ಪ್ರೀತಿಯಿಂದ ಆಡಿಸ್ತಾರಲ್ಲ, ದೇವರ ಮೇಲೆ ದೇವರ ನಂಬಿಕೆಯಲ್ಲಿ ಅವ್ರು ಹೇಳುದಷ್ಟೇ ಅಷ್ಟೇ. ಶ್ರಾದ್ದ ಮಾಡೋದು ಈಗ ಒಂದು ರಿಚುವಲ್, ಅವರಿಗೆ ಆಟ ಆಡಿಸೋದು ರಿಚುವಲ್. ಕರೆಕ್ಟ್. ಅವ್ರು ನೋಡುದು ಇಲ್ಲ. ಹೌದು ಹೌದು, ಅಂದ್ರೆ ಅದೊಂದು ಧಾರ್ಮಿಕ ಆಚರಣೆಯಾಗಿ ಉಳಿದುಕೊಂಡಿದೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಜನಪ್ರಿಯತೆಗೆ. ಹಾಗಾಗಿ ಇದು ದಾರಿ ಬಿಟ್ಟು ಹೋಗಿದೆ. ಈಗ ಆಗುವ ಒಳ್ಳೆ ಕೆಲಸ ಆಗ್ತಾ ಉಂಟು, ನಾನು ಇಲ್ಲ ಅಂತ ಹೇಳುದಿಲ್ಲ. ತರಬೇತಿ ಶಿಬಿರಗಳಾಗ್ತಾ ಉಂಟು, ವಿಚಾರ ವಿಮರ್ಶೆ ಆಗ್ತಾ ಉಂಟು, ಎಲ್ಲ ನಡೀತಾ ಇದೆ. ಇದು ಎಲ್ಲಿಗೆ ಮುಟ್ತದ? ಇದನ್ನು ಮುಟ್ಟಿಸುವುದು ಜೀವಕ್ಕಾಗಿ ಮಾಡುವುದು ವೃತ್ತಿಪರ ಕಲಾವಿದರೇ ಅಲ್ವಾ? ಕರೆಕ್ಟ್. ಇದು ಇಷ್ಟೆಲ್ಲ ಆದದ್ದು ಅನುಷ್ಠಾನಕ್ಕೆ ಬರ್ಬೇಕಾದ್ರೆ ರಂಗದಲ್ಲಿ. ಕರೆಕ್ಟ್. ರಂಗದ ಅನುಷ್ಠಾನಕ್ಕೆ ತರುವಂತ ವೃತ್ತಿ ಕಲಾವಿದರು. ಕರೆಕ್ಟ್. ವೃತ್ತಿ ಕಲಾವಿದರ ಪಾಡು ಏನಾಗಿದೆ ಈಗ? ಅದು ಹೇಗೆ ಉಂಟದೆ ನೋಡ್ಬೇಕಾದ ಅಗತ್ಯ ಇಲ್ವಾ? ಕರೆಕ್ಟ್. ಈಗ ಆಯ್ತು, ಯಕ್ಷಗಾನ ತರಬೇತಿ ಕೇಂದ್ರ ಅಂತ ನಾವು ತರಬೇತಿ ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ, ಕಲಿಸ್ತಾರೆ. ಸರಿ. ಅಲ್ಲಿ ಪೂರ್ಣವಧಿಯಾಗಿ ಇದ್ದುಕೊಂಡು ಕಲಿತವರಿದ್ದಾರ? ಇಲ್ಲ. ಅರ್ಧದಲ್ಲಿ ಓಡಿ ಹೋಗ್ತಾರೆ. ಕರೆಕ್ಟ್. ಮೇಳದವನಿಗೂ ಬೇಕು, ಅವ ಕಿಡ್ನಾಪ್ ಮಾಡ್ಕೊಂಡು ಅವನು ಕೊಂಡು ಹೋಗ್ತಾರೆ. ಇವನಿಗೂ ಹೊಟ್ಟೆ ಚಿತ್ತ ಸುರಕ್ಷತೆ ಆರಂಭ ಆಗ್ತದೆ, ಗಡಿಗೆಯ ವಿಚಾರ ಬರ್ತದೆ, ಅವ ಅರ್ಧ ಮುಗಿಸಿ ಹೋಗ್ತಾರೆ. ಈ ಅರೆಬೆಂದ ಕಲಾವಿದರು ಸೇರಿಕೊಡ್ತಾರಲ್ಲ ಮುಂದೆ ಕಾಟಕ್ಕೆ, ಪೂರ್ಣವಾಗಿ ಕಲಿತುಕೊಂಡು ಎಲ್ಲಾ ಒಂದು ಹಿಮ್ಮೇಳ ಮುಮ್ಮೇಳದಲ್ಲಿ ಎಲ್ಲ ಒಂದು ಪರಿಶ್ರಮ ಪಡೆದಂತ ಒಬ್ಬ ಕಲಾವಿದ ಹೋಗಿ ಆಟಕ್ಕೆ ಸೇರಿದ್ರೆ ಅದಕ್ಕೆ ಬೆಲೆ ಉಂಟು, ಮರ್ಯಾದೆ ಉಂಟು, ಸಾರ್ಥಕತೆಯೂ ಉಂಟು. ಅಲ್ಲಿ ಕೂಡ ಇದು ಸರಿಯಾದಂತ ಒಂದು ವ್ಯವಸ್ಥೆ ಆಗುದಿಲ್ಲ, ಯಕ್ಷಗಾನ ಕಲಿಕೆಯಲ್ಲಿ ಆಗುದಿಲ್ಲ. ಆಮೇಲೆ ನೋಡಿ ಇನ್ನೊಂದು ಭಾಷೆ. ಆಗ ನೀವು ಹೇಳಿದ್ರಿ ಭಾಷೆಯಿಂದ ಏನು ಸಮಸ್ಯೆ ಇಲ್ಲ, ಯಾವ ಭಾಷೆಯಲ್ಲಿ ಕೂಡ ಮಾಡಬಹುದು. ಆದರೆ ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಕಲಾವಿದರಾದವರಿಗೆ ಬೇಕು. ಅದಿಲ್ಲ ಅಂತಾದ್ರೆ ಆಗ ಅದು ಸೋಲ್ತದೆ, ಯಾವ ಭಾಷೆಯಲ್ಲಿ ಮಾಡಿ. ಈಗ ಏನು ಯಕ್ಷಗಾನ ಸ್ವಲ್ಪ ಏನು ತನ್ನ ಒಂದು ಆ ಸ್ಟ್ಯಾಂಡರ್ಡನ್ನು ಕಳೆದುಕೊಂಡು ಬರಲಿಕ್ಕೆ ಈ ಸಾಮಾಜಿಕ ಪ್ರಸಂಗಗಳು ಅವುಗಳ ಕಾಣಿಕೆ ಉಂಟು ಅಂತ ನಿಮ್ಗೆ ಅನಿಸ್ತದ? ಖಂಡಿತವಾಗಿ ಉಂಟು. ಹಾ, ನಾನು ಹೆಚ್ಚು ಸಾಮಾಜಿಕ ನೋಡ್ಲಿಲ್ಲ, ಒಂದು 2-3 ಹೊಸ ಪ್ರಸಂಗ ನೋಡಿದೆ. ಯಾವ ರೀತಿಯಲ್ಲೂ ಯಕ್ಷಗಾನ ಕೊಡುವ ಅನುಭವವನ್ನು ನನಗೆ ಹೊಸ ಮಾತ್ರ ನನಗೆ ಕೊಡಲಿಲ್ಲ. ಯಾಕೆ ಕೊಡ್ಲಿಲ್ಲ? ಅದಕ್ಕೊಂದು 2 ಕಾರಣಗಳನ್ನು ಕೊಡ್ಬೋದು ನಿಮ್ಗೆ. ಮುಖ್ಯವಾಗಿ ನನಗೆ ಆ ಪಾತ್ರಗಳ ಒಟ್ಟಿಗೆ ತಾದಾತ್ಮ್ಯ ಬೇಕು. ಅದು ನನಗೆ ಬೇಕಾದ್ದು, ಈ ಉತ್ತರ ಬೇಕಾದ್ದು. ದಯವಿಟ್ಟು ನನಗೆ ಪಾತ್ರಗಳೊಟ್ಟಿಗೆ ತಾದಾತ್ಮ್ಯ ಮಾಡಿಕೊಳ್ಳದೆ ಹೋದ್ರೆ ಅಲ್ಲಿ ನಡೆಯುವಂತ ಯಾವ ಘಟನೆಗೂ ಅರ್ಥ ಕಲ್ಪಿಸಲಿಕ್ಕೆ ನನಗೆ ಆಗುತ್ತೆ. ಕರೆಕ್ಟ್. ಅಂದ್ರೆ ಅಡ್ರೆಸ್ ಇಲ್ಲದ ವೇಷಗಳು ಕಾರಣ ನನಗೆ ಗೊತ್ತು. ಕರೆಕ್ಟ್. ಕರ್ಣನಿಗೆ ಏನು ತುಗುರ ಉಂಟು ನನಗೆ ಗೊತ್ತು. ಕರೆಕ್ಟ್. ಆ ಸಂಘರ್ಷವನ್ನು ನೋಡೋ ನಾನು ಕರ್ಣನೊಟ್ಟಿಗೆ ಸೇರಿಕೊಳ್ತೇನೆ, ಅವನೊಟ್ಟಿಗೆ ನಾನು ಅನುಭವಿಸ್ತೇನೆ. ಅವನ ಎಲ್ಲ ಪಾಡನ್ನ, ನಾವು ಪಡುವ ಕಷ್ಟವನ್ನ ರಣರಂಗದಲ್ಲಿ ಪ್ರತಿಯೊಬ್ಬರು ಅವನಿಗೆ ವಂಚನೆ ಮಾಡಿದರೆ ನಾನು ಕಲ್ಪಿಸಿ ಅವನೊಟ್ಟಿಗೆ ಹೋಗಿಬಿಟ್ಟು ಅಷ್ಟೇ ಆರ್ಧನಾಗಿ ಬಿಡ್ತಾರೆ ಕೊನೆಗೆ. ಕರೆಕ್ಟ್. ಹೌದು. ಅದೇ ರೀತಿ ಒಂದು ಸಂಘರ್ಷ ಆಗ್ತಿದ್ರಲ್ಲಿ ಆ ಸಂಘರ್ಷಕ್ಕೂ ಕಾರಣ ಉಂಟು. ಸಂಘರ್ಷ ಸಾಮಾನ್ಯ ಸಂಘರ್ಷ ಅಲ್ಲ, ದೇವಾದ ಯಕ್ಷಗಾನದಲ್ಲಿ ಆಗುವುದು ವಿಧಿ ಮತ್ತು ಮನುಷ್ಯ ನಡುವೆ ಆಗುವಂಥ ಸಂಘರ್ಷ. ಇದು ನಾವು ಎಪಿಕ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೇವೆ ನಾವು. ಕರೆಕ್ಟ್. ಎಪಿಕ್ ಕಾನ್ಫ್ಲಿಕ್ಟ್ ಆಗುತ್ತೆ. ರಾವಣನಿಗಾದದ್ದು ಅದೇ, ಭಗವನಿಗಾದದ್ದು ಅದೇ, ಕೌರವನಿಗಾದದ್ದು ಅದೇ,
ಎಲ್ಲ ಪರಿಣಾಮ ಗೊತ್ತಿದ್ದೇ ಮಾಡಿದ ಹೋರಾಟ ಅವರು. ಹೌದು, ಗೊತ್ತಿದ್ದಂದ್ರೆ ಅದೇ ವಿಧಿಯ ಜೊತೆಗಿನ ಹೋರಾಟ. ಅದು ಎಪಿಕ್ ಡೈಮೆನ್ಷನ್ ಕೊಡೋದಿಕ್ಕೆ ಈ ಇಡೀ ನಮ್ಮ ಯಕ್ಷಗಾನಕ್ಕೆ ಘನತೆಯನ್ನ, ಗಾಂಭೀರ್ಯವನ್ನ, ಡೈಮೆನ್ಷನ್ ವೃದ್ಧಿ ಮಾಡುವಂಥದ್ದು ಈ ಎಪಿಕ್ ಸಂಘರ್ಷಗಳು. ಕರೆಕ್ಟ್. ಅಂತ ಕಾನ್ಫ್ಲಿಕ್ಟೇ ಇಲ್ಲದೆ ಯಾರೋ ಒಬ್ಬ ವಿಕ್ರಮ ವೀರಸಿಂಹನನ್ನು ಹೊಡೆದುಕೊಂಡ ನನಗೆ ಯಾಕೆ ನನಗೆ ಬೇಜಾರಾಗಬೇಕು? ಅದೇ ವಿಕ್ರಮ ಅಂದ್ರೆ ಯಾರು, ವೀರಸಿಂಹ ಅಂದ್ರೆ ಯಾರು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಹೌದು, ಅದಕ್ಕೆ ಅರ್ಥಾರ್ಥ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲದ ರೀತಿ ಒಂದು ಕೊಂಡಿಯೂ ಇಲ್ಲ ಅದಕ್ಕೆ. ಹೌದು, ಅದು ಆ ಪ್ರಸಂಗದಲ್ಲಿ ಹುಟ್ಟಿಕೊಂಡು ಅದರಲ್ಲಿ ಸಾಯುವಂತ ಪಾತ್ರ. ಹೌದು, ಇದು ಶಾಶ್ವತವಾಗಿ ಬೆಳೆಯುವಂತ ಪಾತ್ರಗಳು ನಮ್ಮ ಅಂತ. ಕರೆಕ್ಟ್. ಯಾವುದೇ ಒಂದು ಕ್ಲಾಸಿಕಲ್ ಥಿಯೇಟರ್ ನಿಮ್ಮನ್ನ ಹುಚ್ಚುಕಟ್ಟಿಸೋದಿಲ್ಲ. ಕರೆಕ್ಟ್. ಭ್ರಮೆಗೊಳಿಸೋದಿಲ್ಲ ನಿಮಗೆ. ಅದು ಏನು ಮಾಡ್ತದೆ ಅಂದ್ರೆ ಇರುವ ವಸ್ತುವನ್ನು ನಿಮಗೆ ಬೇರೆ ಬೇರೆ ರೂಪದಲ್ಲಿ ತೋರಿಸಿಕೊಡ್ತದೆ. ಅದೇ ಒಂದು ಒಳ್ಳೆ ಆರ್ಟಿನ ಒಂದು ಸ್ವಭಾವ. ಅಲ್ಲಿ ಇಂಟರ್ಪ್ರಿಟೇಷನ್, ನಿಮ್ಮ ಇಂಟರ್ಪ್ರಿಟೇಷನ್ ಮೂಲಕ ನೀವು ಅದನ್ನು ಹೇಗೆ ತೋರಿಸಿಕೊಡ್ತೀವಿ ಅಂದ್ರೆ ಇಂದು ಮಾಡಿದ ಕಾರಣ ನಾಳೆ ಅದೇ ಕಲಾವಿದ ಮಾಡುವಾಗಲೂ ಅದು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮನೋಧರ್ಮದ ಮೂಲಕ. ಹೌದು ಹೌದು. ಹಳೆಯ ವಸ್ತುವನ್ನೇ ಇನ್ನೊಂದು ಹೊಸ ರೀತಿಯಲ್ಲಿ ಯಾಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ? ನಮಗೂ ಅಷ್ಟೇ, ಪ್ರೇಕ್ಷಕರಾದವರು ಕೂಡ ಹೊಸ ರೀತಿಯಲ್ಲಿ ನಾವು ನೋಡ್ಬೋದು. ನೋಡಿ, ಈಗ ಕಾದಂಬರಿಯಲ್ಲಿ ಪರ್ವ ನೋಡಿ ನೀವು, ಅದೇ ಆ ವಸ್ತುವನ್ನು ನೋಡಿ ದೃಷ್ಟಿಯೇ ಬೇರೆ ಅಲ್ವಾ? ಹಾಗೇನೆ ಪ್ರತಿಯೊಂದು ವಸ್ತುವನ್ನು ಕೂಡ ನಮಗೆ ದೃಷ್ಟಿ ಬೇರೆ ಬದಲಾಯಿಸಿಕೊಳ್ಳಿಕ್ಕೆ ಆಗ್ತದೆ. ಕರೆಕ್ಟ್. ಅಲ್ಲಿ ಪಾತ್ರಗಳು ಘನವಾಗಿ ಇರಬೇಕಾದ ಅನಿವಾರ್ಯತೆ ಉಂಟು. ಸಾಮಾಜಿಕ ವಸ್ತು, ಸಾಮಾಜಿಕ ವಿಷಯಗಳು ಯಾಕೆ ಕೊಂಡುಕೊಳ್ಳೋದ್ರೆ ಈ ಕಾರಣಕ್ಕಾಗಿ. ನನಗೆ ರೇಷೆಯಿಂದ ಅಕ್ಕಿಸಿ ಕುದಿರ ಅನ್ನೋ ಸಮಸ್ಯೆಯನ್ನು ಯಕ್ಷಗಾನದಲ್ಲಿ ಹೇಳೋದಕ್ಕೆ ಯಾವ ಅರ್ಥವಿಲ್ಲ. ಇಲ್ಲ, ಮತ್ತೆ ಅದಕ್ಕೆ ಬೀದಿ ನಾಟಕ ಉಂಟು ಹೇಳಲಿಕ್ಕೆ. ಹೌದು, ಇದು ಘನವಾದ ವಸ್ತು. ಆ ರೇಷೆಯಿಂದ ಅಕ್ಕಿಸಿ ಕುದಿರ ಅನ್ನೋದನ್ನು ಯಕ್ಷಗಾನದಲ್ಲಿ ಹೇಳಿದ್ರೆ ಕನ್ನಡ ಸಂಕಟವನ್ನು ಬೀದಿ ನಾಟಕ ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ. ಯಕ್ಷಗಾನ ಇರುವುದೇ ಕನ್ನಡ ಸಂಕಟವನ್ನು ಹೇಳಲಿಕ್ಕೆ, ಘನವಾದ ಸಂಕಟ ಹೇಳಲಿಕ್ಕೆ ಇದಿರುವಂತಹದ್ದು. ಕರೆಕ್ಟ್. ಶಿವನೆಣ್ಣೆ ಸಿಗುವುದಿಲ್ಲ, ರೇಷನ್ ಅಕ್ಕಿ ಸಿಕ್ಕುವುದಿಲ್ಲ ಹೇಳಲಿಕ್ಕೆ ಬೇರೆ ಮಾಧ್ಯಮಗಳು ಉಂಟು. ಕರೆಕ್ಟ್. ಅಥವಾ ಏಡ್ಸ್ ಪ್ರಚಾರಕ್ಕಾಗಿ ಅದಕ್ಕೆ ಯಾವುದಕ್ಕೂ ಯಕ್ಷಗಾನ ಬಳಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು, ಅದಕ್ಕೆಲ್ಲ ನಾವು ಬಳಸಿಕೊಂಡಿದ್ದೇವೆ, ಪ್ರಚಾರಕ್ಕಾಗಿ ಬಳಸಿಕೊಂಡಿದ್ದೇವೆ. ಅದಕ್ಕೆ ವಾದವೇ ಉಂಟು. ಜನಹಿತಕ್ಕಾಗಿರುವಂಥದ್ದು ಮಾಧ್ಯಮ, ಅದನ್ನೆಲ್ಲದಕ್ಕೂ ಬಳಸ್ಕೊಳ್ಬಹುದು. ಮಾಧ್ಯಮದ ಒಂದು ನೀತಿಯನ್ನು ನಾವು ತಿಳ್ಕೊಳ್ಬೇಡುವ? ಕರೆಕ್ಟ್. ಮಾಧ್ಯಮಕ್ಕೆ ಅದರದ್ದೇ ಒಂದು ಮಿತಿ ಉಂಟಲ್ಲ? ಹೌದು, ಪ್ರತಿಯೊಂದು ಮಾಧ್ಯಮಕ್ಕೂ ಅದರದ್ದೇ ಆದ ಮಿತಿ ಉಂಟು. ಎಲ್ಲವನ್ನು ಮಾಡೋ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ಮಾಡಿದ್ರೆ ಅದು ದಕ್ಕಲಿಕ್ಕೂ ಇಲ್ಲ. ಇಲ್ಲ. ಆ ಮಾಧ್ಯಮಕ್ಕೆ ಏನು ಸಾಧ್ಯ ಉಂಟು ಅಷ್ಟು ಮಾತ್ರ ಅದು ಮಾಡ್ತದೆ, ಮಾಡಬೇಕಾದ್ದು ಕೂಡ. ಹೌದು, ಅದು ಕೂಡ ಇದನ್ನ ಮಾಡ್ಲಿ, ಅದು ಇನ್ನೊಂದನ್ನ ಮಾಡ್ಲಿ ನಿರೀಕ್ಷೆ ಮಾಡೋದು ತಪ್ಪು. ನಾವು ಯಕ್ಷಗಾನವನ್ನು ಆ ರೀತಿ ಎಳ್ಕೊಂಡು ಹೋದ್ರೆ ಅಂದ್ರೆ ನಾವು ಯಕ್ಷಗಾನವನ್ನು ಹಗ್ಗ ಮಾಡಿಬಿಟ್ಟೆವು. ಆ ಘನ ಇದ್ದದ್ದನ್ನು ನಾವು ಹಗ್ಗ ಮಾಡಿದ್ದೇವೆ ಅಂತ ಆಯ್ತು. ಎಲ್ಲದಕ್ಕೂ ಆಗ್ತದೆ ಅಂತ ಆಯ್ತು. ಪ್ರತಿಯೊಂದಕ್ಕೂ ಸಭೆ ಸಮಾರಂಭಕ್ಕೂ ಆಗ್ತದೆ. ಮೆರವಣಿಗೆ ಹೋಗೋದ್ರೆ ಕುಡಿಲಿಕ್ಕೂ ಕೃಷ್ಣನ ವೇಷ ಆಗ್ತದೆ. ಅದು ತಾಳ ತಪ್ಪಿರ್ತದೆ. ಕರೆಕ್ಟ್. ಇದನ್ನೆಲ್ಲ ನೋಡಿ ನಿಮ್ಗೆ ನಾನು ಬಹಳ ಬೇಸರ ಪಟ್ಟುಕೊಂಡು ನಾನು ಈಗಲೂ ಯಕ್ಷಗಾನ ನೋಡ್ತೇನೆ, ಹೋಗ್ತೇನೆ, ಅವರೊಟ್ಟಿಗೆ ವ್ಯವಹರಿಸ್ತೇನೆ. ಆದ್ರೆ ಹಿಂದಿನ ಆ ಒಂದು ಆನಂದದಲ್ಲಿ ನೋಡ್ಲಿಕ್ಕೆ ನನಗೆ ಸಾಧ್ಯ ಆಗುದಿಲ್ಲ. ಹೌದು. ಆಮೇಲೆ ಈ ತಾಳಮದ್ದಳೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಾಳಮದ್ದಳೆ ಕೂಡ ಒಂದು ಘಟ್ಟದಲ್ಲಿ ನಾನು ತುಂಬಾ ಮೆಚ್ಚಿಕೊಂಡಿದ್ದೆ. ಅಂದ್ರೆ ನಮ್ಮ ಶೇಣಿ, ಕುಂಬ್ಳೆ, ಸಾಮಗ್ರು, ದೇರಾಜಿಯವರು ಅವರಲ್ಲಿದ್ದಾಗ ಅದು ಮಾತೇ ಮುಖ್ಯವಾಗಿರೋ ಒಂದು ಮಾಧ್ಯಮ. ಕರೆಕ್ಟ್. ಏನು ಬೇಕಾದ್ರೆ ನೀವು ಮಾತೆಲ್ಲ ಸಾಧಿಸಬೇಕು ಹೊರತು ಬೇರೆ ಮಾಡ್ಲಿಕ್ಕೆ ಅದೆಲ್ಲ. ಅಲ್ಲಿ ವೈಚಾರಿಕವಾಗಿ ನಾನು ಬಹಳ ಕುತೂಹಲ ವ್ಯಕ್ತಿಯಾದ ಕಾರಣ ಬಹಳ ಖುಷಿ ಪಟ್ಟೆ ನಾನು. ಆದ್ರೆ ಪ್ರಾಯಶಃ ಅದು ಒಂದು ಸ್ಯಾಚುರೇಷನ್ ಪಾಯಿಂಟ್ ಆ ಘಟ್ಟಕ್ಕೆ ಮುಗೀತು. ಶೇಣಿ, ಸಾಮಗ, ಪೆರ್ಲ, ದೇರಾಜೆ, ವೆಂಕಪ್ರೈಗಳು ಈ ಒಂದು ದೊಡ್ಡ ಒಂದು ವಿದ್ವಾಂಸರ ಕೂಟದಲ್ಲಿ ಇದ್ದಂಥದ್ದು ಪ್ರಾಯಶಃ ಸ್ಯಾಚುರೇಷನ್ ಆಯ್ತು. ಹೌದು, ಅಂದ್ರೆ ಆ ಬೆಳವಣಿಗೆ ಘಟ್ಟವನ್ನು ಮುಟ್ಟಿ ಆಯ್ತು. ಹೌದು, ಪ್ರಾಯಶಃ ಇನ್ನದು ಅದಕ್ಕಿಂತ ಹೆಚ್ಚು ಬೆಳೆಯುವ ಆಗುದಿಲ್ಲ. ಹೌದು, ಯಾಕೆಂತಂದ್ರೆ ಅಲ್ಲಿ ಇನ್ನೊಂದು ಕಾರಣ ಏನು ಅಂತಂದ್ರೆ ಸ್ಯಾಚುರೇಷನ್ ಲೆವೆಲ್ಗೆ ಮುಟ್ಲಿಕ್ಕೆ ಕಾರಣ ಇನ್ನೊಂದೇನು ಅಂತಂದ್ರೆ ನಾನು ಕಂಡುಕೊಂಡದ್ದು, ಶೇಣಿಯವರಾಗ್ಲಿ, ಸಾಮಗ್ರಾಗ್ಲಿ, ಅಥವಾ ಯಾವ ಬೇರೆ ದೇರಾಜಿಯವರಲ್ಲಿ ಅವರಾಗ್ಲಿ ಯಾರೇ ಆಗ್ಲಿ ಅದರ ಅತ್ಯುನ್ನತ ಸಾಧ್ಯತೆಗಳನ್ನೆಲ್ಲ ತೋರಿಸಿ ಬಿಟ್ಟವರು ಮಾಡಿ ಆಯ್ತು. ಇನ್ನು ವ್ಯಾಸೋಚಿಷ್ಟ ಅಂತ ಹೇಳಿದಾಗ ಅವ್ರು ಹೇಳಿದ್ದೆ ಬಾಕಿ ಬಿಟ್ಟದ್ದು ಯಾವ್ದು ಇಲ್ಲ. ಅವ್ರು ಹೇಳಿದ್ದಾನೆ ಇನ್ನು ಹೇಳ್ಬೇಕಷ್ಟ. ಹೌದು. ಮತ್ತೆ ಅಂತ ಪ್ರತ್ಯುತ್ಪನ್ನ ಮತಿ ಕೂಡ ನಮ್ಮಲ್ಲಿಗೆ ಇಲ್ಲ. ಕರೆಕ್ಟ್. ಶೇಣಿಯಷ್ಟು ಓದಿದವರು ಯಾರಿದ್ದಾರೆ? ಎಂತ ಅಧ್ಯಯನಶೀಲರು ಅವರು. ಟ್ರೈನ್ ಹೋಗುವ, ಬಸ್ಸಲ್ಲಿ ಹೋಗುವ, ಒಂದು ಪುಸ್ತಕ ಉಂಟೆ ಅವರ ಹತ್ರ. ಮತ್ತೆ ಓದ್ತಾರೆ, ಚಿಂತನೆ ಮಾಡ್ತಾರೆ. ಆ ರೀತಿ ಚಿಂತನೆ ಮಾಡಿ ಅಲ್ಲಿ ಈಗಿನ ನಾನು ಅರ್ಥ ದೂಷಿಸುವುದಲ್ಲ. ಹೌದೌದು. ಅಂದ್ರೆ ಒಳ್ಳೆ ಮಾತುಗಾರರು ಬೇಕಷ್ಟು ನಮ್ಮ ಈಗಲಿದ್ದಾರೆ. ಹುಡುಗರಲ್ಲಿ ಒಳ್ಳೆಯ ಮಾತುಗಾರಿದ್ದಾರೆ, ಘನವಾಗಿ ಮಾತಾಡಬಲ್ಲವರಿದ್ದಾರೆ.
ಆದರೆ ನಮಗೆ ಆಗುವುದು ಅದೇ. ಅದಕ್ಕೊಂದು ಇಂಗ್ಲೀಷಲ್ಲಿ ವರ್ಡ್ ಉಂಟು, NOE ಅಂತ ಹೇಳ್ತಾರೆ. ನೋಡಿ 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 ಸಾಕಾಗ್ತದೆ. ಏನ್ ನೋಡುದು, ಅದೊಂದು ಸಾಮಾನ್ಯ ವಿಮರ್ಶಕರಿಗೆ ಕಾಡುವಂತ ಒಂದು ರೋಗ ಅದು. ನೋಡಿ, ಡ್ಯಾನ್ಸಲ್ಲಿ ಇಲ್ಲಿಗೆ ಬಂದ ಎಲ್ಲಾ ಡ್ಯಾನ್ಸರ್ಸ್ ಕೃಷ್ಣನೇ ಬೇಗನೆ ಭಾಗ ಮಾಡೋದು ಹೋಗುದಿಲ್ಲ. ಹೌದು, ಅದು ನಮ್ಗೆ ಶಾಪ. ನಾವು ನೋಡ್ಲೇಬೇಕಾದನ್ನ. ಪದ್ಮಾಸ್ ಸುಬ್ರಹ್ಮಣ್ಯ ಬರಲಿ, ಇನ್ನೊಬ್ಬರು ಬರಲಿ, ಎಲ್ಲರೂ ಅದನ್ನ ಮಾಡಿ ನಮಗೆ ಆ ಹಾಡನ್ನ ಎಷ್ಟೆಲ್ಲ ಇಂಟರ್ಪ್ರಿಟೇಷನ್ ಮಾಡಿ ಅದು ಅಷ್ಟನ್ನ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈಗ ಒಂದು ಚಿಕ್ಕ ಮಗು ಅರಗೇತ್ರನಲ್ಲಿ ಕೃಷ್ಣನೇ ಬೇಗನೆ ಭಾಗ ಮಾಡಿದ ಇದು ಬೇಕಿತ್ತಮ್ಮ ಅಂತ ನನ್ಗೆ ಅನಿಸ್ತದೆ. ಬೇರೆ ಯಾರು ಮಾಡಬಾರ್ದು. ಇದು ಇಷ್ಟು ಮಾಡಿ ಮಾಡಿ ಆಗಿ ಹೋಗಿ. ಹೌದು, ಅದರದ್ದು ಎಲ್ಲ ಸಾಧ್ಯತೆಗಳನ್ನು ಪರಿಚಯ ಮಾಡಿ ಆಗಿದೆ. ಇನ್ನು ಹೊಸ ಸಾಧ್ಯತೆಗಳು ಇಲ್ಲ ಅಲ್ಲಿ. ಆಗ ನಮಗೆ ನಾವು ತಲುಪಿದ ಘಟ್ಟಕ್ಕೆ NOE ಅಂತ ಹೇಳ್ತೇವೆ. ಹಾಗಾಗಬಾರ್ದು ನಿಜವಾಗಿ. ಯಾಕಂದ್ರೆ ಪ್ರತಿಯೊಂದು ಪ್ರೊಡಕ್ಷನ್ ಕೂಡ ಅದರಷ್ಟೇ ಹೊಸ್ತು. ಕರೆಕ್ಟ್, ನೋಡ್ಬೇಕು ನಾವು ಅದನ್ನು. ನಾವು ನೋಡ್ಬೇಕು, ಪರ್ಫಾರ್ಮ್ ಮಾಡುವವರು ಕೂಡ ಅಷ್ಟು ಹೊಸ್ತು ಕೊಡ್ಬೇಕಲ್ಲ. ಆದ್ರೆ ನಾವು ಹಾಗೆ ನೋಡ್ಲಿಕ್ಕೆ ಕಷ್ಟ ಆಗ್ತದೆ. ನಾವು ಏನ್ ತಿಳ್ಕೊಳ್ಬೇಕು, ಅದೊಂದು ಮಗು ಮಾಡ್ತಾ ಹೋದ್ರೆ ಅದರ ಮಿತಿಯಲ್ಲಿ ಏನು ಮಾಡ್ತಾರೆ ನೋಡಿ, ಅದೆಷ್ಟು ಖುಷಿ ಪಡೋಣ ಅನ್ನುವಂಥ ಮನಸ್ಸನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಕರೆಕ್ಟ್, ಕಷ್ಟ ಉಂಟಾಗ ಮಾಡಲಿಕ್ಕೆ. ನಾವು ಮತ್ತು ಕೂಡ ಗುಂಗಿಲ್ಲೇ ಇರ್ತೇವೆ. ಈಗ ನಿಮ್ಮ ಅಭಿಪ್ರಾಯದಲ್ಲಿ ಇದು ಎಲ್ಲರಿಗೂ ಗೊತ್ತಿದ್ದಂಥದ್ದು, ಅಂದರೆ ನೀವು ಬಹಳ ಇನ್ನೂ ಏನು ಹೊಸ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಹಳ ಸ್ಟ್ರಾಂಗ್ ಆಗಿ ನೀವು ಒಬ್ಬ ಪ್ರೇಕ್ಷಕನಾದವನು ಏನು ಬಯಸ್ತಾನೆ, ಅವನಿಗೆ ಏನು ಸಿಗಲಿಲ್ಲ ಅಂತ ಆದಾಗ ಅವನು ಭ್ರಮನಿರಸನಗೊಳ್ತಾನೆ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಹೇಳಿದ್ರಿ. ಯಾಕೆಂತಂದರೆ ಇದು ನನ್ನ ಸ್ವಂತ ಅನುಭವವೂ ಹೌದು. ನನ್ನ ಬಹಳ ಸ್ವಂತ ಅನುಭವ. ನನಗೂ ಕೂಡ ಈಗ ಅದೇ ಸಮಸ್ಯೆ ಬಂದೆ. ನಾನು ಸ್ವಲ್ಪ ಇದು ಮಾಡಿದ್ದು. ಇನ್ನು ಈ ಯಾವುದೇ ಒಂದು ಕಲೆ, ಯಕ್ಷಗಾನ ಅಂತಲ್ಲ, ಸಮಷ್ಟಿಯಲ್ಲಿ ಅದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಾವುದೇ ಒಂದು ಕಲೆ ಅದು ಬೆಳೀಬೇಕು. ಅದು ಈ ನಿಂತ ನೀರು ಆಗಬಾರ್ದು, ಹೊಸತನವನ್ನು ಅದು ಅಪ್ಪಿಕೊಳ್ಬೇಕು ಅಂತಂದರೆ ಯಾವುದೇ ಒಂದು ಕಲೆ ಏನು ಮಾಡಬೇಕು? ಒಂದು ಕಲೆಯಲ್ಲಿ ವ್ಯವಹರಿಸುವ ಎಲ್ಲರೂ ಕಲೆಯ ಚರಿತ್ರೆ ಕೆಲಸ ಮಾಡಬೇಕು. ಇದು ಹೇಗೆ ಬೆಳೆದು ಬಂತು, ಕರೆಕ್ಟ್, ಆ ನಡೆದು ಬಂದ ದಾರಿಯ ಬಗ್ಗೆ ಒಳ್ಳೆಯ ಕಲ್ಪನೆ ಇರಬೇಕು. ಆ ನಡೆದು ಬಂದ ದಾರಿ ಯಾವ ದಾರಿಯಲ್ಲಿ ಹೋದರೆ ವಿಕಾಸಗೊಳ್ಬೇಕು ಅನ್ನುವಂಥ ಪೂರ್ವ ಕಲ್ಪನೆ ನಮ್ಮಲ್ಲಿ ಬೇಕು. ಸರಿ, ಈ ಲಕ್ಷ್ಯ ಮತ್ತು ಲಕ್ಷಣ ಎರಡರ ಕಲ್ಪನೆಯಲ್ಲಿ ಯಾವ ಕಲೆಯೂ ಬೆಳೆಯುವುದಿಲ್ಲ. ಸರಿ, ಲಕ್ಷಣ ನನಗೆ ಬೆಳ್ಳೇ ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಗಾಳಿಪಟದ ಸೂತ್ರ ಇದ್ದ ಹಾಗೆ. ನಮಗೇನು ಅನಿಸ್ತದೆ ಅಂದ್ರೆ ಈ ಸೂತ್ರ ಗಾಳಿಪಟವನ್ನು ಹೋಗಲಾಗೆ ಮಾಡ್ತದೆ, ಕಟ್ಟಿ ಆಗ್ತದೆ. ಅದು ನಿಲ್ಲಿಸುವುದಲ್ಲಿ ಅದು ಮತ್ತೆ ಕಡಿದ ಕೂಡ ಎಲ್ಲಿಗೂ ಹೋಗ್ಬಿಡ್ತದೆ. ಅಂದ್ರೆ ಈ ಪರಂಪರೆಯನ್ನು ನಾವು ಹೇಳ್ತೇವೆ, ಪರಂಪರೆ ಸೂತ್ರ ಇದ್ದ ಹಾಗೆ ಅದನ್ನು ನೋಡ್ಕೊಳ್ಬೇಕು. ಆ ಪ್ರಕಾರ ಕಲೆ ಬೆಳಿಬೇಕು. ಕಲಾವಿದರು ಬಹುಕಲೆಯಲ್ಲಿ ಆಸಕ್ತಿ ಬೆಳೆಸ್ಕೊಳ್ತಾರೆ. ಸಂವಾದಿಯಾಗಿರುವಂಥ ಕಲೆಯಲ್ಲಿ ಯಕ್ಷಗಾನ ಆದವನಿಗೆ ಆಸಕ್ತಿ ಸಂಗೀತದಲ್ಲೂ ಬೇಕು, ಭರತನಾಟ್ಯದಲ್ಲೂ ಬೇಕು. ಇವೆಲ್ಲವನ್ನು ನೋಡಬೇಕಂತ ಒಂದು ಸಮಾನಾಂತರ ಕಲೆಗಳ ಬಗ್ಗೆ ಅಭ್ಯಾಸ ಮಾಡಿಕೊಡುವಂಥದ್ದು. ಮತ್ತೆ ಪರಿಶ್ರಮ, ಸಾಧನೆ, ಅಧ್ಯಯನ, ಇವು ಇಷ್ಟಿಲ್ಲದೆ ನಮಗೆ ಕಲೆಯನ್ನು ಮುಂದೆ ಕೊಡಲು ಸಾಧ್ಯ ಇಲ್ಲ. ಆಗಲೇಬೇಕಾದ ನಿಮ್ಮಲ್ಲಿ ಒಂದು ಅಭ್ಯಾಸ ಇದೆ. ಇಂದೇನು ನಾನು ಕಲಿತುಕೊಂಡೋ, ನಾನು ಏನು ಜ್ಞಾನ ಇದೆಯೋ ಅದನ್ನು ನಮ್ಮೊಳಗೆ ಇಟ್ಟುಕೊಳ್ಳುವಂಥ, ಹೌದು, ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಡುವ ಬುದ್ಧಿ ಇಲ್ಲ, ಹಂಚಿಕೊಳ್ಳುವಂಥ ಬುದ್ಧಿ ನಮಗೆ ಬರಲಿಲ್ಲ. ನಮ್ಮ ಎಷ್ಟೋ ಹಳೆ ಕಾಲದ ವೈದ್ಯಶಾಸ್ತ್ರ ಆಗಲಿ ಅಥವಾ ಬೇರೆ ಶಾಸ್ತ್ರಗಳಾಗಲಿ ನಾಶ ಆದ್ದು ಇದೇ ಕಾರಣಕ್ಕೆ. ಒಂದು ಕುಟುಂಬದೊಳಗಿದ್ದಂತಹ ಆ ಜ್ಞಾನ ಆ ಕುಟುಂಬದೊಂದಿಗೆ ಅದು ಹೊರಟು ಹೋಯಿತು. ಅದಲ್ಲ, ಜ್ಞಾನ ಅಂದರೆ ಸಾರ್ವತ್ರಿಕವಾದ ಸಂಪತ್ತು. ಅದನ್ನು ನಾವು ಹಂಚಬೇಕು. ಒಬ್ಬ ಒಳ್ಳೆಯ ಕಲಾವಿದ ಇದ್ದರೆ ತಾನು ಈ ಕಲಾವಿದನಾಗಿ ನಾನು ಬೆಳಿಬೇಕಾದ್ರೆ ಏನು ಮಾಡಿದೆ ಅನ್ನೋ ಸೂತ್ರವನ್ನು ಆ ವಿಚಾರವಾಗಿ ಇನ್ನೊಬ್ಬರಿಗೆ ಹೇಳಿಕೊಡಬೇಕು. ಒಂದು ಜ್ಞಾನ ನನ್ನಲ್ಲಿದ್ದರೆ ನಾನು ಅದನ್ನು ಇನ್ನೊಬ್ಬರಿಗೆ ಹಂಚಿದರೆ ಮಾತ್ರ ಸಾರ್ಥಕ ಆಗ್ತದೆ. ನನ್ನ ಸ್ವಂತಕ್ಕಾಗಿ ಅದನ್ನು ಬಳಸಿಕೊಳ್ಳುವಂತ ನಾವು ತಿಳ್ಕೊಳ್ಬಾರ್ದು. ಅದನ್ನು ಮೊಬೈಲ್ ಫೋನ್ ಅಲ್ಲ, ಒಂದು ಜ್ಞಾನ, ಅದು ಸಮಷ್ಟಿಯ ಜ್ಞಾನ. ಸಂಪಾದನೆ ನಾನು ಮಾಡಿದ್ರು ಕೂಡ ಅದನ್ನು ನಾನು ಸಮಾಜದಿಂದಲೇ ಮಾಡಿದ್ದಲ್ವಾ, ಅಲ್ಲಿಗೆ ಅದನ್ನು ಕೊಡುವ ಒಂದು ಜವಾಬ್ದಾರಿ ನನಗೆ ಉಂಟಲ್ಲ. ಮತ್ತೆ ಹಂಚುವ ಕೆಲಸ ಆಗಬೇಕಾಗ್ತದೆ. ಪ್ರತಿಯೊಬ್ಬ ಕಲಾವಿದನು ಕೂಡ ಅದನ್ನು ಹಂಚಬೇಕು, ಸಂಸ್ಥೆಗಳು ಅದನ್ನು ಹಂಚಬೇಕು, ಕಾರ್ಪೊರೇಟ್ ವರ್ಲ್ಡ್ ಅದನ್ನು ಹಂಚಬೇಕು. ಎವ್ರಿ ಇಂಡಿವಿಜುವಲ್ ಶುಡ್ ಶೇರ್. ಪ್ರತಿಯೊಬ್ಬರು ಕೂಡ ಪರಸ್ಪರ ಹಂಚುವಂಥದ್ದು, ಅದನ್ನು ಬೆಳೆಸುವಂಥದ್ದು, ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು, ನಮ್ಮ ಪ್ರಯಾರಿಟಿಯನ್ನು ಬದಲಾಯಿಸುವಂಥದ್ದು, ಅದು ಬಹಳ ಅಗತ್ಯವಾಗಬೇಕಾಗುತ್ತೆ. ಒಂದು ಮಾಧ್ಯಮವನ್ನು ತಗೊಂಡಿದ್ದೀವಿ. ಮಾಧ್ಯಮ ಕೊಡೋ ಪ್ರಯಾರಿಟಿ ಯಾವುದಕ್ಕೆ?
ರಾಜಕೀಯಕ್ಕೆ ಅಥವಾ ಗಲಭೆಗಳಿಗೆ, ದೊಂಬಿಗಳಿಗೆ, ಸ್ಲ್ಯಾಂಡರಿಗೆ ಕೊಡುವಂತ ಮಹತ್ವವನ್ನು ಎಲ್ಲಿ ಕೊಡ್ತದೆ? ಕಲೆಗಳಿಗೆ ಕೊಡುವುದಿಲ್ಲ, ಎಲ್ಲಿ ಕೊಡುವುದಿಲ್ಲ, ಗೊತ್ತಾ ಇಲ್ಲ ಅದು. ಅಲ್ಲಿ ಕೂಡ ಅದರ ಪಾಲತಿ ಬದಲಾಗಬೇಕಾಗ್ತದೆ. ಸಾಕಷ್ಟು ಒಳ್ಳೆಯ ಕೆಲಸವಾದ ಮಾಧ್ಯಮಗಳು, ಅದರಲ್ಲಿ ಸಮೂಹ ಮಾಧ್ಯಮಗಳು ಕಲೆಯ ಪ್ರಚಾರದಲ್ಲಿ ಅದನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅದು ಮಾಡಬೇಕು. ಈಗ ಸಾಮೂಹಿಕವಾದ ಒಂದು ಯತ್ನ ಇದ್ದು ಒಳ್ಳೆಯ ಒಂದು ಎಸ್ಥೆಟಿಕ್ ವ್ಯಾಲ್ಯೂಸ್, ಕಲಾ ಸೌಂದರ್ಯದ ಬಗ್ಗೆ ದೃಢವಾದ ಕಲ್ಪನೆ ಇದ್ದಾಗ ನಮ್ಮ ಎಲ್ಲ ಕಲೆಗಳು ಬೆಳೀಲಿಕ್ಕೆ ಸಾಧ್ಯ ಉಂಟು. ನಮಗೆ ಮಾಸ್ ಮಾತ್ರ ಬೇಕಾದ್ದು, ಕ್ಲಾಸ್ ಬೇಡ ಅನ್ನೋ ಅಭಿಪ್ರಾಯ ಇದ್ರೆ ಅದನ್ನು ಯಾವ ಮಟ್ಟಕ್ಕೂ ಇಳಿಸ್ಬೋದು. ಹೌದು, ಅದು ಯಾವ ಮಟ್ಟಕ್ಕೂ ಕೆಳಗೆ ಇಳಿಸ್ಬೋದು. ಯಾಕಂದ್ರೆ ಕೆಳಗಿಳಿಕೆ ನಿಮಗೆ ಕೊನೆ ಅಂತಿಲ್ಲ, ಅದು ಎಷ್ಟು ಕೆಳಗೂ ಹೋಗ್ತದೆ, ನದಿಗೆ ಮುಂದೆ ಹೊಂಡಕ್ಕೆ ಹೋಗ್ತದೆ, ಮೇಲೆ ಹೋಗ್ಲಿಕ್ಕೇನೇ ಕಷ್ಟ. ಅದನ್ನು ಎತ್ತಿ ಎತ್ತಿ ಒಂದು ಘನತೆಯನ್ನು ಎತ್ತಿ ಹಿಡಿದು ರಸಾನುಭವದ ಮೇಲೆ ಕೊಂಡೋಗುವುದೇ ಅದು ಕಷ್ಟದ ಕೆಲಸ. ಅದು ಆ ಕಡೆಗೆ ನಮ್ಮ ಹೆಜ್ಜೆ ಇರಲಿ, ನಮ್ಮ ಗಮನ ಇರಲಿ, ನಮ್ಮ ಗುರಿ ಇರಲಿ ಅಂತ ಹೇಳ್ತಾರೆ. ಇಷ್ಟು ಹೊತ್ತು ಸಾಹಿತ್ಯ, ಸಂಗೀತ, ನಾಟ್ಯ, ಯಕ್ಷಗಾನ, ಫೋಟೋಗ್ರಫಿ ಇದೆಲ್ಲ ನಿಮ್ಮ ಆಸಕ್ತಿಯ ಕ್ಷೇತ್ರಗಳು. ಫೋಟೋಗ್ರಫಿ ಆಗಲಿ ಅಥವಾ ಸಾಹಿತ್ಯ ಆಗಲಿ, ಇದೆಲ್ಲದರ ಬಗ್ಗೆ ಬಹಳ ಒಂದು ಅಚ್ಚುಕಟ್ಟಾಗಿ, ಅಂದರೆ ಒಂದು ವಿಮರ್ಶಾತ್ಮಕವಾಗಿ ಮುಂದೆ ಕಲೆಯ ಬೆಳವಣಿಗೆಗೆ ಅಥವಾ ಇದನ್ನು ಆಸ್ವಾದಿಸುವ ಬಗೆ ಹೇಗೆ, ಪ್ರೇಕ್ಷಕರಾದವರು ಯಾವ ರೀತಿಯ ಒಂದು ಮನೋಭಾವನೆಯಿಂದ ಅದನ್ನು ಆಸ್ವಾದನೆ ಮಾಡಬೇಕು, ಕಲಾವಿದರಾದಂಥವರದ್ದು ಜವಾಬ್ದಾರಿ ಏನು, ಇನ್ ಟೋಟಲ್ ಸಮಾಜದ್ದು ಜವಾಬ್ದಾರಿ ಏನು, ಪತ್ರಿಕೆಯ ಜವಾಬ್ದಾರಿ ಏನು, ಇದು ಎಲ್ಲದರ ಬಗ್ಗೆ ಬಹಳ ಒಂದು ಅಚ್ಚುಕಟ್ಟಾಗಿ, ಅಂದರೆ ಒಂದು ಇದನ್ನು ಕೇಳುವ ಒಬ್ಬ ವ್ಯಕ್ತಿಗೆ ಇದು ಎಲ್ಲವೂ ಕೂಡ ಮನದಟ್ಟಾಗುವಂತೆ, ಅವನ ಹೃದಯದ ಆಳದಲ್ಲಿ ಇಳಿದು ಅದು ಸ್ಥಾಯಿಯಾಗಿ ಇರುವಂತೆ ಇಷ್ಟು ಹೊತ್ತು ಬಹಳ ಚೆನ್ನಾಗಿ ಬಹುಶಃ ಒಂದು 2.5-3 ಗಂಟೆ ನೀವು ವಿಶ್ರಾಂತಿ ಇಲ್ಲದೆ ಮಾತಾಡಿದ್ದೀರಿ. ನನಗೆ ಬಹಳಷ್ಟು ಇದು ಮನಸ್ಸಿಗೆ ಮುದವನ್ನು ಕೊಟ್ಟಂಥ ಒಂದು ಇಂಟರ್ವ್ಯೂ. ನಿಮಗೆ ಸಾಮಾನ್ಯ ಒಬ್ಬ ವ್ಯಕ್ತಿ, ನಾನು ಕೇವಲ ಒಂದು ನನ್ನ ಆಸಕ್ತಿಗೆ ಬೇಕಾಗಿ, ಅಂದರೆ ಇದನ್ನೆಲ್ಲ ನಾನು ಯಾವುದನ್ನು ಅನುಭವಿಸಿದ್ದೇನೆ, ನಿಮ್ಮನ್ನು ನಾನು ಓದಿಕೊಂಡಿದ್ದೇನೆ, ಸರಸವನ್ನು ಓದಿದ್ದೇನೆ, ಇದನ್ನೆಲ್ಲ ಆ ಮೂಲಕವಾಗಿ ನನ್ನ ವತಿಯಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮ ಬರಹಗಳನ್ನು ಓದಿ ಅದನ್ನು ಸಂತೋಷಪಟ್ಟ ನಾನು ನಿಮಗೆ ಕೊಡುವ ಒಂದು ಸಣ್ಣ ಕೃತಜ್ಞತೆ ಎನ್ನುವ ಭಾವದಿಂದ ನಾನು ಇದನ್ನು ಮಾಡಿದ್ದೇನೆ. ಬಹಳ ಮೆಚ್ಚಿಕೊಂಡಿದ್ದೇನೆ. ಯಾಕಂದ್ರೆ ಇದನ್ನೊಂದು ಸಂಸ್ಥೆಯ ಸಂಘಟನೆಯ ಮಾಡ್ಬೋದು ಹೊರತು ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕಷ್ಟಪಟ್ಟು ಒಬ್ಬ ಕಲಾವಿದರದಾಗಲಿ ಸಂಘಟಕರದಾಗಲಿ ಇಂಟರ್ವ್ಯೂ ಮಾಡಿಕೊಂಡು ಅದನ್ನು ಸಾರ್ವಜನಿಕವಾಗಿ ಹಂಚುವಂತ ಕೆಲಸ ಮಾಡೋದು ನಿಜಕ್ಕೂ ದೊಡ್ಡ ವಿಷಯ. ಆ ವಿಚಾರದಲ್ಲಿ ನಿಮಗೆ ಅಭಿನಂದನೆ ಕೊಡುವಂತ ಕೆಲಸ ನಾನು ಅಷ್ಟೇನು ಇದಿಲ್ಲ. ನಾನು ಅದೇ ಮೊದಲೇ ಹೇಳಿದೆ, ಯಾಕೆಂತಂದ್ರೆ ನನ್ನ ಆಸಕ್ತಿ, ನನಗಿದು ಬಹಳ ಒಂದು ಮನಸ್ಸಿಗೆ ಸಂತೋಷವನ್ನು ಕೊಡುವ ವಿಚಾರ. ಮೂಲಭೂತವಾಗಿ ಅಷ್ಟೇ, ನಾನು ನಿಮ್ಮ ಬಹಳಷ್ಟು ವಿಚಾರಗಳನ್ನು ಓದಿದ್ದು ತಿಳ್ಕೊಂಡಿದ್ದೇನೆ, ನಿಮ್ಮ ಬಗ್ಗೆ ಹಲವಾರು ವ್ಯಕ್ತಿಗಳಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ಸೊ ಇದನ್ನೊಂದು ಇನ್ನೂ ಒಂದು 1000 ಜನ ನೋಡಲಿ, ಅವರು ಕೂಡ ಈ ವಿಚಾರಗಳನ್ನೆಲ್ಲ ಮನನ ಮಾಡಲಿ, ತನ್ಮೂಲಕವಾಗಿ ಕಲೆಗೆ, ಸಮಾಜಕ್ಕೆ ಅವರಿಂದ ನಿಮ್ಮ ಮೂಲಕ ಏನಾದರೂ ಒಳ್ಳೆಯದ್ದು ಸಿಗುವುದಿದ್ದರೆ ಅದಕ್ಕೆ ಪ್ರೇರಣೆಯಾಗಲಿ ಅಂತ ಹೇಳಿಕೊಂಡು ಮಾಡಿದ್ದೇನೆ. ನಿಮಗೆ ಅನಂತ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.